ಸಂಸಾರದಲ್ಲಿ ನಾವು ಅರ್ಥ ಮಾಡಿಕೊಳ್ಳದೇ ಇರುವಂತಹ ಅಂಶ ಯಾವುದು ಅಂದ್ರೆ ನಾನು, ನನ್ನ, ನನ್ನದು ಎಂಬಂಥದ್ದು. ಎಲ್ಲ ಕಡೆ ಅದು ಬರ್ತದೆ ಶಬ್ದ. ಅದರ ಬಗ್ಗೆ ನಮಗೊಂದು ಚಿತ್ರಣ ಸಿಕ್ಕಿದ್ರೆ ಎಲ್ಲವನ್ನೂ ನಾವು ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಬರ್ತದೆ. ಅದನ್ನು ಬರೇ ಕೃಷ್ಣ ಎಂಬಂತ ಇದಕ್ಕೆ ಸೀಮಿತಗೊಳಿಸಿದ್ರೆ ನಮ್ಗೆ ಎಲ್ಲಿಯೋ ಇದು ನಮ್ಗೆ ಬೇಡ ಅಂತ ಅನಿಸ್ಲಿಕ್ಕೂ ಸಾಕು. ಈಗ ಇದನ್ನು ಏನ್ ಹೇಳುದು ಅಂತ ಹೇಳಿದ್ರೆ, ಆ ದೇವರು ಅಥವಾ ಕಾರಣೀಭೂತನಾದನ್ನ ಒಂದು ಹೇಳುದು. ನಾನು ಅಂತ ಹೇಳಿ ಕೂಡಲೇ ನಮ್ಗೆ ಅದು ಅಲ್ಲಿಗೆ ಸೀಮಿತಗೊಳಿಸಿದ್ರು ನಾವು ಸಿಕ್ಕಿ ಹಾಕೊಳ್ತೇವೆ, ಅಥವಾ ಅದರ ಬಗ್ಗೆ ಅದಕ್ಕೆ ಮೌಲ್ಯ ಕಡಿಮೆ ಆಗ್ತದೆ. ಹಾಗಾದ್ರೆ ಇದೇನು ಹೇಳುದವ, ಕಾಣುವ ವಿಶ್ವ, ಅದರ ಹಿನ್ನೆಲೆ ಇರುವ ವಿಷ್ಣು. ವಿಷ್ಣು ಸಹಸ್ರನಾಮದಲ್ಲಿ ಬರುವ ವಿಶ್ವಂ ವಿಷ್ಣು ತಿರುಗಿಸಿ, ವಿಷ್ಣು ವಿಶ್ವ, ವಿಶ್ವವೇ ವಿಷ್ಣು. ಅದು ನೀವು ಸಾಧನೆ ಮಾಡಲಿಕ್ಕೆ ಇರೋದು. ವಿಶ್ವವನ್ನು ನೋಡಿ ಅದನ್ನು ವಿಷ್ಣು ಅಂತ ಗುರುತಿಸ್ಲಿಕ್ಕೆ ಪ್ರಯತ್ನ ಮಾಡಿ. ವಿಷ್ಣು ನಾನು ನೋಡ್ಲಿಲ್ಲ ಅಂತ ಹೇಳಬೇಡಿ, ಇಲ್ಲಿಂದ ನೀವು ಅದನ್ನು ಗುರುತಿಸ್ಲಿಕ್ಕೆ ನೋಡಿ. ಆಗ ವಿಷ್ಣುವನ್ನು ಗುರುತಿಸ್ಲಿಕ್ಕೆ ಮೊದಲು ಸಾಮಾನ್ಯಕ್ಕಿಂತ ಹೆಚ್ಚು ಯಾವುದು ಉಂಟು ಅದು ವಿಭೂತಿ ಅಂತ ಕೇಳಿದ್ರು. ಇವೊಬ್ಬರನ್ನು ಯಾಕೆ ಗೌರವಿಸ್ತೇವೆ? ತುಂಬಾ ವಿದ್ವಾಂಸ, ಇಲ್ಲೇ ನಾವು ಗೌರವಿಸ್ತೇವೆ. ತುಂಬಾ ಏನೋ ಒಳ್ಳೆ ಕೌಶಲ. ಯೋಗ ಕರ್ಮಸು ಕೌಶಲಂ. ಕುಶಲ ಅಂದ್ರೇನು? ಚೆನ್ನಾಗಿ ಮಾಡುವಂತಹ ಶಕ್ತಿಯೇ ಇದು. ಯಾವ ಕ್ಷೇತ್ರ ಅಂದ್ರೇನು? ಆ ಕೌಶಲ್ಯ ಇದ್ದವನು, ಅದಕ್ಕೆ ವಿಭೂತಿ ಅಂತ. ಅದು ಯಾರ ಅಂಶ ಅಂತ ಹೇಳುವಾಗ ಈ ಭಗವದ್ಗೀತೆಯಲ್ಲಿ ಅದು ನನ್ನ ಅಂಶ ಅಥವಾ ವಿಷ್ಣುವಿನ ಅಂಶ. ಅದನ್ನು ದೇವರು, ಅಲ್ಲಿಂದ ದೇವರು. ಈಗ ದೇವಸ್ಥಾನ ಇದೆಲ್ಲ ಬಂದದ್ದು ಅಲ್ಲಿಂದ. ನಿಮ್ಗೆ ದೇವರು ಅಂತ ಎಲ್ಲ ಕಡೆ ಬಿಟ್ರೆ ನಿಮ್ಮ ಮನೆಯವರನ್ನೆಲ್ಲ ದೇವರು ಅಂತ ಬಿಟ್ಲಿಲ್ಲ, ಆ ಥರ ಕಷ್ಟವಾಯ್ತು. ಅಯ್ಯನ್ನು ಗೌರವಿಸು ಅಂತ ಹೇಳಿದ್ರು ಕೂಡ ದೇವರು ಅಂತ ಹೇಳಲಿಕ್ಕೆ ಏನಾಗುದಿಲ್ಲ. ಹೌದು. ಅಥವಾ ಎಲ್ರಿಗೂ ದೇವರಲ್ವಲ್ಲ, ನನಗೆ ಮಾತ್ರ ಅದಾದ್ರೆ ಎಲ್ಲರಿಗೂ ಆಗುವಂತಹದ್ದು. ದೇವಸ್ಥಾನಗಳು ಬಂದದ್ದು, ಆಗಮಶಾಸ್ತ್ರ ಬಂದದ್ದೇ ಮತ್ತೆ. ಹಾಗಾದ್ರೆ ನೀನು ಎಲ್ಲಿ ಕಡೆಗೂ ಅಲ್ಲಿ ನೋಡು, ಪ್ರಕೃತಿಯಲ್ಲಿ ನೋಡು. ಅಶ್ವತ್ಥ ಮರ ಇತ್ಯಾದಿ ಇತ್ಯಾದಿ ಎಲ್ಲ ಹೇಳುವಾಗ ಏನೋ ವಿಶೇಷತೆ, ವೈಶಿಷ್ಟ್ಯ, ವಿಶೇಷ ನಮಗೆ ಪ್ರಯೋಜನ ಆಗೋದು. ತುಳಸಿ ಯಾಕೆ ದೇವರು ಎಂಬಾಗ ಅಲ್ಲಿ ವಿಭೂತಿ ಏನೋ ಒಂದೆಲ್ಲ ಉಂಟು, ನಮಗೆ ಗೊತ್ತುಂಟ ಇಲ್ಲ. ಹಾಗೆ ಅದನ್ನು ದೇವರು, ಅದು ತುಳಸಿ ಸುತ್ತು ಬರುವುದು, ದೀಪ ಇಡುವುದು ಅಷ್ಟಕ್ಕೆ ನಾವು ಸೀಮಿತ ಮಾಡಿಕೊಂಡ್ರೆ ನಾವು ಅರ್ಥ ಮಾಡಿಕೊಳ್ಳಿಲ್ಲ. ಆದರೆ ಮಾಡಿದ್ದೇವಲ್ಲ, ಅಷ್ಟಾದ್ರೂ ಉಂಟಲ್ಲ ಸಾಕು ಅಂತ ಕಾಣ್ತದೆ. ಅದನ್ನು ಅರ್ಥ ಮಾಡಿಕೊಂಡಾಗ ವಿಭೂತಿ ಯೋಗ ಅಂತ ಹೇಳೋದಕ್ಕೆ. ಈಗ ವಿಭೂತಿ ಯೋಗ ಅಂತ ಹೇಳಿದ್ರೆ ಅದು ಯಾರಿಗೂ ಗೊತ್ತಿಲ್ಲ ಹಾಗೆಂದು ಹೇಳ್ತಾರೆ. ನಾವು ತುಳಸಿಗೆ ದೀಪ ಇಡ್ತೇವೆ, ಹಾಗಾದ್ರೆ ಏನು ಅಲ್ಲಿ ದೈವತಾಂಶ ಉಂಟು, ಅಲ್ಲಿ ಪದ್ಯ ಎಂತದೋ ಅಂತ ಹೇಳ್ತದೆ. ಅದು ವಿಷ್ಣು ಯಾವುದು ಪತ್ನಿ ನಮಸ್ತು ಬ್ರಹ್ಮ ಇತ್ಯಾದಿ ಇತ್ಯಾದಿ ಎಲ್ಲ ಹೇಳ್ತದೆ. ಹಾಗಾದ್ರೆ ನನ್ನ ಅಂಶ ಹೆಚ್ಚಿದ್ದದ್ದನ್ನು ನೀನು ಗುರುತಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಎಲ್ಲಿ ಗುರುತಿಸ್ಬೇಕು? ಇಲ್ಲಿ ಏನೋ ಕಡೆಯಲ್ಲಿ ನನ್ನ ಅಂಶ ಹೆಚ್ಚು, ಚಂದ ಉಂಟು ಎಂಬಲ್ಲಿಯೇ ಆ ಚಂದವು ಯಾರ ಅಂಶ? ದೇವರ ಅಂಶ ಅಂತ ಹೇಳ್ಬೇಕು. ಏನೋ ಒಂದು ಇದು ಅಂತ ಹೇಳಿದ್ರೆ ಸರಿ ಇಲ್ಲ ಅಂತ ಹೇಳಿದ್ರೆ ಅದು ಚಂದವ ಇಲ್ಲ. ಹಾಗಾದ್ರೆ ವಿಭೂತಿಯನ್ನು ನೋಡುವಾಗ ನನ್ನನ್ನು ತಿಳಿಲಿಕ್ಕೆ ನಿಮಗೆ ಆಗುವುದಿಲ್ಲ, ಆದ್ರೆ ನನ್ನ ವಿಭೂತಿಯನ್ನು ತಿಳಿಯುತ್ತಾ ಮತ್ತೆ ನಾನು ನಿಮಗೆ ಕಾಣಲಿಕ್ಕೆ ಆಗ್ತದೆ. ಇದು ದಾರಿ. ವಿಭೂತಿ ಅಥವಾ ಲೋಕದಲ್ಲಿ ವಿಶಿಷ್ಟವಾದನ್ನು ತಿಳಿಯುವುದಲ್ಲ, ಇದು ದಾರಿ. ಅದೇ ಇದು ಯಾಕೆ ಅಂತ ಹೇಳಿದ್ರೆ, ಈಗ ಈ ಲೋಕಗಳೆಲ್ಲ ನಮ್ಮಿಂದ ಆದ್ರೆ ಗೊತ್ತಾಗುದಿಲ್ಲ ನಿಮಗೆ. ಲೋಕ ಉಂಟು, ಅದು ಅದರಷ್ಟಕ್ಕೆ ಉಂಟು ಅಂತ ಹೇಳ್ತಾರೆ ಅಲ್ಲ. ಈ ಬುದ್ಧಿ, ಜ್ಞಾನ, ಅಸಮೋಹ, ಕ್ಷಮ, ಸತ್ಯ, ದಮ, ಶಾಂತಿ, ದಮ, ಶಮ, ಈ ಸುಖ ದುಃಖ, ಭವ ಭಾವ, ಭಯ ಅಭಯ ಇತ್ಯಾದಿಗಳನ್ನೆಲ್ಲ ಈ ನನ್ನ ವಿಭೂತಿಯಾಗಿ ನಾನು ಪ್ರಕಟ ಮಾಡ್ತೇನೆ. ಅದು ಎಲ್ಲಿ ಉಂಟ ಅಲ್ಲಿ ನಾನಿದ್ದೇನೆ. ಅಹಿಂಸೆಯನ್ನು ಅಹಿಂಸೆ ಮಾಡದಿದ್ದವನಲ್ಲಿ ದೇವತಾಂಶ ಉಂಟು ಅಂತ ಹೇಳಲಿಕ್ಕೆ ನಮ್ಗೆ ಕಷ್ಟ ಆಗುದಿಲ್ಲ. ಹೇಗೆ 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 ಅವರಿಗೆ ಅವರಿಂದ ಯಾರಿಗೂ ಉಪದ್ರ ಇಲ್ಲ ಮಾರ್ರೆ. ಅವರು ದೇವರೇ. ದೇವರ ಹಾಗೆ ಅಂತ ಅವರು ದೇವರಂತಲೇ ನಾವು ಹೇಳಿಬಿಡ್ತೇವೆ. ಅದು ಆ ದೇವರ ಹಾಗೆ, ದೇವರ ಗುಣ ಅಂತ ಅರ್ಥ. ಅವರು ಅಂದ್ರೆ ಇಲ್ಲಿ ವಿಭೂತಿ ಅಂತಂದ್ರೆ ಗುಣ ಅಂತ ಲೆಕ್ಕ. ಇದು ಎಂತದ್ದು ಅಂತ ಅವರ ಹತ್ರ ಹೇಳ್ಬೇಕು. ಅವರು ಸುಳ್ಳು ಹೇಳುದಿಲ್ಲ. ನನ್ನನ್ನು ಮತ್ತೊಬ್ಬರನ್ನು ನಂಬಲಿಕ್ಕೆ ಆಗುದಿಲ್ಲ. ಅವ್ರು ಸುಳ್ಳು ಹೇಳ್ತಾನೆ ಅಂತ ಇಲ್ಲ. ಆದ್ರೆ ಅವರಾದ್ರೆ ಸುಳ್ಳು ಹೇಳೋದಿಲ್ಲ. ಸತ್ಯ, ಅದೇ ಬುದ್ಧಿ, ವಿಶೇಷ ಬುದ್ಧಿವಂತ
ಈಗ ನರಿಗಳ ಇದು ಪ್ರಾಣಿಗಳ ಕಥೆಯಲ್ಲಿ ಕೂಡ ಉಂಟು. ನರಿ ಹತ್ರ ಎಲ್ಲ ಕೇಳೋದು, ಅದಕ್ಕೆ ಬುದ್ಧಿ ಉಂಟು, ಅದ್ರ ನರಿಗೆ ಗೌರವ ಉಂಟು. ಅದು ನರಿಯೊಂದು ಹಾಗೆ. ಅಲ್ಲಿ ದೇವರು ಅಂತ ಅಲ್ಲದಿದ್ರು ದೇವರ ಇದು. ಹಾಗೆ ಅಸಮೋಹ, ನಾನು ನನ್ನದು ಅಂತೇಳಿ ಎಲ್ಲರನ್ನು ಸಮಭಾವದಿಂದ ನೋಡುವವನನ್ನು ನಾವು ದೇವರು ಅಂತ ಹೇಳುದಿಲ್ಲ. ಹೌದೌದು. ಅವರಿಗೆ ಖಂಡಿತ ಏನಿಲ್ಲ, ಅವರು ಮನೆಯವರು ಅದು ಇದು ಅಂತ ನೋಡುದಿಲ್ಲ ಅಂತದ್ದು. ಇದೆಲ್ಲ ಕೂಡ ಏನು ಗೊತ್ತುಂಟ, ಇದೆಲ್ಲ ನನ್ನಿಂದ ಬರ್ತದೆ, ಅಲ್ಲಿ ನಾನಿದ್ದೇನೆ. ಈ ಒಳ್ಳೆಯ ಗುಣಗಳು ಬರುವುದು ಯಾರಿಂದ? ನನ್ನಿಂದ. ಅದು ವಿಭೂತಿ. ಅಲ್ಲಿ ನನ್ನನ್ನು ನಿಮಗೆ ಗುರುತಿಸಿ ಬರ್ತದೆ. ಅಂಥವರನ್ನು ದೇವರು ಅಂತ ಹೇಳ್ತೇವೆ ನಾವು. ವಾಡಿಕೆಯಲ್ಲಿ ಹೇಳ್ತೇವೆ ಅವರು ದೇವರಂತ ಮನುಷ್ಯವಾದ ಬಾಯಿ ತೆಗ್ದ ಕೂಡಲೇ ಬರ್ತದೆ. ಅಧಿಕ ಪ್ರಸಂಗ ಎಂತೆಂಥ ಶಬ್ದಗಳು ಉಂಟು ನಮ್ಮಲ್ಲಿ, ಗುರುತಿಸುವ ಶಬ್ದಗಳು. ಅದು ದೋಷಗ್ರಹಣ ಮಾಡುವುದೇ ಅದು ಒಂದು ಲಕ್ಷಣ, ಅಯೋಗ್ಯರ ಲಕ್ಷಣ. ಆದ್ರೆ ಗುಣಗ್ರಹಣ ಮಾಡ್ಲಿಕ್ಕೂ ಕಷ್ಟ ಉಂಟಲ್ಲ. ಹೌದು, ಬಹಳ ಕಷ್ಟ ಉಂಟು. ನಾವು ದೋಷ ಇದ್ದಲ್ಲಿ ಗುಣವನ್ನು ಆರೋಪಿಸುವುದು ಅದು ಮೋಹ. ನನ್ನ ಮಗ ಮಾಡಿದ್ದೆಲ್ಲ ಸರಿ ಅಂತ ಹೇಳುವಂತಹದ್ದು, ಅಥವಾ ನಮ್ಮವರು ನಮ್ಗೆ ಬೇಕಾದವರು ಮಾಡಿ ನಮ್ಮ ಜಾತಿಯವರಾದ್ರೆ ಸರಿ, ಇದೆಲ್ಲ ಎಲ್ಲೆಲ್ಲೋ ನಮ್ಮನ್ನು ಕೊಂಡುಂಟು. ಅದನ್ನು ಬಿಟ್ಟರೆ ಇತ್ಯಾದಿಗಳಲ್ಲಿ ಇರುತ್ತೆ. ಹಾಗಾದ್ರೆ ಇದೆಲ್ಲ ನನ್ನಿಂದ ಹೇಗಾಯಿತು ಅಂತ ಹೇಳುವಾಗ, ಅಲ್ಲಿ ಮೊದಲು ಈ ಲೋಕ ಹೇಗಾಯಿತು ಅಂತ ಹೇಳಿದಾಗ ಸಾಮಾನ್ಯ ಕೆಲವು ಪುರಾಣಗಳಲ್ಲಿ ಇರುವ ಹಾಗೆ ಬ್ರಹ್ಮನ ಮಾನಸ ಸೃಷ್ಟಿ. ಈ ಸ್ತ್ರೀ ಪುರುಷ ಸಂಬಂಧವಾದಂತಹ ಇದರಿಂದ ಸೃಷ್ಟಿ ಅಲ್ಲ, ಅದು ಮಹರ್ಷಿಗಳು, ನಾರದರು ಮಾನಸ ಪುತ್ರ, ಯೋಚನೆ ಮಾಡಿದಾಗ ಹುಟ್ಟಿದವರು. ಇದು ಸಾಧ್ಯವೋ? ಈಗ ಸಾಧ್ಯ ಇಲ್ಲ ಅಂತ ಕಾಣ್ತದೆ. ಯಾಕೆ ಅಂತ ಹೇಳಿದ್ರೆ ಆ ವ್ಯವಸ್ಥೆಯನ್ನು ನಾವು ಮತ್ತೊಂದು ಸುಲಭದ ದಾರಿಗೆ ಇದು ಮಾಡಿದ್ದೇವೆ. ಸ್ತ್ರೀ ಪುರುಷ ಸಂಯೋಗದಿಂದ ಸೃಷ್ಟಿಯಾಗುವುದು ಅಂತ ಮಾಡಿದ್ದೇವೆ. ಒಂದು ಕುಂಬಳಕಾಯಿ ಆಗಬೇಕಾದ್ರೆ ಅದಕ್ಕೆ ಅದರಲ್ಲಿ ಹೆಣ್ಣು ಹೂವೇ ಇದ್ರೆ ಆಗಲಿಕ್ಕೆ ಇಲ್ಲ, ಹೆಣ್ಣು ಹೂ ಗಂಡು ಹೂವು ಎರಡು ಬೇಕು ಇತ್ಯಾದಿಗಳನ್ನ. ಹಾಗೆಂತೇಳಿ ಮಾನಸ ಸೃಷ್ಟಿ ಎಂಬುದು ಸುಳ್ಳು ಅಂತೇಳಿದ. ಈಗ ಒಂದು ತೋಟ ಆಗಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಹುಟ್ಟದಿದ್ರೆ ಅಲ್ಲಿ ತೋಟ ಆಗ್ತದ? ಆಗುದಿಲ್ಲ. ಇಂಥ ಸಸಿ ನಡಬೇಕು, ಇಂಥದ್ದು ಮಾಡಬೇಕು, ಇಂಥ ಅದರಿಂದ ಮಾನಸ ಸೃಷ್ಟಿ ಎಂಬುದು ಮೂಲ. ಬ್ರಹ್ಮನ ಮಾನಸ ಸೃಷ್ಟಿ. ಯಾಕೆ? ನಮ್ಮದು ಮೊದಲು ಯಾವುದು? ಎಂಥದೇ ನಾವು ಮಾಡಬೇಕಾದ್ರು ಇವತ್ತು ಇದನ್ನು ಮಾಡಬೇಕು ಅಂತ ಒಂದು ಮಾನಸಿಕವಾಗಿ ಕಲ್ಪನೆ ಮಾಡ್ತೇವೆ. ಅದಕ್ಕೆ ದಾರಿಯನ್ನು ಮತ್ತೆ ನಮ್ಗೆ ಹುಡುಕ್ತೇವೆ ಅಷ್ಟೇ. ಅಲ್ಲಿ ಆಗ ದಾರಿ ಮೊದಲಿದ್ದದ್ದೇನು ಮನಸ್ಸಿನಲ್ಲಿ ಯೋಚಿಸಿದಾಗ ಕೂಡಲೇ ಅದು ಬರ್ತಿತ್ತು. ಹೌದಾ ಅಲ್ವಾ? ನನ್ನಂದ ಅಲ್ಲ, ನಾನು ಯೋಚನೆ ಮಾಡಿದ್ರೆ ಅದಕ್ಕೆ ಪ್ರಯತ್ನ ಮಾಡಬೇಕು. ಆದರೆ ದೇವರು ಯೋಚನೆ ಮಾಡಿದಾಗ ಬರ್ತಿತ್ತು. ಇದು ನಾವು ಮೊದಲು ಹೇಳಿದಂತ ಬಹುಶ್ಯಾಮ್ ಏತಿ ಅಂತ ಅವನು ಯೋಚನೆ ಮಾಡಿದ ಕೂಡಲೇ ಬಹು ಆಗಿಬಿಟ್ಟ. ಇದು ದೇವರು ಅಥವಾ ಸೃಷ್ಟಿಯ ಮೂಲದಲ್ಲಿ ಇದ್ದದ್ದು ಮಾನಸ ಸೃಷ್ಟಿ. ಈಗಲೂ ಅದು ಇದೆ ಅಂತ ನಮ್ಮದು ಗುರುತಿಸುವುದು ನಮ್ಮ ಬುದ್ಧಿ. ಮನಸ್ಸಿಲ್ಲದಿದ್ರೆ ಅಂತ ಆಗ್ತದೆ. ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡಿದವರಿಗೆ ಮನೆ ಯಾರಿದ್ರೆ ಸರಿ, ಮಾಡಿದ್ರೆ ಎಲ್ಲರೂ ಸರಿ. ಮೊದಲು ಮುಂಬೈಗೆ ಹೋದವರು ದಾರಿ ಬದಿಯಲ್ಲಿ ಕಟ್ಲಾಗುವಾಗ ಫುಟ್ಪಾತ್ ಅಲ್ಲಿ ಇದ್ರೆ ಸರಿ ಅಂತವನಿಗೆ ಏನಾದ್ರು ಇಟ್ಟ. ಸ್ವಲ್ಪ ಆದ್ರೆ ಉಳಿಸ್ಬೇಕು, ಒಂದು ಮನೆ ಆಗಬೇಕು, ಬಿಡಾರ ಆಗಬೇಕು ಇತ್ಯಾದಿಗಳೆಲ್ಲ ಮಾನಸ ಸೃಷ್ಟಿ. ಅದನ್ನು ಈಗ ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮ್ಗೆ ಇದನ್ನೆಲ್ಲ ಒಪ್ಲಿಕ್ಕೆ ಬರ್ತದೆ. ಇಲ್ಲ ಅದೆಲ್ಲ ಹೇಳ್ತಾರೆ, ಅದು ಪುರಾಣ. ನಿಮ್ಮ ಪುರಾಣ ಎಲ್ಲ ಕಟ್ಟಿರಿ, ನಾನು ಹೋಗ್ತೇನೆ, ನನಗೆ ಬೇರೆ ಕೆಲಸ ಉಂಟು, ನನಗೆ ಈ ಕೆಲಸ ಅಲ್ವಾ. ಜನ ಹೆಚ್ಚಿನದು ಹೇಳಲಿಕ್ಕೆ ಕಾರಣ ಅದು. ಈ ಪುರಾಣವನ್ನು ಪುರಾಣ ಎಂಬುದಕ್ಕಿಂತ ಅದಕ್ಕೆ ಅರ್ಥ ಮಾಡಿಕೊಳ್ಳುವಂಥದ್ದು ಇದು. ಅದರಲ್ಲಿ ಋಷಿಗಳು ದೇವರೇ, ಅವರನ್ನು ಭಗವಾನ್ ಅಂತಲೇ ಹೇಳುದು. ಆ ಸಪ್ತರ್ಷಿಗಳು ಮತ್ತೆ ಮತ್ತೆ ಕಲ್ಪದಲ್ಲಿ ಬೇರೆ ಆದರೂ ಆ ಪುರಾಣವನ್ನು ನಾವು ಹಾಗೆಯೇ ಒಪ್ಪಿಬಿಡುವ. ಅದರಲ್ಲಿ ಅವರಿಂದಾಗಿ ಈ ಲೋಕ ಹುಟ್ಟಿತು. ಅದು ಭಾಗವತ ಓದಿದ್ರೆ ಆ ಲೋಕದ ಸೃಷ್ಟಿಯ ಕ್ರಮ ಉಂಟು. ದಕ್ಷನಿಗೆ ಇಷ್ಟು ಮಕ್ಕಳು, ಇದರಿಂದ ಇಷ್ಟು ಆದಿತ್ಯರು, ದೈತ್ಯರು, ಸುರರು, ನರರು, ಕಿನ್ನರ, ಕಿಂಪುರುಷ. ಈಗ ಕಪಿಗಳು ಹೇಳುವಾಗ ಕಿಂಪುರುಷ ವರ್ಗ ಅಂತ ಎಂಥದ್ದು ಹೇಳ್ತಾರೆ. ಇತ್ಯಾದಿ ಎಲ್ಲ ವಿಷಯಗಳನ್ನು ನಾವು ಪುರಾಣದಲ್ಲಿ ಕೇಳ್ತೇವೆ. ಹಾಗೆ ಅಂತ ನಂಬುವುದಕ್ಕಿಂತ ದೇವರು ಹಾಗೆ ಮಾಡಿದ್ದಾನೆ ಅಂತ ನಾವು ಒಪ್ಪಿಕೊಳ್ಳುವುದು ಕ್ಷೇಮ. ಅದರ ಬಗ್ಗೆ ಯೋಚನೆ ಮಾಡಿದ್ದವರಿಗೆ, ಪುರಾಣ ಓದುತ್ತಿದ್ದವನಿಗೆ ನಷ್ಟ ಏನಿಲ್ಲ, ಅವ್ರು ಬದುಕುವುದಕ್ಕಾಗ್ತದೆ. ಆದ್ರೆ ಹೀಗೆ ಮಾಡಿದಾಗ ನಮಗೊಂದು ಇದು ಸಿಗ್ತದೆ. ಅದನ್ನು ದೇವರು ಹೀಗೆ ಮಾಡಿದ್ದು ಅಹಂ. ಆದ್ರೆ ಇದರ ಮೂಲದಲ್ಲಿ ಯಾರಿದ್ದಾನೆ ಅಂತ ಹೇಳಿದ್ರೆ ಅಹಂ ಅಥವಾ ಸಂಕಲ್ಪ. ನನ್ನ ಸಂಕಲ್ಪ ಅಂತ ಹೇಳಿದಾಗ ನಾವು ಇಲ್ಲಿ ಕೆಳಗೆ ಬಂದ್ರೂ ಆಗ್ತದೆ, ಮೇಲೆ ಹೋದ್ರೂ ಆಗ್ತದೆ. ಅವನ ಸಂಕಲ್ಪದಿಂದ ಇದೆಲ್ಲ ಆಯ್ತು.
ಇದೆಲ್ಲ ಯಾರ ಸಂಕಲ್ಪ? ನನ್ನ ಸಂಕಲ್ಪ. ನಮ್ಮ ಅಪ್ಪ ಮಾಡಿ ಇಟ್ಟದೆ ಎಂಥದ್ದಿರಲಿಲ್ಲ. ನನಗೆ ಹೀಗೆ ಆಗಬೇಕು ಅಂತ ಇತ್ತು, ಅದಕ್ಕೆ ನಾನು ಪ್ರಯತ್ನ ಮಾಡಿದೆ. ಅಲ್ಲಿ ಒಂದು ಸೃಷ್ಟಿಯ ಒಂದು ಇದು ಉಂಟಾ ಇಲ್ವ? ಆ ಸಂಕಲ್ಪವಿಲ್ಲದ್ರೆ ಸೃಷ್ಟಿ ಆಗ್ತದ? ಹಾಗಾದ್ರೆ ಸಂಕಲ್ಪ ಮಾಡಿದವನು ಯಾಕೆ ಮಾಡಿದ ಪ್ರಶ್ನಿಸಲಿಕ್ಕೆ ನಾನು ಯಾರು? ನಾನಾ? ಅಲ್ಲ ಅಲ್ಲ. ಹಾಗಾದ್ರೆ ದೇವರನ್ನು ಪ್ರಶ್ನೆ ಯಾಕೆ ಹೀಗಿದೆ, ಈ ಲೋಕ ಯಾಕೆ ಹೇಗೆ ಉಂಟು, ದೇವರಿಗೆ ಬುದ್ಧಿ ಇಲ್ಲ, ಹಾಗೆ ಮಾಡ್ತಾರೆ, ಹೀಗೆಲ್ಲ ನಾವು ಮಾತಾಡ್ತೇವಲ್ಲ, ನೀನು ಯಾರು? ಈಗ ನನ್ನ ಮನೆಯನ್ನು ಇಟ್ಟುಕೊಳ್ಳೋದಕ್ಕೆ ಮತ್ತೊಬ್ಬ ಯಾಕೆ ಹೇಳೋದು? ಹೇಳ್ಬಹುದು, ಹೇಳಬಾರ್ದು ಅಂತಿಲ್ಲ, ಕೇಳಬೇಕು. ಹೇಳಲಿಕ್ಕೆ ಯಾರು ಆಗಲಿಂದ ಎತ್ತದ ಒಂದು ಮಾತುಗಳು ಅಂತಲ್ಲ, ಅವ್ರು ಯಾರು ಹೇಳಲಿಕ್ಕೆ ಅಂತ. ಹಾಗೆ ಆದ್ರಿಂದ ಸರ್ವಸ್ಯ ನನ್ನಿಂದ ಆಗುತ್ತದೆ. ಅದರಿಂದ ನಾನು ಎಂಬಂಥ ವಿಸ್ತಾರವಾಗಿ ತಿಳ್ಕೊಂಡಿದ್ದೆ. ಈಗ ಇದನ್ನು ತಿಳಿದುಕೊಂಡವರು ಕೂಡಲೇ ಶುರು ಮಾಡ್ತಾರೆ. ಆಗಬೇಕು, ದೇವರ ದಯೆ ಇದ್ರೆ ಆಗುತ್ತದೆ. ಕಾಗದ ಬರೆಯುವಾಗ ದೇವರ ದಯೆಯಿಂದ ನಾನು ಈವರೆಗೆ ಕ್ಷೇಮವಾಗಿದ್ದೇನೆ, ನಾನು ಕ್ಷೇಮವಾಗಿದ್ದೇನೆ ಅಂತ ಹೇಳುವಷ್ಟು ಇಲ್ಲಿ ಅಲ್ವಾ? ಅದೇ ಆಗ ಹೋಗುವಾಗ ಒಂದು ಯಾರೋ ಬಿದ್ರು ಕೈಕಾಲು ಮುಟ್ಕೊಂಡ್ರೆ ಎಂದಾದ್ರೂ ಕ್ಷೇಮ ಇಲ್ಲಿತ್ತು. ನಾನು ಕ್ಷೇಮವಾಗಿದ್ದೇನೆ ದೇವರ ದಯೆಯಿಂದ. ನಮ್ಮ ಕರ್ಮವು ಕೂಡ ಹೇಳಬೇಕು. ಸತ್ಕರ್ಮ ಮಾಡಿ ನಿಮ್ಗೆ ಅಪವೃತ್ತಿ ಇಲ್ಲ. ಸಾಮಾನ್ಯ ಕೆಲವು ಶ್ಲೋಕ ಉಂಟು, ಹೊರಡುವಾಗ ಈ ಶ್ಲೋಕ ಹೇಳಿ ನಿಮ್ಗೆ ಹಿಂದೆ ಬರ್ಲಿಕ್ಕೆ ಆಗ್ತದೆ. ವೈದ್ಯಮೃತು ಮಾರ್ಜುನಂಚ ಶಾಕುಂತಲೆ ಎಂಬರತಂಚ ರಾಮಂಚ ವಯಸ್ಪರತಿ ಪ್ರಯಾಣೆ ತಸ್ಯ ಅರ್ಥಲಾಭೋ ಪುನರಾಗಮಶ್ಚ ಅಂತ ಹೇಳಿದ. ಎಲ್ಲ ಮೂಢನಂಬಿಕೆ ಆಯ್ತು, ಹೇಳಿ ಆಯ್ತು, ಹೇಳಿ ಆಗಲಿಲ್ಲ, ಅದು ಬೇಕು. ಆದ್ರೆ ಆ ಒಂದು ನಂಬಿಕೆ ಉಂಟಲ್ಲ, ಆ ನಂಬಿಕೆ ಹಿನ್ನೆಲೆಯಲ್ಲಿ ಒಂದುಂಟು. ಹಿನ್ನೆಲೆ ಹೋಗ್ಬೇಕಾದ್ರೆ ನಾವು ಇನ್ನು 1 ಗಂಟೆ ಅದನ್ನು ಯೋಚಿಸೋದು. ಅವರು ಯಾರು, ಅವರು ಏನು ಸಾಧನೆ ಮಾಡಿದ್ದಾರೆ, ಅವರು ವಿಫಲರಾದವರಲ್ಲ, ಯಾರೋ ವೈದ್ಯ. ನಾವು ಶ್ಲೋಕ ಹೇಳುವುದು ಸುಲಭ, ಅದು ಅಲ್ಲ ಅಂತ ಹೇಳಲಿಕ್ಕೆ ಮತ್ತೂ ಸುಲಭ, ಅದು ಹುಚ್ಚು ಅಂತ ಹೇಳಲಿಕ್ಕೆ ಇನ್ನೂ ಸುಲಭ. ಆದರೆ ಅದು ಯಾಕೆ ಹಾಗೆ ಅಂತ ಹೇಳಿದ್ರೆ, ಯಶಸ್ವಿಯಾದವನನ್ನು ನೆನಪು ಮಾಡಿಕೊಳ್ಳುವುದೇ ನಮಗೆ ಸ್ಫೂರ್ತಿ ಅಲ್ವಾ? ಹೌದು, ಕರೆಕ್ಟ್. ನಾನು ಇದು ಮಾಡ್ತೇನೆ, ಇದು ಆಗ್ತದಾ ಇಲ್ವಾ? ಅವರು ಮಾಡಿದ್ದಾರೆ, ಆಗಿದೆ, ನಾನು ಅವರಿಗಿಂತ ಚೆನ್ನಾಗಿ ಮಾಡ್ತೇನೆ ಅಂತ ಹೇಳುವಂಥ ಸ್ಫೂರ್ತಿ ಬರುವುದು ಹೇಳ್ತೇನೆ. ಆ ರೀತಿ ಅದನ್ನೆಲ್ಲ ಮಾಡಿಕೊಳ್ಬೇಕು. ಆಮೇಲೆ ಇದನ್ನು ನಾವು ಹೇಳ್ತಾ ಹೋಗ್ಬೇಕು. ಈಗ ಯಾರೋ ಒಂದು ಕೇಳಿದ್ರೆ, ನೋಡುವಾರ ಪ್ರಯಾಣ ಆಗುವಾಗ ಅದನ್ನು ಹೇಳು, ನಿಮಗೆ ಅಪಮೃತ್ಯು ಬರುವುದಿಲ್ಲ. ಮಾರ ಈಗ ಹೋದ್ರೆ ಹಿಂದೆ ಬರ್ತದೋ ಇಲ್ಲೋ ಗೊತ್ತಿಲ್ಲ, ಇಲ್ಲ ನೋಡುವಾಗ ಕೊನೆಯಲ್ಲಿ ಕೇಳುವಾಗ ಹೆದರಿಕೆ ನೋಡಿ ಇದನ್ನು ಹೇಳು. ಹನುಮಂತಂದುಂಟು ಅಪವೃತ್ತಿ ವಿನಶ್ಯತಿ. ಎಲ್ಲ ಬಿಟ್ಟರೆ ಕರ್ಮದಲ್ಲಿ ಬಹಳ ಸುಲಭ ಇಲ್ಲ. ಇದು ಕರ್ಮ ಎಂಥದೆಲ್ಲ ಇದೆಲ್ಲ ಆಗ್ತದೆ. ಗಣಪತಿ ಸ್ತುತಿ ಮಾಡು, ಗಣಪತಿ ಪೂಜೆ ಮಾಡು, ಕರ್ಮ ನಿರ್ವಿಘ್ನ ಸಿದ್ಧಿ ಆಗ್ತದೆ. ಇದನ್ನು ಎಷ್ಟು ಜನ ತಿಳಿದುಕೊಂಡು ಮಾಡ್ತಾರೆ ಅಥವಾ ಅದನ್ನು ಮಾಡ್ತಾರೆ? ವಿರೋಧಿಸಿದವರಿಂದ ಏನಾದರೂ ನಷ್ಟ ಉಂಟು? ಅದಕ್ಕೆ ಏನು ನಷ್ಟ ಇಲ್ಲ. ಅದನ್ನೇ ನಾವು ಹೇಳುವುದು, ದೇವರು ದೇವರ ಅಂಶ. ಬಹುಮಟ್ಟಿಗೆ ಹಾಗೆ ಮಾಡಿದವನಿಗೆ ಆಗುತ್ತದೆ ಎಂಬ ವಿಶ್ವಾಸ ಬಂದರೆ, ಅದರಿಂದ ಮೂಢನಂಬಿಕೆ ಅಂತ ಹೇಳುವವನು ಹೇಳಿದ್ರು ನಮಗೇನು ನಷ್ಟ? ನಂಬಿಕೆ, ಮೂಢನಂಬಿಕೆ ಎಂಬ ಶಬ್ದವೇ ಇಲ್ಲ ಅಂತ ನಾನು ಹೇಳುದು. ನಂಬಿಕೆ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲದನ್ನು ಅದು ಹೀಗಿರ್ಬೇಕು ಅಂತ ಹೇಳಿದ್ರೆ ನಂಬಿಕೆ. ಹೌದು. ಇದು ದುರ್ಗಾ ಪರಮೇಶ್ವರ ಅಲ್ಲಿ ಇರುವುದು ಲಿಂಗ, ಇದು ದೇವಿ ಆಗುದು ಯಾಕೆ, ಈಶ್ವರ ಅಲ್ಲ ಯಾಕೆ, ಅಥವಾ ಅದು ಗುಂಡುಗಲ್ಲ ಯಾಕೆ ನಮ್ಮ ಇದ್ರದ್ದು ಅಂತ ಹೇಳಿದ್ರೆ ನಾವೇನು ಹೇಳೋದು? ಅದಲ್ಲ ನಂಬಿಕೆ. ಅದರಿಂದ ನಂಬಿಕೆಗೆ ಮೂಢ ಎಂಬುದಿಲ್ಲ. ನಂಬಿಕೆ ಇದ್ದವನಿಗೆ ಏನು ಬರ್ತದೆ? ನಂಬಿಕೆಗೆ ಇನ್ನೊಂದು ಶಬ್ದ, ಒಳ್ಳೆಯ ಶಬ್ದ ಶ್ರದ್ಧೆ. ಶ್ರದ್ಧಾ ಅಲ್ಲ, ಮತ್ತೆ ಶ್ರದ್ಧೆ ಇಲ್ಲದವನಿಗೆ ಏನು? ಏನಿಲ್ಲ. ಈಗ ಮುಸ್ಲಿಮರು ಬಂದು ಮೂರ್ತಿಗಳನ್ನೆಲ್ಲ ಕಡವಿದ್ದಾರೆ, ಏನಾಗಿದೆ ಅಂತ ಕೇಳಿದ್ರೆ ನಮಗೆ ಉತ್ತರ ಸಿಗುವುದಿಲ್ಲ. ಏನಾಗಲಿಲ್ಲ, ಯಾಕಂದ್ರೆ ಅವರಿಗೆ ಕಲ್ಲೇ. ಎಷ್ಟೋ ಪೂಜೆ ಮಾಡುವ ಭಟ್ರಿಗೆ ಅದು ಕಲ್ಲು. ಶಂಕರ ಶಿಲಾಭವತಿ, ಅವನಿಗೆ ಕಲ್ಲು. ಅವನಿಗೆ ಯಾರು ಮಾತ್ರ ದೇವರು? ಅಲ್ಲಿ ಸಿಗುವ ದುಡ್ಡು ಮಾತ್ರ ದೇವರು. ಹೌದು, ಕರೆಕ್ಟ್. ಇದನ್ನು ನಾವು ಈಗ ಅವರನ್ನು ದೂಷಿಸಲಿಕ್ಕೆ ಹೇಳುದಲ್ಲ, ಭಾವ ಹಾಗೆ ಉಂಟಲ್ಲ. ಹೌದು, ಅದು ಸತ್ಯ ಅಲ್ವ? ಹೌದು. ಹಾಗಾದ್ರೆ ನಮ್ಗೆ ಶಿಲಾಭವತಿ ಶಂಕರ, ಶಿಲೆ ಅಂತ ತಿಳಿಸಿದ್ರೆ ಶಿಲೆ, ಶಂಕರ ಅಂತ ತಿಳಿದ್ರೆ ಶಂಕರ. ಶಂಕರ. ಹಾಗಾದ್ರೆ ದೇವರ ಪೂಜೆ ಮಾಡುವವರ ಬಗ್ಗೆ ನಾವೇನು ಹೇಳೋದು ಬೇಡ. ನಾನೇನು ಮಾಡಬೇಕು ಅಂತ ನನಗೆ ಬಿಟ್ಟದ್ದು. ಅಲ್ಲಿ ಪುನಃ ನಾವು ಅವರನ್ನು ನಿಂದಿಸುವುದಲ್ಲ. ಅವ ಕಲ್ಲು ಅಂತ ಮಾಡಿಕೊಂಡೇನೋ ಅವ್ರು ಮಾಡಿಕೊಳ್ತಾನೆ ಅಂತ ಹೇಳೋದು, ಅದನ್ನೆಲ್ಲ ನಾವು ಇದು ಮಾಡಬೇಕು. ಇದನ್ನು ನಾವು ಈ ಸದ್ವಿಷಯಗಳನ್ನು ಮಾತಾಡಬೇಕು. ಸುಮ್ಮನೆ ನಿಷ್ಪ್ರಯೋಜಕವಾದ ವಿಷಯ ಮಾತಾಡುವುದಲ್ವ. ಸದ್ವಿಷಯ ಯಾವುದು? ಉದ್ಧರೇದಾತ್ಮನಾತ್ಮನ.
ಯಾವುದರಿಂದ ಉದ್ಧಾರ ಆಗ್ತದೆ ಅದನ್ನು ಮಾತಾಡಬೇಕು, ಅದರ ಕುರಿತು ಚಿಂತಿಸಬೇಕು, ಅದರ ಕುರಿತು ಗುರುವಿನ ಹತ್ರ ಕೇಳಬೇಕು, ಇದೆಲ್ಲ ಮಾಡಬೇಕು ಅಂತೇಳಿ ಅಂಥ ಇವರನ್ನು ಆಗ ವೃತ್ತಿ ತನ್ನಷ್ಟಕ್ಕೆ ಬರ್ತದೆ. ನನಗೆ ಬಹಳ ಚೆನ್ನಾಗಿಯೇ ಕಾಣುದು. ಕಟೀಲಿನ ಬಗ್ಗೆ ಇಷ್ಟು ಪ್ರಚಾರ ಯಾಕಾಯಿತು ಅಂತ ಹೇಳಿದ್ರೆ ಪರಸ್ಪರಂ ಹೇಳ್ತಾ ಇದ್ದಾರಲ್ಲ, ಅಲ್ಲಿ ಹೋಗಿ ಒಂದು ಹೂವಿನ ಪೂಜೆಗಳು ಆಗ್ತದೆ ಅಂತ ಹೇಳುವವರ ಸಂಖ್ಯೆ ಹೆಚ್ಚಾಯಿತು, ಮಾಡುವವರ ಸಂಖ್ಯೆ ಹೆಚ್ಚಾಯಿತು, ಮಾಡಿ ಆಗದಿದ್ದವರ ಸಂಖ್ಯೆ ನಮ್ಗೆ ಗೊತ್ತಿಲ್ಲ. ಅದನ್ನು ಪ್ರಚಾರವೂ ಮಾಡುವುದಿಲ್ಲ. ಆ ಪ್ರಚಾರ ಮಾಡಿದ್ರೆ ಉಳಿದವರು ಕೇಳುವುದಿಲ್ಲ, ಅವ ಎಂತದ ಬೇಡ ಎಂತದ ಮಾಡಿದ, ಆದ್ರೆ ಅವನು ಸರಿಯಾಗಿ ಮಾಡಲಿಲ್ಲ ಎಂತದೋ ಸಹಾಯ ಮಾಡ್ತಾರೆ. ಆದ್ರೆ ಆದವರು ಹೇಳ್ತಾ ಹೇಳ್ತಾ ಹೋಗಿ ಅಲ್ವ ಅಲ್ಲಿ ಸಂಖ್ಯೆ ಇಷ್ಟ ಆಗೋದು. ಈಗ ಒಂದು 25 ವರ್ಷದ ಮೊದಲು ಇತ್ತಷ್ಟು ಇಲ್ಲ. ಹಾಗಾದ್ರೆ ಪರಸ್ಪರ ಭಾವ ಅಂತ ಅಲ್ಲಿ ವೃದ್ಧಿ ಆಗ್ತದೆ. ಅದು ಸಾನ್ನಿಧ್ಯ ಎಂಬುದನ್ನು ನಾವು ಮೂಢನಂಬಿಕೆಯಿಂದ ಎಷ್ಟು ನಾವು ದೋಲು ಬಡಿದ್ರು ಆ ಕ್ಷೇತ್ರ ಪಕ್ಕಕ್ಕೆ ಕೆಳಗೆ ಬರುವುದಿಲ್ಲ. ಅಲ್ಲಿಯ ದೋಷಗಳನ್ನೆಲ್ಲ ಅಷ್ಟು ನಾವು ಹೊರಗೆ ತಂದರು, ಅದು ಒಮ್ಮೆ ಹೊರದಂತ ಶ್ರದ್ಧೆ ಬಂದೇ ಬಿಟ್ಟಲ್ಲ. ಹಾಗೆ ಭಕ್ತರು ಇದು ಮಾಡುದೇ ಇದರಿಂದ ದೇವರು. ಹಾಗಾದ್ರೆ ದೇವರು ಅಲ್ಲಿದ್ದಾನ ಇಲ್ವಾ ಗೊತ್ತಿಲ್ಲ ನಮಗೆ. ಆದರೆ ಅದು ಪರಸ್ಪರ ಹೇಳುವುದರಿಂದ ಮನುಷ್ಯನ ನಂಬಿಕೆಯಿಂದಲೇ ಆ ಬದಲಿಂದ ಬರ್ತದೆ. ಅದರಿಂದ ಅಂಥವರನ್ನು ಏನು ಮಾಡ್ತೇನೆ ಅಂದರೆ ದೇವರ ಅನುಗ್ರಹ ಆಗಿದೆ ಇಲ್ವೋ, ನಾನು ಖಂಡಿತ ಹೇಳ್ತೇನೆ ನನಗಾಗಲಿಲ್ಲ. ಆದರೆ ಆಗಲೇ ಇಲ್ಲ ಅಂತ ಹೇಳಲಿಕ್ಕೆ ನಿನ್ನ ಹತ್ರ ಉಂಟಾ? ನನಗೆ ಆಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ಎಂತ ಅಲ್ಲಿ ಅದೇ ಇರ್ತಾರಲ್ಲ, ಅವ್ನು ಸರಿ ಮಾಡಲಿಲ್ಲ ಅಂತ ಅಷ್ಟೇ ಅಲ್ಲ. ಹೌದು. ಆದ್ರಿಂದಲೇ ಅಂಥವರಿಗೆ ಎಲ್ಲ ಆಗ್ತಾನೆ ಅಂತ ಹೇಳಿದ್ರೆ ಅವರಿಗೆ ನಾನು ಆತ್ಮಭಾವದಿಂದ ಅವರಿಗೆ ಅನುಗ್ರಹ ಕೂಡಲೇ ಮಾಡ್ತೇನೆ. ನಮ್ಮಲ್ಲಿ ವಾಡಿಕೆ ಇದೆ, ಕ್ಷಿಪ್ರಭ್ರವತಿ, ಗಣಪತಿ ಮತ್ತು ದೇವಿ ಆರಾಧನೆ ಮಾಡಿದ್ರೆ ಕ್ಷಿಪ್ರ ಪ್ರಸಾದ ಸಿಗ್ತದೆ. ಪುನಃ ಅಲ್ಲಿ ಉಂಟು ಅವರ ಯೋಗ ಇದ್ರೆ ಸಿಗ್ತದೆ. ಅದಕ್ಕೆ ಇದೊಂದು ಸ್ವಲ್ಪ ಅಡ್ಡಿ ಇದ್ದದ್ದನ್ನು ತೆಗೀತದೆ ಅಷ್ಟೇ. ಯಾವುದೋ ಅಡ್ಡಿಯನ್ನು ತೆಗೀತದೆ ತೊಡಕ, ಇಲ್ಲ ಇದ್ದವನಿಗೆ ಅದು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಹಾಗಾದ್ರೆ ಇಂಥದ್ದೆಲ್ಲ ಹೌದು ನೀನು ಹೇಳ್ತೀವಿ, ಹೇಳಿದ್ರೂ ಕೂಡ ನಾನು ಒಪ್ಪಲಿಕ್ಕೆ ನನಗೆ ಇನ್ನೂ ಅಭ್ಯಾಸ ಆಗಲಿಲ್ಲ. ನೀನು ದೇವರು ಅಂತ ಹೇಳ್ತಾರೆ, ಆದ್ರೆ ಈ ದೇವರು ಎಂಬುದನ್ನು ನಾನು ಎಲ್ಲೆಲ್ಲಿ ಕಾಣಬೇಕು? ಇದೇ ನಮ್ಮ ಜೀವನ. ದೇವರು ಆ ಹೊಸ್ತಿಲಿಗೆ ಒಂದು ನಮಸ್ಕಾರ ಮಾಡಿ ಬರಬೇಕು. ಅಲ್ಲಿ ಹೊಸ್ತಿಲಲ್ಲಿ ದೇವರು ಉಂಟು. ಈಗ ಬಿಟ್ಟರು ನಮಗೇನಿಲ್ಲ. ಹೊಸ್ತಿಲಿನಲ್ಲಿ ದೀಪ ಇಡಬೇಕು, ಬರಿಬೇಕು, ತುಳಸಿ ಇದು ಮಾಡಬೇಕು ಇತ್ಯಾದಿಗಳೆಲ್ಲ ನಮ್ಗೆ ಒಂದು ಅನುಕೂಲವಾದಂತಹ ಒಂದು ಪ್ರಚೋದನೆ. ವಿನಃ ಅದನ್ನು ಸಂಶೋಧನೆ ಮಾಡ್ಲಿಕ್ಕೆ ಹೋದ್ರೆ ಅದು ಒಂದು ಮರ, ಇದು ಒಂದು ಮರ, ಅದು ಕಲ್ಲು, ಇದು ಕಲ್ಲು ಅಂತ ಹೇಳಿದ್ರೆ ನಿಮ್ಗೆ ಲಾಭ ಏನು ನಷ್ಟ ಇದೆ? ನಷ್ಟವೇ ಇಲ್ಲ. ಹೌದು, ಲಾಭ ಇಲ್ಲ. ಲಾಭ ಇಲ್ಲ. ಹೊಸ್ತಿಲು, ದೇವರು ಇತ್ಯಾದಿ ಇತ್ಯಾದಿಗಳು. ಆದ್ರಿಂದ ಇಂಥದ್ದೆಲ್ಲ ಹೇಳುವಂತಹ ಇದನ್ನು ಎಲ್ಲಿ ನಾನು ನೋಡಬೇಕು, ಎಲ್ಲಿ ನಿನ್ನ ವಿಭೂತಿಯನ್ನು ಕಾಣಬೇಕು ಅಂತ ಹೇಳ್ತಾನೆ. ಇದೆಲ್ಲ ನಿಮ್ಗೆ ಹುಚ್ಚಲ್ವಾ? ಎಲ್ಲವೂ ದೇವರು ಅಂತ ಹೇಳಿ ನಾವು ಉಸುರಿಗೆ ಹೇಳಿದ್ರೆ ಅದು ಏನಾಗುವುದಿಲ್ಲ, ಗೊತ್ತಾಗುದಿಲ್ಲ. ಅದು ಎಲ್ಲವೂ ದೇವರು ಅಂತ ಇಡೀ ವಿಶ್ವವೇ ವಿಷ್ಣು ಅಂತ ಹೇಳಿ ಬಿಡುವುದು ಸುಲಭ. ಆದರೆ ಅದನ್ನು ಕಾಣಬೇಕಾದ್ರೆ ಎಲ್ಲೆಲ್ಲಿ ಕಾಣಬೇಕು, ಇದು ಬಹುಶಃ ದೊಡ್ಡ ಇನ್ನು ನಾವು ವಿಸ್ತಾರ ಮಾಡಬೇಕಾದ ಅಗತ್ಯ ಇಲ್ಲ. ಹಾಗಾದ್ರೆ ಪ್ರಶ್ನೆ ಹೇಳ್ತೇನೆ, ಆಯ್ತಪ್ಪ ನಿನಗೆ ಹೇಳ್ತೇನೆ ನಾನು ಎಲ್ಲಿ ಕಾಣಬೇಕು. ಈ ಇಲ್ಲಿ ಹೇಳಿದ್ದು ಪೂರ್ಣ ಅಲ್ಲ, ಮೊದಲೆಲ್ಲೂ ಹೇಳಿದೆ. ಮಾತೃದೇವೋ ಭವ, ಪಿತೃದೇವೋ ಭವ, ಮನೆ ದೇವರು, ಮನೆ ಎತ್ತದು, ಮನೆ ಮಂತ್ರಾಲಯ ಅಂತಲೋ ಮನವೇ ಮಂತ್ರಾಲಯ ಎಲ್ಲ ಹೇಳಿದ್ದಾರೆ. ನಮಗೆ ಯಾವುದು ಎಷ್ಟೇ ಆಗಿದೆ ಗೊತ್ತಿಲ್ಲ, ಅದನ್ನು ಹೇಳ್ತಾ ಹೇಳ್ತಾ ನಮ್ಗೆ ಇದಾಗ್ತದೆ. ಹಾಗಾದ್ರೆ ಇವ ಹೇಳ್ತಾನೆ, ಸುಳ್ಳು ಹೇಳುದು ಅದನ್ನೇ, ಎಲ್ಲರಲ್ಲಿರುವ ಆತ್ಮನಾನೇ. ಮಹಾ ಅಯೋಗ್ಯ. ಅಲ್ಲಿ ನಾನೇ ಅಂತ ಹೇಳಿದಾಗ ನಮ್ಗೆ ಅವು ಅಲ್ಲ ಅಂತ ಹೇಳಿ ಬರುದಿಲ್ಲ, ಆದ್ರೆ ಒಪ್ಲಿಕ್ಕೆ ಮನಸ್ಸು ಬರುವುದಿಲ್ಲ ಅಲ್ವಾ? ಹೌದು, ಒಪ್ಲಿಕ್ಕೆ ಕಷ್ಟ ಆಗ್ತದೆ. ಎಲ್ಲರಲ್ಲಿ ದೇವರಿದ್ದಾನೆ ಅಂತ ಹೇಳಿದ್ರೆ ಒಳ್ಳೆ, ಎಲ್ಲ ಕಡೆ ದೇವರಿದ್ದಾನೆ ಅಂತ ಹೇಳುವುದು ಒಂದು. ಅದರ ನಂತರ ಎಲ್ಲರಲ್ಲಿ ದೇವರಿದ್ದಾನೆ ಅಂತ ಹೇಳಿದ್ರೆ ಅಹಮಾತ್ಮ, ಆದಿಗೆ ಕಾರಣ, ಇದಕ್ಕೆಲ್ಲ ಶುರು ಕಾರಣ, ನನ್ನ ಹುಟ್ಟಿಗೆ ಕಾರಣ, ಮಧ್ಯ ಕಾರಣ, ಕಡೆಗೆ ಕಾರಣ, ಲಯ ಆಗುವುದು ನನ್ನಲ್ಲಿ. ಅದೆಲ್ಲ ಆಯ್ತಲ್ಲ. ನನ್ನದು ಅಂತ ಹೇಳಿದಾಗ ನನ್ನದು ದುಷ್ಟ ಅವೈರಾಗ್ಯ, ಅದು ಕೊಳಕು, ಅದೆಲ್ಲ ನಾನೇ ಅಂತ ಹೇಳಿದಾಗ ನಮಗೆ ಪಕ್ಕ ಒಪ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ನೋಡುವ, ಪುರಾಣದಿಂದ ಬರುವ ಆದಿತ್ಯರಲ್ಲಿ ಇದ್ದಾರೆ, ಆದಿತ್ಯರಲ್ಲಿ ದ್ವಾದಶ ಆದಿತ್ಯರು ಅಂತ ಇದ್ದಾರೆ, ಅದರಲ್ಲಿ ನಾನು ವಿಷ್ಣು. ಅದು ಪುರಾಣ ಓದಿ ನಾವು ಅದನ್ನು ಮಾಡಬೇಕು. ಆಮೇಲೆ ಈ ಜ್ಯೋತಿಗಳಲ್ಲಿ ಯಾರು? ಸೂರ್ಯ.
ಜ್ಯೋತಿ ಅಂದ್ರೆ ಏನು? ಬೆಳಕು. ಬೆಳ್ಕೊಳ್ಳುವಂಥದ್ದು. ನಮ್ಮ ಕ್ಯಾಂಡಲ್ ಆದೀತು ಇದಾದೀತು ಅದಾಯ್ತು ಎಲ್ಲರಿಗೆ ಇದು ನಮಗೆ ಹೊಸ ಈಗ ಇಲ್ಲಿಂದ ನಮಗೆ ಅರ್ಥ ಆಗ್ತದೆ. ಕರೆಕ್ಟ್. ಪುರಾಣ ಓದಿದವನಿಗೆ ವಿಷ್ಣು ಆದಿತ್ಯರಲ್ಲಿ ಆದಿತ್ಯ ಮಕ್ಕಳು ಅಷ್ಟೇ. ಆದಿತ್ಯ 12 ಜನ ಮಕ್ಕಳನ್ನು ಹೇಳುವ ಅದು ವಿಷ್ಣು. ಇದು ಜ್ಯೋತಿ. ಈ ಮರುತರು ಅಂತ ಇದ್ದಾರೆ, ಅದು ಪುರಾಣಕ್ಕೆ ಹೋಗ್ಬೇಕು. ಈ ಇಂದ್ರನು ಆದಿತ್ಯ ಗರ್ಭದಲ್ಲಿದ್ದ ಮಕ್ಕಳನ್ನು ತುಂಡು ಮಾಡಿದ್ದು ಅವರು ಮಾರುದ ಅಂತ ಹೇಳಿಕೊಂಡು 12 ಜನ ಅವರು ಮತ್ತೆ ದೇವತೆಗಳಾದಂತ ಮರುತರು. ಅದು ವೇದದಲ್ಲಿ ಅದು ಬರ್ತದೆ ಮರುತರು. ನಕ್ಷತ್ರ ಮಹಾಂಶಸಿ. ಇದು ಪುನಃ ನಮ್ಮ ಭೂಗೋಳ ಓದಿದವರಿಗೆ ಸಿಟ್ಟು ಬರ್ತದೆ. ನಕ್ಷತ್ರ ಬೇರೆ ಚಂದ್ರ ಬೇರೆ ಅಂತ ಹೇಳಿ. ನಕ್ಷತ್ರ ಅಂದ್ರೆ ಹೊಳೆಯುವುದು, ಅದರಲ್ಲಿ ಶಶಿ. ಇದು ಯಾರಿಗೆ ಆ ಮಗುವಿನಿಂದ ಹಿಡಿದು ಸಾಮಾನ್ಯ ಜನರಿಗೆ ಸಾಕು. ಹೌದು, ಇದನ್ನು ಚರ್ಚೆಗೆ ವಿಷಯ ಅಲ್ಲ. ಇದು ನಮಗೆ ಚಂದ್ರನ ನೋಡಿದ ಕೂಡಲೇ ಒಮ್ಮೆ ಸಂತೋಷ ಆಗ್ತದೆ. ಆ ಪೂರ್ಣ ಚಂದ್ರನ ನೋಡಿದ್ರೆ ಒಂದು ಹೊತ್ತ ನಿಲ್ತೇವೆ. ನಮ್ಮ ಮನಸ್ಸನ್ನು ಸೆಳೆಯುತ್ತದಲ್ಲ. ಕರ್ಷತಿ ಇತಿ ಕೃಷ್ಣ, ಅದೇ ಸಂಕರ್ಷಣ ಕೃಷ್ಣ. ಕೃಷ್ಣ ಎಂಬ ಶಬ್ದಕ್ಕೆ ಅದು ಶಶಿ. ಆದ್ರೆ ಹಾಗೆ ಇನ್ನು ವೇದಗಳಲ್ಲಿ ಸಾಮವೇದ ಅಂತ ಹೇಳ್ತಾನೆ. ಯಾಕೆ ಸಾಮವೇದ ಕೇಳಿದ್ರೆ ಸಾಮವೇದ ಹಾಡಿದ್ರೆ ಸರಿಯಾಗಿ ಅದರಲ್ಲಿ 2-3 ಪಾಠ ಉಂಟು. ಎಂಥವರಿಗೂ ನಿದ್ದೆ ಬರ್ತದೆ, ಮನಸ್ಸು ಸಮಾಧಾನ ಆಗ್ತದೆ, ಆ ವಾತಾವರಣ ಶುದ್ಧ ಆಗ್ತದೆ. ಅದು ಶಬ್ದ ತರಂಗಗಳು ಮಾತ್ರ. ಹೌದು. ಋಗ್ವೇದ ಅಷ್ಟು ಕಲಿಯಕ್ಕಿಲ್ಲ. ಯಜುರ್ವೇದ ಸ್ವಲ್ಪ ಅದು ಯಜ್ಞಕ್ಕಾಗಿ ಇದಕ್ಕಾಗಿ. ಇದನ್ನು ಯಾಕೆ ಇದು ಬೇಕಾ ಬೇಡ? ಈಗ 4 ವೇದದ ಬಗ್ಗೆ ಗೊತ್ತೇ ಇಲ್ಲದವರಿಗೆ ಇದು ಬೇಕಾ? ಗೊತ್ತಿದ್ದವರಿಗೆ ಸಾಮವೇದ ಅಂತ ಹೇಳಿದ. ಆಮೇಲೆ ಇಂದ್ರಿಯಾಣ ಮನಸ್ಸು. ಇಂದ್ರಿಯಗಳು ಅಂದ್ರೆ ಪಂಚೇಂದ್ರಿಯಗಳು ಹೇಳಿದ ಮೇಲೆ ಯಾವುದು ಮನೋ ಬುದ್ಧಿ ಅಹಂಕಾರ ಎಲ್ಲ ಹೇಳಿದ. ಅದರಲ್ಲಿ ಮನಸ್ಸು ಅಂತ ಹೇಳಿದ್ರೆ ಸಹಜವಾಗಿ ಮೂಡುವಂತಹದ್ದು ಮನಸ್ಸು. ಆ ಮನಸ್ಸು ಒಳ್ಳೆದ ಕೆಟ್ಟದ? ಅದು ಒಳ್ಳೆಯದು ಹೌದು, ಕೆಟ್ಟದ್ದು ಹೌದು. ಮನೆಯೋ ಮನುಷ್ಯನಂ ಕಾರ. ನಿಮ್ಮನ್ನು ನರಕಕ್ಕೆ ತಳ್ಳಿದ್ದು ಮನಸ್ಸು, ಸ್ವರ್ಗಕ್ಕೆ ಕೊಂಡದ್ದು ಮುಕ್ತನಾಗ್ಲಿಕ್ಕೆ ಒಳದು ಮನಸ್ಸು. ಮನೆಯೋ ಮನುಷ್ಯನಂ ಕಾರಣಂ ಬಂಧ ಮೋಕ್ಷಯೋ. ಬಂಧ ಮೋಕ್ಷ ಎಂಬುದೇ ಅಷ್ಟೇ ಇರುವುದು. ನಮಗೆ ಬಂಧನ ಬೇಡ, ಮೋಕ್ಷ ಬೇಕು ಅಂತ ಹೇಳೋದಲ್ಲ. ಅದು ಇಡೀ ಜೀವನಕ್ಕೆ 2 ಶಬ್ದಗಳು ಸಾಕು. ಈಗ ಮದುವೆ ಆಯಿತು ಅಥವಾ ಇದು ಮನೆ ಬಂಧನ ಅಲ್ವಾ? ಮನೆ ಕಟ್ಟಿದ ಮೇಲೆ ದಿನ ಒರೆಸ್ಬೇಕು. ಅದು ಚೂರು ಇಲ್ಲದಿದ್ರೆ ಆಗುದಿಲ್ಲ. ನಮ್ಮ ಹಳೆ ಮನೆಯಲ್ಲಿ ಬಲೆ ಕಸ ಇದ್ರೆ ಏನಿಲ್ಲ, ನಡುತ್ತಾ ಇರ್ಬೋದು. ಅದು ಇಲ್ಲಿ ನೋಡಿದ್ರೆ ಅದು ಚೆಂದ ಕಾಣುದಿಲ್ಲ. ಅದನ್ನು ನೋಡಿ ಬಂದಿದ್ದು ಯಾರು? ನಾನೇ ಮನೆಯಲ್ಲಿದ್ದವು. ಅದೊಂದು ಕೆಲಸ ಆಯಿತು, ಬಂಧನ ಅಲ್ವಾ? ಮನೆ ಎಂಬುದು ಒಂದನ್ನು ಬಂಧನ. ಹಾಗೆ ಬಂಧ ಮೋಕ್ಷ ಹೋಗೋ ಹಾಗೆ ಮನಸ್ಸು. ಆಮೇಲೆ ಭೂತಾನಮಸ್ಮಿ ಚೇತನ. ಭೂತಗಳಲ್ಲಿ ಚೇತನ. ಸುಮ್ಮನೆ ಮಲಗಿದ್ದನ್ನು ಮುಟ್ಟಿದ್ರೆ ಅದೇನ್ ಮಾಡ್ತದೆ? ಎಂದು ಕೂತ್ಕೊಳ್ತದೆ. ಹೌದು, ಏನೋ ಮಾಡ್ತದೆ. ಒಂದು ಚುಚ್ಚಿದ್ರೆ ಏನೋ ಮಾಡ್ತದೆ. ಈ ಜಡವಸ್ತುಗಳು ಮಾಡ್ತವೆ ಅಂತ ಸಿ ವಿ ರಾಮನ ಹೇಳಿದ್ರು. ಜಡವಸ್ತುಗಳು ಪ್ರತಿಕ್ರಿಯೆ ತೋರಿಸ್ತವೆ ಅಂತ ಹೇಳ್ತಾರೆ. ಅದು ನಮ್ಗೆ ಬೇಡ. ಈಗ ಬೇಡ. ಜಡ ಅಲ್ಲಲ್ಲ, ನಮ್ಮ ಆಧ್ಯಾತ್ಮ ಏನು ಹೇಳ್ತದೆ? ಜಡವಸ್ತುಗಳು ಅದೇ ತುಳಿಬೇಡ ಅಂತ ಇರ್ತದೆ. ಭೂಮಿಯನ್ನು ತುಳಿಬೇಕಂದ್ರೆ ಮೊದಲು ನಮಸ್ಕಾರ ಮಾಡಬೇಕು. ತುಳಿಯೋದೇ ನನಗೆ ಉಪಾಯ ಇಲ್ಲ. ಹೌದು. ಆಕ್ಚುಲಿ ನಮ್ಮ ಇದರಲ್ಲಿ ಆಧ್ಯಾತ್ಮದ ಪ್ರಕಾರ ಜಡದಲ್ಲೂ ಚೇತನ ಉಂಟು ಅಂತಾನೆ ನಾವು ಹೇಳುದು. ಭೂಮಿಯೇ ತುಳಿಯಬಾರದು. ಹಾಗೆ ಅಂತೇಳಿ ನೀನು ಭೂಮಿಯನ್ನು ತಿಳಿಯೋದಾಗಲಿಲ್ಲ. ಅದಕ್ಕೊಂದು ಸಮಯ ಗೋಡೆ ತುಳಿಯಕ್ಕೆ ಹೋಗಬೇಡ. ಅದು ಅದರಲ್ಲಿ ನಿನ್ನ ಕಾಲಿನ ಹೆಜ್ಜೆ ಆಗ್ಬೇಕಾ? ಬಿಡ್ತಲ್ಲ. ಕೈಯಲ್ಲಿ ಏನಾದ್ರೂ ಗೋಡೆಯನ್ನು ಮುಟ್ಬೇಡ. ನಮ್ಗೆ ಅರ್ಥ ಆಗ್ತದ. ಅದು ಒಂದು. ಅದಲ್ಲದಿದ್ರು ನಮ್ಗೆ ಅದು ಕೊಡ್ತಲ್ಲ. ಅದಕ್ಕೆ ಚೇತನ ಇಲ್ಲದಿದ್ರು ಅದು ನಮ್ಗೆ ತೊಂದರೆ ಅಲ್ವಾ? ತೊಂದರೆ ಅಂದ್ರೆ ಅದೊಂದು ಕಲೆ. ನಮಗೆ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಬೇಜಾರಾಗ್ತದೆ. ಎಲೆಯನ್ನು ಸುಮ್ಮನೆ ಚಿವುಟಿಕೊಂಡು ಹೋಗಬೇಡ. ಮರ ಕಡಿ ಉದ್ದೇಶ ಇದ್ರೆ ಒಂದು ಎಲೆ ಚುಟ್ಟಿದ್ರೆ ನೋವಾಗ್ತದೆ. ಒಂದು ಹುಲ್ಲು ತೆಗೆದ್ರೆ ನೋವಾಗ್ತದೆ. ಹುಲ್ಲು ಕೊಯ್ದು ದನಕ್ಕೆ ಹಾಕು, ಅದಕ್ಕೆ ಉದ್ದೇಶ ಉಂಟು. ಅನವಶ್ಯಕ ಮಾಡ್ತಾರೆ. ಅದು ಎಲ್ಲವೂ ಏನು ಅಂತ ಹೇಳಿದ್ರೆ ಅದು ಚೇತನ. ಜಲವನ್ನು ಕೂಡ ಅನವಶ್ಯಕ ತುಳಿಬಾರ್ದು. ನಿಮ್ಗೆ ಅಗತ್ಯ ಇದ್ರೆ ಮಾತ್ರ, ಅಥವಾ ಅನಶ್ವಕ ದುರುಪಯೋಗ ಮಾಡಬಾರ್ದು, ಕೊಳಕು ಮಾಡಬಾರ್ದು. ಈಗಿನ ಸ್ವಚ್ಛತಾ ಅದೇ ಅಲ್ವಾ? ಎಲ್ಲೆಲ್ಲಿ ಸಿಕ್ಕಿದಲ್ಲಿ ಉಗುಳುವುದು ಅಲ್ವಾ? ಅದು ದೇವರು. ಅದನ್ನು ಶುದ್ಧವಾಗಿಟ್ಟು. ಹಾಗಾದ್ರೆ ಬೇಡ, ನಾನು ಉಗುಳುವುದು ಬೇಡ, ಅದಕ್ಕೊಂದು ವ್ಯವಸ್ಥೆ ಮಾಡಿದ್ದು. ಹಾಗೆ ಅದನ್ನು ಇನ್ನು ಪುರಾಣಕ್ಕೆ ಬರುವ ರುದ್ರರು ಏಕಾದಶ ರುದ್ರಲ್ಲಿ ಅದರಲ್ಲಿ ಶಂಕರ ಅಂತ ಹೇಳ್ತಾರೆ. ಶಂಕರ ಎಂಬುದೇ ಶಂಕರೋತಿ. ಶಂಕರ ಒಳ್ಳೆಯದನ್ನು ಮಾಡುವವ, ಅದನ್ನು ಶಂಕರ. ಯಕ್ಷ ರಾಕ್ಷಸರಲ್ಲಿ ಕುಬೇರ, ವಸುಗಳಲ್ಲಿ ನಾನು ಅಗ್ನಿ. ಹೀಗೆ ಲೆಕ್ಕಗಳನ್ನು ಹೇಳ್ತಾ ಹೋಗ್ತಾರೆ. ಈ ಬೃಹಸ್ಪತಿಯನ್ನು ಹೇಳ್ತಾರೆ ಪುರೋಹಿತರಲ್ಲಿ. ಸೇನಾನಿಗಳಲ್ಲಿ ಸ್ಕಂದ,
ಇದರಲ್ಲಿ ಸಾಗರ, ಸರಸ ಅಂದರೆ ರಸಸಹಿತವಾದದ್ದು ಜಲ, ಜಲ ಇರುವಂಥ ಸಾಗರ. ಮಹರ್ಷಿಗಳಲ್ಲಿ ಭೃಗು, ಅದು ನಮ್ಮ ಪುರಾಣಕ್ಕೆ, ವಿಷ್ಣು ಪುರಾಣಕ್ಕೆ ಬರುವ ಭೃಗು, ವಿಷ್ಣುವಿಗೂ ಕೂಡ ತುಳಿದ ಇಂಥದ್ದೆಲ್ಲ ಉಂಟು. ಈ ಇದರಲ್ಲಿ ಏನು ಅಂತ ಹೇಳಿದ್ರೆ ಗಿರಾಣ ಗಿರ ಮಾತಿನಲ್ಲಿ ಏಕಾಕ್ಷರ, ಅದೇ ಓಂ. ಓಂ ಎಂಬುದು ಯಜ್ಞಾನಂ ಜಪಯಜ್ಞ, ಯಜ್ಞಗಳಲ್ಲಿ ಅಶ್ವಮೇಧೋ ಅದೇ ಜಪಯಜ್ಞ ಮಾಡು ನೋಡಿ ಸುಲಭ. ಮತ್ತೆ ಅದು ಏನೋ ಮಾಡ್ತದೆ ಮಾಡಿ, ಮತ್ತೆ ನಾವು ಬಿಟ್ಟಿದ್ದೇವೆ, ಆದರೆ ಮಾಡಿದಾಗ ಏನೋ ಆಗ್ತದೆ. ಕೆಲವರಿಗೆ ನಿಧಾನ, ಕೆಲವರಿಗೆ ಇದು ಗಾಯತ್ರಿಯನ್ನು ಅಷ್ಟು ಪ್ರಚಾರದಲ್ಲಿರಬೇಕಾದ್ರೆ ಅದು ಏನೋ ಒಂದು ಕೂಡಲೇ ಪರಿಣಾಮ ಮಾಡ್ತದೆ, ತೇಜಸ್ಸು ಇರ್ತದೆ ಅಂತ. ಆದರೆ ನಾವು ಮಾಡಲಿಕ್ಕೆ ಉದಾಸೀನ ಆಗ್ತದ, ಎಂಥದ್ದಾಗ್ತದ, ಪರಂಪರೆ ಬಿಟ್ಟಿದ್ದೇವೋ ಅದೆಲ್ಲ ಕಾಲ ಕಾರಣಕ್ಕೆ. ಅಶ್ವತ್ಥ ವೃಕ್ಷಗಳಲ್ಲಿ ಅಶ್ವತ್ಥಕ್ಕೆ ಅದು ಬೆಳೆಯುವ ಸುತ್ತು ಅಂದರೆ ಅದು ಆರೋಗ್ಯಕ್ಕೂ ಹೇಳ್ತಾನೆ, ಇದಕ್ಕೂ ಹೇಳ್ತಾನೆ, ಮತ್ತು ಬೇಕಾದಷ್ಟು ಹೇಳ್ತಾನೆ. ಈಗ ನಾರದ ಗಂಧರ್ವದಲ್ಲಿ ಚಿತ್ರರಥ, ಸಿದ್ಧರಲ್ಲಿ ಕಪಿಲ ಮುನಿ, ಸಾಂಖ್ಯವನ್ನು ಮಾಡಿದವ ಕಪಿಲ ಮುನಿ. ಹಾಗೆ ಅಶ್ವಗಳಲ್ಲಿ ಉಚ್ಚೇಶ್ರವ, ಇದು ಗಜೇಂದ್ರ ಯಾವತ ಪುರಾಣಕ್ಕೆ ಬರ್ತದೆ ಅಲ್ಲ ಅಂತ ಹೇಳುದಿಲ್ಲ. ಇದರಲ್ಲಿ ಒಂದು ದೊಡ್ಡ ಸಭೆಯಲ್ಲಿ ಒಂದು ಆನೆ ನೋಡಿದ ಕೂಡಲೇ ನಮಗೆ ಅದರ ಹತ್ರ ಹೋಗುವ ನೋಡುವ ಅಂತ ಕಾಣ್ತಾರೆ. ಅದೇನೋ ಒಂದು ವಿಭೂತಿ ಉಂಟಲ್ಲ, ಹಾಗೆ ಉಡುಪಿಯಲ್ಲಿ ಎರಡು ಕುದುರೆ ಬಂತದ್ದಲ್ಲ, ಆಯುಧಾನ ಮಹಾವಜ್ರ. ವಜ್ರ ಅಂದ್ರೆ ಅಷ್ಟೇ, ಅದು ಹೆಚ್ಚು ಪರಿಣಾಮಕಾರಿಯಾಗುವಂಥದ್ದು. ಇದು ಕಾಮದುಕ್ಕು, ಕಾಮಧೇನು ಅಥವಾ ಪ್ರಾಣಿಗಳಲ್ಲಿ ದೇಹದ ಗೋವು. ಇದು ಪ್ರಜನನಾಶ್ಚ, ಕಂದರ್ಪ ಅಂತ ಹೇಳ್ತಾರೆ. ಕಂದರ್ಪ ಅಂದ್ರೆ ಕಾಮ. ಕಾಮ ಯಾವ ಅರ್ಥದಲ್ಲಿ ಬೇಕಾದ್ರೆ ಹೇಳುವುದು. ನನಗೆ ಒಂದು ತೋಟ ಮಾಡಬೇಕು ಅಂತ ಕಂಡ್ರೆ ಅಲ್ವಾ, ನಾನು ಮಣ್ಣು ಹಾಕಿದ್ದು, ಗೊಬ್ಬರ ಹಾಕೋದು, ಇದು ಮಾಡೋದು, ಒಳ್ಳೆ ತೋಟ ಆಯ್ತು. ಆದ್ರೆ ಮೊದಲೇ ಹುಟ್ಟಿದ್ದೆಂಥದ್ದು ಕಾಮ ಅಲ್ವ. ಈಗ ಎಲ್ಲ ಮನೆಗಳ ತೋಟ ಉಂಟ, ಅಲ್ಲಿ ಯಾರಿಗೂ ಹೋಗಿದ್ದಿಲ್ಲ. ಕಾಮ ಎಂಬುದನ್ನು ನಾವು ವಿಚಾರ, ಅದೇ ಬಯಕೆ, ಸಂಕಲ್ಪ, ಬೇಕು ಅಂತ ಹೇಳಿದ್ರೆ ಕಾಮ. ಈ ಲೋಕದಲ್ಲಿ ಆ ಬೇಕು ಅಂತ ಹೇಳುವಂತ ಕಾಮ ಇದ್ದದ್ರಿಂದ ಇದೆಲ್ಲ ಆಗ್ತಾ ಉಂಟು. ಈಗ ಇದೊಂದು ಕಾರ್ಯಕ್ರಮ ಆಗಬೇಕು ಅಂತ ಕಂಡದ್ರಿಂದ ಆಗ್ತಾ ಉಂಟು. ಅದೇ ಕಾಮ, ಅವನೇ ಕಾಮ. ಕಾಮ ಎಂದ ಕೂಡಲೇ ನಾವು ಬಹಳ ಅರ್ಥ ಏನು ಬೇಡ, ಬಯಕೆ. ಈಗ ನನ್ನ ಒಂದು ಇದು ಶುದ್ಧವಾಗಿರ್ಬೇಕು, ಏನ್ ಮಾಡ್ತೇನೆ ನಾನು, ಒಯ್ತೇನೆ, ಇದು ಮಾಡ್ತೇನೆ, ಅದು ಚೆಂದ ಮಾಡಿ ಮಡ್ಚಿಕ್ತೇನೆ, ಎಲ್ಲ ಮಾಡ್ತೇನೆ. ಅದಿಲ್ಲ, ಆದ್ರೆ ಒಂದಾಗ್ತದೆ, ಸಿಕ್ಕಿದ್ದಾಗ್ತದೆ ಅಂತ ಹೇಳಿದ್ರೆ ಆಗಿರ್ತದೆ. ಅದೇ ಕಾಮಾತ್ಮೆ. ಅದರ ಕಾಮ ಅಂದ್ರೆ ಬಯಕೆ. ಇನ್ನು ಜಪಯಜ್ಞ ಆಯ್ತು. ಇದರಲ್ಲಿ ಹಿಮಾಲಯ, ನಾಗರಲ್ಲಿ ಅನಂತ ಅಂತ ಹೇಳ್ತಾನೆ. ಅದೇ ನನಗೆ ದೊಡ್ಡದಾಗಿ ನಾಗ ಅಂದ್ರೆ ಸರ್ಪ ಅಂದ್ರೆ ಏನು, ನಾಗ ಒಂದು ಅನುಗ್ರಹ ಮಾಡುವಂತ ಇದಿರುವಂತಹದ್ದು. ಸರ್ಪ ಅಂತ ಹೇಳಿದ್ರೆ ಇದು ಹಾಗೆ ವಿಷದಿಂದ ಕೂಡಿದಂಥದ್ದು. ಆ ಸರ್ಪಗಳಲ್ಲಿ ಇದು ವಾಸುಕಿ, ನಾಗರಲ್ಲಿ ಅನಂತ, ಇದು ಪಿತೃಗಳಲ್ಲಿ ಅರಿಯಮ ಅಂತ ಉಂಟು, ಶ್ರಾದ್ದ ಹಾಗೆಲ್ಲ ಬರ್ತದೆ. ಪಿತೃಗಳಲ್ಲಿ ಒಂದು ಸ್ವರೂಪ, ವಸು, ರುದ್ರ, ಆದಿತ್ಯ, ಈಗ ಅರಿಯಮ ಅಂತ ಹೇಳ್ತಾನೆ. ದೈತ್ಯರಲ್ಲಿ ಪ್ರಹ್ಲಾದ, ಅವನಷ್ಟು ದೈತ್ಯ ದ್ವಿತೀಯ ಮಕ್ಕಳು, ರಾಕ್ಷಸರು ಅಂತಲ್ಲ, ಅಲ್ಲ ದ್ವಿತೀಯ ಮಕ್ಕಳು ಸ್ವಾಭಾವಿಕವಾಗಿ ಅವ್ರು ಕೆಟ್ಟವರು ಅಷ್ಟೇ. ಆದಿತ್ಯ ಮಕ್ಕಳು, ಆದಿತ್ಯರು ಒಳ್ಳೆಯವರು, ಇದು ಸ್ವಾಭಾವಿಕ. ಆದ್ರೆ ಅವರಲ್ಲಿ ಯಾವ ಒಬ್ಬ ಒಳ್ಳೆಯವ ಇದ್ದಾನೆ. ಕಾಲ ಕಲಯತಾಮಹಂ, ಇದು ನಿಮ್ಮ ಗಣಿತ. ಕಲಯತ ಅಂದ್ರೆ ಕಳೀತಾ ಇರೋದು, ಹೋಗ್ತಾ ಇರೋದು. ಕಾಲದಲ್ಲಿ ಕಳೆದು ಹೋಗುದೇ ಕಾಲ. ಈಗ ಅಲ್ಲಿ ಅನ್ನ ಹಾಕಿದ್ದಾರೆ, ಒಂದೊಂದು ತುತ್ತು ಹೋದ್ರೆ ಏನಾಗ್ತಾ ಇರೋದು ಕಲಯತ. ಹೌದು, ಕಡಿಮೆ ಆಗ್ತಾ ಇತ್ತು, ಖಾಲಿ ಆಯ್ತು. ಮತ್ತೆ ಇನ್ನೊಮ್ಮೆ ಹಾಕ್ಲಿಕ್ಕೆ ಹೇಳ್ಬೇಕಾ, ಇದನ್ನ ಮಾಡ್ಬೇಕು. ಹಾಗೆ ನಮ್ಮ ಆಯುಷ್ಯವು ಕಳೀತಾ ಇರೋದು, ಅದಕ್ಕೆ ಕಾಲ ಅಂತ. ಅದೇ ಯಮನ, ಕಾಲ, ಶಿವ, ಎಲ್ಲವೂ ಅಷ್ಟೇ. ಕಲಯತ ಇತಿ ಕಾಲ, ಕಳೆಯುತ್ತಾ ಹೋಗುವುದೇ ಕಾಲ. ಇದು ಅಷ್ಟೇ, ಉಪಯೋಗಿಸಿದಷ್ಟೇ ಕಾಲ್ತಾ ಹೋಗ್ತದೆ, ಒಂದು ದಿವಸ ಅರಿಯುತ್ತದೆ. ಇಲ್ಲ, ಕಳೆಯುತ್ತಾ ಹೋಗುವುದು, ನಮ್ಮ ಆಯುಷ್ಯವು ಕಳೀತಾ ಹೋಗುವುದು. ಅದರಿಂದ ಕಾಲದ ಬಗ್ಗೆ ಜಾಗ್ರತೆ ಇರಬೇಕು. ಅದನ್ನು ಹಿಂದೆ ತರಲಿಕ್ಕಾಗುವುದಿಲ್ಲ, ಕಳೆದು ಹೋದದ್ದು ತರಲಿಕ್ಕಾಗುವುದಿಲ್ಲ. ಅದರಿಂದ ನಾವು ಕಾಲವನ್ನು ಬಹಳ ಜಾಗ್ರತೆ. ಈ ಅನವಶ್ಯಕ ಮಾತಾಡುವುದು, ನಿಷ್ಪ್ರಯೋಜಕವಾಗಿ ಕರೆಯುವುದು, ದುರ್ವಿಷಯಗಳಲ್ಲಿ ಕರೆಯುವುದು, ಇನ್ನು ಸಿಂಹ ಇತ್ಯಾದಿಗಳೆಲ್ಲ ಇರ್ತಾನೆ. ಪವನ ಪವತಾಮಸ್ತೆ, ಹರಿಯುವುದು, ಚಲಿಸುವುದರಲ್ಲಿ ಗಾಳಿ, ಅದು ನಿಲ್ಲುವುದೇ ಇಲ್ಲ. ಅದೇ ಸ್ವಾತಿ ನಕ್ಷತ್ರದವರು ಬಹಳ ಚಂಚಲ ಅಂತ ಇದ್ದಾರೆ, ತಮಾಷೆಗೆ ಹೇಳುದುಂಟು. ರಾಜ್ಯದಲ್ಲಿ ಹೋದಾಗಲ್ಲ ಸ್ವಾತಿ ನಕ್ಷತ್ರದಲ್ಲಿ ಗಾಳಿ ಅಂತ. ಶತ್ರವೃತ್ತದಲ್ಲಿ ರಾಮ, ಮಕರ, ಇದರಲ್ಲಿ ಇದೆಲ್ಲ ಹೀಗೆ ಹೇಳ್ತಾ ಹೋಗಿ. ವ್ಯಾಕರಣದಲ್ಲಿ ದ್ವಂದ್ವ, ಇದು ಇಷ್ಟ ಆಗಿ ಒಂದು ಕಾಲಕ್ಕೆ ಹಾಗೇನೋ ಕಳೆಯುವುದು ಹೇಳಿದಲ್ವ. ಇದು ಮುಗಿಯದ ಕಾಲ ನಾನೇ.
ಎಷ್ಟು ಕಳೆದ್ರು ಮುಗಿಯದ. ಕೋಟಿ ಜನ್ಮ ಬಂತು ಅಂತ ಹೇಳಿದಾಗ ನಾವು ಹೇಳ್ತೇವೆ ಎಲ್ಲ ಸುಮ್ಮನೆ ಬಾಯಿ ಮಾತಾಡ. ಕೋಟಿ ಆದ್ರೆ ಏನು, ಮುಗಿಯುವುದೇ ಇರೋದು. ಅದು ಆ ಕಾಲ ಅವ್ಯಯ. ಅದರಿಂದ ದೇಶ ಕಾಲ, ದೇಶವು ಅವ್ಯಯ ಅಂತ ಹೇಳ್ತಾರೆ. ಸಹಸ್ರ ಕೋಟಿ ಬ್ರಹ್ಮಾಂಡ ಅಂತ ಹೇಳಿದಾಗ ಕೆಲವರು ಈಗ ಖಗೋಳ ಶಾಸ್ತ್ರದವರು ಎಷ್ಟೋ ಹೇಳ್ತಾರೆ ಇಷ್ಟು ಇಷ್ಟು. ಆಮೇಲೆ ಎಂಥದ್ದು ಕೇಳಿದ್ರೆ ಉತ್ತರ ಇಲ್ಲ. ಆಮೇಲೆ ಇಂಥದ್ದೇ ಇರ್ಬೋದು, ನನ್ನ ದೃಷ್ಟಿಗ ನನ್ನ ಮೆಷಿನ್ಗ ಇದಕ್ಕೆ ಅದು ಗೊತ್ತಾಗುವುದಿಲ್ಲ ಅಷ್ಟೇ ಇಲ್ಲ. ಅದರಿಂದ ದೇಶ ಕಾಲ ಎಂಬುದೇ ವಿಶ್ವದ ವೈಶಿಷ್ಟ್ಯ. ದೇಶ ಕಾಲ ಇಲ್ಲದಿರುವುದು ದೇವರಿಗೆ ಬರ್ಲಿಕ್ಕೆ ಎಷ್ಟು ಹೊತ್ತು ಬೇಕು ಅಂತ ಇಲ್ಲ ಇಲ್ಲ, ದೇಶ ಕಾಲ ಇಲ್ಲ. ನಮ್ಗೆ ಇಲ್ಲಿಂದ ಉಡುಪಿ ಹೋಗ್ಬೇಕಾದ್ರೆ ಎಷ್ಟು ಹೊತ್ತು ಬೇಕಾದ್ರೆ ಎಷ್ಟು ಬೇಕಾದ್ರು. ನಾನು ಇಲ್ಲಿದ್ದೇನೆ, ಉಡುಪಿ 2 ಗಂಟೆಯಲ್ಲಿ ಬರ್ತೇನೆ ಅಥವಾ ಹೇಗಾದ್ರೂ ಹೇಳಬೇಕು. ನಮಗೆ ದೇಶ ಕಾಲಗಳಿಂದ ಸೀಮಿತವಾದ ವಿಶ್ವ, ದೇಶ ಕಾಲ ಅತೀತವಾದದ್ದು ದೇವರು. ದೇಶವೂ ಇಲ್ಲ, ಕಾಲವೂ ಇಲ್ಲ. ಅದರ ದೇವರು ದೇವಸ್ಥಾನದಲ್ಲಿದ್ದಾನೆ ಎಂಬುದು ನಾವು ಒಂದು ದಾರಿ, ನಾವು ಒಂದು ಮಾಡಿಕೊಂಡದ್ದಷ್ಟೇ. ಸರ್ವವ್ಯಾಪಿ ಎಂದಾಗ ಅಲ್ಲಿ ದೇಶ ಉಂಟ ಇಲ್ವಲ್ಲ? ಹಾಗೆ ಅವನಿಗೆ ಕಾಲವೂ ಇಲ್ಲ. ಇಲ್ಲೇ ಇದ್ದ, ಈಗ ಇಲ್ಲಿ ಮೊನ್ನೆ ದೇವಸ್ಥಾನ ಆದಮೇಲೆ ದೇವರಿದ್ದಾನೆ, ಅಂದ್ರೆ ಮೊದಲು ಇರ್ಲಿಲ್ಲ. ಆ ಮಾತುಗಳನ್ನು ಬರ್ತದೆ. ದೇಶ ಕಾಲ ಇದು ಇದನ್ನು ಬರ್ತದೆ. ಇನ್ನು ಗಾಯತ್ರಿ ಜಪ ಇದೆಲ್ಲ ಗಂಟಾರಮೇತ ಹೀಗೆ ಉದಾಹರಣೆ ನಾವು ಓದಿಕೊಂಡು ಹೋದರೂ ಸಾಕು. ಮತ್ತೆ ಕಡೆಗೆ ಹೇಳ್ತಾರೆ, ವಿಭೂತಿ ಅಂದ್ರೆ ನಿಮ್ಮನ್ನು ಆಕರ್ಷಿಸ್ತದೋ, ನಿಮ್ಗೆ ವಿಶೇಷ ಅಂತ ಕಾಣ್ತದೋ ಅದು ಮತ್ಸತ್ವ. ಭಗವದ್ಗೀತೆ ತುಂಬಾ ಜನವನ್ನು ಆಶ್ರಯಿಸ್ತದೆ ಅಂತ ಹೇಳ್ತಾರೆ. ಅದು ಕೃಷ್ಣನ ಮಾತು. ಆಕರ್ಷಿಸಲೇಬೇಕಲ್ಲ, ಅದು ಜಾತಿ ಮತ ಭೇದ ಇಲ್ಲದೆ ಆಕರ್ಷಿಸ್ತದಲ್ಲ. ವಿಭೂತಿ ಉಂಟಲ್ಲಿ. ವಿಭೂತಿ ಅಂದ್ರೆ ಆಕರ್ಷಿಸುವ, ನಮ್ಮನ್ನು ಸೆಳೆಯುವ, ನಮ್ಮನ್ನು ಉದ್ಧಾರ ಮಾಡುವ ಶಕ್ತಿ ಉಂಟು. ಕ್ಷೇತ್ರಗಳು ಅಲ್ಲಿ ವಿಭೂತಿ. ಅದಕ್ಕೆ ಏನು ಹೇಳುದು ನಾವು, ಅಲ್ಲಿ ಏನು ಅಂದ್ರೆ ಸಾನ್ನಿಧ್ಯ ಉಂಟು. ಎಲ್ಲ ಕಡೆಯಲ್ಲಿ ಉಂಟು, ಆದ್ರೆ ಅಲ್ಲಿ ಸಾನ್ನಿಧ್ಯ ಹೆಚ್ಚು ಪ್ರಕಟ ಆಗ್ತದೆ. ವಿಷಯ ಎಲ್ಲ ಕಡೆ ಉಂಟು, ಆದ್ರೆ ಸರ್ಪದಲ್ಲಿ ಅದು ಹೆಚ್ಚು ಉಂಟು. ಅಮೃತ ಸತ್ಯ ಎಲ್ಲ ಕಡೆ ಉಂಟು, ಆದ್ರೆ ಸತ್ಯವಂತನಲ್ಲಿ ಅದು ಪೂರ್ಣ ಪ್ರಕಟ ಆಗ್ತದೆ. ಹೀಗೆ ಹೇಳುದು ಎಲ್ಲ ಕಡೆ ಇದ್ದದ್ದು. ಆದ್ರಿಂದ ನಮ್ಮವಕ್ಕೆ ಹಾಗಾಗಿ ಇದು ಎಲ್ಲವೂ ನನ್ನ ತೇಜ ಅಂಶ ಸಂಭೂತವ. ಕಡಿಮೆ ಇದ್ದದ್ದು ನಿಮಗೆ ಗೊತ್ತಾಗುವುದಿಲ್ಲ. ಈಗ ಕೊಳಕಾದ ಸ್ಥಳದಲ್ಲಿ ಕೂತ್ಕೊಳ್ಳಿಕ್ಕೆ ಮನಸ್ಸು ಬರೋದಿಲ್ಲ. ಇಲ್ಲಿ ಏನಾದ್ರು ಚಾಪೆ ಬೇಕು ಅಂತ ಕಾಣ್ತದೆ, ನಿರ್ಮಲವಾಗಿದ್ದರೆ ನಮಗೆ ಕೂತ್ಕೊಳ್ಳಿಕ್ಕೆ ಬೇಕಾದ್ರೆ. ಆದ್ರಿಂದ ಅಲ್ಲಿ ಏನು ಕಾಣ್ತದೆ ಅಂತ ಹೇಳಿದ್ರೆ, ಅಲ್ಲಿ ನನ್ನ ಅಂಶ ಉಂಟು. ಅದರಲ್ಲಿ ನಿನಗೆ ಕಾಣಲಿಕ್ಕೆ ಶುದ್ಧವಾದ್ದನ್ನು ನಿನಗೆ ಸಂತೋಷ ಆಗ್ತದೆ, ಅಶುದ್ಧವಾದ್ದನ್ನು ಆಗ್ತದೆ. ಸುಗಂಧವು ನಿನ್ನನ್ನು ಸೆಳೆಯುತ್ತದೆ, ದುರ್ಗಂಧವು ದೂರ ಹೋಗುವಾಗ ಮಾಡ್ತದೆ. ಹೀಗೆ 2 ವ್ಯತ್ಯಾಸ. ಆದರೆ ದುರ್ಗಂಧ ಎಂಬಲ್ಲಿಯೂ ದೇವರಿದ್ದಾನೆ ಅಂತ ಹೇಳುವಂತಾನೆ ನಮ್ಮದು. ಅಥವಾ ಇದೆಲ್ಲ ಏನು ಬೇಡ ನಿನಗೆ, ನನ್ನ ವಿಭೂತಿ ಏನಂತ ಹೇಳಿದ್ರೆ ಈ ಜಗತ್ತಿನ ಎಲ್ಲವೂ ಬಹಳ ನಿಕೃಷ್ಟ ಅಂತ ಹೇಳುದು ಕೂಡ ನನ್ನ ಒಂದು ಅಂಶ. ಆದರೆ ಇಲ್ಲಿ ಏನು ಹೇಳುತ್ತೆ ಹೊರಟದ್ದು ಅಂತಲೇ ಇಲ್ಲ. ದೇವರೇ ವಿಶ್ವ ಇಡೀ ವಿಷ್ಣು ಅಂತ ಹೇಳಿದ್ದನ್ನೇ ಹೇಳುವುದು. ಆದರೆ ಅದು ಒಮ್ಮೆ ಹೇಳಿದ್ರಿಂದ ಏನಾಗುವುದಿಲ್ಲ, ನಿಧಾನವಾಗಿ ಕಲಿಬೇಕು. ಈಗ ಸಂಖ್ಯಾ ಜ್ಞಾನ ಬರಬೇಕಾದ್ರೆ ಮಗುವಲ್ಲಿ ಶುರು ಮಾಡಬೇಕು, 1 2 3 4 ಶುರು ಮಾಡಬೇಕು. ಆದ್ರಿಂದ ನಾವು ವಿಭೂತಿ ಅಂತ ಅಶ್ವತ್ಥ ಪೂಜೆ ಮಾಡುದ, ಸರಸ್ವತಿ ಪೂಜೆ ಮಾಡುದ, ಇದೊಂದು ರೀತಿಯಲ್ಲಿ ಬಾಲಪಾಠ. ಆದ್ರೆ ಮಹಾಬುದ್ಧಿವಂತನಿಗೂ ಇದು ಬೇಕು. ಇಲ್ಲದಿದ್ರೆ ಅವನು ಏನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ವಿಭೂತಿ ಯೋಗ ಇದು 10ನೇ ಅಧ್ಯಾಯ ಆಯಿತು. ಇನ್ನು ಈಗ 11ನೇ ಅಧ್ಯಾಯ ಪುರುಷ ಪುರಾಣದ ಹಾಗೆ ವಿಶ್ವರೂಪ ದರ್ಶನ. ವಿಶ್ವರೂಪ ದರ್ಶನ ಇದೇ ಒಂದು ರೀತಿಯಲ್ಲಿ ವಿಚಿತ್ರ ಅನಿಸುವಂತಹ ಶಬ್ದ. ನಮಗೆ ವಿಶ್ವ ದರ್ಶನ ಆಗ್ತದೆ. ನಮಗೆ ದರ್ಶನ ಆಗುವುದು ವಿಶ್ವ ಮಾತ್ರ, ವಿಷ್ಣುವಿನ ದರ್ಶನ ಆಗುವುದಿಲ್ಲ ಅದು ಸಾಧನೆ ಮಾಡಿದ್ರೆ. ಅಂದ್ರೆ ವಿಶ್ವರೂಪ ದರ್ಶನ ಅಂತ ಹೇಳಿದಾಗ ಅದೊಂದು ವಿಚಿತ್ರವಾದ ಶಬ್ದ. ಆದರೆ ಬಹಳ ಒಂದು ಆಂಶಿಕವಾಗಿ ಇಲ್ಲಿ ಅದನ್ನು ತೋರಿಸಿದೆ. ವಿಶ್ವ ಎಂಬುದು ಏನು ಎಂದಾಗ ಮನುಷ್ಯನಿಗೆ ಗೊತ್ತಾಗುವುದು ಪಂಚೇಂದ್ರಿಯಗಳಿಂದ ಗೋಚರ ಆಗುವುದು ಮಾತ್ರ. ಇನ್ನೊಂದು ಇಂದ್ರಿಯ ಇದ್ರೆ ವಿಶ್ವದಲ್ಲಿ ಇನ್ನೊಂದು ಮುಖ ಕಾಣ್ತದೆ ಗೊತ್ತಿಲ್ಲ ನಮ್ಗೆ. ಈಗ ಶ್ರವಣೇಂದ್ರಿಯ ಇಲ್ಲದವನಿಗೆ ಶಬ್ದ ವಿಶ್ವ ಇಲ್ಲ ಇಲ್ಲ.
ಕಣ್ಣಿಲ್ಲದವನಿಗೆ ಈ ರೂಪ ಉಂಟಾ? ಇಲ್ಲ. ಹಾಗೆಯೇ ಇನ್ನೊಂದು ಅಂಗ ಯಾರಾದ್ರೂ ಇದ್ರೆ, ಈಗ ಪಂಚೇಂದ್ರಿಯಗಳಲ್ಲಿ ಇನ್ನೊಂದು ಷಷ್ಠ ಇಂದ್ರಿಯ ಇದ್ರೆ ಅದೇನು ಕಾಣ್ತದೆ? ಯಾರಿಗೋ ಒಂದು ದೇವತೆಗಳು ಭೂತಗಳು ಕಾಣ್ತವೆ, ಅದು ಕಾಣ್ತವೆ, ಇರ್ಬೋದೋ ಏನು ನಮ್ಗೆ ಗೊತ್ತಿಲ್ಲ. ಮತ್ತೆ ವಿಶ್ವರೂಪ ದರ್ಶನವು ಬಹಳ ಗಂಟ. ನಮ್ಮ ಕಣ್ಣಿಗೆ ಇಷ್ಟು ಸೀಮಿತ, ಹೌದು, ಕಿವಿಗೆ ಇಷ್ಟು ಸೀಮಿತ. ಕರೆಕ್ಟ್. ಒಂದು ರೀತಿಯಲ್ಲಿ ಈಗ ವಿಜ್ಞಾನ ಏನ್ ಮಾಡಿದ್ರೆ ಎಲ್ಲಿಯೋ ಘಟನೆಯನ್ನು ಟಿವಿಯಲ್ಲಿ ತೋರಿಸ್ತದೆ. ದೂರದರ್ಶನ, ಹೌದು, ದೂರಶ್ರವಣ. ಮೊದಲು ಅದನ್ನು ಪುರಾಣವಾಗಿ ಹೇಳ್ತಿದ್ರು. ಈ ಪುರಾಣ ಕೆಲವು ನಂಬಲಿಕ್ಕೆ ಕಾರಣ ಅದೇ. ಸಂಜಯನು ಕುರುಕ್ಷೇತ್ರದ ದರ್ಶನ ಮಾಡಿ ಧೃತರಾಷ್ಟ್ರನಿಗೆ ಎಲ್ಲ ಹೇಳ್ತಿದ್ದ ಅಂತ. ಒಂದು ಲೆಕ್ಕದಲ್ಲಿ ಎಲ್ಲ ಹೇಳಲಿಕ್ಕೆ ಸಾಧ್ಯ ಉಂಟಾ? ಅರ್ಜುನ ಮತ್ತೆ ಕರ್ಣನ ಯುದ್ಧ ನೋಡುವಾಗ ಅವನಿಗೆ ಭೀಮ ಮತ್ತು ಮತ್ತೊಬ್ಬ ಯುದ್ಧ ಮಾಡಿದ್ದು ಕಾಣ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಹೌದು, ಎಲ್ಲಾ ಕಡೆಗೆ ನೋಡ್ಲಿಕ್ಕೆ ಆಗುದಿಲ್ಲ. ಕುರುಕ್ಷೇತ್ರ ಎಲ್ಲ ಕಾಣ್ತದೆ, ಆದ್ರೆ ಕುರುಕ್ಷೇತ್ರ ಎಲ್ಲ ನೋಡ್ಲಿಕ್ಕೆ ಆಗ್ತದೆ. ಹೌದು, ಅಂದ್ರೆ ಒಂದು ಕಡೆ ಗಮನ ಕೇಂದ್ರೀಕೃತ ಆಗ್ತದೆ ಅಲ್ವಾ? ಅಷ್ಟೇ ಅಲ್ವಾ? ಈಗ ನಮ್ಗೆ ಇಷ್ಟೆಲ್ಲ ಕಾಣ್ತದೆ, ಆದ್ರೆ ನಾನು ನೋಡುದು ಒಂದನ್ನು ಮಾತ್ರ. ಕಾಣುವುದು ತುಂಬಾ ಉಂಟು, ನಾನು ನೋಡುದು ಒಂದನ್ನು ಮಾತ್ರ. ಹಾಗಿರುವಾಗ ಈ ವಿಶ್ವರೂಪ ದರ್ಶನ ಎಂಬುದೇ ಒಂದು ನಗು ಬರುವಂತಹ ವಿಷಯ. ಆದ್ರೆ ಅದಕ್ಕೆ ದಿವ್ಯ ದೃಷ್ಟಿ ಅಂತ ಹೇಳಿದ. ಈ ದೃಷ್ಟಿಯಲ್ಲಿ ಅಂತ ವಿಶ್ವರೂಪ ದರ್ಶನ ಆಗುವುದಿಲ್ಲ. ಬಹುಶ್ರುತನಿಗೆ ಹೆಚ್ಚು ಕಾಣ್ತದೆ, ಅಥವಾ ಈ ಭಾಷೆ ಗೊತ್ತಿದ್ದವನಿಗೆ ಶಬ್ದದಲ್ಲಿ ಅರ್ಥ ವಿಸ್ತಾರ ಕಾಣ್ತದೆ, ಭಾಷೆ ಗೊತ್ತಿಲ್ಲದವನಿಗೆ ಶಬ್ದ ಮಾತ್ರ. ನಮ್ಗೆ ಪರಭಾಷೆಗಳು ಶಬ್ದ ಮಾತ್ರ, ಅರ್ಥವೇ ಇಲ್ಲ ಅದಕ್ಕೆ. ಶಬ್ದ ಉಂಟು, ಅರ್ಥ ಇಲ್ಲ. ಆದ್ರಿಂದಲೇ ಈ ವಿಶ್ವವನ್ನು ಅರ್ಥ ಮಾಡಿಕೊಳ್ಳುವಾಗ ಹಾಗಾದ್ರೆ ಇದು ಏನು ಅಂತ ಹೇಳಿದ್ರೆ ಕೃಷ್ಣ ಅಂತ ಹೇಳ್ತಾರೆ, ಕೇಳಿದ್ದು ಸಾಕಾಗುವುದಿಲ್ಲ, ನೋಡ್ಬೇಕು ಅಂತ ಹೇಳ್ತಾರೆ. ಇಷ್ಟೊಂದು ಕಷ್ಟ ಆಯ್ತು. ಈಗ ಎಷ್ಟು ಅದು ಇದು ಇದು ಇದೆ ಅಂತೆಲ್ಲ ಕೇಳಿದ, ಆಯ್ತಲ್ಲ, ಕೇಳಿದ್ದು ಸತ್ಯ ಅಲ್ಲ, ನೋಡಿದ್ದು ಸತ್ಯ, ಕಣ್ಣು ಸತ್ಯ ಮತ್ತು ಸುಳ್ಳಿನ ಮಧ್ಯೆಯಲ್ಲಿದೆ, ಕಿವಿಯಲ್ಲಿ ಕೇಳಿದ್ದು ಸತ್ಯ ಅಲ್ಲ, ಕಣ್ಣಲ್ಲಿ ನೋಡಿದ್ದು. ನನಗೆ ತೋರಿಸ್ಲಿಕ್ಕೆ ಆಗ್ತದ ಅಂತ ಹೇಳಿದೆ. ನನಗೆ ತೋರಿಸ್ಲಿಕ್ಕೆ ಆಗ್ತದ, ಆದ್ರೆ ತೋರಿಸು, ಇದು ಸಾಧ್ಯ ಇದ್ರೆ. ಇದು ಏನು ಅಂತ ಹೇಳಿದ್ರೆ ಕೇಳಿಕೆ, ಬೇಡಿಕೆಯೂ ಅಲ್ಲ, ಅಪೇಕ್ಷೆಯೂ ಅಲ್ಲ. ನೋಡಿದ್ರೆ ನನಗೆ ಅಚ್ಚ ಅರ್ಥ ಆದೀತು ನಿನ್ನ ವಿಭೂತಿಯ ಅಥವಾ ಇದೆಲ್ಲ. ಆಗ ಕೃಷ್ಣ ನೋಡು ಅಂತ ಹೇಳ್ತಾನೆ. ಎಂತ ನೋಡುದು? ಶತಶ ಸಹಸ್ರಶ ಅನಂತ, ಅನಂತವಾದ ರೂಪ, ಅನಂತವಾದ ಶಬ್ದ, ಇನ್ನೆಂಥದ್ದು ಅನಂತವಾದ ರೀತಿ ಎಲ್ಲವೂ ಇರಬೇಕು. ಅದನ್ನು ಎಲ್ಲವನ್ನು ಹೇಳುವುದೂ ಇಲ್ಲ. ನಾನಾ ವಿಧ. ಅನಂತ ಅಂದ್ರೆ ಒಂದದ್ದೇ ಇರಲ್ಲ. ಹೌದು, ಈಗ ಅಡಿಕೆ ರಾಶಿ ಅಥವಾ ಭತ್ತದ ರಾಶಿ ಅಲ್ಲಲ್ಲ ಅದು. ಹೌದು, ಕರೆಕ್ಟ್. ವೈವಿಧ್ಯದಿಂದ ಕೂಡಿದ ವಸ್ತುಗಳೆಲ್ಲ ಅದು ನೋಡಿ ಮುಗಿಲಿಕ್ಕೆ ಆಗ್ತದೋ? ಇಲ್ಲ. ಆದ್ರೆ ಅದನ್ನು ಆದಿತ್ಯ, ರುದ್ರ ಇತ್ಯಾದಿ ಇತ್ಯಾದಿ ಪುರಾಣದಲ್ಲಿ ಬಂದದ್ದೇನು ಹೇಳ್ತಾರೆ, ಇದನ್ನು ಒಂದೇ ಕಡೆಯಲ್ಲಿ ನೀನು ನೋಡು. ಇದು ಬಹುಶಃ ವಿಜ್ಞಾನಕ್ಕೆ ಒಂದು ಚಾಲೆಂಜ್. ಆದ್ರೆ ನಾವು ಕಲ್ಪನೆ ಮಾಡಬೇಕು. ಅದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿಲ್ಲ. ಆದ್ರೆ ನನಗೆ ಏನು ಕಾಣ್ತದೆ ಅಂತ ಹೇಳಿದ್ರೆ, ದೇಶ ಕಾಲಕ್ಕೆ ಸೀಮಿತ ನಮ್ಮದು, ದೇಶ ಕಾಲಕ್ಕೆ ಅತೀತ ವಿಶ್ವ ಅಲ್ವಾ? ಈಗ ಅಮೆರಿಕದಲ್ಲಿದ್ದವರಿಗೆ ಭಾರತ ಕಾಣುವುದಿಲ್ಲ, ಭಾರತದಲ್ಲಿದ್ದವರಿಗೆ ಅಮೆರಿಕ ಕಾಣುವುದಿಲ್ಲ, ಈ ಮನೆಯಲ್ಲಿದ್ದವರಿಗೆ ಆ ಮನೆಯಲ್ಲಿ ಏನು ನಡೀತದೆ ಕಾಣುವುದಿಲ್ಲ. ಆದ್ರೆ ಎಲ್ಲವನ್ನು ಒಮ್ಮೆ ನೋಡ್ಲಿಕ್ಕೆ ಶಕ್ತಿ ಕೊಟ್ರೆ ಆಗ ನಮಗೆ ಇನ್ನೂ ಒಂದು ದೊಡ್ಡ ಪ್ರಶ್ನೆ, ನೋಡ್ಲಿಕ್ಕೆ ಆಗ್ತದ ಅಂತ. ಹೌದು, ಕರೆಕ್ಟ್. ಕುರುಕ್ಷೇತ್ರ ಇಡೀ ನೋಡ್ಲಿಕ್ಕೆ ಸಂಜಯನಿಗೆ ಹೇಳಿದೆ, ಆದ್ರೆ ಅದನ್ನ ಎಲ್ಲವನ್ನು ಹೇಳಲಿಕ್ಕೆ ಆಗ್ತದೆ ಅವನಿಗೆ. ಒಮ್ಮೊಮ್ಮೆ ಒಂದೊಂದನ್ನು ಗಮನ ಕೇಂದ್ರೀಕರಿಸಿ ಒಂದೊಂದನ್ನು ಹೇಳುವುದು. ಅವ್ರಿಗೆ ಕಾಣ್ತದೆ ಅಂದ್ರೆ ಅದು ಈಗ ಮನೆಯಲ್ಲಿ ಎಲ್ಲ ಕಾಣ್ತದೆ. ನನಗೆ ಏನೋ ಒಂದು ನನಗೆ ಬೇಕಾದ್ರ ಬಗ್ಗೆ ಎಲ್ಲ ನನ್ನ ಗಮನ ಹೋಗುದು, ಎಲ್ಲ ವಸ್ತುಗಳನ್ನು ನನ್ನ ಗಮನಿಸ್ಲಿಕ್ಕೆ ಆಗುದಿಲ್ಲ. ಆದ್ರೆ ಇದ್ರೆ ಅದನ್ನು ನೋಡ್ಲಿಕ್ಕೆ ಆಗುತ್ತದೆ, ಆಗಿದೆ ಅಂತ ಹೇಳ್ತಾರೆ. ಇದು ಒಂದು ಕಡೆಯಲ್ಲಿ ನಮಗೆ ಮಕ್ಕಳಾಟಿಗೆ ಕಾಣ್ತದೆ ಇದೆ. ಹಾಗಾದ್ರೆ ಒಂದು ಅರ್ಥ ಮಾಡಿಕೊಳ್ಳುವ, ದೇಶ ಕಾಲಕ್ಕೆ ಸೀಮಿತವಲ್ಲದೆ ಎಲ್ಲವನ್ನೂ ಕಾಣುವುದು. ನಮಗೆ ವಿಚಿತ್ರ ಕಾಣುವುದು, ನನಗೆ ಹುಟ್ಟಿದಂದಿನಿಂದ ಇವತ್ತಿಂದ ಎಲ್ಲ ಘಟನೆ ಒಮ್ಮೆ ನೆನಪಾದ್ರೆ ನಾನು ಏನಾಗ್ತದೆ ಎಂತ. ಆದ್ರೆ ಕೃಷ್ಣ ಅಂತ ದೃಷ್ಟಿ ಎಲ್ಲ ಹುಟ್ಟಿದಂದಿನ ಬಿಡು, ಸೃಷ್ಟಿ ಆದಿಯಿಂದ ಇಲ್ಲದ ಎಲ್ಲರೂ ಕಾಣ್ತದೆ. ಅಲ್ಲ, ಇಲ್ಲಿವರೆಗೆ ಇದ್ದಲ್ಲ ಮಾರ, ಇನ್ನು ಕೊನೆಯವರೆಗೆ ಇದೆಲ್ಲ ನಿನಗೆ ಕಾಣ್ತದೆ. ಭೂತ, ವರ್ತಮಾನ, ಭವಿಷ್ಯಮಾನವೇ ಎಲ್ಲ ಕಾಣ್ತದೆ ಅಂತ ಹೇಳಿದ್ರೆ, ಅದರಿಂದ ವಿಶ್ವರೂಪ ದರ್ಶನ ಎಂಬುದೇ ನಮಗೊಂದು ಅದ್ಭುತವಾದ ಕಲ್ಪನೆ. ಹೌದು, ಅದನ್ನೀಗ ಶಬ್ದಗಳಲ್ಲಿ ಚಿತ್ರಿಸಿದ್ದು ಎಷ್ಟು ಚೂರು. ಒಬ್ಬ ಚಿತ್ರ ಬರೆದ್ರೆ ಅದು ಏನು ಅಲ್ಲ, ವಿಶ್ವರೂಪ ದರ್ಶನ ಅಲ್ಲ. ಹಾಗಾದ್ರೆ ಅದು ಏನು ಮಾಡಿದಾಗ ಈಗ ಆ ವಿಶ್ವರೂಪ ದರ್ಶನ ಆಯ್ತು ಅರ್ಜುನನಿಗೆ ಕೃಷ್ಣನ ಅನುಗ್ರಹದಿಂದ. ಯಾಕಂದ್ರೆ ದಿವ್ಯ ಚಕ್ಷು. ಹೌದು, ಆದ್ರೆ ಗಮನಿಸ್ಲಿಕ್ಕೆ ಆಗೋದು ಎಷ್ಟು, ಅವನ ಅಳವಿಗೆ ಎಷ್ಟು ಸಿಗ್ತದೆ ಅದು ಈಗ ಗಮನಿಸುವಾಗ ಅವನಿಗೆ ಕಾಣ್ತದೆ
ಅನೇಕ ವಕ್ರ, ಅನೇಕ ನಯನ, ಅನೇಕ ಇದು. ಅದಕ್ಕೆ ಈಗ ರವಿವರ್ಮ ಏನ್ ಮಾಡಿದ್ರು, ಆನೆಯ ಮುಖವನ್ನು, ಇದರ ಮುಖವನ್ನು, ಮಗನ ಮುಖವನ್ನು, ಇದೆಲ್ಲ ಮುಖ ಮಾಡಿಕೊಂಡು ಸಾಧ್ಯ ಅವರ ಜಾಗದ್ದಷ್ಟು, ಆ ಕಾಲದಲ್ಲಿ ಜಾಗದ್ದಷ್ಟು ಮುಖ ಮಾಡಿದ. ಆಚೆಯೂ ಉಂಟು, ಈಚೆಯೂ ಉಂಟು. ಅದನ್ನು ಬಿಡುವ. ಅದು ಇದಕ್ಕೆ ನಾವು ನಗಲಿಕ್ಕೆ ಹಾಸ್ಯ ಅಲ್ಲ ಇದು, ಅದೊಂದು ಕಲ್ಪನೆ ಅದ್ಭುತ. ಅನೇಕ ದಿವ್ಯಾಭರಣ, ನಮ್ಮ ಆಭರಣ ಅಲ್ಲ, ದಿವ್ಯಾಭರಣ ಅಂತ ಹೇಳ್ತಾರೆ. ಕೌಸ್ತುಭಾದಿಗಳ ಅದೆಲ್ಲ ದಿವ್ಯಾಭರಣಗಳು. ಅದು ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ, ಅದು ದೇವರ ಇದರಲ್ಲಿ. ಅನೇಕ ಆಯುಧಗಳು. ಆಯುಧ ಯಾಕಪ್ಪ ಅಂತ ಹೇಳಿದ್ರೆ ಶಿಕ್ಷೆ ರಕ್ಷೆ ಅಂತಲೇ ಇರುವುದು. ಬರೇ ರಕ್ಷೆ ಇಲ್ಲ, ಶಿಕ್ಷೆ ಇಲ್ಲದೇ ಇಲ್ಲ, ಬರೇ ಶಿಕ್ಷೆಯೂ ಅಲ್ಲ, ಅದು ಎರಡೂ ಉಂಟು. ಹಾಗಾದ್ರೆ ಇನ್ನು ಪ್ರಕಾಶ, ದಿವಿ ಸೂರ್ಯ ಸಹಸ್ರ. ನಮಗೆ ಮಧ್ಯಾಹ್ನದ ಸೂರ್ಯನನ್ನು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದೊಂದು ಸಹಸ್ರ ದಿವಿಯಲ್ಲಿ ಪ್ರಕಾಶ ಅಂತ ಹೇಳಿದ್ರೆ, ಕೋಟಿ ಸೂರ್ಯ ಸಮಪ್ರಭಾ ಅಂತ ನಾವು ಶುರು ಮಾಡುದು. ನಮ್ಮ ಗಣಪತಿಯದು ಸೂರ್ಯ ಕೋಟಿ ಸಮಪ್ರಭಾ. ಅದು ಎಂಥದ್ದು, ಅದು ಅನುಭವ ಅಲ್ಲ, ಕಲ್ಪನೆಗೆ ಬರುವಂತಹದ್ದು. ಬಹುಶಃ ಅನುಭವ ಅಂದ್ರೆ ಇಂದ್ರಿಯ ಅನುಭವ ಅಲ್ಲ, ಹೌದು, ಅತೀತವಾದದ್ದು ಇರಬೇಕು. ವಿರಾಟ್ ದರ್ಶನ ಸಾಧ್ಯ. ಆ ಸಾಧ್ಯ ಹೇಗೆ ಅಂತ ನಮ್ಗೆ ಇನ್ನು ಹೇಳೋದು. ಅದರಲ್ಲಿ ಸಹಸ್ರಸ್ಯ ಅರಿಭಾ. ಹಾಗಾದ್ರೆ ಪ್ರಕಾಶವನ್ನೇ ಹೇಳಿದ, ರೂಪ ಹೇಳಿದ, ಪ್ರಕಾಶ ಶಬ್ದಕ್ಕೆ ಬರಲೇ ಇಲ್ಲ. ನನಗೆ ಅದೊಂದು ವಿಚಿತ್ರ. ಇದಕ್ಕೂ ಇದರ ಶಬ್ದದ ವಿಷಯ ಹೇಳಲೇ ಇಲ್ಲ. ಎಲ್ಲಾ ಶಬ್ದಗಳು, ಎಲ್ಲಾ ವಿಧದ ಶಬ್ದಗಳು ಅಥವಾ ವಿಶೇಷವಾದಂತಹ ಶಬ್ದಗಳು ಬರಲಿಲ್ಲ, ಶಬ್ದಗಳು ಬರಲಿಲ್ಲ, ರುಚಿ ಬರಲಿಲ್ಲ, ಮತ್ತೆ ಸ್ಪರ್ಶದ ಅನುಭವ ಬರಲಿಲ್ಲ. ರೂಪ ಮತ್ತು ಯಾವುದದ್ದು ಇದು ಪ್ರಕಾಶ ಮಾತ್ರ ಬಂತು. ಇದೆಲ್ಲವನ್ನು ನೋಡಿದಾಗ ಅಂತ ಹೇಳಿದ, ಅಷ್ಟನ್ನೇ ಹೇಳಿದ. ಅದು ವ್ಯಾಸರಿಗೂ ಕೂಡ ಇದನ್ನು ವಿವರಿಸಲಿಕ್ಕೆ ಆಗಲಿಲ್ಲ. ಅದು ನಮಗೊಂದು ಕಲ್ಪಿಸ್ಲಿಕ್ಕೆ ಒಂದು ವಿಶಿಷ್ಟವಾದಂತಹ ಒಂದು ಇದಂತೆ. ಅದು ಮೊದಲು ನೋಡೋದೆಲ್ಲ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿತು. ಮೊದಲು ನೋಡೋದು ಅಂದ್ರೆ ನಾವು ಈಗ ಕಾಶಿಯಲ್ಲಿ ಏನುಂಟು ಅಂತ ನಾನು ಅಲ್ಲಿ ಹೋಗುವವರೆಗೆ ನೋಡ್ಲಿಲ್ಲ. ಈಗ ನಾನು ಎಷ್ಟು ನೋಡಿದ್ರೆ ಎಷ್ಟು ನೋಡಿದ್ದೇನೆ. ಒಬ್ಬ ಎಷ್ಟು ವಿಶ್ವ ತಿರುಗಿದವನಿಗೆ ಎಷ್ಟು ನೋಡಿದ್ದಾನೆ. ಸಮುದ್ರದಲ್ಲೇ ತಿರುಗಿದವನು ಸಮುದ್ರ ಆಳ ನೋಡಿದ್ದಾನೆ ಇಲ್ಲ. ಸಮುದ್ರದಲ್ಲೇ ಜೀವನ ಕಳೆದವನು ಸಮುದ್ರ ಎಲ್ಲ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದನ್ನೆಲ್ಲವನ್ನು ಈಗ ನೋಡಿ ಅಪಶ್ಯ ನೋಡ್ಲಿಕ್ಕೆ ಸಿಕ್ಕದ್ದೆಲ್ಲ ನೋಡಿತು. ನೋಡಿ ಏನು ಅಂತ ಗೊತ್ತಿಲ್ಲ, ಅದನ್ನೆಲ್ಲ ಇದನ್ನು ಪ್ರಣಾಯಕರ ದೇವದೇವ ಸರಿ ಇದೆ. ಆಮೇಲೆ ಅದರಿಂದ ನನಗೇನಾಯಿತು, ವಿಸ್ಮಯ ಅಷ್ಟೇ, ಆಶ್ಚರ್ಯ. ಕೆಂಪೂರು ದೊಡ್ಡ ಸೆಟ್ರ ಹೆಸರು ಅಂತಾಗ ಅವನಿಗೆ ಮುಂಬೈಗೆ ಸುರುವಿಗೆ ಹೋದಾಗ ಆಶ್ಚರ್ಯ ಅಷ್ಟೇ. ಆ ಕಾಲದ ಒಂದು ಕಥೆಗಳು ನಮಗೆ ಹೊಸತಕ್ಕೆ ಹೋದಾಗ ಆಗ್ತದೆ. ಈಗ ಟಿವಿ ಇದೆಲ್ಲ ನಮಗೆ ಈಗ ಅದೇನಾಗಿದೆ, ಅಭ್ಯಾಸ ಆಗಿದೆ. ಹೌದು, ಹೊಸದಿಗೆ ಬರುವಾಗ ಅಮೆರಿಕದಲ್ಲಿ ನಡೆದದ್ದು ನನ್ನ ಮನೆಯಲ್ಲಿ ಕಾಣ್ತದೆ ಅಂತ ಹೇಳುವುದು ಆಶ್ಚರ್ಯ ಅಲ್ವಾ? ಮತ್ತೆ ಹಾಗಾದ್ರಿಂದ ಯಾವಾಗಲೂ ಹೊಸತು ಮಾತ್ರ ಆಶ್ಚರ್ಯ, ಅಭ್ಯಾಸ ಆದ್ಮೇಲೆ ಅದು ಆಶ್ಚರ್ಯವೇ ಇಲ್ಲ. ಸಾಧ್ಯ ಇರ್ತದೆ. ನಮ್ಗೆ ಈಗ ಒಂದು ಲೆಕ್ಕದಲ್ಲಿ ವಿಜ್ಞಾನ ಇತ್ಯಾದಿಗಳು ನಮಗೆ ವಿಶ್ವದ ದರ್ಶನ ಮಾಡಿಸಿಬಿಟ್ಟಿವೆ. ಇಲ್ಲದ್ದು ನಮ್ಮ ಹಿರಿಯರಿಗೆ ಆಗದ ದರ್ಶನ ಮಾಡಿಸಿದೆ. ಆದ್ರೆ ಒಂದು ಕಡೆಯಲ್ಲಿ ಹೇಳ್ತಾರೆ ಋಷಿಗಳಿಗೆ ಅಂತದ್ದೆಲ್ಲ ದರ್ಶನ ಸಹಜವಾಗಿತ್ತು, ಅವರಿಗೆ ದೃಷ್ಟಿ ಆಗ್ತಿತ್ತು ಅಥವಾ ಇದಿತ್ತು. ಅದನ್ನು ಹೇಳುವಾಗ ಪುನಃ ಇವರೆಲ್ಲ ಏನೇನು ಹೇಳ್ತಾರೆ, ಹಿಂದಿನ ಋಷಿಗಳಿಗೆಲ್ಲ ಗೊತ್ತಿತ್ತು ಅಂತ ಹೇಳ್ತಾರೆ. ಅದು ದರ್ಶನ ಎಂಬುದು ಇಲ್ಲಿಯ ಯಂತ್ರವೋ ಅಥವಾ ಇಲ್ಲಿಯ ಒಂದು ಸಾಧನವೋ ಅಥವಾ ಅಂತಃಚಕ್ಷುವೋ ಹೇಳಲಿಕ್ಕೆ ಬರುವುದಿಲ್ಲ. ಬಹುಶಃ ಈ ವಿರಾಟ್ ರೂಪ ವಿಶ್ವರೂಪ ದರ್ಶನವನ್ನು ನಾವು ಅಂತಃಚಕ್ಷುವಿನಿಂದ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಬೇರೆ ರೀತಿಯಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ವಿಸ್ಮಯ ಅಷ್ಟು ಕೃಷ್ಣರೋಮ ನಮ್ಗೆ ಆಶ್ಚರ್ಯ ಆಗುವುದಿಲ್ಲ. ರೋಮಗಳು ರೋಮಾಂಚನ ಆಗುವುದು ಇದೆಲ್ಲ ಇರ್ತದೆ. ಭಯ ಅಲ್ಲ, ಆದ್ರೂ ಭಯ. ಅವನಿಗೆ ಪಾಂಡವರ ಇದು ಶತ್ರು ಸೈನ್ಯವನ್ನು ನೋಡಿರುವಂತಹದ್ದು ಭಯ. ಇವರನ್ನು ಹೇಗೆ ಕೊಲ್ಲುವುದು, ಅದಂದ್ರೆ ಇನ್ನೊಂದು ವಿಚಿತ್ರವಾದಂತಹ ಇದು ವಿಶ್ವರೂಪ ದರ್ಶನ ಆದಾಗ. ಅಲ್ಲಿ ಕುರುಕ್ಷೇತ್ರದಲ್ಲಿ ಬಂಧುಗಳ ದರ್ಶನ ಆದಾಗ ಏನಾಯಿತು, ಗಾಂಡೀವ ಕೈಯಲ್ಲಿ ಹಿಡಿಲಿಲ್ಲ, ಕೈಕಾಲು ನಡುಗಿತು, ಇದಾಯಿತು, ನಾನು ಯುದ್ಧ ಮಾಡುವುದಿಲ್ಲ ಎಂಬುದಾಗೆ ಹಾಗೆಯೇ ಆಗ್ತದೆ. ನಮಗೆ ವಿಸ್ಮಯ ಆದಾಗ ಹಾಗೆ ಇಲ್ಲಿ ಹೊತ್ತಾದಾಗ ಮಕ್ಕಳಿಂದ ಹಿಡಿದು ಎಲ್ಲರಿಗೆ ನಿನ್ನ ದೇಹದಲ್ಲಿ ಎಲ್ಲವನ್ನು ಕಾಣ್ತೇನೆ. ಭೂತ ಅಂತ ಹೇಳಿದ್ರೆ ಸೃಷ್ಟಿ ಆಗೋದು ಎಂಥದಪ್ಪ ನನಗೆ ವಿಚಿತ್ರ ಕಾಣುದು. ಈ ಕೆಲವು ಸೂಕ್ಷ್ಮ ಜೀವಿಗಳು, ಕೆಲವು ಕೀಟಗಳು, ಎಂಥದ್ದು ಜೀವಶಾಸ್ತ್ರದವರು ಎಷ್ಟು ತಿಳ್ಕೊಂಡಿದ್ದಾರೆ, ಅದಕ್ಕಿಂತ ಎಷ್ಟೋ ಹೆಚ್ಚು ಏನೋ ಇವು ಕೆಲವು ರಾತ್ರಿಯಲ್ಲಿ ಮಾತ್ರ ಹೊರಗೆ ಬರ್ತವೆ, ಎಲ್ಲ ಇರ್ತದೆ ನಮ್ಮಲ್ಲಿ. ಅದೀಗ ನಾಶ ಆಯ್ತು ಅಂತ ಹೇಳ್ತಾನೆ, ಇದಾಯ್ತು ಅಂತ ಹೇಳ್ತಾನೆ ಅಂತದ್ದು. ಅದರಲ್ಲಿ ಇದರಲ್ಲಿ ಏನು ಅಂತ ಹೇಳಿದ್ರೆ ಭೂತ ವಿಶೇಷ. ಭೂಸ ಅಂದ್ರೆ ಆಗಿ ಹೋದದ್ದು ಅಥವಾ ನಮಗೆ ಆಗಿರುವಂತಹ ಸೃಷ್ಟಿ ಆಗಿರುವಂತಹದ್ದು. ಈಗ ನಮ್ಗೆ ಎಕ್ಸರ್ಸೈಸ್ ನೋಟ್ಸ್ ಪುಸ್ತಕ ನೋಡುವಾಗ ನಮ್ಗೆ ಆಶ್ಚರ್ಯ ಆಗ್ತದೆ. ಈಗ ನಮ್ಗೆ ಒಂದೊಂದು ನಾವು ಕಾಲದ ಇರುವಂತಹ ಪುಸ್ತಕ ಸಿಗ್ಲಿಕ್ಕೆ ಕಷ್ಟ ಆಗ್ತಿತ್ತು. ಈಗ ಒಂದೊಂದು ಮಕ್ಕಳ ಹತ್ರ ಇರುವ ಪುಸ್ತಕ ನೋಡುವಾಗ ನಮಗೆ ಅದು ವಿಶೇಷ ಅಲ್ವಾ.
ನಮಗೊಂದು ನಾವೇನೇ ಆಶ್ಚರ್ಯ ಆಗ್ತದೆ. ಈಗ ಖರ್ಚು ಮಾಡೋದು ನೋಡುವಾಗ ನಮಗೆ ಆಶ್ಚರ್ಯ ಆಗ್ತದೆ. ಹಾಗಾಗಿ ನಮೋ ನಮೋ ಭವತಿ ಜಾಯಮಾನ, ನಮ್ಗೆ ನಮೋ ನಮೋ ಒಮ್ಮೆ ಕಳ್ಲಿಕ್ಕೆ ಸಿಕ್ಕಿದ್ರೆ ನಮ್ಗೆ ಇದಾಗ್ತಲ್ಲ. ಇದು ನಮ್ಗೆ ಗೊತ್ತುಂಟು, ನಿಧಾನ ನಮ್ಮ ಕಾಲದಿಂದ ನಿಧಾನ ಬದಲಾಗಿ ಈಗ ಇಷ್ಟು ಬಂದಿದೆ. ನಮ್ಮ ಉಳಿಹುಲ್ಲಿನ ಮನೆಯಿಂದ ನಿಧಾನ ಬದಲಾಗಿ ಇಂದಿನ ಮನೆಗಳೆಲ್ಲ ಬಂದಿವೆ ಅಂತ ನಮ್ಗೆ ಗೊತ್ತುಂಟು. ಆದ್ರೆ ಇದು ಹಾಗಲ್ಲ, ಒಮ್ಮೆ ಬಂದು ಬಿಟ್ರೆ ಒಮ್ಮೆ ಅದೆಲ್ಲ ಹೋಗಿ ಇದು ಬಂದು ಬಿಟ್ರೆ ಹೇಗಾಗ್ತದೆ. ಅದಕ್ಕೆ ವಿಶ್ವರೂಪ ದರ್ಶನ ಅಂತ ಹೇಳಿ. ಅನೇಕ ಬಾಹು ಉದರ ನಕ್ತ ನೇತ್ರ, ಅದಕ್ಕೆ ಅದೇ ಉದರ ವಕ್ರ ಬಾಹು ನಾವು ಹಾಗೆ ಏನೋ ಮಾಡ್ಲಿಕ್ಕೆ ನೋಡಿದಷ್ಟೆ, ಅದನ್ನೆಲ್ಲ ನೋಡಿದ್ದೇನೆ. ಅನಂತ ರೂಪ, ಎಲ್ಲರಲ್ಲಿಯೂ ದೇವರನ್ನು ನೋಡುವುದು ಉಂಟು ಎಂದು ಅರ್ಥ ಮಾಡಿಕೊಂಡ್ರೆ ಸರಿಯಾಗ್ತದೆ. ಎಲ್ಲರೂ ದೇವರನ್ನು ತಿಳಿದಾಗ ವೈಚಿತ್ರ್ಯ ವೈವಿಧ್ಯ ಎಷ್ಟು ಉಂಟಲ್ಲ. ನಾನು ಅವನು ಅದು ಇದು ಇರುವೆ ಅದು ಇದು ಎಲ್ಲ ದೇವರು ಅಂತ ಕಾಣೋದು ಒಂದು ಲೆಕ್ಕದಲ್ಲಿ ಅದು ನಿಜವಾದ ಲೆಕ್ಕದಲ್ಲಿ ದೇವರನ್ನು ವಿಶ್ವವನ್ನು ವಿಷ್ಣು ಎಂದು ಗುರುತಿಸುವುದು ಅದೇ ವಿಶ್ವರೂಪ. ಇದರ ಮೇಲೆ ಇಲ್ಲಿ ಊಹಾಪೋಹಗಳಿಗೆ ಹೆಚ್ಚು ಇದು ಉಂಟು ವಿನಃ ಇಲ್ಲಿ ಶಬ್ದದ ಯಥಾವತ್ತಾಗಿ ನಾವು ತೆಗೆದುಕೊಳ್ಳಿಕ್ಕೆ ಕಿರೀಟಿ ನಮ್ ಗದಿನಂ ಚಕ್ರೀಣಂತ ತೇಜೋರಾಶಿ ಇತ್ಯಾದಿ ಇತ್ಯಾದಿಗಳನ್ನೆಲ್ಲ ಹೇಳ್ತಾರೆ. ನನ್ಗೆ ದುರ್ನಿರೀಕ್ಷ, ನೋಡ್ಲಿಕ್ಕಾಗದ್ದು ಎಲ್ಲ ನೋಡ್ಲಿಕ್ಕೆ ಸಿಗ್ತದೆ, ನೋಡ್ಲಿಕ್ಕೆ ಆಗದ್ದು. ಎಷ್ಟೋ ಸಲ ಈ ಡಾನ್ಸ್ ಪ್ರೋಗ್ರಾಮ್ ಎಲ್ಲ ಲೈಟಿಂಗ್ ಎಲ್ಲ ಇರ್ತದೆ, ನಮ್ಮ ಕಣ್ಣಿಗೆ ಅಪಾಯಕಾರಿಯಾಗುವಂತ ವಿಷಯಗಳು, ಆ ಬಣ್ಣಗಳು ಬದಲಾಗುವುದು ಇದೆಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಅದು ದುರ್ನಿರೀಕ್ಷೆ ಅಂತ, ಅದೆಲ್ಲ ನೋಡಬಾರದ್ದು. ಬೆಳಿಗ್ಗೆ ಸೂರ್ಯಾಸ್ತ ಎಲ್ಲ ನೋಡಬಾರದು ಅಂತ ಹೇಳ್ತಾರೆ. ಅಂತ ದುರ್ನಿರೀಕ್ಷವಾದನ್ನು ಈಗ ವಿಜ್ಞಾನವೂ ಮಾಡಿ ತೋರಿಸ್ತೇನೆ. ಅಲ್ಲ, ಸೂರ್ಯೋದಯ ಸೂರ್ಯಾಸ್ತಮನ ಯಾಕೆ ನೋಡಬಾರ್ದು? ಅದು ಕಣ್ಣಿನ ಮೇಲೆ ಪರಿಣಾಮ ಮಾಡ್ತದೆ. ಸೂರ್ಯೋದಯ ಮಾಡ್ಬೋದು, ಆದ್ರೆ ಸೂರ್ಯನ ಇದನ್ನು ನೋಡ್ಲಿಕ್ಕೆ ಬರುದಿಲ್ಲ. ಗ್ರಹಣ ಕಾಲದಲ್ಲಿ ನೋಡಬಾರ್ದು ಅಂತ ಹೇಳ್ತಾರಲ್ಲ, ಅದಕ್ಕೆಲ್ಲ ಕೆಲವು ಸೂಕ್ಷ್ಮವಾದಂತಹ ಅಂಶಗಳಿರ್ಬೋದು. ನಾವೆಲ್ಲ ಅಧ್ಯಯನ ಮಾಡಲಿಲ್ಲ ಅಲ್ವಾ. ಅಂತೂ ಬಾರದು ಅಂತ ಹೇಳಿದ್ದನ್ನು ಬಿಡುವುದು ಒಳ್ಳೆಯದು ಅಷ್ಟೇ, ಮುಗಿಯೋದು ಮತ್ತೆ ಅಂತದಿಲ್ಲ. ಯಾಕಂದ್ರೆ ನೇರ ಕಿರಣಗಳು ಸೂರ್ಯನ ಇದು ಸೂರ್ಯೋದಯ ಸೂರ್ಯಾಸ್ತಮಾನ ಸರ್ವನ್ನೇ ಹೇಳ್ತಾನೆ. ಅದ್ರ ಬೇರೆ ಹೆಚ್ಚಾಗಿ ನೋಡಬಾರ್ದು ಅಂತ. ಹಾಗೆ ದುರ್ನಿರೀಕ್ಷೆ ಅಂದ್ರೆ ಅದೇ, ನೋಡಬಾರ್ದನ್ನು ನೋಡ್ಲಿಕ್ಕೆ, ನೋಡಬಾರ್ದು. ಅದು ಪುನಃ ವಿಚಿತ್ರವಾದಂತ ಕಲ್ಪನೆ ಮಾಡ್ತೀವಿ. ಈಗ ಡ್ರೆಸ್ ಮಾಡಿಕೊಂಡು ಬರುವಾಗ ನಾವು ಆ ಮೊದಲಿನ ಹಾಗೆ ಬರೇ ಒಂದು ಕೌಪಿನ ಕಟ್ಟಿಕೊಂಡು ಬಂದಂತಹ ವೇಷವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ದುರ್ನಿರೀಕ್ಷೆ, ನಮ್ಮ ಕಣ್ಣು ಮುಚ್ಚಿಕೊಳ್ತೇವೆ. ಮೊದಲು ಹೇಗೆ ನಾವು ಸಣ್ಣದಿರುವಾಗ ಯಾವುದು ಸಹಜವಾಗಿತ್ತು ಅದು ಈಗ ದುರ್ನಿರೀಕ್ಷೆ ಆಗಿದೆ, ಅದು ನೋಡಬಾರ್ದು ಅಂತಾಗಿದೆ. ಈಗ ಮೊದಲು ಈ ಕೊರಗರೆಲ್ಲ ಮರಾವತಿ ಹಾಕದೆ ಇದು ಹಾಕದೆ ಹಾಗೆ ಬರ್ತಿದ್ರು ಒಂದು ಮಾತ್ರ, ಅದು ನಮ್ಗೆ ಆಗ ಅಭ್ಯಾಸ ಆಗಿತ್ತು. ಈಗ ದುರ್ನಿರೀಕ್ಷೆ, ನಿರೀಕ್ಷೆ ಅಂತ ಹೇಳಿದ್ರೆ ಸಹಜವಾಗಿ ಸಿಗದಿಲ್ಲ ದುರ್ನಿರೀಕ್ಷೆ. ಅದು ವಿರಾಟ್ ರೂಪದಲ್ಲಿ ದುರ್ನಿರೀಕ್ಷ ಅಂದ್ರೆ ನಿರೀಕ್ಷಿಸದೇ ಇಲ್ಲದ್ದು ಅಥವಾ ನಿರೀಕ್ಷಿಸಬಾರದು, ಅದೆಲ್ಲವೂ ಕಾಣಾಗ್ತದೆ. ಅರ್ಕದ್ಯುತಿ ಅಪ್ರಮೇಯ. ಹಾಗಾದ್ರೆ ಅದು ನೀನು ಎಂತದದು ಅಕ್ಷರ, ನಾಶ ಇಲ್ಲದ್ದು, ಬದಲಾಗುವುದು ಮಾತ್ರ ವಿನಃ ನಾಶ ಇಲ್ಲ. ಈ ಬಟ್ಟೆ ಹರಿದೋಯ್ತು ಅಂದ್ರೆ ನಾಶ ಅಲ್ಲ, ಅದೇನಾಯ್ತು? ನಾವು ಉಂಡ ಅನ್ನ ನಾಶ ಅಲ್ಲ, ಅದು ಏನಾಯಿತು? ಬದಲಾಯಿತು. ಯಾವುದು ಈ ಲೋಕದಲ್ಲಿ ನಾಶ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ದೇವರ ಅಕ್ಷರ, ವಿಶ್ವವು ಅಕ್ಷರ ಅಲ್ಲ. ಈಗ ನಾನು ಈ ರೂಪದಲ್ಲಿ ಕ್ಷರ, ಆದ್ರೆ ಅದ್ರಲ್ಲಿ ಯಾವುದು ಕ್ಷರ? ಅಕ್ಷರ ಆಯ್ತು. ಪಂಚಭೂತಗಳು ಕ್ಷರ ಆಗುವ, ಅದು ಅದರಲ್ಲಿ ಸೇರಿರುವುದು. ಆತ್ಮಕ್ಷರ ಆಯ್ತಾ? ಇಲ್ಲಲ್ವಾ? ಈ ರೂಪವು ಬದಲಾಯಿತು ವಿನಃ ಅದು ಅಕ್ಷರ ಎಂಬುದೇ ಸತ್ಯ. ವಿಶ್ವವು ಅಕ್ಷರ, ಇದು ಅಕ್ಷರ. ಹಾಗಾದ್ರೆ ವಿಶ್ವ ಉಂಟೋ ಇಲ್ಲೋ ಅಂದ್ರೆ ಕಾಣದಿದ್ರೆ ಇಲ್ಲ, ಆದ್ರೆ ಅದು ಅಕ್ಷರ. ಕಾಣುವ ಹಾಗೆ ಆಗುವ ಮೊದಲಿದ್ದು ಹೇಗಿತ್ತು ಅದು ಇದೆ. ಈಗ ಬಟ್ಟೆ ಆಗುವ ಮೊದಲು ಏನಿತ್ತು ಅದು ಅಕ್ಷರ ಆಗುವುದಿಲ್ಲ ಅಲ್ವಾ? ಬಟ್ಟೆ ಆದದ್ದು ಮತ್ತೆ ಕಂಡಿತ್ತು, ಮತ್ತೆ ಬಟ್ಟೆ ಅಲ್ಲದೆ ಇರುವಾಗ ಅದು ಕಾಣುವುದಿಲ್ಲ ಅಷ್ಟೇ. ಹೀಗೆ ಹೆಚ್ಚು ನಾವು ಇದನ್ನು ವಿಶ್ಲೇಷಣೆ ಮಾಡುವುದಕ್ಕಿಂತ ಅಕ್ಷರ, ಆಮೇಲೆ ಪರಮಂ ವೇದಿತೇವ, ಇದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಆಗ ಸಾಯುವುದು ಇತ್ಯಾದಿಗಳ ಬಗ್ಗೆ ನಮಗೆ ಹೆದರಿಕೆ ಆಗುವುದಿಲ್ಲ. ವಿಶ್ವಸ್ಯ ಪರಂ ನಿಧಾನ. ಹಾಗಾದ್ರೆ ವಿಶ್ವ ಕಾಣ್ತದೆ ನನಗೆ, ಅದಕ್ಕೆ ಕಾರಣ ಯಾರು? ಅದರ ಹಿಂದೆ ಇನ್ನೋರಿದ್ದಾನೆ. ಅದನ್ನು ಈಗ ನಾನು ಒಟ್ಟಿಗೆ ನೋಡ್ತೇನೆ. ವಿಶ್ವರೂಪ ಅಂತ ಹೇಳಿದ್ರೆ ದೇವರ ಅಥವಾ ವಿಶ್ವದ ಒಟ್ಟು ರೂಪವ ಎಂಬ ಪ್ರಶ್ನೆಗೆ ಉತ್ತರ ಕೊಡುವುದು. ಅದಕ್ಕೊಂದು ಆಯ್ತು, ವಿಶ್ವರೂಪ ನಿಧಾನ. ಈಗ ನೀನು ಏನು ಅಂದ್ರೆ ಶಾಶ್ವತ, ಅದು ನೀನು. ವಿಶ್ವ ಅಂತೇಳಿ ಕಾಣ್ತದೆ, ಹೇಳಿಕ್ಕೆ ಶುರು ಮಾಡ್ತಾನೆ, ವಿಶ್ವ ಅಲ್ಲ ನೀನು. ಇದಕ್ಕೆಲ್ಲ ಕಾರಣವಾದರೂ ನೀನು, ನಿನ್ನ ರೂಪ. ವಿಶ್ವದ ರೂಪ ಅಲ್ಲ ನಾನು ನೋಡ್ತಾ ಇರೋದು, ನಿನ್ನ ರೂಪ ವಿಶ್ವ.
ವಿಶ್ವಂ ವಿಷ್ಣು ಅಂತ ನಾವು ಹೇಳ್ತೇನೆ. ನಿನ್ನ ರೂಪ ವಿಶ್ವ, ವಿಶ್ವದ ಹಾಗೆ ಕಾಣುವವ ನೀನು. ಅದರ ವೈವಿಧ್ಯ ನೋಡಿ ನಾನು ಗಾಬರಿ ಆಗಿದ್ದೇನೆ. ನಮಗೆ ಇಂಥ ಮಾಡುದು ಅಂತ ಗೊತ್ತಾಗುದಿಲ್ಲ. ಪುರುಷ, ನೀನು ಪುರುಷ. ಪುರುಷ ಅಂತ ಹೇಳಿದ್ರೆ ಪುರುಷತೆ, ಪುರುಷ ಅಂತ ಹೇಳಿದ್ರೆ ಪ್ರಕೃತಿಯಿಂದ ಭಿನ್ನವಾಗಿರುವಂತಹ, ನೋಡ್ಲಿಕ್ಕೆ ಕೇಳಲಿಕ್ಕೆ ಶಾಲ ಪುರುಷ. ಪ್ರಕೃತಿಯಿಂದ ಅದು ರೂಪಗಣ್ಯತೆಯಾಗಿರೋದನ್ನ ಸಾಕ್ತದೆ. ಪುರುಷ ಮಾಡೋದಿಲ್ಲ, ಆದರೆ ಪ್ರಕೃತಿಯೊಂದಿಗೆ ಸೇರಿದಾಗ ಅದು ವ್ಯಕ್ತ ರೂಪಕ್ಕೆ ಬರ್ತದೆ. ಅದನ್ನು ಅನಾದಿ ಮಧ್ಯಾಂತರಂತ ವೀರ್ಯ ಯಾವ ಪೃಥ್ವಿ ಇತ್ಯಾದಿ ಇತ್ಯಾದಿ ಶಬ್ದಗಳ ಮೂಲಕ ಎಲ್ಲ ಹೇಳ್ತಾನೆ. ಆಮೇಲೆ ಇನ್ನೊಂದು ಅದರ ಮುಖ ಕಾಣ್ತದೆ. ಈ ವಿಶ್ವರೂಪದಲ್ಲಿ ಅವನಿಗೆ ಸೃಷ್ಟಿಯಾದ ಹೊರಗೆ ಬರುವುದು ಕಾಣಲಿಲ್ಲ. ಈ ಯುದ್ಧ ಕ್ಷೇತ್ರ ಅಲ್ವಾ, ಅವನಿಗೆ ಅದು ಒಳಗೆ ಸೇರುವುದು ಕಾಣ್ತದೆ, ಲಯ ಆಗುವುದು ಕಾಣ್ತದೆ. ಎಲ್ಲ ಈ ಸುರರೆಲ್ಲ ನಿನ್ನಲ್ಲಿ ಲಯ ಆಗ್ತಾ ಇದ್ದಾರೆ. ನದಿಗಳೆಲ್ಲ ನೋಡಿದೆ ನಾನು, ಅದು ಈಗ ಲಯ ಆಯಿತು. ಸಮುದ್ರದಲ್ಲಿ ನದಿ ಇಲ್ಲ, ನಾಶ ಅಲ್ಲ, ಲಯ. ಹಾಗೆ ಎಲ್ಲವೂ ನಿನ್ನಿಂದ ಬಂತು, ಲಯ ಆಯಿತು. ಬಹಳ ಒಂದು ಅದ್ಭುತವಾದ ಕಲ್ಪನೆ ಇದು. ಇದ್ರ ಬಗ್ಗೆ ಯೋಚನೆ ಮಾಡುವಾಗಲೇ ಎಂಥದೋ ಒಂದು ನಮಗೆ ಅನಿಸ್ತದೆ. ಈ ಸುರಸಿದ್ಧ ಸಂಘ ಆಯಿತು, ಇದು ಯಾವುದು ಹಿಂದಿನ ಕಾಲದದ್ದು. ಅಸುರರು ಯುದ್ಧ ಮಾಡಿ ಎಲ್ಲ ನಾಶ ಆಗುವಂತಹದ್ದು. ಅಲ್ಲಿ ಆಗಲೂ ಈ ಮಹರ್ಷಿಗಳು ಸ್ವಸ್ತಿ ಎಂತೇಳಿ ಹೊಗಳುವುದು, ಜಯ ಜಯ ಘೋಷ ಮಾಡುವುದು ಇದು ನಡೀತಿದೆ. ಈಗಲೂ ಅದು ನಡೀತದೆ. ದೇವರ ಬಗ್ಗೆ ತಿಳಿದವ ದೇವರ ಸ್ತುತಿ ಮಾಡುತ್ತಲೇ ಇರ್ತಾನೆ, ವಿರೋಧಿಸಿದವ ನಾಶ ಆಗುತ್ತಲೇ ಇರ್ತಾನೆ, ಮತ್ತೆ ಸೃಷ್ಟಿ ಆಗುತ್ತಲೇ ಇರ್ತದೆ. ಇದನ್ನು ಎಲ್ಲ ಒಟ್ಟಿಗೆ ನೋಡಿದ್ದೇನೆ ಅಂತ ಹೇಳುವಂತಹ ಕಲ್ಪನೆ ನಮಗೆ ಒಂದು ಅದ್ಭುತ ಕಾಣ್ತದೆ. ರುದ್ರಾದಿತ್ಯ, ವಸುವ ಅವರೆಲ್ಲ ಏನಾಗ್ತಾರೆ ಎನ್ನುವಲ್ಲಿ ಕಾಣ್ತಾರೆ. ಇದು ಬಹುಭಕ್ತ ನೇತ್ರ. ಇಂಥದ್ದನ್ನು ನೋಡಿ ನನಗೀಗ ಏನಾಗಿದೆ ಅಂದ್ರೆ ಗಾಬರಿ ಆಗಿದೆ. ಇದೆಂತ ಗೊತ್ತೇ ಆಗುವುದಿಲ್ಲ. ಯಾವುದು ನೋಡುದು ಯಾವುದು ಬಿಡುದು ಅಂತ ಗೊತ್ತಾಗುದಿಲ್ಲ. ಯಾವುದು ನೋಡುದು ಯಾವುದು ಬಿಡುವುದು ಅಂತಲೇ ಗೊತ್ತಾಗುದಿಲ್ಲ. ಅದು ಎಲ್ಲವೂ ಒಮ್ಮೆ ಕಾಣ್ತದೆ. ಆ ವಿರಾಟ್ ರೂಪ ದರ್ಶನ ಎಂಬುದೇ ನಮ್ಮ ಸಾಹಿತ್ಯದ ಒಂದು ಅದ್ಭುತವಾದಂತಹ ಕಲ್ಪನೆ, ಚಿತ್ರ. ಅದರ ಬಗ್ಗೆ ನಾವು ಚಿಂತಿಸಿದಷ್ಟಕ್ಕೆ ನಾವು ಅಹಂಕಾರ ಇತ್ಯಾದಿಗಳಿಂದ ಮುಕ್ತರಾಗಲಿಕ್ಕೆ ಸಾಧ್ಯವಾಗ್ತದೆ. ನಭಸ್ಪೃಶಂ, ಅದು ಎಷ್ಟು ಎತ್ತರ ಹೇಳಲಿಕ್ಕೆ ಬರುವುದಿಲ್ಲ. ವಿಶಾಲ ಎಲ್ಲಿ ಎಷ್ಟು ಆ ವಿಶಾಲ ಒಟ್ಟಿಗೆ ಕಾಣ್ತದೆ. ಅದೆಲ್ಲ ಒಂದು ಅದ್ಭುತವಾದಂತ ಇದು. ಇದರಿಂದ ನನಗೆ ಏನಾಗಿದೆ, ಮೀನನ್ನು ನೀರಿನಿಂದ ತೆಗೆದ ಹಾಗೆ ಆಗಿದೆ. ನಾವು ಈ ಸೀಮಿತ ವಾತಾವರಣದಲ್ಲಿ ಅಭ್ಯಾಸ ಆದವರಿಗೆ ಇದು ಅಸೀಮಿತವಾದದ್ದು ನೋಡುವಾಗ ನನಗೆ ಗಾಬರಿ ಆಗ್ತದೆ, ಹೆದರಿಕೆ ಆಗ್ತದೆ. ಮನೆಯಲ್ಲಿ ಬೆಳೆದ ಮಗುವನ್ನು ಎಲ್ಲೋ ಸಂತೆಯಲ್ಲಿ ಬಿಟ್ಟು ಹೋದ್ರೆ ಅದು ಕೂಲಿಲ್ಲ. ಅದು ಸಂತೆ ಎಲ್ಲ ಜನ ಇದ್ದಾರೆ, ಎಲ್ಲ ಇದ್ದಾರೆ, ಆದ್ರೆ ಅದಕ್ಕೆ ಆಗುದಿಲ್ಲ. ಇಲ್ಲಿದ್ದ ಜನಗಳು ಮಾತ್ರ ಆಗುದು. ಅದಕ್ಕೆ ಸೀಮಿತವಾದನ್ನ ಅಭ್ಯಾಸ ಆದವನಿಗೆ ಸೀಮಿತವಲ್ಲದರಲ್ಲಿ ಬಿಟ್ಟರೆ ಅದು ಆಗುವುದಿಲ್ಲ. ಹಾಗಾಗ್ತದೆ. ಅದು ಈ ನಾಶಕ್ಕೆ ಒಂದು ಕಾರಣವಾದ್ರಿಂದ ಈ ಮುಖ ಹೆಚ್ಚು ಕಾಣ್ತದೆ. ಅದರ ಶಾಂತ ಮುಖ ಹೆಚ್ಚು ಕಾಣುವುದಿಲ್ಲ. ರುದ್ರನ ತಾಂಡವ ನೃತ್ಯ ಕಾಣುವ ಕಾಲಕ್ಕೆ ಲಾಸ್ಯ ಕಾಣುವುದಿಲ್ಲಂತೆ. ಲಾಸ್ಯ ಕಾಣುವಾಗ ತಾಂಡವರಿಲ್ಲ, ಒಂದು ಕಾಣುವುದು ಅಂತ. ಅದು ನಮ್ಮ ವಿಶ್ವದ ದೃಷ್ಟಿಯಿಂದ ಅವನಿಗೆ ಲಾಸ್ಯವ ತಾಂಡವ ಅವನಿಗೆ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಆದ್ರಿಂದ ಇಲ್ಲಿ ಏನು ಅಂದ್ರೆ ದಂಷ್ಟ್ರ, ಕರಾಲ, ಉಗ್ರ, ಇವು ಕೊಲ್ಲಬೇಕಾದ್ರೆ ಒಂದು ಸ್ವಲ್ಪ ಸಿಟ್ಟು ಬರಬೇಕಲ್ಲ. ಪೆಟ್ಟು ಹೊಡಿಬೇಕಾದ್ರೆ ಒಂದು ಮುಖ ನೋಡಿದ್ರೆ ಗೊತ್ತಾಗುದಿಲ್ಲ. ನಗನಗತ ಪೆಟ್ಟು ಹೊಡ್ಲಿಕ್ಕೆ ಬರ್ತದ? ಇಲ್ಲ, ನಗನಗತ ಕಟ್ಲಿಕ್ಕೆ ಬರುದಿಲ್ಲ ಮುಖ. ದಂಷ್ಟ್ರ, ಕರಾಲ ಅದನ್ನೆಲ್ಲ ನೋಡಿ ನನಗೆ ಈಗ ಏನಾಗಿದೆ, ಹೆದರಿಕೆ ಆಗ್ತದೆ. ಅಲ್ಲ, ಹೆದರಿಕೆ ಆಗುವಾಗ ಪುನಃ ಕಾಣ್ತದೆ ಈ ಕೌರವರೆಲ್ಲ ಆ ಬಾಯಿದೊಳಗೆ ಹೋಗಿದ್ದಾರೆ. ಆ ವಿರಾಟ್ ರೂಪದ ಭೀಕರ ಬಾಯಿಯೊಳಗೆ ಹೋಗ್ತಾ ಇದ್ದಾರೆ, ಲಯ ಆಗ್ತಾ ಇದ್ದಾರೆ. ಕೌರವರೆಲ್ಲ ಭೀಷ್ಮ, ದ್ರೋಣ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ, ಲಯ ಆಗುವುದು. ಆ ಲಯದ ಒಂದು ಕಲ್ಪನೆ. ಅದರಲ್ಲಿ ಏನು ಅಂದ್ರೆ ಕೆಲವರು ಹಲ್ಲಿಗೆ ತಾಗಿ ತಲೆ ಹೊಡೆದು ಹೋಗುದೆ, ನಾಶ ಆಗುದು. ನಾಶ ನಮ್ಗೆ ಹೆಣ ಬೀಳುವುದು ಅದೆಲ್ಲ ಕಾಣ್ತದೆ. ಒಂದು ತಿಂಗಳು ಹೋದಾಗ ಹೆಣ ಇರುತ್ತೆ, ಅದು ಕೊಳ್ತು ಹೋಗಿ ಆ ಪ್ರಕೃತಿಯಲ್ಲಿ ಏನೋ ಅದರದ್ದೇ ಆಗಿರ್ತದೆ. ನಾವು ಮಾತ್ರ ಹೆಣ ಸುಳ್ಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ನಾವು ಬಟ್ಟೆ ಹಾಕಬೇಕು, ಮುಚ್ಚಬೇಕು, ಅದು ಇದು ಎಲ್ಲ ನಮ್ಮದಲ್ವಾ. ಅದು ಇಟ್ರೆ ಪ್ರಾಣಿಗಳಿಗೆ ಅದೆಲ್ಲ ಉಂಟ. ಹಾಗೆ ಅಂಥ ಒಂದು ಇದನ್ನೆಲ್ಲ ಕಾಣ್ತಾ ಇದೆ. ಉತ್ತಮಾಂಗ ಚೂರ್ಣಿತ, ಸಾಯುವಾಗ ತಲೆ ಈ ಆಕ್ಸಿಡೆಂಟ್ಗಳ ಎಲ್ಲವನ್ನು 100 ಚಿತ್ರ ಒಟ್ಟಿಗೆ ಒಮ್ಮೆ ತೋರಿಸಿದ್ರೆ ನಮ್ಗೆ ಏನಾಗಿತ್ತು, ಅದು ಎಂತ ನಮ್ಗೆ ಅದನ್ನು ಗ್ರಹಿಸ್ಲಿಕ್ಕೆ ಆಗುದಿಲ್ಲ. ಕಾಲು ತುಂಡಾಗಿದೆ, ಕೈ ತುಂಡಾಗಿದೆ, ತಲೆ ತುಂಡಾಗಿದೆ, ಇದಾಗಿದೆ, ಕೂಗುತ್ತದೆ, ಮಾಡ್ತದೆ, ಏನೋ ಮಾಡ್ತದೆ. ಇಂಥ
ಆಮೇಲೆ ಕೂಡ ಅಂತಾರೆ ಇದು ಎಂಥದ್ದು ಹಾಗಿಲ್ಲಲ್ಲ, ನದಿಗಳು ಹೇಗೆ ಸಮುದ್ರವನ್ನು ಸೇರ್ತವ ಹಾಗೆ ಕಾಣ್ತದೆ, ಅಲ್ಲಿ ದುಃಖ ಸುಖಗಳು ಇಲ್ಲವೇ ಇಲ್ಲ. ಈ ದುಃಖ ಸುಖಗಳು ಎಂಥದ್ದು ಅಲ್ಲಿ ಕೂಗುದು ಕಾಣ್ತದೆ, ಆ ದುಃಖ ನನಗೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ನಾನು ಸಾಕ್ಷಿ ಅಲ್ವಾ. ಈಗ ನದಿಗಳು ಹೋಗುವಾಗ ಏನಾಗ್ತದೆ ಹಾಗೆ. ಇಂಥ ಇದನ್ನೆಲ್ಲ ಈ ಪತಂಗಗಳು ದೀಪಕ್ಕೆ ಬಿದ್ದಾಗಿ ಎಲ್ಲ ಏನಿದ್ರು ಭಾಷೆಯು ಪೂರ್ಣ ವ್ಯಕ್ತ ಮಾಡಲಿಲ್ಲ, ಇದು ನಾವು ಕಲ್ಪನೆ ಹೌದಷ್ಟೇ. ಇಷ್ಟು ಇನ್ನು ಹೇಳ್ತಾನೆ, ನೀನು ಮತ್ತು ಅದನ್ನೇನು ಮಾಡ್ತಿದ್ದೆ ಅದನ್ನೆಲ್ಲ ತಿಂದು ಇನ್ನೂ ಬೇಕು ಬೇಕು ಅಂತ ಹೇಳ್ತೇನೆ. ನಾಲಿಗೆಯನ್ನು ಈ ಹುಲಿ ದನವನ್ನು ತಿಂದು ನಾಲಿಗೆಯಲ್ಲಿ ಮಾಡ್ತಾರೆ ಲೇಲಿ ಕೆಲಸ. ನಿನಗೆ ಬಹಳ ಏನಾಗಿದೆ, ರುಚಿಯಾಗಿದೆ, ಲಯ ಮಾಡುವುದರಿಂದ ನಿಮಗೆ ರುಚಿಯಾಗಿದೆ ಅಂತ ಕಾಣ್ತದೆ, ನನಗೆ ಕಾಣ್ತದೆ. ಹಾಗಾದ್ರೆ ಕಾಲವು ನಮ್ಮನ್ನು ವಶ ಮಾಡಿಕೊಳ್ಳುವುದರಲ್ಲಿ ಯಮನಿಗೆ ಆನಂದ ಉಂಟಾಗುತ್ತದೆ ಎಂಬಂತ ಎಂಥದೋ ಒಂದು ವಿಚಿತ್ರ ಕಲ್ಪನೆ ನನಗೆ. ಅದನ್ನೆಲ್ಲ ಜಗತ್ಸರವನ್ನು ಅದರಲ್ಲಿ ನಿನ್ನ ಇದರಲ್ಲಿ ಇರ್ತದೆ. ಇದು ಎಂಥದಪ್ಪ ನನಗೆ ಹಾಗಾದ್ರೆ ನಾನು ಪುನಃ ಕೇಳ್ತೇನೆ, ನಾನು ಇದು ಎಂಥದ್ದು ಅಂತ ಹೇಳು, ನೋಡ್ತೇನೆ ಅಂತ ಹೇಳೋರಿಗೆ ಸುಮ್ಮನೆ ಸಾಕು, ನಾನು ನೋಡಿದ್ದು ಸಾಕು, ಇದು ನಾನು ನೋಡಿದ್ದು ಎಂಥದ್ದು ಹೇಳು ಅಂತ. ಬಹಳ ಚಂದ ಇದು. ಇದು ಒಂದು ರೀತಿಯಲ್ಲಿ ಮಕ್ಕಳಲ್ಲಿ ಇದ್ದ ಹಾಗಿರುವಂಥ ಒಂದು ಚಂದವಾದಂಥ ವ್ಯವಸ್ಥೆ. ಅದರಿಂದ ನಾವು ನೋಡುವುದನ್ನು ಸಾಕು ಅಂತ ಹೇಳಿದ ಸ್ವಲ್ಪ ಹೊತ್ತಿನಲ್ಲಿ ಇದು ಎಂಥದ್ದು ಹೇಳು ಅಂತ ಕೃಷ್ಣ ಅವ್ನು ಹೇಳಿದ್ದಕ್ಕೆ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಹಾಗಾದ್ರೆ ಇದು ಏನಲ್ಲ, ವಿರಾಟ್ ರೂಪ ಅಲ್ಲ, ನಾನು ಕಾಲ, ಲೋಕಕ್ಷಯ ಪ್ರವೃದ್ಧ. ಈ ಕಾಲವೇ ಅದಲ್ಲ, ಲೋಕಕ್ಷಯ ಮಾಡೋದೇ ಅದಕ್ಕೆ ಕೆಲಸ ಅಲ್ವಾ. ಸ್ವಲ್ಪ ನಾವು ಜಾಗ್ರತೆ ಮಾಡಬೇಕು. ಅದೇ ಅಲ್ಲ, ಸೃಷ್ಟಿ ಮಾಡುವುದಕ್ಕೆ ಕೆಲಸವೇ, ಅದನ್ನು ಇಲ್ಲಿ ಕಾಣಿಸುವುದಿಲ್ಲ. ಹೌದು, ಈ ಕುರುಕ್ಷೇತ್ರ ಅರ್ಜುನನಿಗೆ ಸೃಷ್ಟಿ ಮಾಡುವುದರ ಬಗ್ಗೆ ಗಮನಕ್ಕೆ ಹೋಗ್ಲಿಕ್ಕೆ ಪುರುಸೋತಿಲ್ಲ. ನಮ್ಗೆ ಪುರುಸೋತಿನಲ್ಲಿ ವಿರಾಟ್ ರೂಪ ತೋರಿಸ್ತಿದ್ದಾರೆ, ಅದನ್ನು ನಾಶ ಮಾತ್ರ ಆಗುದಿಲ್ಲ, ಚಿತ್ರ ಸೃಷ್ಟಿ ಆಗುತ್ತದೆ, ನಾಶ. ಇದು ಹೀಗೆ ಅಲ್ಲ ಚಕ್ರ. ಹೌದು, ಇಲ್ಲಿ ಒಂದು ಸಣ್ಣ ಶಬ್ದವನ್ನು ತಪ್ಪಾಗಿ ಹೇಳಿದ, ನದಿಗಳೆಲ್ಲ ಸಮುದ್ರದಲ್ಲಿ ಸೇರಿಬಿಡ್ತವೆ. ಎಲ್ಲಿ ಸೇರಿದೆ? ಇಲ್ಲಿ ಉಂಟಲ್ಲ ಅದು. ನದಿ ಹರಿತಾ ಇದೆ, ಸೇರ್ತಾ ಇದೆ, ಬರ್ತಾ ಇದೆ, ಹೋಗ್ತಾ ಇದೆ. ಆ ಯಾವುದು ಆ ನದಿ ಸಂಗಮದ ಒಂದು ಚಿತ್ರವೇ, ಗಂಗಾ ಸಂಗಮ ಇದೆಲ್ಲ, ಆ ಚಿತ್ರವೇ ಒಂದು ಅದ್ಭುತ ಅಲ್ವ. ಈಗ ಮುಗ್ದು ಬಿಟ್ರೆ ಸರಿ, ನಮ್ಗೆ ಬಟ್ಲಲ್ಲಿ ಅನ್ನ ಹಾಕಿದ್ದು ನಾವು ತಿಂದಾಗ ಮುಗ್ದ್ರೆ ಸರಿ, ಅದು ಮುಗೀತು ಅಂತ ಅದು ನಮ್ಗೆ ಅರ್ಥ ಆಗ್ತದೆ. ಆದ್ರೆ ಇದು ಮುಗಿಯುವುದೇ ಇಲ್ಲ, ಮುಗಿಯುತ್ತಾ ಉಂಟು, ಮುಗಿಯುವುದೇ ಇಲ್ಲ. ಇದೊಂದು ವಿಚಿತ್ರವಾದ್ದು. ಅದನ್ನು ಇಲ್ಲಿಗೆ ತರಲಿಲ್ಲ. ನಾವು ಇದ್ದಷ್ಟನ್ನೇ ಅರ್ಥ ಮಾಡಿಕೊಂಡ್ರೆ ಅದು ಸುಖ ಆಗುವುದಿಲ್ಲ. ಅದನ್ನು ನಾನು ಲೋಕಕ್ಷಯ ಪ್ರವೃದ್ಧ. ಈಗ ಮೂಲ ಪ್ರಶ್ನೆಗೆ ಬರ್ತಾನೆ, ನೀನು ಕೊಲ್ತೇನೆ ಅಂತ ಹೇಳಿದೆ ಅಲ್ವಾ, ನೀನು ಕೊಲ್ಲುವುದು ಬೇಡ, ಅವರು ಉಳಿತಾರ? ಈಗ ನೋಡಿದೆಯಲ್ಲ ನೀನು, ಭೀಷ್ಮ ದ್ರೋಣರು ಉಳಿತಾರ? ಅವರು ತನ್ನಷ್ಟಕ್ಕೆ ಕಾಲವಶರಾಗಿದ್ದಾರೆ. ಇದನ್ನೇ ನಾನು ಹೇಳುದು, ಅವರೆಲ್ಲ ಯಾರು ಇರುವುದಿಲ್ಲ. ಹಾಗಾದ್ರೆ ನಾನು ಸುಮ್ಮನೆ ನಿದ್ದೆ ಮಾಡ್ತೇನೆ, ಚಾಪೆ ಹಾಕಿಲ್ಲ, ನಿಮಿತ್ತ ಮಾತ್ರ ಲೋಕಸಭೆಯ ಸಾಧನೆ. ಅವರು ಸಾಯ್ತಾರೆ, ನೀನು ಕೊಲ್ಲುವುದಕ್ಕೆ ನಿಮಿತ್ತ ಮಾತ್ರ. ನಾನೊಂದು ಚಂದದ ಕಲ್ಪನೆ ಇದೆ. ನಾನು ಮಾಡಿದೆ ಅಂತ ಹೇಳುದು ಬೇಡ, ಏನೋ ಒಂದು ದೇವರಿಗೆ ಇದು ಬೇಕು ಅಂತ ಇತ್ತು, ನನ್ನ ಮೂಲಕ ಮಾಡಿಸಿದ. ನಾನು ಮಗುವನ್ನು ಪಡೆದೆ ಹೇಳಬೇಡ, ಆ ಒಂದು ಜೀವಿಗೆ ಬರಬೇಕಿತ್ತು, ಅದನ್ನು ನಿನ್ನ ಮೂಲಕ ಬರುವ ಹಾಗೆ ಮಾಡಿದ. ನಿನ್ನ ಮೂಲಕ ಒಂದು ಬರ್ಲಿಕ್ಕಿಲ್ಲ, ನಿನಗೆ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ತುಂಬ ಪುರಾಣಗಳಲ್ಲಿ ಬೇಕಾದಷ್ಟು ಬರ್ತದೆ. ಹಾಗಾದ್ರೆ ನಾನು ಮಾಡಿದೆ ಎಂಬ ವ್ಯಾವಹಾರಿಕ ಮಾತುಗಳೇ ಅದು ಯಥಾರ್ಥವಾಗಿ ಅಲ್ಲ. ಹಾಗಾದ್ರೆ ನಿಮಿತ್ತ ಮಾತ್ರ. ನಾನು ಮಾಡಿದ್ದಲ್ವಾ? ಹೌದಲ್ವ? ಹೌದು, ನಾನು ಮಾಡಿದ್ದು ಹೌದು. ಆದರೆ ಮಾಡಿಸಿದವ ಮಾರ್ಗತತ್ವದ ಒಂದು ಒಳ್ಳೆಯದು ಏನು ಅಂದ್ರೆ, ನಾಹಂಕರ್ತ ಹರಿಕರ್ತ ಅಂತ ಹೇಳಿದ. ಹರಿ ಕಾರಯಿತ, ಅವನು ಮಾಡಿಸ್ತಾನೆ, ನಾನು ಮಾಡಿದ್ದೇನೆ. ಆಫೀಸ್ನ ಕೆಲಸ ನಾನು ಮಾಡಿಸ್ತೇನೆ ಅಂತ ಹೇಳ್ಬೇಡ. ಇವತ್ತು ಆ ಫೈಲ್ ತೆಗಿಲಿಕ್ಕಾಗುದಿಲ್ಲ, ಇವತ್ತು ಈ ಫೈಲನ್ನು ಕ್ಲೀನ್ ಮಾಡಿ ಹೇಳಿದ್ದಾರೆ, ಅದನ್ನು ಮಾಡ್ತೇನೆ. ಅವನು ಮಾಡಿಸಿದ್ದನ್ನು ಮಾತ್ರ ಮಾಡುದು. ಹೌದು, ನನಗೆ ಅದನ್ನು ಮಾಡಿಕೊಡಿ, ಅಲ್ಲಿ ಹೋಗು ಅಲ್ವಾ? ದೇವರು ಅಂತ ಹೇಳುವುದು ನನಗೊಂದು ಮಗು ಕೊಡ್ಲಿ, ಕೊಡುವಂತದ್ದಿದ್ರೆ
ನಾಹಂ ಅಹಂ ಅಹಂ ಎಂಬುದನ್ನೆಲ್ಲ ಇಲ್ಲಿ ಈಗ ಒಂದು ಕಲಾ ಸೇವೆಯನ್ನು ನಿಂದ ಆಯಿತು ಮಾಡಿಸಿದ. ನಾನು ಹುಟ್ಟಿದೆ ಯಾವುದೋ ಒಂದು ಮಾಡಿಸ್ಲಿಕ್ಕಾಗಿ ನನ್ನನ್ನು ಅವನು ಸೃಷ್ಟಿ ಮಾಡಿದ್ದಾನೆ, ಅವನು ಏನು ಮಾಡಿಸ್ಬೇಕು ಅಂತ ಅದನ್ನು ನಾನು ಮಾಡೋದು. ಶಂಕರಾಚಾರ್ಯರು ಚಂದ ಹೇಳಿದ್ದಾರೆ, ಯಜ್ಜತ್ ಕರೋಮಿ ತತ್ತದಖಿಲಂ. ನಾನು ಮಾಡ್ತೇನೆ, ನಾನು ಊಟ ಮಾಡ್ತೇನೆ, ನಾನು ಇದು ಮಾಡ್ತೇನೆ, ನಾನು ತೋಡ ಮಾಡಿದ್ದೇನೆ, ನಾನು ಅದು ಮಾಡ್ತೇನೆ, ಇದು ಮಾಡಿದ್ದೇನೆ. ಶಂಭೋ ತವಾರಾಧನ, ನಿನಗೆ ಬೇಕಾಗಿ ನಾನು ಮಾಡುವುದು ಅಥವಾ ನೀನು ಹೇಳಿದ್ದಕ್ಕಾಗಿ ನಾನು ಮಾಡುವುದು, ಇದು ಸರ್ವೀಸ್, ಸೇವೆ. ಅದರಲ್ಲಿ ಶೂದ್ರರೆಲ್ಲೋ ನಾವು, ಅವನೊಬ್ಬನೇ ಅಲ್ವ ಬ್ರಾಹ್ಮಣ. ಹೌದು, ನಾವು ಅವನು ಹೇಳಿದ ಕೆಲಸ ಮಾಡುವವರು ನಾವು ಬ್ರಾಹ್ಮಣರ, ಶೂದ್ರರಲ್ಲ. ವೇದ ಓದುವುದು, ಅವನು ಹೇಳ್ತಾನೆ ನೀನು ವೇದ ಓದು ಅಂತ, ನಾನು ಓದ್ತೇನೆ. ನಾನು ವೇದ ಓದಿದೆ ಅಂತ ಹೇಳಿಲ್ಲ, ಅವನು ಹೇಳ್ತಾನೆ ನೀನು ಅವನನ್ನು ಕೊಲ್ಲು ಅಂತ, ನಾನು ಕೊಲ್ತೇನೆ. ಕ್ಷತ್ರಿಯ ಈ ಎಲ್ಲ ವೃತ್ತಿಗಳಲ್ಲಿ ಅಲ್ವಾ, ಈ ಸುಮ್ಮನೆ ಪಾದ ಅದು ಇದೆ ಜಗಳ ಮಾಡುವವರಿಗೆ ಇಲ್ಲಿ ಹೇಳುವಾಗ ಎಲ್ಲರೂ ಅವನ ಪ್ರೇರಣೆಯ ಪ್ರಕಾರ ಮಾಡುವುದು. ಹರಿಪ್ರೇರಣೆಯ ಹರಿಪ್ರೀತ್ಯರ್ಥ ಬಹುಶಃ ಆ ಶಬ್ದ ಮೊದಲು ಪುರಾಣದಲ್ಲಿ ಉಂಟು, ಅದನ್ನು ಸ್ವಲ್ಪ ಚಂದ ಮಾಡ್ಕೊಂಡು ಅವರು ಮಧ್ವಾಚಾರ್ಯ. ನಾನು ಅದನ್ನು ಹೋಗ್ತೇನೆ, ಹರಿ ಪ್ರೇರಣೆ ಕೊಡುವ ಹರಿ ನಾನು ಮಾಡ್ತೇನೆ. ಅದು ಎಷ್ಟು ಅವರು ಹೇಳಿದ್ರು ಎಂಬ ಮಾತೇ ಎಷ್ಟು ತಪ್ಪು. ಹರಿಪ್ರೇರಣೆಯ ಹರಿಪ್ರೀತಿ. ನೀನೆಲ್ಲ ಅವರನ್ನು ಕೊಲ್ಲಬೇಕು, ಪ್ರೇರಣೆ ಮಾಡುವ. ನೀನು ಸಾಯ್ಬೇಕು ಅವರ ಕೈಯಿಂದ, ಅದು ಯಾರೋ ಅವರೇ. ಅಭಿಮನ್ಯು ಸಾಯ್ಬೇಕು, ಯಾರು ಪ್ರೇರಣೆ ಮಾಡಿದ್ದು? ಹರಿ. ಅವನು ಕೊಂದದ್ದು ಅಂತ ಹೇಳುದೇ ತಪ್ಪು, ಅದು ಚತುರ್ಜನ್ಮ ಮೋಕ್ಷದಲ್ಲಿ ಬರ್ತದೆ. ಅವನೇನೋ ಮಾಡಿ ಸಾಯ್ಬೇಕು. ಅದನ್ನು ನಾವು ವಿಸ್ತಾರಕ್ಕೆ ಹೋದಾಗ ನಮಗೆ ಅರ್ಥ ಆಗ್ತದೆ. ಆದ್ರಿಂದಲೇ ನೀನು ನಿಮಿತ್ತ ಮಾತ್ರ. ಇಲ್ಲಿ ಇಡೀ ಸಮಸ್ಯೆ ಪರಿಹಾರ ಆಯ್ತಲ್ಲ. ನಾನು ಕೊಲ್ಲುವುದಿಲ್ಲ, ನಾನು ಇದು ಮಾಡುವುದಿಲ್ಲ, ನನ್ನನ್ನು ಕೊಂದ್ರೆ ಕೊಲ್ಲಿ. ಅವರೆಲ್ಲ ನನ್ನನ್ನು ಕೊಲ್ಲುವುದು, ನಿನ್ನನ್ನು ಕೊಲ್ಲಿಕ್ಕಾಗ್ತದ? ನಿನಗೆ ಕಾಲ ಬಂದಿದ್ರೆ ಮಾತ್ರ ಅಲ್ಲ ಕೊಲ್ಲುವುದು. ಹೌದು, ಇಲ್ಲಿದ್ರೆ ಇಲ್ಲ, ಇಲ್ದ್ರೆ ಕೊಲ್ಲಿಕ್ಕೆ ಆಗುದಿಲ್ಲಲ್ಲ. ಆಕ್ಸಿಡೆಂಟ್ ನಲ್ಲಿ ಸಾಯ್ಲಿಕ್ಕೆ ಆಗುದಿಲ್ಲ ಅಲ್ವಾ? ಇವರೆಲ್ಲ ಏನಾಗಿದ್ದಾರೆ ಅಂದ್ರೆ ದ್ರೋಣ ಭೀಷ್ಮ ಇವರನ್ನು ಕೊಲ್ಲುವುದಿಲ್ಲ ಅಂತಲ್ವಾ ನೀನೀಗ ಕಣ್ಣೀರು ಸುರಿಸಿಕೊಂಡು ಕೈ ಮಾಡಿಕೊಂಡು ಹೋಗಿ ಕೂತ್ಕೊಂಡರು. ಅವರೆಲ್ಲ ತನ್ನಷ್ಟಕ್ಕೆ ಹತ್ತಿದ್ದಾರೆ. ಸ್ವಲ್ಪ ಭವಿಷ್ಯತ್ತನ್ನು ತೋರಿಸಿದ್ದಾರೆ. ವರ್ತಮಾನ ಅಲ್ಲ, ವರ್ತಮಾನ ನಿಂತಿದ್ದಾರೆ, ಸ್ವಲ್ಪ ಭವಿಷ್ಯತ್ತು. ಅದೇ ಭವಿಷ್ಯತ್ತು ಎಲ್ಲ ತೋರಿಸ್ಲಿಲ್ಲವ, ಅರ್ಜುನ ನೋಡಿದ್ದಷ್ಟು. ಆದ್ರೆ ಭವಿಷ್ಯತ್ತು ಎಲ್ಲ ಉಂಟು. ನಾವು ನೀವು ಎಲ್ಲ ಅವನಿಗೆ ಕಂಡಿರ್ಬೇಕು. ಪಾಪ ನನ್ನ ಗುರ್ತವಾಗಲ್ಲ, ನಿನ್ನ ಗುರ್ತವಾಗಿಲ್ಲ. ಅರ್ಥ ಆಯ್ತಾ? ಇದು ವಿರಾಟ್ ರೂಪದರ್ಶನ ಇದೆಲ್ಲ ಇತ್ತು, ಇರ್ಲೇಬೇಕಲ್ಲ. ಭೂತ ಭವಿಷ್ಯ ವರ್ತಮಾನ ಎಲ್ಲ ಒಟ್ಟಿಗೆ ಕಾಣ್ತದೆ ಅವರಿಗೆ. ಆದ್ರೆ ಅವನ ಗಮನಕ್ಕೆ ಇದೆಲ್ಲ ಬರ್ಲಿಕ್ಕೆ ಸಾಧ್ಯ. ಭೀಷ್ಮದ್ರೋಣರ ಮಾತ್ರ ಬಗ್ಗೆ ಬಂತು ಅವನಿಗೆ ಅಲ್ವಾ? ಆ ಗಮನಿಸುವಲ್ಲೇ ಅವನು ವಿರಾಟ್ ರೂಪದರ್ಶನ ಮಾಡ್ಲಿಕ್ಕೆ ಆಗುದಿಲ್ಲ. ಅದರಲ್ಲಿ ಅವನಿಗೆ ಬೇಕಾದಷ್ಟನ್ನು ಮಾಡ್ತಾನೆ. ಅವರೆಲ್ಲ ಸತ್ತಿದ್ದಾರೆ, ಅವರೆಲ್ಲ ಹೋಗಿದ್ದಾರೆ. ಅದನ್ನು ನೀನೇನು ಮಾಡಬೇಡ. ಅದನ್ನು ಕೇಳಿದ ಕೂಡಲೇ ಈ ನಡುಗುತ್ತಿದ್ದಂತ ಅರ್ಜುನ ಸ್ವಲ್ಪ ಅಲ್ಲಿಗೆ ಅವರಿಗೆ ಇದಾಯ್ತು. ನಾನು ನೋಡಿದ್ದಲ್ಲ, ಅವ ತೋರಿಸಿದ್ದು. ನಾನು ಯಾಕೆ ಹೆದರಬೇಕು? ತೋರಿಸದವ ಅವ, ನನಗೆ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಭೀಷ್ಮದ್ರೋಣರ ಹಾಗೆ ಹೋಗುದಂತ ನೋಡ್ಲಿಕ್ಕೆ ಸಾಧ್ಯ ಉಂಟಾ? ಲೋಕಧರ್ಮ ಪ್ರಕಾರ ಸಾಧ್ಯ ಇಲ್ಲಲ್ವ? ನಾಳೆ ಯಾರು ಸಾಯ್ತಾರೆ ಅಂತೇಳಿ ಈಗ ನೋಡ್ಲಿಕ್ಕೆ ಸಾಧ್ಯ ಉಂಟು? ತೋರಿಸಿದ. ಆದ್ರಿಂದ ನಮಸ್ತತ್ವ. ಹಾಗಾದ್ರೆ ಮಾಡಿಸುವವ ನೀನು. ಈ ಒಂದು ಶಬ್ದವು ಸಾಕು ನಮಗೆ. ಹರಿಪ್ರೇರಣೆಯ ಹರಿಪ್ರೀತ್ಯರ್ಥ ಅಥವಾ ಕಾರಯಿತವಾಲೆ. ಹರಿ ಶಬ್ದಕ್ಕೆ ನಾವು ಯಾವುದೋ ಒಂದು ರೂಪ ಯಾವುದೋ ಪದವನ್ನು ಮಾಡಬೇಡ, ದೇವರೇ ಅರ್ಥದಲ್ಲಿ. ಅದೇ ಅವನು ಮಾಡಿಸುವವ, ನಾನು ನಿಮಿತ್ತ. ಆಗ ಅಹಂಕಾರ ಎಲ್ಲಿಟ್ಟು? ಆದ್ರೆ ವ್ಯವಹಾರಕ್ಕೆ ಹೌದಲ್ವಾ? ವ್ಯವಹಾರದಲ್ಲಿ ಬರುವುದು ಅವರು ಇದು ಮಾಡಿದ್ರು ಅಂತಲೇ ಅಲ್ಲ, ಅವನಿಗೆ ಹಾಕ್ಬೇಕಲ್ಲ, ವೇಷ ಮಾಡಿದವನಿಗೆ ಹಾಕ್ಬೇಕಲ್ಲ, ದೇವರಿಗೂ ಕೂಡ. ಈ ಹುಚ್ಚಾದ್ರೂ ಕೂಡ ನಮ್ಗೆ ಆಗುವುದು ಅಷ್ಟೇ. ಆದ್ರೆ ಅದು ಅಂತರಂಗದ ಯಾವ ಪ್ರೇರಣೆ ಅಂತ ನಮ್ಗೆ ಗೊತ್ತಾಗುದಿಲ್ಲ. ಹುಚ್ಚನ ಪ್ರೇರಣೆಯೋ ಅವಧೂತನ ಪ್ರೇರಣೆಯೋ ಗೊತ್ತು. ಆದ್ರಿಂದ ನಾವು ಅದರ ಬಗ್ಗೆ ಸ್ವಲ್ಪ ಅವಜ್ಞೆ, ಅದರವನ್ನು ನಾವು ಹೆಚ್ಚು ತಲೆಕೆಡಿಸಿಕೊಳ್ಳಬೇಡ. ನಾವು ಏನು ಮಾಡಿದ ಅಂತ ತಿಳಿಯಬೇಕು. ಅದರಿಂದಲೇ ದೇವವಾಗದಲ್ಲಿ ಬರುವಂತಹ 4 ಮೈತ್ರಿ, ಕರುಣ, ಮುದಿತ, ಅವಜ್ಞ ಅಂತ ಗಮನಿಸದೇ ಇರುವುದು. ಈ ಅಲ್ಲಿ ಎಲ್ಲ ಒಂದು ಕೀಟಗಳು ಹೋಗ್ತದೆ. ನನಗೆ ಹೋಗುವ ದಾರಿಯಲ್ಲಿ ಹೋಗುವ ಅದನ್ನು ಗಮನಿಸ್ಬೇಕಾ? ಬೆಳಿಗ್ಗೆನದ್ದು ಹೀಗೆ ಮರದಲ್ಲಿ ತಿರುಗಾಡುವಾಗ ಎಷ್ಟು ಹಕ್ಕಿಯಲ್ಲಿ ಕೂಗುತ್ತದೆ, ಏನಿರ್ತದೆ ಎಲ್ಲ ನೋಡ್ಬೋದು. ಯಾವ ಹೂ ಮರದಲ್ಲಿ ಹೂ ಇಟ್ಟಿದೆ ನೋಡ್ಬೋದು. ವಿಹಾರದಲ್ಲಿ ನೋಡ್ಬೋದು. ಕೆಲಸದಲ್ಲಿ ದಾರಿಯಲ್ಲಿ ಹೋಗುವಾಗ ಏನೆಲ್ಲ ಮರ ಸಿಕ್ಕಿತ್ತು ಅದು ನೋಡ್ಲಿಕ್ಕೆ ಉಂಟ.
ಇಲ್ಲ. ಆದ್ರಿಂದ ನಮ್ಮ ಇದನ್ನು ಮಾಡಬೇಕು. ಹಾಗೆ ಇದು ಮಾಡಿಕೊಂಡು ಇದನ್ನೆಲ್ಲ ಮಾಡಿದ ನಮಸ್ಕಾರ ಮಾಡಿ ಇಲ್ಲಿ ಒಂದು ಇದನ್ನು ಬಹುಶಃ ಈ ಮಂತ್ರವಾಗಿ ಉಪಯೋಗಿಸ್ತಾರೆ. ತಾನೇ ಋಷಿಕೇಶ ನಿನ್ನನ್ನು ನೋಡಿ ಏನ್ ಮಾಡ್ತಾರೆ ಅಂದ್ರೆ ಜಗತ್ತು ಪ್ರದೃಶ್ಯತಿ. ದುಃಖಿಸುವುದು ಯಾರು? ಅದಕ್ಕೆ ಸಂಬಂಧಪಟ್ಟವ ಮಾತ್ರ. ಈಗ ಯಾರೋ ಒಬ್ಬ ಸತ್ತ, ಜಗತ್ತಿಗೆ ಅದು ಏನು ಇದಿಲ್ಲ, ಜಗತ್ತು ತನ್ನಷ್ಟಕ್ಕೆ ಅದರ ಬಾಳಿಗೆ ನಡೀತಾ ಇದೆ ಅವಸ್ಥೆಯಲ್ಲಿ ಗಮನಿಸುವುದಿಲ್ಲ. ಪ್ರದೃಶ್ಯತೆ ಅಂದ್ರೆ ಜಗತ್ತು ಉಳಿಯುವುದೇ ಒಂದು ಹರ್ಷ ಇರುವುದಿಲ್ಲ, ಸಂತೋಷ ಇಲ್ಲದಿದ್ರೆ ಯಾವುದೂ ಬದುಕುವುದು. ಹಾಗಾದ್ರೆ ದುಃಖಿಸುವ ಯಾರು? ಅದೊಂದು ಸಂಬಂಧ, ನನ್ನದು ಅಂತ ಮೋಹ ಇದ್ದದ್ರಿಂದ ದುಃಖಿಸ್ತಾನೆ. ಒಬ್ಬ ಸತ್ತ ಕೂಡಲೇ ದುಃಖಿಸ್ಬೇಕಾ? ಸತ್ತದ್ರಿಂದ ಕಾರ್ಯ ಆಯ್ತು ಅಂತ ಹೇಳುದು, ಒಬ್ಬರನ್ನ ಅನ್ನ ಉಳಿಯಿತು ಅಂತ ಹೇಳುದು. ಇಲ್ಲ, ಆಗ್ಲಿಕ್ಕಿಲ್ವಾ? ಅನ್ನದಂಡ ಆಗುವಂತದ್ದು ಖರ್ಚಾಯ್ತು, ಆಗ್ಲಿಕ್ಕಿಲ್ವಾ? ಆದೀತು. ಆದ್ರೆ ನಮ್ಮ ಮೋಹ ಬಿಡುವುದಿಲ್ಲ. ಎಲ್ಲೋ ಒಂದು ಕಡೆಯಲ್ಲಿ ನಾವು ಎಷ್ಟು ಜನ ಸತ್ರ ಒಳ್ಳೆದಾಯ್ತು ಅಂತ ಹೇಳಲಿಕ್ಕೆ ಸಾಧ್ಯವೋ ಏನೋ, ಅಥವಾ ನಮಗೆ ಆಗದವರು ಸತ್ತಾಗ ಅಷ್ಟು ಜನ ಸತ್ರು ಒಳ್ಳೆದಾಯ್ತು ಅಂತ ಹೇಳ್ತೇವೋ ಏನೋ, ಅದು ಎರಡೂ ನಮ್ಮದಲ್ಲ. ಅದು ಮೋಹದ ಕಾರಣವೇನ. ಸಾಯುವುದರಿಂದ ದುಃಖವೂ ಇಲ್ಲ, ಸಂತೋಷವೂ ಕೂಡು. ಹುಟ್ಟುವುದರಿಂದ ದುಃಖವೂ ಇಲ್ಲ, ಸಂತೋಷವೂ ಕೂಡು. ಈ ಸೂಕ್ಷ್ಮ ತತ್ವ ಹೇಳಬೇಕಾದ್ರೆ ಇದನ್ನು ನೋಡಿ, ಅದು ಹೇಳಿದ್ರು ಆಚರಣೆಗೆ ಬರ್ಲಿಕ್ಕೆ ಕೂಡುದು. ಯಾಕಂದ್ರೆ ಪ್ರಕೃತಿ ಅದನ್ನು ಬಿಡುವುದಿಲ್ಲ. ಆ ಮೋಹವನ್ನು ಒಂದು ಸೀಮಿತವಾಗಿ ಪ್ರಗತಿ ಬಿಡುವುದಿಲ್ಲ. ಬಿಟ್ರೆ ಈ ಲೋಕ ಉಳಿಯುವುದಿಲ್ಲ. ಅದಕ್ಕೆ ಏನು ಅಂದ್ರೆ ಅತಿ ಸರ್ವತ್ರ ವರ್ಜಯೇತು ವಿನಃ, ಮಿತಿಯೊಳಗೆ ದ್ವೇಷವೂ ಬೇಕು. ಕೋಪ ಬಿಡಬಾರ್ದು ಅಂತ ಹೇಳುವ ಒಂದು ದೊಡ್ಡ ಕಥೆಗಳೆಲ್ಲ ಇವೆ. ಕೋಪವೂ ಮಿತಿಯೊಳಗೆ ಬೇಕು, ಸಂತೋಷವೂ ಮಿತಿಯೊಳಗೆ ಬೇಕು, ಕಾಮವೂ ಮಿತಿ. ಅದೇ ಒಂದು ಒಳ್ಳೆ ಶಬ್ದ ಹೇಳ್ತಾರೆ, ಧರ್ಮ ಅವಿರುದ್ಧೋ ಕಾಮ ಅಸ್ತಿ. ಕಾಮ ಎಂಬಾಗ ಬಯಕೆ ಎಂಬ ಅರ್ಥವನ್ನು ಹೇಳ್ಬೇಕು. ನಾವು ಸುಮ್ಮನೆ ಯಾವುದೋ ಒಂದು ಅರ್ಥವನ್ನು ಹೇಳ್ಕೊಂಡು ಮಾತಾಡೋದಕ್ಕೆ ಅರ್ಥವೇ ಇಲ್ಲ. ಬಯಕೆಗಳು ಧರ್ಮ ವಿರುದ್ಧ ಆಗಬಾರ್ದು. ಆ ದುಡ್ಡು ನನಗೆ ಬೇಕು, ಅದು ನನ್ನದಾದ್ರೆ ನನಗೆ ಬೇಕು. ಅವರದ್ದಾದ್ರೆ ಈಗ ನಿಮ್ದು ಬಿದ್ದದ್ದು ಅಂತಲೇ ಕೊಡುವಷ್ಟು ನಮ್ಮಲ್ಲಿ ಏನಾಗಬೇಕು. ನಿಷ್ಪ್ರಹತೆ ಪ್ರಾಮಾಣಿಕತೆಗಿದ್ದು ಅದು ನನ್ನದಲ್ಲ, ನನ್ನ ಕಿಸೆಗೆ ಹೋಗ್ಲಿಕ್ಕೂ ಕೂಡು. ಆಭರಣಗಳು ನನ್ನದಲ್ಲ, ದೇವರಿಗೆ ಸೇರುದು, ನನ್ನ ಕಿಸೆಗೆ ಹೋಗಬಾರ್ದು. ಅಲ್ಲೇನು ಅನ್ಯಾಯ ಅಲ್ಲ ಅದು. ನಿಷ್ಪ್ರಹ ಇದು ಇಂಥ ತತ್ವಗಳನ್ನು ಹೀಗೆ ಓದಿದ ಮೇಲೆ ಹೇಳಿದಾಗ ಹೆಚ್ಚು ಅರ್ಥ ಆಗ್ತದೆ. ಇದನ್ನೆಲ್ಲ ತಿಳಿಯದೆ ನಾವು ಹೇಳಿ ಕೊಡುವುದಿಲ್ಲ. ಹಾಗಾಗಿ ಅದರಲ್ಲೇನು ರಕ್ಷಾಂಶ ಭೀತ. ರಕ್ಷಾ ಅಂತ ಹೇಳಿದ್ರೆ ತಪ್ಪು ಮಾಡಿದವನಿಗೆ ಹೇಳಿ, ಪೊಲೀಸ್ನವರನ್ನು ನೋಡಿದ್ರೆ ನಮ್ಗೆ ಹೇಳಲಿಕ್ಕೆ ಆಗ್ತದ? ಇಲ್ಲ. ಒಂದು ರೀತಿಯಲ್ಲಿ ಪೊಲೀಸ್ನವರನ್ನು ನೋಡಿದ್ರೆ ನಮ್ಗೆ ಧೈರ್ಯ ಬರ್ತದೆ. ನಮ್ಗೆ ಏನಾದ್ರೂ ಅಪಾಯ ಆದ್ರೆ ರಕ್ಷಿಸುವ ಇದ್ದಾನೆ ಅಂತ ಹೇಳುದು ಅಲ್ವಾ? ಹೌದು. ಈಗ ಅಲ್ಲಿ ರಕ್ಷಕರಿದ್ರೆ ಮಂತ್ರಿಗೆ ಸುರಕ್ಷೆ ಅಲ್ವಾ? ಅವನ ಮೇಲೆ ಬೀಳ್ಲಿಕ್ಕೆ ಬಂದವನಿಗೆ ಹೆದರಿಕೆ ಅಲ್ವಾ? ಹೌದು. ಹಾಗಾದ್ರೆ ದೇವರು ಎಂಬುದು ಕೂಡ ಅಷ್ಟೇ, ರಾಕ್ಷಸರಿಗೆ ಮಾತ್ರ ಭಯಪ್ರದ. ದೇವರಿಗೆ ಆಯುಧ ಇರುವುದು ಯಾಕೆ ಅಂತ ಹೇಳಿದ್ರೆ ಭಕ್ತಾನಾಂ ಅಭಯಾಯಚ, ದುಷ್ಟಾನಾಮ ದೇಹನಾಶಕ್ತಿ ಅಂತ ಹೇಳುವುದು ಅಂತ. ಅದನ್ನ ಹೇಳಿ ಕಟ್ ಮಾಡ್ತೆ. ಈಗ ಗೊತ್ತಾಯ್ತು, ನಿನ್ನಷ್ಟು ದೊಡ್ಡವಳಿ ಆಗಿಲ್ಲ. ನಮ್ಮ ನೀನು ನಾನು ಒಂದೇ ಎಂಬಂತ ಅದಕ್ಕೆ ಬರ್ಬೇಕಾದ್ರೆ ಇಲ್ಲಿ ಪಕ್ಕಕ್ಕೆ ಈಗ ಅದನ್ನ ಎತ್ತಿಕೊಳ್ಳೋದು ಬೇಡ. ಅದು ಮತ್ತೆ ಅದಕ್ಕಿಂತ ಇನ್ನು ಸ್ವಲ್ಪ ಸೂಕ್ಷ್ಮ ಆಗಬೇಕು. ಆದ್ರಿಂದ ಈಗ ನೋಡುವ ನೀನು, ವಿರಾಟ್ ರೂಪವಾಗಿ ಕಂಡ ನೀನು, ಇದನ್ನು ತೋರಿಸಿದ ನೀನು, ಇದನ್ನು ಮಾಡುವ ನೀನು, ನಿನಗಿಂತ ಹೆಚ್ಚಿನವರಿಗೆ ಯಾರಿಲ್ಲ. ಅದಲ್ಲ ಸರಿಯಲ್ಲ, ಅದಕ್ಕೆಂತೇನಿಲ್ಲ. ಅದೇ ಒಂದು ನಮ್ಮಲ್ಲಿ ನಮ್ರತೆ, ನಮಸ್ಕಾರ. ಆದ್ರಿಂದ ನಿನಗೆ ಪುನಃ ಪುನಃ ನಾನು ನಮಸ್ಕಾರ ಮಾಡ್ತೇನೆ. ನೀನೇ ಆದಿದೇವ, ಪುರುಷ, ಪುರಾಣ, ಸಮಸ್ಯ. ಅದು ವಾಸಿಷ್ಠ ರಾಮಾಯಣದಲ್ಲಿ ಶಿವನ ವಿಶ್ವರೂಪ ದರ್ಶನ ಉಂಟು, ರಾಮ ವಿಶ್ವರೂಪ ದರ್ಶನ ಮಾಡುವಂತದ್ದು ಉಂಟು. ಇನ್ನೊಂದು ಕಡೆಯಲ್ಲಿ ಯಾವುದೋ ವಿಶ್ವರೂಪ ದರ್ಶನಗಳೆಲ್ಲ ಉಂಟು. ರಾಮಾಯಣದಲ್ಲೇ ರಾವಣನಿಗೆ ಒಂದು ವಿಶ್ವರೂಪ ದರ್ಶನ ಆಗಿದೆ. ಬಹುಶಃ ಚೆನ್ನ ಮಾಡ್ಲಿಕ್ಕೆ ಬರ್ತದೆ ನನಗೆ. ಅವನಿಗೆ ವಿಶ್ವರೂಪ ದರ್ಶನ ಆಗಿದೆ. ಈ ಅಧಿಕಾರಿನಿಗೆ ಒಂದು ಎಲ್ಲವೂ ರಾಮನೇ ಅಂತ ಹೇಳಿ ಒಂದು ದರ್ಶನ ಆಗಿದೆ. ರಾಮಾಯಣದಲ್ಲಿ ಒಳ್ಳೆ ದರ್ಶನ ಉಂಟು. ಅದು ಪ್ರಸಂಗದಲ್ಲಿ ಅಂತೂ ಬಹಳ ಒಳ್ಳೆದಿರ್ತದೆ. ರಾಮಾಯಣದೇ ಪ್ರಸಂಗ ಎಂತ ಮಾಡ್ತಾರೆ ಗೊತ್ತಿಲ್ಲ. ಆದ್ದರಿಂದ ವಿಶ್ವರೂಪ ದರ್ಶನ ಆಗುವುದು ಎಲ್ರಿಗೂ ಆಗಬೇಕು. ನಾವು ಹೀಗೆ ಮಾಡಿಕೊಳ್ಬೇಕು. ಅರ್ಜುನನಿಗಾಯಿತು. ಆದ್ರಿಂದ ಅವನೇನ್ ಹೇಳ್ತಾನೆ, ಇದೆಲ್ಲವೂ ನೀನೇ, ನಿನಗೆ ನಮಸ್ಕಾರ. ನಮಸ್ಕಾರ ಅಂದ್ರೆ ನಾನು ನಮ್ರ, ನಾನು ಸಣ್ಣವ, ನೀನು ದೊಡ್ಡವ. ಕಲಾವಿದ ಅಲ್ಲಿಂದ ಶುರು ಮಾಡಬೇಕು. ನಾನು ಸಣ್ಣವ, ಕಲಾವಿದ ದೊಡ್ಡವನಾಗ್ತಾನೆ, ಕಲೆ ಸಣ್ಣ ಆಗ್ತದೆ, ಕಲೆ ನಾಶ ಆಗ್ತದೆ, ಕಲೆ ಕ್ಷೀಣ ಆಗ್ತದೆ, ಕಲಾವಿದ
ಶ್ರೀಮಂತರಾಗಿ ಬಂಗಲೆ ಕಟ್ಟಿಕೊಂಡು ಮೆರೀತಾ ಇದ್ದಾರೆ. ಇದು ಎಷ್ಟು ಅಪಾಯ ಅಲ್ವಾ? ಕಲೆಗೆ ಅಪಾಯ. ಹೌದು, ಅಲ್ಲ ಕಲೆಗಲ್ಲ, ಅವನಿಗೂ ಅಪಾಯವೇ. ಅವ ಎಂತ ದೊಡ್ಡ ಅವನು ಕಲೆಯನ್ನು ಬೆಳೆಸ್ಲಿಕ್ಕೆ ಬೇಕಾದವ, ಕಲೆಯನ್ನು ಬೆಳೆಸ್ಬೇಕು. ಅಲ್ಲ, ಪೂಜೆ ಮಾಡಿ ದೇವಸ್ಥಾನ ಬೆಳೆಸ್ಲಿಕ್ಕಿರುವ ಅವರು ಬಂಗಲೆ ಕಟ್ಟಿದ್ರೆ ಏನಾಯ್ತು? ಪಾಪವೇ ಅಲ್ವಾ? ಹೌದು. ಕಲಾವಿದ ಕಲೆ ಇದನ್ನು ಬೆಳೆಸಬೇಕು. ಅದೇ ನನಗೆ ಅದನ್ನು ಹೇಳಿದ್ರು. ಭೀಷ್ಮ ಹೇಳಿದ್ದು ಸರಿ ಅಂತ ಅನಿಸ್ಬೇಕು ಅಂತ ಹೇಳುವಾಗ ನಾನು ಹೇಳಿದ್ದು ಸರಿ ಅಂತ ವ್ಯಕ್ತಿ ಕಾಣಬಾರದು. ಯಕ್ಷಗಾನದಲ್ಲಿ ಒಂದೇ ಒಂದು ಸಣ್ಣ ಕಲ್ಪನೆಯನ್ನು ಸರಿ ಮಾಡಿಕೊಂಡಿರ್ತಾರೆ. ನಾನು ವ್ಯಕ್ತಿ ಅಲ್ಲ. ಕರ್ಗಲ್ ಸುಬ್ಬಣ್ಣ ಭಟ್ರ ಬಗ್ಗೆ ಅದಿತ್ತು. ಅವರು ಸ್ತ್ರೀವೇಷ ಮಾಡುವಾಗ ಕೂತುಕೊಂಡ ಮೇಲೆ ಅವರು ಹೆಣ್ಣಿನ ಹಾಗೇ ಮಾಡ್ತಿದ್ರಂತೆ. ಈ ಮೊಲೆಗಟ್ಟು ಕಟ್ಟಿದ ಮೇಲೆ ಸೆರಗು ಹಾಕದೆ ಹೊರಗೆ ಹೋಗ್ತಿರ್ಲಿಲ್ಲ. ಮತ್ತೆ ಅದು ತೆಗೆಯೋವರೆಗೂ ಅವರು ಸ್ತ್ರೀಯ ಕಲ್ಪನೆಯಲ್ಲಿ ಇರ್ತಿದ್ರು ಅಂತ ಒಂದೊಂದು. ಭೂತಕಟ್ಟು ಅವರು ಸ್ವಲ್ಪ ಹಾಗೆ ಪಂಜುಲಿಯಾಗಿಯೇ ಅವನು ಬಣ್ಣ ಹಾಕುವಾಗಲೇ ಅದನ್ನು ಕೇಳಿ ಮಾಡ್ತಾರೆ. ಇದು ಒಂದು ಬೇಗ ಕಲೆ ಪ್ರಧಾನ. ಆಮೇಲೆ ಯಾವುದೆಲ್ಲ ಕಲಾವಿದ ಅಲ್ಲ, ಅಲ್ಲಿ ನಲ್ಕೆಯವ ಪ್ರಧಾನ ಅಲ್ಲ, ಪಂಜುಲಿ ಪ್ರಧಾನ. ಇಷ್ಟನ್ನು ನಾವು ತಿಳ್ಕೊಳ್ಳೋದಿದೆ. ಈಗ ಏನಾಗಿದೆ? ಉಲ್ಟಾಗಿದೆ. ವಾದ್ಯದ ಸಂಗೀತ ಪ್ರಧಾನ, ವಾದ್ಯ ಊದುವವಲ್ಲ. ಇವತ್ತು ನನಗೆ ಯಕ್ಷಗಾನವನ್ನು ಮಾತಾಡಿಕೊಂಡು ಬಂದದ್ರಿಂದ ನಾನು ಅದನ್ನು ಹೇಳುದು. ಯಕ್ಷಗಾನ ಕಲೆಯ ಬಗ್ಗೆ ನಾವು ದೊಡ್ಡ ಎಲ್ಲ ಗಲಾಟೆ ಮಾಡಿಕೊಳ್ಳೋದು ಬೇಡ. ಈಗ ಆಗಿರುವುದು ವಿಪರ್ಯಾಸ. ಅದರಿಂದ ನಿಮಗೆ ಎಲ್ಲಿಂದ ಹಿಂದಿಂದ ಎದುರಿಂದ, ಈಗ ಎದುರು ಹಿಂದೆ ಇಲ್ಲ, ವಿರಾಟ್ ರೂಪದಲ್ಲಿ ಎದುರು ಇಲ್ಲ, ಹಿಂದೆ ಇಲ್ಲ, ದಿಕ್ಕುಗಳು ಇಲ್ಲ, ಯಾವುದೂ ಇಲ್ಲ. ಆದ್ರಿಂದ ಈಗ ಮತ್ತೊಂದು ಅವನಿಗೆ ಅಲ್ಲಿ ಆಗೋ ಪಕ್ಕ ನೆನಪಾಯ್ತು. ನಾನು ಇಷ್ಟರವರೆಗೆ ನಿನ್ನನ್ನು ಬಹಳ ಲಘುವಾಗಿ ಎಣಿಸಿದ್ದೆ, ನಿನಗೆ ಎಷ್ಟು ದೊಡ್ಡದು ಅಂತ ನನಗೆ ಕಲ್ಪನೆ ಬರ್ತದೆ. ನನ್ನ ಸಖ ಮಿತ್ರ, ಕೆಲವು ಸಲ ನಿಂಗೆ ನಾನು ತಮಾಷೆ ಮಾಡಿದ್ದುಂಟು. ನಾನು ಕ್ಷಮಿಸು, ಗೊತ್ತಿಲ್ಲದೆ ಮಾಡಿದೆ, ನೀನು ಯಾರು ಅಂತ ಗೊತ್ತಿಲ್ಲದೆ ಮಾಡಿದೆ. ಇದು ಎಷ್ಟೋ ಕಥೆಗಳಲ್ಲಿ ಬರ್ತದೆ. ಅವರು ಯಾರು ಅಂತ ಗೊತ್ತಿಲ್ಲದೆ ಅವರನ್ನು ಇದು ಮಾಡಿ ಗೊತ್ತಾದ ಕೂಡಲೇ ಕಾಲಿಗೆ ಬೀಳುವಂತಹದ್ದೆಲ್ಲ ಉಂಟಲ್ಲ. ಗೊತ್ತಿಲ್ಲದೆ ಮಾಡಿದೆ. ಬೋಧನೇಶು ಇದನ್ನು ಹೇಳ್ತಾನೆ. ಆಮೇಲೆ ಇನ್ನು ಆಡಂತನ ಮಾಡಿ ನೀನು ಪಿತಾ ಅಂದರೆ ಕಾರಣ, ಲೋಕಸ್ಯ ಚರಾಚರಸ್ಯ, ನೀನೇ ಪೂಜ್ಯ, ನೀನೇ ಗರೀಯ, ನೀನೇ ಶ್ರೇಷ್ಠ, ನೀನೇ ಧಾರಣೆ ಮಾಡುವವ. ಆದ್ರಿಂದ ನಾನು ನಮ್ರನಾಗಿ ನಿನಗೆ ನಮಸ್ಕರಿಸ್ತೇನೆ. ನಮಸ್ಕಾರವು ಒಳಗಿಂದ ಬರ್ತದೆ. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಕೊಡುವಂತಹ ಇದು ಇಲ್ಲಿ ಅದನ್ನು ನೋಡಿಕೊಳ್ಳಿ. ನಮಸ್ಕಾರ ಮಾಡಬೇಕು, ಇವನು ಆಶೀರ್ವಾದ ಮಾಡಬೇಕು, ದೇವರು ಅನುಗ್ರಹ ಮಾಡಬೇಕು. ದೇವರು ಪ್ರತಿ ನಮಸ್ಕಾರ ಮಾಡುವುದಲ್ಲ, ಹಿರಿಯರು ಪ್ರತಿ ನಮಸ್ಕಾರ ಮಾಡುವುದಲ್ಲ. ನನಗೆ ಮಾಡುವ ನಾನು ಹೇಳುದುಂಟು, ಅದೇ ತಪ್ಪು ಅಂತ ಕಾಣ್ತದೆ. ಅವರ ಸಂಸ್ಕಾರವೇ ಈಗ ಹೋಗಿದೆ. ಆದರೆ ಅದನ್ನು ಹೇಳಲಿಕ್ಕಾದ್ರೂ ಬರಬೇಕಲ್ಲ. ನಾನು ಇಷ್ಟವರೆಗೆ ನೋಡಲಿಲ್ಲ, ಇಷ್ಟವರೆಗೆ ಗೊತ್ತಾಗಲಿಲ್ಲ, ಅಷ್ಟೇ ಅಲ್ವ. ಈ ಕಾರ್ಯಕ್ರಮ ಆಗುವಾಗ ಗೊತ್ತಾದದ್ದು ಗೊತ್ತಾಯಿತು. ನಮ್ಮ ದಿನವೂ ಹಾಗೆ ಗೊತ್ತಾದದ್ದು ನಮಗೆ ಗೊತ್ತಾಗಬೇಕು. ಆ ದಿನ ಸಾರ್ಥಕ. ನಾವು ಇದ್ದ ಹಾಗೆ ಇದ್ರೆ ಸಾರ್ಥಕ, ನಿರರ್ಥಕ ಆಗ್ತದೆ. ಕೃಷ್ಣ ಹೇಳ್ತಾನೆ, ನೀನು ನೋಡಿದ್ದಲ್ಲ, ನಾನು ಪ್ರಸನ್ನನಾದರೆ ಇಂಥದ್ದನ್ನು ತೋರಿಸ್ತೇನೆ. ಪುನಃ ಅದೇ ಹೇಳುದು, ನನ್ನ ಆ ಒದಿದ್ರೆ ನಿನ್ನಲ್ಲಿ ಒಳ್ಳೆದು ಮಾಡಿರ್ತೇನೆ. ನೀನು ಮಾಡಿದ್ದು ಅಂತ ಹೇಳಿದೆ. ಎಲ್ಲ ಕಡೆಗೆ ಒಂದು ಜಾಗ್ರತೆ ಹೇಳಿ, ನಾನು ಮಾಡಿದ್ದೆ, ನನ್ನಲ್ಲಿ ಮಾಡಿದ್ದಿಲ್ಲ. ಅದೊಂದು ಒಳ್ಳೆಯ ಮಾತು. ನಾನು ಕರ್ತ ಹರಿಕರ್ತ, ಹರಿ ಹಾರೈತ. ಆಫೀಸರ್ ಇದ್ದಾನೆ, ನಾನು ಕೆಲಸದವ. ಎಲ್ಲರೂ ಶೂತರು. ಈ ಶೂದ್ರ ಶಬ್ದಕ್ಕೆ ಆ ಅರ್ಥದಲ್ಲಿ ಬ್ರಾಹ್ಮಣ ಅದೇ ಅಲ್ಲ. ಅವನಿಗೆ ಓದೋದು ಅಂತ ಹೇಳ್ತಾನೆ, ನಾನು ಓದ್ತೇನೆ. ಜಪ ಮಾಡೋದು ಹೇಳ್ತಾನೆ, ನಾನು ಹೇಳ್ತಾನೆ. ಯಾವ್ದು ಹೇಳಿದೆ? ಅವನಂದ್ರೆ ಶಾಸ್ತ್ರಗಳು, ಅವನ ಮುಖವೇ ಶಾಸ್ತ್ರ. ಇನ್ನು ಮುಂದಿನ ಅಧ್ಯಾಯದಲ್ಲಿ ಅದನ್ನು ಬರ್ತಾನೆ, ಅದನ್ನು ಹೇಳ್ತಾನೆ. ಹಾಗಾಗಿ ನಿಜವಾಗಿ ಏನು ಅಂದ್ರೆ, ನಿನಗಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಅನುಗ್ರಹದಿಂದ ಮಾತ್ರ. ನೀನು ಹೇಳಿದ್ರಿಂದ ನಾನು ತೋರಿಸಿದೆ. ಬಯಸ್ಬೇಕು ನೀನು, ಆದ್ರೆ ಯಾವುದು ಸಿಗುವುದು ಯಾವುದರಿಂದ? ದೇವರ ಅನುಗ್ರಹದಿಂದ. ಆದ್ರಿಂದ ಈಗ ಇದನ್ನೆಲ್ಲ ನೀನು ಯೋಚನೆ ಮಾಡುವುದು ಬೇಡ. ನಿನಗೆ ಈಗ ನನ್ನ ಮೊದಲನ ರೂಪ ತೋರಿಸ್ತೇನೆ. ಮೊದಲ ರೂಪ ತೋರಿಸುವಾಗ ಎಲ್ಲ ಬರ್ತದೆ. ಕನಸು ಬಿಟ್ಟ ಹಾಗೆ ಆಯಿತು. ಕನಸಿನ ಹಾಗೆ ಈ ಲೋಕವೇ ಕನಸು. ಆದ್ರಿಂದಲೇ ನೀವು ಸಾಯುವ ಕಾಲಕ್ಕೆ ಏನು ಮಾಡಿದ್ದೆ ಎಂಬುದು ನಿನ್ನ ಸಾಧನೆಯ ಫಲ. ಕನಸು ಅಂತ ಗೊತ್ತಾದಾಗ ಎಚ್ಚರ ಆಗುವಾಗ, ಇಲ್ಲದಿದ್ರೆ ಅದು. ಆದ್ರಿಂದ ನಮಗೆ ಜ್ಞಾನ ಬಂದಾಗ ಈ ಲೋಕ ಎಲ್ಲ ಏನು ಅಂತ ಕಾಣ್ತದೆ?
ಅದು ನಿತ್ಯ ಅಂತ ಕಾಣ್ತದೆ. ಕನಸು ನಿತ್ಯ, ಜಗತ್ ಸತ್ಯ, ಬ್ರಹ್ಮ ಸತ್ಯ, ಜಗನ್ಮಿಥ್ಯ ಎಂಬುದನ್ನು ಇಲ್ಲಿಗೆ ಎಳೆದು ತರುವುದಲ್ಲ, ಅದು ಸಹಜವಾಗಿ ಬರ್ತದೆ. ಕನಸು ನಿತ್ಯ, ನಾನು ಇಂಥವ ಬೆಳಿಗ್ಗೆ ಎದ್ದಾಗ ನಿಮಗೆ ಜಾಗೃತದಲ್ಲಿ ಕಾಣುವುದು ತಾತ್ಕಾಲಿಕವಾದ ಸತ್ಯ. ಆದರೆ ಕಡೆಗೆ ನೋಡುವಾಗ ಜಗತ್ತಿನ ಅನುಭವಗಳೆಲ್ಲ ಮಿಥ್ಯ, ಅದು ಬ್ರಹ್ಮ ಮಾತ್ರ ಸತ್ಯ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದಾಗ ಆಯ್ತಪ್ಪ. ಅಲ್ಲದಿದ್ದರೆ ನಾನು ಬ್ರಹ್ಮನ ಭಕ್ತ, ನಿರ್ದೇಶಕ, ಅವನು ಹೇಳಿದ ಹಾಗೆ ಮಾಡುವವ ಅಂತ ಹೇಳಿ ಮಾಡಿತು. ದೇಹ ಬುದ್ಧ್ಯಾತು ದಾಸೋಹಂ, ಜೀವ ಬುದ್ಧ್ಯಾತ್ವ ದಂಶಕ. ನಿನ್ನ ಅಂಶ ಆದಾಗ ನಾನು ಮಾಡಬೇಕು, ಕೈ ನಾನು ಮಾಡುವುದು ಹೇಳುವುದಿಲ್ಲ. ನಮ್ಮ ಮನಸ್ಸು ಹೇಳಿದಾಗೆ ಅದು ಮಾಡ್ತದೆ, ಆದರೆ ಕೈ ಯಾವಾಗಲೂ ಹೇಳುವುದಿಲ್ಲ. ನಾನು ಮಾಡಿದ್ದು, ನಾನು ಅವನನ್ನು ಕೊಂದದ್ದು, ಹೊಡೆದದ್ದು ನಾನು ಅಂತ ಹೇಳುವುದಿಲ್ಲ. ಯಾರು ಹೊಡೆದದ್ದು? ಅವನೇ ಹೊಡೆದದ್ದು. ಆ ಅಂಶತ್ವವು ಏನೋ ಜವಾಬ್ದಾರಿ ಇಲ್ಲ. ನೀನೇ ನಾನು ಅಂತ ಹೇಳಿದ್ರೆ ಇಲ್ವೇ ಇಲ್ವಲ್ಲ. ಹೌದು, ಸರಿ. ಆತ್ಮಬುದ್ಧಿಯ ತ್ವಮೇವಾಹಂ. ಅದರಿಂದಲೇ ದೇಹ ಬುದ್ಧಿ, ಜೀವಬುದ್ಧಿ, ಆತ್ಮಬುದ್ಧಿ ಅಂತ ಹೇಳುವಾಗ ಈ ಮತಗಳ ಎಲ್ಲ ಜಗಳಗಳು ಮುಳಿತದೆ. ನಾನು ಯಾವ ಬುದ್ಧಿಯಿಂದ ಮಾತಾಡ್ತಾನೆ ಅಂತ ಕಾಣ್ತೇನೆ. ನೀನು ಆಫೀಸ್ನಲ್ಲಿ ಯಾವ ಪೋಸ್ಟ್ನಲ್ಲಿ ಇದ್ದೆ ಅಂತ ಹೇಳಿದ ಮೇಲೆ ಸರಿಯಾಯಿತು, ಆ ಪೋಸ್ಟಿಗೆ ಸರಿಯಾಗಿ ಅದು ನಡೀತದೆ ಅಂತಹದ್ದು. ಇದನ್ನು ಹೇಳಿ ಅವನು ಹೇಳ್ತಾ ಇದನ್ನು ತೋರಿಸ್ತಾನೆ. ಅದನ್ನು ಮತ್ತೆ ಕೃಷ್ಣ ಪುನಃ ಹೇಳ್ತಾನೆ, ಇದು ನೀನಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಅನುಗ್ರಹದಿಂದ ನೋಡ್ಲಿಕ್ಕೆ ಸಾಧ್ಯ. ನಾನು ಯಾವುದು ಮಾಡ್ಲಿಕ್ಕಾಗುವುದಿಲ್ಲ, ದೇವರ ಅನುಗ್ರಹ ಮಾಡಿಸುವ. ಈ ಭಾವ ಇರಬೇಕು. ಆದರೆ ವ್ಯವಹಾರಕ್ಕೆ ಹಾಗೆ ಹೇಳಲಿಕ್ಕೆ ಮಾಡುವುದಿಲ್ಲ. ನಾನು ಮಾಡಿದ್ದು ಅದನ್ನು ಕೋರ್ಟಿನಲ್ಲಿ ಹೋಗಿ ನಾನು ಮಾಡಿಸಿದಲ್ಲ, ನನಗೆ ದೇವರು ಮಾಡಿಸಿದ ಅಂತ ಹೇಳಿದ್ರೆ ಅದು ಆಗುತ್ತಿಲ್ಲ. ಅಲ್ಲಿ ಕೊಂದದ್ದು ಯಾರು? ಅದು ದೇವರು ಮಾಡಿಸಿದ್ದು ನನ್ನ ಹತ್ರ, ನನಗೊಂದೇ ಅಂತ ಹೇಳಿದ್ರೆ ಅದೆಲ್ಲ ಆಗುವುದಿಲ್ಲ. ವ್ಯವಹಾರ ಸತ್ಯ, ಅದೇ ನಾವು ಸತ್ಯವನ್ನು ಹೇಳ್ಬೋದು. ವ್ಯಾವಹಾರಿಕ ಸತ್ಯವೂ ವ್ಯಾವಹಾರಿಕವೇ, ಪಾರಮಾರ್ಥಿಕ ಸತ್ಯ ಇದು ನಾನಲ್ಲ ಅವನು ಅಂತೇಳಿ. ಅದನ್ನೆಲ್ಲ ಈ ದಾನದಿಂದ ಇದರಿಂದೆಲ್ಲ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ವಿರಾಟ್ ರೂಪ ದರ್ಶನ ನೋಡಬೇಕಾದ್ರೆ ದೇವರ ಅನುಗ್ರಹ ಬೇಕು. ವಿರಾಟ್ ರೂಪ ದರ್ಶನ ಆಗಬೇಕಾ? ಬೇಕು ಅಂತಿಲ್ಲ. ಜ್ಞಾನ ಬಂದೋದಿದ್ರೆ ಇದು ಬೇಕು ಅಂತಲೂ ಇಲ್ಲ. ಆದರೆ ಇದೊಮ್ಮೆ ನೋಡಿದ್ರೆ ನಮ್ಗೆ ಏನಾಗ್ತದೆ, ಅದು ಬೇಗನೆ ಜ್ಞಾನ ಬರ್ತದೆ. ನೋಡಿದ್ರಿಂದ ಅರ್ಜುನನಿಗೆ ಎಲ್ಲ ವಿಷಯಗಳು ಹೋಗಿಬಿಟ್ಟಿತು. ಇನ್ನು ಈ ಜ್ಞಾತು ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಪುನಃ ಹೇಳುವುದೇ ಮತ್ಕರ್ಮ ಕುರು, ಕರ್ಮ ನಿನ್ನದಲ್ಲ ನನ್ನದು, ಮಾಡುವವನು ನೀನು, ನಿಮಿತ್ತ ಮಾತ್ರ. ಕಡಿಯುವುದು ಕೊಡಲಿ ಅಲ್ಲ, ಕಡಿಯುವವ. ಆದರೆ ಆ ಕಡಿಯುವುದು ಕೆಲಸ ಯಾರು? ಆ ಕಡಿಯುವವನಿಗೆ ಮರ ಕಡ್ಲಿಕ್ಕೆ ಬರ್ತಾ ಆಗ್ತದ? ಅವನಿಗೇನು ಬೇಕು? ಕೊಡಲಿ ಬೇಕು. ಅದು ನಿಮಿತ್ತ. ಇದೊಂದು ನಿಮಿತ್ತ ಬೇಕು ನಮಗೆ ಯಾವುದೋ ಒಂದು ಆಗಬೇಕಾದ್ರೆ ನಿಮಿತ್ತವಾಗಿ ವಸ್ತುಗಳು ಇದೆ. ಆ ವಸ್ತುಗಳಿಟ್ಟೇ ನನಗೆ ಪ್ರಾಧಾನ್ಯತೆ. ನಾನು ಎಂಬ ಅಹಂಕಾರ ಇದ್ದಾನಲ್ಲ, ಅವನಿಗೆ ನಿಮಿತ್ತವಾಗಿರುವಷ್ಟೇ ಪ್ರಾಧಾನ್ಯತೆ ವಿನಃ, ಕತ್ತಿಗೆ ಎಷ್ಟು ಪ್ರಾಧಾನ್ಯತೆ ಉಂಟಾ ಕಡಿಯಲ್ಲಿ ಅಷ್ಟೇ ವಿನಃ ಅವನು ಮಾಡಲಿಕ್ಕೇನು ಇಲ್ಲ. ಇದು ಒಂದು ರೀತಿಯ ಜ್ಞಾನ. ಇದರ ಮೇಲೆ ಪುನಃ ಇದು ಯಾಕೆ ಹೀಗೆ ಎಂಬ ಪ್ರಶ್ನೆ ಬರ್ತದೆ. ಅದಕ್ಕೆ ಭಕ್ತಿ ಇತ್ಯಾದಿ ಬರ್ತದೆ. ಭಗವದ್ಗೀತೆ ದೇವರು ನಮಗೆ ಏನಾದರೂ ಮಾಡಿದ್ದಿದ್ರೆ, ಉಪದೇಶ ಮಾಡಿದ್ರೆ ಸಮಗ್ರತೆಯ ಬಗ್ಗೆ ನೋಡ್ತಾನೆ. ವೇದಗಳು, ಭಗವದ್ಗೀತೆ ಒಂದು ಶ್ಲೋಕವು ಸಮಗ್ರ ಪೂರ್ಣವಾಗಿರ್ತದೆ. ಆದ್ರೆ ವಿವರಣೆ ಮಾಡ್ತಾ ಹೋಗುವಾಗ ಒಂದೊಂದನ್ನು ಹೊಸ ಹೊಸ ರೀತಿಯಲ್ಲಿ ಹೇಳ್ತಾ ಇರುವಂತ. ಅದೇ ವೇದದ ಒಂದು ಮಂತ್ರ, ನಮೋ ನಮೋ ಭವತಿ ಜಾಯಮಾನೋ. ವಿಷಯ ಅದೇ, ಆದರೆ ಅದರ ಆ ಒಂದು ಸ್ವರೂಪ ಬದಲಾವಣೆ ಇರ್ತದೆ. ಹಳೆಯದು ಮಾತ್ರ ಸಾಕು ಅಂತ ಹೇಳಿದ್ರೆ ಅದು ಎಲ್ಲ ಕಾಲಕ್ಕೂ ಅನ್ವಯ ಆಗಲಿಕ್ಕೆ ಸಾಧ್ಯ. ಆ ಹೊಸತನ್ನು ನೋಡಿ ಹಳೆದನ್ನು ನೋಡುವಾಗ ಎರಡೂ ಒಂದೇ ಅಂತ ಕಾಣ್ತದೆ. ಈಗ ಭಕ್ತಿ ಯೋಗ ಅಂತ ಒಂದು ಅಧ್ಯಾಯ ಬಂದಿತ್ತು. ಇಲ್ಲಿ ಭಕ್ತಿ ಯೋಗ ಅಂತ ಮಾಡಿದ್ದಾನೆ, ಇಲ್ಲಿ ಹೆಸರು ಕೊಟ್ಟಿದ್ದಾನೆ. ಅದು ಹೆಸರು ಕೊಟ್ಟದ್ದು ಭಗವದ್ಗೀತೆ ಏನಲ್ಲ, ಅದನ್ನು ಸಂಪಾದನೆ ಮಾಡುವವರು ಕೊಟ್ಟಿದ್ದಾರೆ. ಆದರೆ ಇದು ಭಕ್ತಿ ಸಾಧನಾ ಆರಂಭ. ನೀನು ಯಾರು ಮಾರಾಯ, ಯಾವ ಸ್ಥಿತಿಯಲ್ಲಿದ್ದಿ ತೊಂದರೆ ಇಲ್ಲ, ನಿನ್ನ ಸ್ಥಿತಿಗೆ ಹೇಗೆ ಪ್ರಾರಂಭ ಮಾಡು ಅಂತ ಹೇಳುದು. ಅದರಿಂದ ಇದಕ್ಕೊಂದು ಮಹತ್ವಕ್ಕೆ ಉಂಟು. ನನಗೆ ಭಗವದ್ಗೀತೆ ಬೇಡ, ನನಗೆ ಆಗುವುದಿಲ್ಲ ಹೇಳಬೇಡ. ಭಗವದ್ಗೀತೆಯಲ್ಲಿ ಏನು ಹೇಳ್ತದೆ? ನೀನೇನಾಗಿದ್ದಿ ನೋಡು. ನಾನು ನೋಡೋದು ನನ್ನ ಹತ್ರ ಹೇಳೋದು ಬೇಡ, ನೀನು ಏನಾಗಿದ್ದಿ ಅಂತ ನನ್ನ ಹತ್ರ ಹೇಳೋದು ಬೇಡ. ಆದರೆ ನೋಡು, ಈ ಸ್ಥಿತಿಯಲ್ಲಿದ್ದವನು ಹೇಗೆ ಪ್ರಾರಂಭ ಮಾಡಬಹುದು, ಹೇಗೆ ಬೆಳೆಯಬಹುದು. ಯಾರಿಗೂ ನಮ್ಮ ಉದ್ಧಾರದ ಮಾರ್ಗ
ಬಾಗಿಲು ಮುಚ್ಚಲಿಲ್ಲ, ಎಲ್ಲರೂ ಉದ್ಧಾರ ಆಗ್ಬೋದು. ಇನ್ನೇ ನಾವು ನೋಡಿದೆವು, ಅಪಿಚೇತ್ಸು ದುರಾಚಾರೋ, ದುರಾಚಾರ್ಯೋ ನೀವು ಉದ್ಧಾರ ಆಗಲಿಕ್ಕೆ ನೋಡ ಮಾರ್ಗ ಉಂಟು. ಈಗ ನಾವು ಯಾರನ್ನೂ ನಾವು ನಿರಾಸೆಗೊಳಿಸುವುದಿಲ್ಲ. ನಮ್ಮ ವಿಮರ್ಶೆ ಅಯೋಗ್ಯ, ಅದು ಸರಿ ಇಲ್ಲ, ಹೀಗೆ ನಾವು ಎಲ್ಲೋ ನಿಲ್ಲಿಸ್ತೇವೆ. ದೇವರು ಹಾಗೆ ನಿಲ್ಲಿಸುವುದೇ ಇಲ್ಲ. ನೀನೇನಾಗಿದ್ದಿ ತಿಳಿದುಕೋ, ನನಗೆ ತಿಳಿದ್ರೆ ಸಾಕು, ನಾನು ತಿಳಿದಂತ ಹೌದಾದ್ರು ಅದನ್ನು ತಿಳಿದುಕೋಬೇಕು. ಆದ್ದರಿಂದ ಈಗ ಇಲ್ಲಿ ಅರ್ಜುನನ ಪ್ರಶ್ನೆ ಅಷ್ಟೇ. ಈಗ ಭಕ್ತಿ ಸತತ ನಾನು ಇದು ಮಾಡ್ತಾರೆ. ಈ ಭಕ್ತಿ ಮಾಡುವಾಗ ಕೆಲವರು ನಿರ್ಗುಣ, ಕೆಲವರು ಸಗುಣ. ವಿಷ್ಣು ಇದು ಆಕಾರ, ಇದು ಚಿತ್ರವೋ ಸಾಲಿಗ್ರಾಮವೋ ಇದೋ ಮೂರ್ತಿಯೋ ಇದನ್ನು ವಿಷ್ಣು ಅಂತ ಹೇಳ್ತಾರೆ, ಅದು ಸಗುಣ. ವಿಷ್ಣು ಶಬ್ದಕ್ಕೆ ಸರ್ವವ್ಯಾಪಕ ಎಂಬುದನ್ನೇ ಧ್ಯಾನಿಸ್ತಾನೆ. ಯಾವುದು ಒಳ್ಳೆಯದು ಅಂತ ಹೇಳ್ತಾನೆ, ಅದಿತ್ತು ಯಾರು ಆಗಿತ್ತು. ಆದರೆ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ, ನನ್ನಲ್ಲಿ ಮನಸ್ಸನ್ನು ಇರಿಸಿ. ನನ್ನಲ್ಲಿ ಅಂದ್ರೆ ಯಾರಲ್ಲಿ? ವಿಷ್ಣುವಿನಲ್ಲಿ. ಸಗುಣ ಆದ್ರೆ ಈಗ ಆಕಾರ ಉಂಟು, ನಿರ್ಗುಣ ಆದ್ರೆ ನಿರಾಕಾರ. ಅದೇ ನಾನು ಅಂತ ಹೇಳಿದಾಗ ನಮ್ಮ ಈಗ ಸದ್ಯದ ಪ್ರಶ್ನೆ ಇದರಲ್ಲಿ ಬ್ರಹ್ಮ ಎಂಬಂತ ಇದು. ಬ್ರಹ್ಮ ವಿಷ್ಣುವಲ್ಲ, ಈ ಬ್ರಹ್ಮನೂ ಅಲ್ಲ, ಶಿವನೂ ಅಲ್ಲ, ಈ ದೇವತೆಗಳಲ್ಲ, ಅದು ಆದೀತು. ಆದರೆ ಅಲ್ಲಿ ಒಂದು ಹೇಳ್ತಾನೆ ಅಂತ ಹೇಳಿದ್ರೆ, ಅವ್ಯಕ್ತ. ಅವ್ಯಕ್ತಕ್ಕೆ ಓಂಕಾರ ಧ್ಯಾನ ಮಾಡುವವರು ಇದ್ದಾರೆ. ಕಡೆಗೆ ಏನಿಲ್ಲ ತೆಗೆದುಕೊಂಡು ಅದನ್ನೇ ಧ್ಯಾನ ಮಾಡ್ತಾರೆ. ಆದರೆ ಅದನ್ನೆಲ್ಲ ಸರ್ವತ್ರ ಅಂಥವನನ್ನು ಇದು ಮಾಡಲಿಕ್ಕೆ ಇಂದ್ರಿಯಗಳನ್ನೆಲ್ಲ ಇದು ಮಾಡಬೇಕು, ಏಕಾಗ್ರತೆ ಬೇಕು. ಹಾಗೆ ಇರುವಂತಹ ಸಂದರ್ಭದಲ್ಲಿ ನಿರ್ಗುಣ ಅಂತ ಹೇಳಿದರೆ ಸ್ವಲ್ಪ ಕಷ್ಟ. ಹೌದು, ಆಗುದಿಲ್ಲ. ಅದೇ ಪರಮಹಂಸರಿಗಷ್ಟು ಇಲ್ಲಿ ಒಂದು ಗಾಜಿನ ಚೂರನ್ನು ಚಿತ್ತು ಅಲ್ಲಿ ಕೇಂದ್ರೀಕರ ಮಾಡಿದ್ರೆ ಗೊತ್ತಾಯ್ತು. ಈ ಭೂಮಧ್ಯದಲ್ಲಿ ಮನಸ್ಸನ್ನು ಕೇಂದ್ರ ಸಮಾಧಾನ ಉಂಟು ಮಾಡೋಂತ ಹೇಳಿದ್ರೆ ನಮ್ಗೆ ಅದು ನಿಲ್ಲಿಕ್ಕೆ ಕೇಳುವುದಿಲ್ಲ. ಅಲ್ಲಿ ಒಂದು ಇದಿದ್ರೆ ಆದ್ರಿಂದ ನಮ್ಮಲ್ಲಿ ದೀಪಾರಾಧನೆ ಬಹಳ ಪ್ರಧಾನ. ಆ ದೀಪವನ್ನು ನೋಡಿದಾಗ ಜ್ಯೋತಿ ಮೂರ್ತಿ ಈ ಒಂದು ಉಪಾಸನೆಯಷ್ಟೇ ಅಥವಾ ಅದಕ್ಕಿಂತ ಹೆಚ್ಚು ದೀಪಾರಾಧನೆ ಉಂಟು. ದುರ್ಗಾ ನಮಸ್ಕಾರ ಅಥವಾ ದೀಪವೇ ಅಂತ ಉಂಟು. ಅದು ಸಗುಣದಲ್ಲಿ ಒಂದು ಅಂಶ. ಬರೇ ನಿರ್ಗುಣ, ದೀಪವೂ ಇಲ್ಲ, ಜ್ಯೋತಿಯನ್ನು ನೀನು ಧ್ಯಾನ ಮಾಡು ಅಂತ ಹೇಳುವುದು ಸರಿ, ಆದರೆ ಅದು ಕಷ್ಟ. ನಮಗೆ ದೇಹದಾರಿಗಳಿಗೆ ಅದು ಕಷ್ಟ. ಆದ್ದರಿಂದ ಅವ್ಯಾಪ್ತಾಹಿ ಗತಿರ್ ದುಃಖಂ. ಪಕ್ಕ ನೀನು ಮೇಲೆ ಹೋಗುವುದು ಕಷ್ಟವಾದ ಅಂತ ಹೇಳಿದ್ರೆ, ಮೇಲೆ ಹೋಗ್ಲಿಕ್ಕೆ ಆಗುವುದಿಲ್ಲ ಅಂತಲೂ ಅಲ್ಲ, ಮೇಲೆ ಹೋಗುವುದು ತಪ್ಪು ಅಂತಲೂ ಅಲ್ಲ, ಕಷ್ಟ, ದುಃಖ ಮನಸ್ಸಿಗೆ. ಅಲ್ಲಿ ಒಂದಲ್ಲಿ ಏನೋ ಒಂದಿದ್ರೆ ಬೆಳಕಾಗಿನ ಸುಲಭ ಆಗ್ತದೆ. ದೇಹವದ್ದಿಹಿ, ದೇಹ ಇದ್ದವರಿಗೆ ನಿರ್ಗುಣ ಕಷ್ಟ. ಆದ್ರಿಂದಲೇ ನಾವು ಒಬ್ಬನನ್ನು ಗುರುತಿಸುವುದು ದೇಹ ನೋಡಿ ಸುಲಭ. ಅವನ ಆತ್ಮ ಅಂತ ಗುರುತಿಸ್ಲಿಕ್ಕೆ ಹೋಗ್ಲಿಕ್ಕೆ ಮತ್ತೆ ಇಳಿಬೇಕು ವಿನಃ ಮೊದಲು ಆತ್ಮ ಅಂತ ಗುರುತಿಸುವಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ, ಕಷ್ಟವೇ ಇಲ್ಲ. ಅವನೆಂಥದ ಆತ್ಮ, ಅವನೆಂಥದ್ದು ದೇವರು, ಹೀಗೆಲ್ಲ ಹೇಳಲಿಕ್ಕೆ ಬರ್ತದೆ. ಅವನ ದುಷ್ಟ, ಒಳ್ಳೆಯವ, ಚಂದ ಅಥವಾ ಕುರೂಪಿ ಹೀಗೆಲ್ಲ ನಮಗೆ ಬರ್ತದೆ ಮೊದಲಿಗೆ. ಅದನ್ನು ಆದ್ರಿಂದ ಅದು ಕಷ್ಟ. ಆದ್ರಿಂದ ಆ ದೃಷ್ಟಿಯಲ್ಲಿ ಈ ಯಾವುದೇ ಇದರಲ್ಲಿ ನೀವು ಯೋಗ ಮಾಡಿದ್ರೆ ನಿರ್ಗುಣವೂ ಇದು ಒಂದೇ, ಆದರೆ ಅದರಲ್ಲಿ ಕಷ್ಟ ಇತ್ತು. ಈಗ ಇಲ್ಲಿಗೆ ಅದನ್ನು ನಿಲ್ಲಿಸಿದ. ಹಾಗಾದ್ರೆ ನೀನು ಏನು ಮಾಡ್ತೀವಿ ಮಾಡು. ನಿರ್ಗುಣ ಆದರೆ ಸಗುಣ ಆದರೆ ಅಲ್ಲ. ಸ್ವಲ್ಪ ವ್ಯತ್ಯಾಸ ಹೇಳಿದೆ ನಿಮಗೆ. ಸಗುಣದಿಂದ ಶುರು ಮಾಡಿದ್ರೆ ಸುಲಭ ಅಂತಷ್ಟೆ. ಆದರೆ ಅಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ, ನೀನು ಧ್ಯಾನ ಮಾಡಬೇಕು. ಅಷ್ಟಾಂಗದಲ್ಲಿರುವ ಧ್ಯಾನ. ಧ್ಯಾನ ಅಂದ್ರೆ ಏನು? ಬೇರೆ ಯಾವುದೂ ಬರದ ಹಾಗೆ ಮಾಡುವುದೇ ಧ್ಯಾನ. ಅಂದ್ರೆ ಮನಸ್ಸು ಚಂಚಲ ಆಗದ ಹಾಗೆ ನೋಡಿಕೊಳ್ಳುವುದೇ ಧ್ಯಾನ. ಬೇರೆ ಯಾವುದು ಒಳಗೆ ಬರಲಿಕ್ಕೆ ಕೊಡುದು. ಎಲ್ಲವನ್ನು ಮುಚ್ಚಿ ಬಿಡಬೇಕು. ಯಾವುದಕ್ಕೆ ಮಾತ್ರ ತೆರೀಬೇಕು? ಈ ನಮ್ಮ ಧ್ಯಾನಕ್ಕೆ ಸಂಬಂಧಪಟ್ಟ ವಸ್ತುವಿಗೆ ಮಾತ್ರ ತೆರೀಬೇಕು. ಅದು ನಿರ್ಗುಣವ ಸಗುಣವ ಅದು ನಮ್ಗೆ ಹೇಳಿದ್ರೆ ಬರ್ತದೆ. ಗಾಳಿ ಇಲ್ಲದ ಕಡೆಯಲ್ಲಿ ದೀಪ ಅಲ್ಲಾಡುವುದಿಲ್ಲಲ್ವಾ? ಗಾಳಿ ಬಂದ ಕೂಡಲೇ ಅಲ್ಲಾಡಲೇಬೇಕಲ್ವಾ? ಈ ಜ್ವಾಲೆ ಅಲ್ಲಾಡಲೇಬೇಕಲ್ವಾ? ಆದ್ರಿಂದ ಧ್ಯಾನ ಅಂದ್ರೆ ಅಷ್ಟೇ. ಅದು ಜ್ವಾಲೆ ಅಲ್ಲಾಡದ ಹಾಗೆ ನೋಡಿಕೊಳ್ಳುದು. ಹಾಗಾದ್ರೆ ಎಂತ ಮಾಡ್ಬೇಕು? ಗಾಳಿ ಬರುವಾಗ ನೋಡ್ಬೇಕು. ಎಲ್ಲ ಬಾಗಿಲು ಮುಚ್ಚಿ ಅಂತ ಹೇಳಿದಾಗ ನಮಗೆ ಕಿಟಕಿ ಮುಚ್ಚಲಿಕ್ಕೆ ಕೆಲಸ ಗೊತ್ತುಂಟು. ಮನಸ್ಸನ್ನು ಮುಚ್ಚು ಅಂತ ಹೇಳುವಾಗ ಅದು ಸಾಧನೆ, ಯಮ ನಿಯಮ ಇತ್ಯಾದಿಗಳು. ಅಷ್ಟಾಂಗ ಯೋಗವು ದೊಡ್ಡ ವಿಷಯವೇ ಅಲ್ಲ. ನಮಗೆ ಇದ್ದದ್ದನ್ನೇ ಹೇಳುದು. ನಮಗೀಗ ಭೌತಿಕ ಹೇಳುವಾಗ ಅರ್ಥ ಆಗ್ತದೆ.
ಕೋಣೆ ಎಲ್ಲ ಬಾಗಿಲು ಮುಚ್ಚಿ ದೀಪ ದುರ್ಗಾ ನಮಸ್ಕಾರ ಮಾಡ್ಬೇಕಾದ್ರೆ ಎಲ್ಲ ಬಾಗಿಲು ಹಾಕಬೇಕು ಅಂತ ಹೇಳ್ತಾರೆ ಅಷ್ಟಕ್ಕೆ. ಅದು ಗೊತ್ತಿಲ್ಲ ಅವ್ರಿಗೆ, ಬಾಗಿಲು ಹಾಕದಿದ್ರೆ ದುರ್ಗಾ ನಮಸ್ಕಾರ ಮಾಡ್ಲಿಕ್ಕೆ ಆಗುದಿಲ್ಲ, ದೀಪ ನಂದಿದ್ರೆ ಅಪರಾಧ ಅಂತ. ಇದು ಒಂದು ರೀತಿಯಲ್ಲಿ. ಆದರೆ ನಮಗೆ ದೀಪವನ್ನು ಆರಾಧನೆ ಮಾಡಬೇಕಾದ್ರೆ ಅಲ್ಲಿ ಗಾಳಿ ಬರಬಾರ್ದು, ಅದು ಅಲ್ಲಾಡ್ಲಿಕ್ಕೂ ಕೂಡು. ಅಲ್ಲಾಡಿದ್ರು ಅದು ಸರಿಯಲ್ಲ, ಒಳ್ಳೆ ಲಕ್ಷಣ ಅಲ್ಲ. ಅಲ್ಲಾಡಿದ್ರೆ ಪುನಃ ಲಕ್ಷಣ ಉಂಟಂತೆ. ಬಲಕ್ಕೆ ಅಲ್ಲಾಡಿದ್ರೆ ಒಳ್ಳೆ ದೂರಿಗರಕ್ಕೆ ಈ ಜ್ವಾಲೆ ಸುತ್ತು ಬಂದ್ರೆ ಒಳ್ಳೆಯದು, ಅದೆಲ್ಲ ನಮಗೆ. ಅದರಿಂದ ಅದೆಲ್ಲ ಕೂಡದೇ ಕೂಡು, ಅದು ಧ್ಯಾನ. ಇದು ದೀಪಕ್ಕೆ ಹೇಳುವುದನ್ನು ನಾವು ಅರ್ಥ ಮಾಡಿಕೊಂಡು ಮನಸ್ಸಿಗೆ ಅದನ್ನು ನಾವು ಅನ್ವಯ ಮಾಡಬೇಕು. ಆಗ್ತದೆ, ಎಲ್ರಿಗೂ ಆಗ್ತದೆ. ಅದೆಲ್ಲ ಎಂಥದ್ದು ಹೇಳುವುದು ಅಂತ ಹೇಳುವಂಥದ್ದೇನಿಲ್ಲ. ಆದ್ದರಿಂದಲೇ ಮೈಯಾವೇಶಿತ ಮನಃಪ್ರಾತ. ಆ ಮೈ ಎಂಬುದನ್ನು ನಾವು ಖಂಡಿತ ಅರ್ಥ ಮಾಡಿಕೊಂಡಿದೆ. ಯಾವುದು ನಮಗೆ ಒಂದು ಧ್ಯಾನಕ್ಕೆ ವಸ್ತು ಅದೇ. ಅದರಲ್ಲಿ ಇದನ್ನು ಹೇಳುವಾಗ ಇಲ್ಲಿ ಮಾತ್ರ ಇದನ್ನು ಓದಿದವರಿಗೆ ಕೆಲವು ಸಲ ಕೃಷ್ಣ 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 ಅಂತ ಮೈ ಆದಷ್ಟು ನನ್ನ ಮೇಲೆ ಮನಸ್ಸಿನಳು, ನನ್ನಲ್ಲಿಯೇ ಮನಸ್ಸು ಇರಲಿ, ನಮ್ಮಲ್ಲಿ ಸೇರಿದು ನನ್ನಲ್ಲಿಯೇ ನೀನು ಇರ್ತಿ, ನಾನು ನಿನ್ನಲ್ಲಿ ಇರ್ತೇನೆ ಇತ್ಯಾದಿ ಎಲ್ಲ ಹೇಳ್ತಾರೆ. ಅದು ಧ್ಯಾನದ ಒಂದು ವರ್ಣನೆಗೆ ಈ ಭಗವದ್ಗೀತೆಯಲ್ಲಿ ಹಾಗೆ ಹೇಳಿದ್ದು ವಿನಃ ಮನಸ್ಸು ಅಲ್ಲಿ ಇರುವಂತಹ ವಿಷಯ ವಿನಃ ಅಲ್ಲಿ ಕೃಷ್ಣನೋ ಅರ್ಜುನನೋ ನಾನು ಇರುವುದಿಲ್ಲ. ಧ್ಯಾನ ಮಾಡುವವನಿಗೆ ನಾನು ಇಲ್ಲ. ಆ ಹೊತ್ತಿಗೆ ನಾನು ಯಾರು ಎಂಬುದನ್ನು ವ್ಯವಹಾರಕ್ಕೆ ನೀನು ಯಾರು ಕೇಳಿದ್ರೆ ಹೆಸರು ಗಿಸರು ಎಲ್ಲ ಹೇಳ್ತಾರಲ್ಲ, ಅದು ಯಾವುದೂ ಇಲ್ಲ. ದೇಹ ಭಾವದಿಂದ ಹಿಡಿದು ಎಲ್ಲ ಭಾವಗಳು ಇಲ್ಲದೆ ಇರುವುದೇ ಧ್ಯಾನ. ಅರ್ಥ ಆಗ್ತದೆ ನಮಗೆ. ಅಲ್ಲಿ ಕಾಲದೀಪವಿಲ್ಲ, ಎಂತ ಇಲ್ಲ, ದೀಪ ಜ್ವಾಲೆ ಮಾತ್ರ, ಆ ಜ್ಯೋತಿ ಮಾತ್ರ ಇಂಥದ್ದು. ಅದು ಚಿತ್ತ. ಹೇಳಿದ ಮೇಲೆ ನೀವು ನಿಲ್ಲಿಸಿದ್ದು ಬೇಡ, ನನ್ನಿಂದ ಆಗೋದಿಲ್ಲ ಅಂತ ಹೇಳ್ತಾರೆ ಕೃಷ್ಣ. ಅರ್ಜುನ ಹೇಳಿದ್ದಾರೆ ಚಂಚಲಂ ಹಿಮನ ಕೃಷ್ಣ. ಹಾಗಾದರೆ ನೀವು ಮಾಡಬೇಡ. ಸಮಾಧಾತು ಚಿತ್ತವನ್ನು ಹೀಗೆ ನಿಲ್ಲಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ರೆ ಅಭ್ಯಾಸ ಮಾಡು. ಅಭ್ಯಾಸ ಯೋಗೇನ. ಇಡೀ ಜನ್ಮ ಆಗಲಿಲ್ಲ, ಬೇಡ, ಅಭ್ಯಾಸ ಮಾಡು. ಇನ್ನೊಂದೆರಡು ಬಾರಲ್ಲಿ ಶುರುವಾಗ್ತದೆ. ರಾಮಕೃಷ್ಣ ಇದು ತೋತಾಪುರಿಗೆ 30 ವರ್ಷ ಬೇಕಾಯ್ತಂತೆ ಒಂದು ಕಡೆ ಏಕಾಗ್ರತೆ ಮಾಡಿ ಸಮಾಧಿ ಆಗುತ್ತೆ. ರಾಮಕೃಷ್ಣ ಅವರ ವಂಶರಿಗೆ 3 ಗಂಟೆಯೊಳಗೆ ಅವರೆಂತದವನ್ನು ಇಲ್ಲಿ ಇಟ್ಟು ಮಾಡಿದ್ರೆ ಮತ್ತೆ 3 ದಿವಸ ಇಲ್ಲವೇ ಇಲ್ಲ, ಅವರಿಗೆ ಸಿದ್ಧಿ ಆಯಿತು. ಇಷ್ಟೇ ವ್ಯತ್ಯಾಸ. ನನಗೆ ಎಷ್ಟು ನಮ್ಗೆ ಗೊತ್ತಿಲ್ಲ. 3 ಜನ್ಮವ, 30 ಜನ್ಮವ, 300, 3 ಕೋಟಿ ಜನ್ಮ, ಅದು ಬೇಡ. ನೀನು ಅಭ್ಯಾಸ ಮಾಡು. ಅಭ್ಯಾಸ ಎಂಬುದಕ್ಕೆ ಕಾಲಮಿತಿ ಇಲ್ಲ. ನಮ್ಮ ಈ 1 ವರ್ಷದ ಪರೀಕ್ಷೆಗೆ ಅರ್ಥ ಇಲ್ಲ. ಕಲಿಯುವವರೆಗೆ ಗುರುಕುಲದಲ್ಲಿ ಎಲ್ಲ ಹೇಳೋದು, ಕಲ್ತಾದ ಮೇಲೆ ಹೋಗ್ಲಿಕ್ಕೆ ಹೇಳೋದು. ಒಂದು ಹೆಸರು ನನಗೆ ಬರೋದಿಲ್ಲ. ಒಬ್ಬನ ಶಿಷ್ಯನಿಗೆ ಕಳಿಸ್ಲೇ ಇಲ್ಲ, ಎಲ್ಲರನ್ನೂ ಕಳಿಸ್ಲೇ ಇಲ್ಲ, ಕಲಿಸಲೂ ಇಲ್ಲ. ಆದರೆ ಅವನಿಗೆ ಜ್ಞಾನ ಬಂದ ಮರುಕ್ಷಣದಲ್ಲಿ ನೋಡು ನಿಮಗೆ ಜ್ಞಾನ ಬಂದಿದೆ. ಯಾರು ಹೇಳಿದ್ದು? ಅಗ್ನಿ ಅಂತ ಹೇಳ್ತಾರೆ. ಅಗ್ನಿ ನನಗೆ ಇದನ್ನು ಕಲಿಸಿದೆ. ಅಗ್ನಿಯ ಯಾವುದೋ ಇರ್ತದೆ, ಅದು ಬರುವವರೆಗೆ ಕಲಿಯುವುದೇ ಅಭ್ಯಾಸ. ನಮ್ಮ ಈಗಿನ ಈ ಎಜುಕೇಶನ್ ಸಿಸ್ಟಮ್ನ 1 ವರ್ಷದ ಕೋರ್ಸುಗಳಿಗೆ ಅರ್ಥ ಇಲ್ಲ. ಹಾಗಂತೇಳಿ ಅಲ್ಲಿರುವ ವಿಷಯಕ್ಕೆ ಸಾಕೋ ಏನೋ ಪಾಸು ಫೇಲ್ ಆಗ್ತದೆ, ಅದಕ್ಕೆ ಸರಿಯಾಗಿ ಉದ್ಯೋಗ ಸಿಗ್ತದೆ. ಆದರೆ ನಮ್ಮ ಇದರಲ್ಲಿ ಅಭ್ಯಾಸ, ಈ ಧ್ಯಾನದ ಅಭ್ಯಾಸ ಶುರು ಮಾಡು ಅಂತ ಹೇಳಿದಾಗ ಯಾರಿಗೂ ಆಗ್ತದಲ್ಲ, ಎಂಥವನಿಗೂ ಆಗ್ತದೆ. ನನಗೆ ಆಗುದಿಲ್ಲ ಅಂತ ಹೇಳಿದವನಿಗೂ ಆಗ್ತದೆ. ಎಷ್ಟು ಅದು ಲೆಕ್ಕ ಹಾಕಬೇಡ. ಎಷ್ಟು ಕೋಟಿ ಜನ್ಮ ಬೇಕಾದ್ರೆ ಆಗಲಿ, 3 ಕ್ಷಣ ಆಗಲಿ, 3 ಕೋಟಿ ಜನ್ಮ ಆಗಲಿ, ಅದರಲ್ಲಿ ಏನು ನಷ್ಟ ಇಲ್ಲ. ನೀನು ಅಭ್ಯಾಸ ಮಾಡು. ಅಭ್ಯಾಸ ಅದರಲ್ಲಿ ಪ್ರಯತ್ನ ಮಾಡು. ಇಲ್ಲಪ್ಪ ಅಭ್ಯಾಸ ಮಾಡಲಿಕ್ಕೆ ನನಗೆ ಬಿಡುವುದಿಲ್ಲ, ನನಗೆ ಅಭ್ಯಾಸ ಮಾಡಿಯೇ ಗೊತ್ತಿಲ್ಲ, ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಕೆಲವರಿಗೆಲ್ಲ, ಅಥವಾ ಅವ್ರದ್ದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಇದನ್ನು ನಾನು ವ್ಯಕ್ತಿಯಾಗಿ ನಾನು ದೂಷಿಸುವುದಲ್ಲ, ಇದು ಮನುಷ್ಯರಲ್ಲಿ ಬರ್ತಾರೆ. ಅಭ್ಯಾಸ ಮಾಡ್ಲಿಕ್ಕೆ ಆಗದಿದ್ರೆ ಇದು ದೇವರಿಗಾಗಿ ಕೆಲಸ ಮಾಡುವಂತ ಹೇಳಿ. ಸಂಬಳಕ್ಕಾಗಿ ಕೆಲಸ ಮಾಡುವುದಲ್ಲ, ಯಜಮಾನ ಫರ್ಮಿಗಾಗಿ ಕೆಲಸ ಮಾಡುವುದು. ಸಂಬಳದನ್ನಷ್ಟೇ ಸಿಗ್ತದೆ, ಅಥವಾ ಸಿಕ್ಕಿತೋ ಸಿಗ್ಲಿಲ್ಲ ಎಂಬುದು ಅದನ್ನೆಲ್ಲ ತಕ್ಕಬೇಡ. ಅದು ಈಗ ಅಕೌಂಟ್ಗಳನ್ನಷ್ಟಕ್ಕೆ ಬಿಟ್ಟಲ್ಲ, ಸಂಬಳ ತೆಗೆದುಕೊಳ್ಳಿಕ್ಕೆ ಕೊಡ್ಲಿಕ್ಕೆ. ಅದು ಈಗಿನ ಟೆಕ್ನಿಕ್ ತುಂಬಾ ಒಳ್ಳೆಯದು. ಈ ಕೆಲವೆಲ್ಲ ಇದು ಈಗಿನ ಹೊಸ ಟೆಕ್ನಿಕ್ ತುಂಬ ತನ್ನಷ್ಟಕ್ಕೆ ಅದು ಕ್ರೆಡಿಟ್ ಆಗ್ತದೆ, ತನ್ನಷ್ಟಕ್ಕೆ ಅದು ಇದಾಗ್ತದೆ. ಆದ್ದರಿಂದ ನನ್ನಗಾಗಿ ಕೆಲಸ ಮಾಡು, ನನಗಾಗಿ ಅಲ್ಲ, ಯಾವುದಕ್ಕಾಗಿ? ದೇವರಿಗಾಗಿ. ಇದು ಫರ್ಮು, ಯಾರದ್ದು? ಸೃಷ್ಟಿಕರ್ತದ್ದು ಫರ್ಮು. ನಾನು ಅದರಲ್ಲಿ ಇರುವವ.
ಅದನ್ನ ಒಂದು ಆಫೀಸ್ನಲ್ಲಿ ಕೆಲಸ ಮಾಡುವವರಿಗೆ ಇದನ್ನು ಅರ್ಥ ಮಾಡಿಕೊಂಡು ಅದನ್ನು ಇಲ್ಲಿಗೆ ಅನ್ವಯ ಮಾಡಲಿಕ್ಕೆ ಸುಲಭ ಆಗ್ತದೆ. ಹೌದು, ನಾನು ಕೆಲಸ ಮಾಡುದು ನನಗಾಗಿ ಅಲ್ಲ, ಯಾವುದಕ್ಕಾಗಿ ಆ ಫರ್ಮ್ ಅಥವಾ ವ್ಯವಸ್ಥೆ ಜಗತ್ತಿಗಾಗಿ, ವಿಶ್ವಕ್ಕಾಗಿ. ಹೇಗೆ ಬೇಕಾದ್ರೂ ಹೇಳು, ಅದು ಹೇಗೆ ಹೇಳಬೇಕು ಅಂತಲೂ ನಾನು ಹೇಳೋದು ತಪ್ಪು. ಯಾಕಂದ್ರೆ ಅವನಿಗೆ ಏನು ಖಂಡಿತ ಅದನ್ನು ಮಾಡಿ, ನನಗಾಗಿ ಅಂತ ಹೇಳುವುದನ್ನು ಬಿಟ್ಟುಬಿಡು. ಅಹಂ ಎಂಬುದನ್ನು ಬಿಟ್ಟುಬಿಡು, ಮಮ ಎಂಬುದನ್ನು ಬಿಟ್ಟುಬಿಡು. ಇದು ಅಲ್ಲಿ ಹೇಳಿದ್ದು ಅದೇ, ಇಲ್ಲಿ ಹೇಳಿದ್ದು ಅದೇ, ಹಾಗೆ ಬಿಟ್ಟು ಹಾಗಾದ್ರೆ ಆ ಕರ್ಮ ಹಾಗೆ ಕರ್ಮ ಮಾಡಿದ್ರೆ ಕರ್ಮ ಸಿದ್ಧಿ ಆಗ್ತದೆ ಅಂತ ಹೇಳಿದ್ರೆ, ಹಾಗಾದ್ರೆ ಅದು ನನಗೆ ಆಗುದಿಲ್ಲಪ್ಪ, ನಾನು ಸಂಬಳಕ್ಕಾಗಿಯೇ ದುಡಿಯುವುದು. ದುಡಿಯದಿದ್ರು ಸಂಬಳ ಸಿಗ್ತದೆ ಅಂತ ಹೇಳಿ, ಸಂಬಳಕ್ಕಾಗಿ ಆದ್ರೂ ಪ್ರಾಮಾಣಿಕವಾಗಿ ದುಡಿ. ಇದು ಪುನಃ ಕೆಳಗೆ ಇಳಿಯುದು. ಯಾಕಂದ್ರೆ ನನಗೆ ಅದೆಲ್ಲ ಆಗ್ಲಿಕ್ಕೆ ಆಗುದಿಲ್ಲ, ಅವನಿಗಾಗಿ ಕೆಲಸ ಮಾಡುದು, ನಾನೇ ಕೆಲಸ ಮಾಡ್ತೇನೆ, ಇದು ನನ್ನಲ್ಲಿ ಎಲ್ಲ ಅದಕ್ಕೆ ಉತ್ತರ ಸಿಗುವುದಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಇದು ಅರ್ಧದನ್ನು ಮಾಡಿ ಉದ್ಯೋಗವನ್ನು ಆಶ್ರಯಿಸು. ಕರ್ಮ ಈಗ ಯಾರು ದೇವರು ಹೋದ ಕರ್ಮ ಸಿಕ್ಕಿತಲ್ಲ, ಕೃಷಿ ಕರ್ಮ. ನನಗೆ ಬೆಳೆ ಬರಲಿಕ್ಕೆ ನಾನು ಕರ್ಮ ಮಾಡಿದ್ರೆ ಆಯ್ತಲ್ಲ. ನನ್ನ ತೆಂಗಿನ ಮರದಲ್ಲಿ ಹೆಚ್ಚು ತೆಂಗಿನಕಾಯಿ ಆಗಬೇಕು ಅಂತ ನೀರು ಅದೆಲ್ಲ ಸರಿಯಾಗಿ ಹಾಕ್ಬೇಕಲ್ಲ. ಈಗ ಅದು ಮರಕ್ಕೆ ನೀರು ಹಾಕಬೇಕು ಅಂತ ಹಾಕಿದ್ರೆ ಒಂದು ಮೇಲಿನ ಹಂತ ಆಯ್ತು. ನನಗೆ ತೆಂಗಿನಕಾಯಿ ಆಗಲಿಕ್ಕೆ ಹಾಕುದು ಅದು ಆಯ್ತಲ್ಲ, ಫಲ ಆಯ್ತಲ್ಲ. ಆಗ ನಿನಗೆ ಮತ್ತೆ ಅದು ತನ್ನಷ್ಟಕ್ಕೆ ಗೊತ್ತಾಗ್ತದೆ. ಈ ವರ್ಷ ತೆಂಗಿನಕಾಯಿ ಆಗದಿದ್ರು ನೀನು ಬಿಡಬೇಕೋ ಮಾಡಬೇಕಾ, ಈ ವರ್ಷ ಆಗದು ಬರುವ ವರ್ಷ ಆಗ್ತದೆ. ಹಾಗೆ ಮಾಡಿಕೊಂಡು ನಾವು ಮೇಲೆ ಹೋಗ್ತದೆ. ಇದು ಕೆಳಗೆ ಬರುವುದು ಈ ಕರ್ಮ ಪರದ. ಇನ್ನು ಅದಾಗದಿದ್ರೆ ಏನು ಅಂತ ಹೇಳಿದಾಗ ಇದು ಒಂದು ಮಾರ್ಗ. ಕರ್ಮದ ಬಗ್ಗೆ ನೀನು ಶ್ರದ್ಧೆ ವಹಿಸು. ಈ ಕರ್ಮ ಮಾಡಿದ್ರಿಂದ ನಾನು ಉದ್ಧಾರ ಆಗ್ತೇನಂತಲೋ, ನನಗೆ ಲಾಭ ಆಗ್ತದಂತಲೋ, ಎಂಥದಾಗ್ತದೋ ಎಂಥದ್ದು ಬೇಕಾದ್ರೂ ಅಲ್ಲಿ ವಾಲ್ಮೀಕಿ ದರೋಡೆ ಮಾಡಿ ಹೆಂಡತಿ ಮಕ್ಕಳನ್ನು ಸಾಕ್ತಿದ್ದಂತೆ. ಹೌದು. ಆಗ ಅವನು ಆ ವಾಲ್ಮೀಕಿ ಆ ದರೋಡೆಗಾರ ಅಯೋಗ್ಯ ಅಲ್ಲ. ದರೋಡೆ ಮಾಡುವುದನ್ನು ಅಷ್ಟು ಮಾಡ್ತೇನೆ. ಹೌದು, ಕರೆಕ್ಟ್. ಅದನ್ನೇ ಈಗ ಪಕ್ಕದಲ್ಲಿ ನಾನು ಹೇಳುವಾಗ ನೀವು ಭಯೋತ್ಪಾದಕರನ್ನೆಲ್ಲ ಇದು ಮಾಡ್ತಿರಾಗೆ ಅಂಥವನು ಅಕ್ಕ ಅವನಿಗೆ ನಾನು ಹೀಗೆ ತಿರುಗಿಬಿಟ್ರೆ ನಮಗಿಂತೆಲ್ಲ ತುಂಬ ಮೇಲೆ ಹೋಗ್ತಾನೆ. ಮಹಾ ಅಯೋಗ್ಯನು ಆ ಒಂದು ನಿಷ್ಕಾಮವಾಗಿಯೋ ಆ ಒಂದು ಅದರಲ್ಲೇ ತೊಡಗಿಕೊಂಡಿದ್ದವನು ಅವನಿಗೆ ಯಾರಾದರೂ ಇದನ್ನು ತಿರುಗಿಸಿಬಿಟ್ರೆ ಅವನು ಕೂಡಲೇ ಬ್ರಹ್ಮವನ್ನು ಪಡಿತಾನೆ. ಆ ಅಭ್ಯಾಸ ಅದಕ್ಕೇನು ಹೇಳಿದ್ರೆ ಈ ನಮ್ಮ ಕೌಶಲವು ಒಂದರಿಂದ ಒಂದಕ್ಕೆ ಹೋಗ್ತದೆ. ಅದರಿಂದ ಏನಾದರೂ ಮಾಡುತ್ತಿರೋ ತಮ್ಮ ಅಂತ ಡಿ ವಿ ಜಿ ಅವರು ಹೇಳಿದ್ದಾರೆ. ಅದು ನ್ಯಾಯ ಅನ್ಯಾಯ ಧರ್ಮ ಅಧರ್ಮ ಎಲ್ಲ ಬಿಟ್ಟು ಈಗ ಹೇಳಿದ ಕೂಡಲೇ ನಾವು ಪೂರ ಸಮಾಜವನ್ನು ಹಾಳು ಮಾಡ್ತೀವಿ, ಧರ್ಮ ಅಧರ್ಮ ಹಾಗೆಲ್ಲ ಈ ಸಂದರ್ಭಕ್ಕೆ ಅದನ್ನು ಆಗ್ತದೆ. ಹಾಗಾಗಿ ಕರ್ಮದ ಬಗ್ಗೆ ಮಾತ್ರ ಯೋಚಿಸು. ಅದು ಯಾವ ಕರ್ಮ ಎಂಬುದನ್ನು ಮತ್ತೆ ಹೇಳುವ. ಕರ್ಮದಲ್ಲಿಯೇ ತೊಡಗಿದ್ರು ಕೂಡ ಇದಾಗ್ತದೆ. ಆಮೇಲೆ ಫಲತ್ಯಾಗ ಎಂಬುದಕ್ಕೆ ಅಲ್ಲಿ ಒಂದು ಸಣ್ಣ ವಿಷಯ ಬರ್ತದೆ. ಫಲತ್ಯಾಗ ಈ ವರ್ಷ ತೆಂಗಿನಕಾಯಿ ಆಗಲಿಲ್ಲ, ನೀರು ಹಾಕುವುದನ್ನು ಬಿಡುವನ, ಕಡಿಯೋಣ? ಇಲ್ಲ, ಮಾಡು. ಈ ವರ್ಷದ್ದು ಸಮೇತ ಅದು ಬರುವ ವರ್ಷ ಕೊಡ್ತದೆ ಅಥವಾ ಇದು ಕೊಡ್ತದೆ. ಹೀಗೆ ಈಗ ಇದನ್ನೇ ಇನ್ನೊಮ್ಮೆ ವ್ಯವಸಾಯ ಮಾಡ್ತಾನೆ. ಜ್ಞಾನ ಇದ್ರೆ ಒಳ್ಳೆಯದು, ಜ್ಞಾನ ಬರುವುದಿಲ್ಲ. ಅಭ್ಯಾಸ ಮಾಡು, ಧ್ಯಾನ ಮಾಡು, ಆಮೇಲೆ ಧ್ಯಾನ ಕರ್ಮ ಫಲತ್ಯಾಗ ಮಾಡು. ಈಗ ನಾವು ಸುಳ್ಳಿಗೆ ಬರ್ತದಲ್ಲ, ಕರ್ಮಣ್ಯವಾಧಿಕರಸ್ತೆ ಪಾಪದೇಶಕರ. ಕರ್ಮ ಫಲತ್ಯಾಗ ಮಾಡಿದವನಿಗೆ ಯಾವ ಬಂಧನವೂ ಇಲ್ಲ, ಯಾವ ಪಾಪವೂ ಇಲ್ಲ, ಯಾವ ನರಕವೂ ಇಲ್ಲ, ಯಾವ ಕರ್ಮದಲ್ಲಿ ಇಲ್ಲ. ಅವನು ಕೊಲ್ಲುವ ಕರ್ಮವೇ ಮಾಡ್ತಾನೆ, ಅವನಿಗೆ ಅದರಿಂದ ಯಾವುದೇ ದೋಷ ಇಲ್ಲ. ಅವನಿಗೆ ನನ್ನ ಕರ್ಮ. ಯಾರು ಅವರನ್ನ ಕುತ್ತಿಗೆ ಹಾಕಿದ್ರೆ ಇದ್ದಾಡಿದ್ರೆ ಸತ್ತ, ಅವು ಒದ್ದಾಡಿದ್ರೆ ಇದು ಮಾಡಿದ್ರೆ ಇವನಿಗೆ ಸಂಬಂಧ ಇಲ್ಲ. ಯಾರಿಗೆ ಸಂಬಂಧ? ಮಾಡಿಸುವವರಿಗೆ. ಹಾಗೆ ಒಂದು ಹಾಗಾದ್ರೆ ಇದು ಪುನಃ ಕಷ್ಟ ಆಗ್ತದೆ ಸ್ವಲ್ಪ. ಮಾಡಿಸುವ ಯಾರು ದೇವರು ಅಂತ ಒಂದು ತಿಳ್ಕೊಳ್ಬೇಕು. ಇದು ಈ ವಿಶ್ವ ಯಾರ್ದು ಅವತ್ತು, ಅವನು ನನ್ನನ್ನು ಮಾಡಿಸ್ತಾನೆ, ಮಾಡ್ತೇನೆ. ಹಾಗೆ ಆಗಬೇಕು ಅಂತ ಹೇಳಿದಲ್ಲ, ಹಾಗಾದ್ರೂ ಮಾಡು. ಹಾಗೆ ಆಗಬೇಕು ಅಂತ ಹೇಳಿದಲ್ಲ. ಈಗ ನೀನು ನೇಣಿಗೆ ಹಾಕುವನೇ ಆಗ್ಬೇಕು ಅಂತ ಹೇಳಿ, ನೇಣಿಗೆ ಹಾಕುವಾದ್ರೆ ಹಾಗೆ ಮಾಡು. ನನಗೂ ಅದಕ್ಕೂ ಸಂಬಂಧ ಇಲ್ಲ. ಕೊಲ್ಲುವವ ಹಾಗೆ ಮಾಡು, ನನಗೆ ಅದು ಸಂಬಂಧ ಇಲ್ಲ. ಅದೇ ಈ ಮಾಂಸ ಮಾರುವವನಿದ್ದಾನೆ, ನನ್ನ ವೃತ್ತಿ ಅದು. ಅವನಿಗೆ ಮಾಂಸದ ಮೇಲೆ ಇಷ್ಟ ಇಲ್ಲ, ತನ್ನ ನಾನು ಹಿಂದಿನವ್ರು ಮಾಡಿದ್ರೆ ಮಾಡ್ತೇನೆ, ನನಗೆ ಪುಣ್ಯ ಪಾಪ ಇಲ್ಲ. ಹೀಗೆ
ಇಷ್ಟಾದ ಮೇಲೆ ಇದೊಂದು ದಾರಿಯನ್ನು ಹೇಳ್ತಲ್ಲ, ಎಂಥ ದಾರಿ ಇದ್ರೂ ನಿನ್ನಲ್ಲಿ ಏನನ್ನು ಬೆಳೆಸಿಕೊಳ್ಬೇಕು ಅಂತಂದ್ರೆ ಇದು ಪುನಃ ನಾವು ಬರುವುದೇನೆಂದ್ರೆ ಧರ್ಮಶಾಸ್ತ್ರಕ್ಕೆ ಬರುವುದಲ್ಲ. ಸರ್ವ ಅದ್ವೇಷ್ಟ ಸರ್ವ, ಯಾರನ್ನು ದ್ವೇಷಿಸಬೇಡ. ಸ್ವಲ್ಪ ಕಷ್ಟ. ಭಯೋತ್ಪಾದಕರ ಬಗ್ಗೆ ಹೇಳಿದ ಕೂಡಲೇ ನಮಗೆ ಮೈಯಲ್ಲೆಲ್ಲ ಇದು ಬರ್ತದೆ, ಉರಿ ಬರ್ತದೆ. ಅಂಥವ್ರು ಇದಾಗಬೇಕು. ಕೆಲವರು ಬೈತಾರೆ, ನನಗೆ ನಿನ್ನ ರಕ್ಷಣೆ ಇಲ್ಲ, ಆ ತಾಗಿಸಿದವನಿಗೆ ಸರಿ ಬೈಲಿಕ್ಕೆ ಶುರು ಮಾಡ್ತಾರೆ. ಅದು ಅವರ ಕರ್ಮ, ಅವರ ಪಾಲಿದ್ದಾರೆ. ಸತ್ತದ್ದು ಅವರ ಕರ್ಮ. ನಾನು ಯಾಕೆ ಕೋಟಿ ಹೋಗ್ಬೇಕಾದ್ರೆ ನನ್ನ ಕ್ರಮ. ಹೀಗೆ ಅದ್ವೇಷ್ಟ ಸರ್ವಭೂತ ಹಿಂಸಗಳನ್ನೆಲ್ಲ ಕೊಲ್ಲಿ, ಇರುವೆಯನ್ನೆಲ್ಲ ಕೊಲ್ಲಿ. ಈಗ ಇರುವೆ ಬಂದ ಒಳ್ಳೆ ಎಲ್ಲ ಕಡೆ ಕೊಲ್ಲಿಕ್ಕೆ ಹೋಗ್ತಾರೆ. ಇನ್ನು ಕಚ್ಚಿದ್ದನ್ನು ಕೊಂದದ್ದಕ್ಕೆ ತೊಂದರೆ ಇಲ್ಲ. ಇರುವೆಗಳನ್ನೆಲ್ಲ ಕೊಲ್ಲುವುದು ಬೇಡ. ಅದ್ವೇಷ್ಟ ಸರ್ವ. ಹಾಗಾದ್ರೆ ಅದು ನನಗೆ ಉಪದ್ರ ಕೊಟ್ಟಿದ್ದು, ಅದಕ್ಕೆ ಶಿಕ್ಷೆ ಮಾಡಪ್ಪ, ರಕ್ಷೆ ಮಾಡು, ನನ್ನ ಹೆಚ್ಚು ಪ್ರೀತಿಯಿಂದ ಸಾಕು, ಹಾಲು ಕೊಡ್ತಾರೆ. ಆದರೆ ಮತ್ತೊಂದು ಪ್ರಾಣಿಗೆ ಕಲ್ಲು ಹೊಡಿಬೇಡ. ನನಗೆ ಅದರಿಂದ ಲಾಭ ಇಲ್ಲ, ಅದನ್ನು ಕೊಲ್ತೇನೆ ಅಥವಾ ಅದಕ್ಕೆ ನಾನು ಮಾಡ್ತೇನೆ. ಅದ್ವೇಷ್ಟ ಸರ್ವಭೂತ ಒಂದು ಸಾಕು, ಅದನ್ನು ಬೆಳೆಸಿಕೊಡ್ತೇವೆ ಸಾಕು. ಹೌದು, ಆದರೆ ಅದು ಪೂರ ಬರ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಅದ್ವೇಷ್ಟ ಸರ್ವಭೂತಾನ. ಆಮೇಲೆ ಮೈತ್ರ, ಮಿತ್ರಭಾವ. ಶತ್ರುವಿನಲ್ಲಿಯೂ ಮಿತ್ರಭಾವ ಬೇಕು. ನೀನು ಸತ್ತೇ ಹೋಗು ಅಂತ ಹೇಳಬೇಡ, ಅದು ಬದುಕಲಿಕ್ಕೆ. ನಮಗೇನು ಮಾಡ್ತಾರೆ, ನಮಗೆ ಸ್ವಲ್ಪ ಬುದ್ಧಿ ಬರ್ತದೆ. ಆ ಮುಳ್ಳಿನ ಗಿಡ ಅಲ್ಲಿ ಇರಲಿ, ನಾವು ಹೋಗುವಾಗ ಸ್ವಲ್ಪ ಜಾಗ್ರತೆ ಮಾಡ್ತೇವೆ. ಅದು ಕಾಲಿಗೆ ಚುಚ್ಚದ ಹಾಗೆ ನೀನು ಜಾಗ್ರತೆ ಮಾಡಿ ಸಾಕಲ್ಲ. ಮುಳ್ಳಿನ ಗಿಡ ಅಂಗಳದಂತ ತೆಗಿಬಾರ್ದು ಅಂತ ನಾವು ಹಾಗಲ್ಲ ಹೇಳೋದು. ಕಾಡಿನೆಲ್ಲ ಮುಳ್ಳಿರುವ ಗಿಡಗಳನ್ನೆಲ್ಲ ನಾವು ಕೊಲ್ತಾ ಹೋದರೆ ಸೃಷ್ಟಿ ಏನಾಗ್ತದೆ, ಅವ್ಯವಸ್ಥೆ ಆಗ್ತದೆ. ಅದರಿಂದ ಮೈತ್ರ, ಕರುಣ ಇರಬೇಕು. ಹೌದಪ್ಪ, ಅದು ನನ್ನನ್ನು ಕಚ್ಚಿದೆ, ಅದು ಆದರೆ ಅದಕ್ಕೆ ಇದು ಮಾಡಿದ್ರೆ ನೋವಾಗ್ತದೆ ಅಂತ ಕರುಣೆಯ ಭಾವದಿಂದ ಸಾಧ್ಯ ಇದ್ರೆ ಬಿಡಿಸಿ. ಕೊಂದರೂ ಅದು ಇದಲ್ಲ. ಅದು ಕರುಣೆಯನ್ನು ಹೇಗೆ ತೋರಿಸಬೇಕು ಅಂದರೆ ಸಂದರ್ಭಕ್ಕೆ ಸರಿಯಾಗಿ ತೋರಿಸ್ಬೇಕು. ದ್ವೇಷದಿಂದ ಅಥವಾ ಸಿಟ್ಟಿನಿಂದ ಕೊಲ್ಲಬೇಡಿ, ಅನಿವಾರ್ಯ ಆದರೆ ಕೊಲ್ಲಿ ಅಷ್ಟೇ. ಅದರ ಮೇಲೆ ಏನಿರಬೇಕು, ಕರುಣೆ ಇರಬೇಕು. ಅದು ಮತ್ತೆ ಸಿಟ್ಟಿಯ ಬಗ್ಗೆ ಬೇರೆ ರೀತಿಯಲ್ಲಿ ಹೋಗುವಾಗ ಇನ್ನು ವಿವರಿಸ್ಬೋದು, ಸಾಕು. ಕರುಣೆಯ ವಚ. ಆಮೇಲೆ ಮಮಕಾರ ಬೇಡ, ಅಹಂಕಾರ ಬೇಡ. ನಾವು ಹೇಳಿದ್ದನ್ನೇ ಹೇಳೋದು, ಆದರೆ ಇಲ್ಲಿ ಅನ್ವಯ ಮಾಡುವಾಗ ಸರಿಯಾಗ್ತದೆ. ಮಮ, ನನ್ನದಾದ್ರೆ ಶಿಕ್ಷೆ ಬೇಡ, ನನ್ನದಲ್ಲದಿದ್ರೆ ನನ್ನ ದನಕ್ಕೆ ಪೆಟ್ಟು 2 ಸಾಕು, ಅವರ ದನ ಬಂದ್ರೆ 4 ಕೊಡುವ. ಇದು ಬೇಡ. ದನಕ್ಕೆ ಪೆಟ್ಟು ಕೊಡುವುದು ಅಗತ್ಯ ಇದ್ರೆ ಕೊಡು. ಈಗ ನಮ್ಮ ಪೈರನ್ನು ತಿಂತಾರೆ, ನಮ್ಮ ದನಕ್ಕೂ ಪೆಟ್ಟು ಕೊಡುವ. ಆದ್ರೆ ನಮ್ಮದಾದ್ರೆ ಕಡಿಮೆ, ಅವರದಾದ್ರೆ ಹೆಚ್ಚು. ಇಲ್ಲಿಗೆ ನಿಂದು ಸಿಕ್ಕಿಬಿಡ್ತೀನಿ. ಮಮಕಾರ, ಅಹಂಕಾರ ಬೇಡ. ಈಗ ಪೈರು ಉಂಟು, ನನ್ನ ಕೈ ಉಂಟು, ಕೋಲುಂಟು, ಪೆಟ್ಟು ಕೊಡುವಷ್ಟೆ. ನಾನು ದನವನ್ನು ಓಡಿಸ್ತೇನೆ, ಅಲ್ಲಿ ಸುಮ್ಮನೆ ಒಂದು ದನ ಇದೆ, ಅದನ್ನು ಓಡಿಸೋದು, ಅದು ಅಹಂಕಾರದ ಬಗ್ಗೆ. ನನ್ನಲ್ಲಿ ಕೋಲುಂಟು, ದನ ಉಂಟು, ಅದಕ್ಕೆ ಪೆಟ್ಟು 2 ಕೊಟ್ಟರೆ ಅದು ಓಡ್ತದೆ. ಕೆಲವರೆಲ್ಲ ಅದಕ್ಕೆ ಪೆಟ್ಟು ಕೊಟ್ಟು ಅವುಗಳು ಒಂದಾಡೋದು ನೋಡಿ ಮಾಡ್ತಾರೆ. ನೀರಗುಳ ಎಂಬವ ರಾಜ ಈ ಪ್ರಪಾತದಲ್ಲಿ ಆನೆಯನ್ನು ಕೆಳಗೆ ಹಾಕಿ ಅದು ಕೂಗುವುದನ್ನು ನೋಡಿ ಅವನಿಗೆ ಸಂತೋಷ ಆಗುತ್ತದೆ. ಕ್ರೌರ್ಯ ಅಂತ ಹೆಸರು. ಅಹಂಕಾರ ಅದು ನನ್ನ ಆನೆ, ನಾನು ಕೊಲ್ತೇನೆ, ನೀನು ಹೇಳ್ತೇನೆ. ಆನೆಗಳನ್ನೆಲ್ಲ ಕೊಲ್ಬೇಡ, ಪಾಪ ಅಲ್ವಾ ಅಂತ ಹೇಳಿದ್ರೆ ಅವನಿಗೆ ಅದು ಖುಷಿ ಆಗ್ತದೆ. ಇಂಥದ್ದು ಉಂಟು, ಇತ್ತು, ಅದು ಇದು ಇತಿಹಾಸ. ಅದನ್ನು ಬಿಟ್ಟು ಅಹಂಕಾರ ಅಗತ್ಯ ಉಂಟಾ, ಕೊಲ್ಲು ಅಥವಾ ಹೊಡಿ. ಇದು ಹೊಡಿಬೇಕು ಕೊಲ್ಲಬೇಕು ಎಂಬುದಕ್ಕೆ ಅದು ವಾದವೇ ಅಲ್ಲ. ಈಗ ಅದೇ ಅದೊಂದು ನಾನು ಬಾಳೆಹಣ್ಣು ಕೊಟ್ಟೆವ ಎತ್ತ ಉಂಟು ಅಂತ ಹೇಳಿ ಇದು ಮಾಡಿದ, ಮತ್ತೆ ಎಲ್ಲರೂ ಬಿಸಾಡಿದ. ನನಗೆ ಅಲ್ಲಿವರೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಇಲ್ಲ ಅದಕ್ಕೆ ಹಾಕ್ಲಿಕ್ಕೆ ಆಗ್ತದೆ. ಅಷ್ಟೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಹತ್ರ ಇದ್ರೆ ಕೊಡುವ. ಹಾಳು ಮಾಡೋದು ಬೇಡ, ಯಾವುದೇ ವಸ್ತುವನ್ನು ಹಾಳು ಮಾಡೋದು ಬೇಡ. ಹಾಗೆ ಅಂತೇಳಿ ಅದನ್ನು ಹಾಳು ಮಾಡೋದು ಬೇಡ ಅಂತೇಳಿ ನಮ್ಮ ಇಡೀ ಆಯುಷ್ಯ ಅದನ್ನು ನೋಡಿಕೊಂಡು ಬಾಳೆಹಣ್ಣಿನ ಸಿಪ್ಪೆ ಮಾಡೋದು ಅಂತೇಳಿ ನಮ್ಮ ತಲೆ ಕೆಡಿಸ್ಕೊಂಡು. ಇಲ್ಲೇ ನಮ್ಮ ಪಕ್ಕದ ಮನೆಯಲ್ಲಿ ಒಂದು 4 ಹೆಜ್ಜೆಯಲ್ಲಿ ಇದ್ರೆ ಅಲ್ಲಿ ಕೊಡುವುದು. ಅದಕ್ಕೆ ಅಂತ ನಾನು 10 ಕಿಲೋಮೀಟರ್ ಹೋಗಿ ಕೊಡುದು. ನನಗೆ ಅವಸರ ಆಗಿದೆ, ತಡ ಆಗಿದೆ, ಆಗ 4 ಹೆಜ್ಜೆಯೂ ಆಗ್ಲಿಕ್ಕಿಲ್ಲ. ಎಲ್ಲವೂ ನಾನು ಎಂಬಂತಹ ವಿವೇಕ. ನಾನು ಎಂಬುದು ಅಹಂಕಾರ ಅಲ್ಲ, ಇಲ್ಲಿ ಮಮಕಾರ ಅಲ್ಲ, ವಿವೇಕ ಉಪಯೋಗಿಸು. ನಿರ್ಣಯ ಮಾಡುವ ನೀನು, ಅದೇ ನೀನು ಬ್ರಹ್ಮ. ಆ ನಾನು ಬ್ರಹ್ಮವೇ. ಅದರಿಂದ ಯಾರ ಕೈಯಲ್ಲಿ ಬಿಡಬೇಕು? ನಾನು ಎಂಬ ಬ್ರಹ್ಮನ ಕೈಯಲ್ಲಿ ಬಿಡಬೇಕು. ಏನು ಮಾಡಬೇಕು, ಏನು ಮಾಡಬಾರ್ದು, ಕೊಲ್ಬೇಕಾ
ಇದು ಮಾಡಬೇಕು, ಅದೆಲ್ಲ ಬಿಡಬೇಕು ಹಾಗನ್ಬಿಟ್ಟೆ. ಇನ್ನು ಭಕ್ತಿಗೆ ಬರ್ತೀರಾದರೆ ಮೈ ಅರ್ಪಿತ ಮನೋಬುದ್ಧಿ, ನನ್ನ ಸಮಾಧಾನಕ್ಕೆ, ನನ್ನ ಆತ್ಮತೃಪ್ತಿಗೆ ನಾನು ಮಾಡೋದು ಅದಿತ್ತಲ್ಲ, ಅಲ್ಲಿ ನನ್ನ ಎಂಬುದೇ ಆತ್ಮ ಬರ್ತದೆ. ನೀನು ಯಾಕೆ ದಾನ ಕೊಡ್ತೇವೆ ಅವನಿಗೆ? ಕೊಡಬೇಕು, ಖಂಡಿತ ಕೊಡ್ತೇವೆ. ಅವನಿಗೆ ಕೊಡೋದಕ್ಕಿಂತ ನಿರ್ಣಯ ಮಾಡ್ಬೋದಿತ್ತಲ್ಲ. ಬೇರೆಯವರು ಬುದ್ಧಿ ಹೇಳುವುದು ಬೇಡ, ಹೌದು, ಬೇರೆಯವರಲ್ಲಿ ಪ್ರವೇಶ ಮಾಡೋದು ಬೇಡ. ನನ್ನ ಸಮಯವನ್ನು ನಾನು ಹೀಗೆ ಮಾಡ್ತೇನೆ, ಅಹಂಕಾರ ಬೇಡ. ಆದರೆ ಆತ್ಮಸಾಕ್ಷಿಗೆ ಸರಿಯಾಗಿ ಮಾಡಿದರೆ ನಾನು ಅವರು ಮಾತಾಡುವಾಗ ಎದ್ದು ಹೋಗ್ತೇನೆ, ಆತ್ಮಸಾಕ್ಷಿ ಹೇಳಬೇಕು. ಅವನಿಗೆ ಅವಮರ್ಯಾದೆ ಮಾಡ್ಲಿಕ್ಕಲ್ಲ, ಎದ್ದು ಹೋಗುವಾಗ ಜಾಗೃತ ಮಾಡಬೇಕು. ಅವನಿಗೆ ಅಸಮಾಧಾನ ಬರ್ತೇನೆ ಅಂತ ಹೇಳ್ಬೇಕು. ಸುಳ್ಳು, ನಮಗೆ ಕೆಲಸ ಇಲ್ಲ. ಆದರೂ ಅದರಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ನೀನು ಎಂತ ಮಾತಾಡ್ತೇನೆ, ನನಗೆ ಕೂತ್ಕೊಳ್ಳಿಕ್ಕೆ ಅವೆಲ್ಲ ಹೋಗ್ತೇನೆ ಅಂತ ಹೇಳೋದು ಬೇಡ. ಇಷ್ಟು ಸೂಕ್ಷ್ಮ ಅಂದರೆ ಅಷ್ಟು ಸೂಕ್ಷ್ಮ. ಅಂದರೆ ಸತ್ಯವ ಸುಳ್ಳ, ಆತ್ಮಸಾಕ್ಷಿಗೆ ಸಮಾಧಾನ ಆಗ್ತದೆ. ಅವನಿಗೊಂದು ನೋವು ಮಾಡಿದರೆ ಮತ್ತೆ ರಾತ್ರಿ ಇದಾಗ್ತದೆ, ಅವನಿಗೆ ಸುಮ್ಮನೆ ನಾನು ಬೈದೆ ಅಂತೇಳಿ ಆಗ್ತದೆ. ಅಲ್ಲಿ ಸುಳ್ಳು ಅಂತೇಳಿ ಬರುವುದೇ ಇಲ್ಲ. ಅಲ್ಲಿ ಕೂತ್ಕೊಂಡ್ರೆ ಅಂತಲೇ ಹಾಳಾಗ್ತದೆ. ಎಷ್ಟು ಸಲ ಇದು ಸೂಕ್ಷ್ಮ. ಹಾಗಾದರೆ ಸತ್ಯ ಸುಳ್ಳು ಎಂಬುದನ್ನು ಎಲ್ಲಿ ಹೇಳೋದು? ಹೇಳಲಿಕ್ಕೆ ಬರುವುದಿಲ್ಲ. ಹಾಗೆ ಬಂದು ಮದ್ಭಕ್ತ, ಅವನೂ ದೇವರು, ಅವನಿಗೆ ಅಸಮಾಧಾನ ಆಗಲಿಕ್ಕೆ ಕೂತು. ನಮ್ಮ ಸಾಲಿಗ್ರಾಮಲಿಂಗ ದೇವರು ಪೂಜೆ ಮಾಡುವಾಗ ಅದನ್ನು ಮಾಡಬೇಕು, ಮತ್ತೆ ಬಾಗಿಲಾಗಿ ಬಿಡಬೇಕು, ಇದು ಬೇಡ. ದೇವರಿಗೆ ಅಲ್ಲಿ ಬೇಜಾರಾಗ್ತದೆ ಅಂತೇಳಿ ಅಲ್ಲೇ ಕೂತ್ಕೊಂಡು ನಾವು ನಿದ್ದೆ ಮಾಡಲಿಕ್ಕೆ ಆಗ್ತದೆ. ಅದು ಆಯಾಯ ಸಂದರ್ಭಕ್ಕೆ ಎಷ್ಟು ಬೇಕೋ ಅಷ್ಟು ಅದನ್ನು ಮಾಡಿ. ಇನ್ನು ಇದನ್ನು ಇನ್ನೊಂದು ರೀತಿ ಹೇಳುವನ, ಯಸ್ಮಾನ್ನೋ ದ್ವಿಜತೆ ಲೋಕ, ನನ್ನಿಂದ ಯಾರಿಗೂ ನೋವಾಗಬಾರ್ದು. ಲೋಕ ಅಂದರೆ ಲೋಕಸ್ತು ಭುವನಂ ಜನಂ, ಲೋಕ ಅಂದರೆ ಎಲ್ಲವೂ ಅಂತ ಅರ್ಥ. ಹೌದು, ಯಾರಿಗೂ ಅಸಮಾಧಾನ. ನಾನು ಈಗ ಕೂತ್ಕೊಂಡೇ ಇದ್ದೆ, ನನ್ನಲ್ಲಿ ಮೈಯಲ್ಲಿ ಬೆವರಾಗಿ ಇಲ್ಲಿ ಒಂದಿಷ್ಟು ಕಲೆ ಆಯಿತು. ಮನೆಯವರಿಗೆ ಆದರೆ ಅವರೊಂದು ನೋಡಲಿ, ಅದು ಜಾಗೃತಿ ಮಾಡಲಿಕ್ಕೆ ನಮಗೆ ಒಂದಾಗಿ ಮಾಡಬಾರ್ದು, ಇಲ್ಲಿ ಒಂದು ಬಟ್ಟೆ ಹಾಕೋದು ಅಲ್ಲ. ಇಂಥದ್ದು ಸಣ್ಣ ಸಣ್ಣ ವಿಷಯದಲ್ಲಿ ನಮಗೆ ಇರುವುದು. ದೊಡ್ಡ ವಿಷಯದಲ್ಲಿ ನಾವು ಏನೂ ಅಲ್ಲ, ದೊಡ್ಡ ವಿಷಯ ಏನೂ ಆಗುವುದಿಲ್ಲ. ಕರೆಕ್ಟ್. ಒಂದು ಮನೆಗೆ ಬೆಂಕಿ ಕೊಡುವುದು ಇರ್ಬೋದಾ ಏನೋ ಗೊತ್ತಿಲ್ಲ, ಅದೂ ಅಲ್ಲ. ಆದರೆ ಸಣ್ಣ ವಿಷಯದಲ್ಲಿ ಯಾರಿಗೋ ಒಂದು ಉದ್ವೇಗ, ಎಂಥದ್ದು ನಮ್ಮಲ್ಲಿ ಅದೊಂದು ನಮಗೆ ಪಕ್ಕ ನೋಡಿ ಅವೆಂಥದ್ದು ಮಾತಾಡೋದು, ಅದೆಲ್ಲ ಬರಬಾರ್ದು ಅಂತ ಎಂಥದ ಮಾತಾಡ್ತಾರೆ. ನಾನಾದಷ್ಟು ಬೇಗ ನನಗೆ ಅದು ಬೇಡ. ಅದು ಎಂಥದ ಒಂದು ಸಸಿ ಉಂಟು, ಅದು ನನಗೆ ವಾಸನೆ ಬರ್ತದೆ, ಅಲ್ಲಿ ನಾನು ಹೋಗೋದು ಬೇಡ, ಅದನ್ನು ನಾಶ ಮಾಡೋದು ಬೇಡ. ಅದು ಯಾವುದೋ ಮದ್ದು ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಅದರಿಂದ ಲೋಕ ಅನ್ನೋದು ಮತ್ತೆ ಲೋಕ ಅದು ಮುಳ್ಳು ಚುಚ್ಚಿತು. ನಿಂಗೆ ಗಡಿಬಿಡಿ ಅದು ನೀನು ಅದು ಮುಳ್ಳು ಚುಚ್ಚಿತ, ಅದೇ ತಪ್ಪ. ನೀನು ಹೋಗುವಾಗ ಜಾಗ್ರತೆ ಮಾಡಬೇಕು. ಮುಳ್ಳು ಒಂದು ಇಷ್ಟು ಬರೀತು ನನಗೆ, ತಪ್ಪು. ಅದರ ಮೇಲೆ ಬೈಯುವುದು, ನಾವು ಅದನ್ನು ಕಡ್ದು ಹಾಕೋದು ಬೇಡ. ಕಡ್ದು ಹಾಕುವುದು ಬೇಕು. ಯಾಕೆ? ಮಕ್ಕಳು ಓಡಾಡೋ ಹೊಸದಲ್ಲಿ ನನಗೆ ತಾಗಿತ್ತು, ಇನ್ನು ಉಳಿದವರಿಗೆ ತಾಗುವುದು ಬೇಡ ಅಂತ ಕಡ್ದು ಹಾಕಿ. ಅದರ ಮೇಲೆ ದ್ವೇಷ ಬೇಡ. ಹೌದು, ಕಾಡಿನಲ್ಲಿ ಅಂತ ಅದೆಲ್ಲ ಕೆಲಸ ಮಾಡೋದು ಬೇಡ, ಮನೆ ಹತ್ರ ಮಾಡಬಹುದು. ಮಾಡುವ ಉದ್ದೇಶವು ಏನಾಗಿರಬೇಕು? ದ್ವೇಷದಿಂದ ಅಲ್ಲ, ಜಾಗ್ರತೆ ಉದ್ದೇಶದಿಂದ. ದ್ವೇಷ ಬೇರೆ, ಉದ್ದೇಶ ಬೇರೆ. ನಾವು ಇದನ್ನು ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಮೊಂದು ಉದ್ದೇಶ ಬೇಕು. ಕೆಲಸ ಇಲ್ಲದಕ್ಕೆ ಮಾಡ್ತೇವೆ ಅಂತ ಹೇಳುವುದು ಅಪರಾಧ. ಅದಕ್ಕಿಂತ ದೊಡ್ಡ ಅಪರಾಧ ನೋಡುವ ಎಂಥದ್ದಾಗ್ತದೆ ಅಂತ ಮಾಡೋದು, ಅದು ಅಪರಾಧ. ಹೀಗೆ ಆ ದ್ವಿಜತೆ ಯಸ್ಮಾನ್ನೋ ಇದನ್ನು ಸಾಧಾರಣ ನಾನು ಬರೆದಿಟ್ಟು ದಿನ ಓದುವಂಥ ಕೆಲಸ ಮಾಡಬೇಕು. ಅದು ಒಂದು ಗೀತೆಯಲ್ಲಿ ತುಂಬ ಶ್ಲೋಕಗಳು ನಾವು ಗೋಡೆಯಲ್ಲಿ ಆ ರೀತಿಯಲ್ಲ ಬರೆದಿಟ್ಟಿನ ಹೇಳಬೇಕು. ಹೃದಯ ಹರ್ಷ ವರ್ಷ ಬೆಳೆಯುತ್ತೆ. ನಮಗೆ ಇದರಿಂದ ಸಂತೋಷ ಆಗಬಾರ್ದು. ನಮ್ಮಲ್ಲಿ ಹರ್ಷ ಮೂಡಬೇಕು, ಹರ್ಷ ಇರಬೇಕು. ಆದರೆ ಯಾರೋ ಕೋಟಿ ಶ್ರೇಷ್ಠ ಮಾಡಿದ ಕೂಡಲೇ ನಮಗೆ ಭಾಳ ಸಂತೋಷ ಆಯಿತು, ಕೈ ತಟ್ಟಿದ್ದು ನೆಗಾಡ್ತದೆ, ಭಾಗವತಿಗೆ ಕೈ ತಟ್ಟುವುದು ಅದೆಲ್ಲ ಬೇಡ. ಅದರಿಂದ ಹರ್ಷ ಇರಲಿ. ಯಕ್ಷಗಾನವನ್ನು ನೋಡುವುದೇ ಹರ್ಷ ಆಗಬೇಕು. ಅದರಲ್ಲಿ ಅವೊಬ್ಬರನ್ನು ಚೇಷ್ಟೆ ಮಾಡಿದ್ದು ವಿಶೇಷ ಹರ್ಷ, ಆಗ ನೀವು ಕೈ ತಟ್ಟುವುದು, ಏನೇನೋ ಮಾಡುವುದು ಅದೆಲ್ಲ ಬೇಡ. ಹೌದು, ನಿಮ್ಮ ಕಣ್ಣಿನಲ್ಲಿಯೂ ಇದು ಮಾಡಬಾರ್ದು. ಒಟ್ಟು ಕಾರ್ಯಕ್ರಮವನ್ನು ಮೆಚ್ಚಬೇಕು. ಒಟ್ಟನ್ನು ಮೆಚ್ಚುವಾಗ ನಾವು ಒಮ್ಮೆ ಅದನ್ನು ಹೊಗಳುವ, ದ್ವೇಷಿಸುವ. ಸ್ವಲ್ಪ ಉಂಟು, ಒಬ್ಬ ತಪ್ಪು ಮಾತಾಡಿದ್ರೆ ಮುಖ ಹೀಗಾಗ್ತದೆ, ಅದು ಕೂಡುದು ಅಂತ ಹೇಳ್ತಾರೆ. ಮಾತಾಡಿದ ಅದರ ಬಗ್ಗೆ ಅಲಕ್ಷ್ಯ ಮಾಡು. ಒಳ್ಳೇದು ಮಾತಾಡಿದ ಕೂಡಲೇ ನಾವು ಸಂತೋಷ ಮಾಡೋದು. ಅವನಿಗೆ ಕೂಡ ಅದನ್ನು ಅಪೇಕ್ಷಿಸ್ತಾನೆ, ಕೈ ಬಡಿತಾರೆ, ನೋಡ್ತಾನೆ, ಅವ ಮತ್ತೆ ಮಂಗ ಹಾಕ್ತಾನೆ.
ಒಳ್ಳೇದು ಮಾಡಿದವನೇ ಮಂಗ ಆಗ್ತಾರೆ. ನಾವು ಇದು ಮಾಡಿದ್ರೆ ಮಂಗಗಳು ಅಷ್ಟೇ ಅಲ್ವ, ಯಾರು ಮಾಡಿದ್ರೆ ಅದು ಇದಾಗ್ತದೆ. ಹೌದು, ನಾವು ಚಪ್ಪಾಳೆ ತಟ್ಟಿದ್ರೆ ಖುಷಿ ಆಗ್ತದೆ. ಆದ್ರಿಂದ ಹರ್ಷ ಅಮರ್ಷ, ಅಮರ್ಷ ಅಂದ್ರೆ ಸಿಟ್ಟು, ಭಯ, ಉದ್ವೇಗ ಯಾವ್ದಾಗ್ಬಾರ್ದು. ನಾನು ಆಟ ನೋಡ್ಲಿಕ್ಕೆ ಬಂದಿದ್ದೇನೆ, ರಗಳೆ ಆಗ್ತದೆ, ಬೆಳಿಗ್ಗೆ ಕೂತ್ಕೊಳ್ಳ ಮತ್ತೆ ಅವನಿಗೆ ಹೋಗುವ, ಅದನ್ನು ಮರ್ತು ಬಿಡುವ, ರಗಳೆ ಆಗುವ ಭಾಗವನ್ನು ಮರ್ತು ಬಿಡುವ, ಯಾವುದು ಒಳ್ಳೆದಿದ್ದದನ್ನು ಮಾತ್ರ ಇಟ್ಕೊಳ್ಳುವ. ಹೌದು, ಇಡೀ ಜೀವನದಲ್ಲಿ ನಮಗೆ ತುಂಬಾ ರಗಳೆ ಆಯಿತು, ಅದನ್ನು ಮರ್ತು ಬಿಡು, ಉಪೇಕ್ಷೆ ಮಾಡು. ಯಾವುದೂ ಒಳ್ಳೆಯದುಂಟಾ ಇಲ್ವ ಅದನ್ನು ಮಾತ್ರ ಯೋಚನೆ ಮಾಡು. ಹರ್ಷ ಹರ್ಷ ಭಯೋದ್ವೇಗ ಇದು ಮುಕ್ತ ಯೋ ಸಚಮೇ ಪ್ರಿಯ. ಪುನಃ ಅಲ್ಲಿ ಭಕ್ತಿ ತಂದ, ನನಗೆ ಸಂತೋಷ, ಆತ್ಮಕ್ಕೆ ಸಂತೋಷ ಆಗ್ತದೆ. ನಿಮಗೆ ರಾತ್ರಿ ಒಳ್ಳೆ ನಿದ್ದೆ ಬರ್ತದೆ. ಆಟ ನೋಡಿ ಬಂದರೂ ಕೂಡ ನಿಮಗೆ 3 ದಿವಸ ಅದೇ ಯೋಚನೆ, ಅದು ಮಾಡಿದ್ರೆ ಇವ ಹೌದಾ ಅಲ್ವ. ದ್ವೇಷವ ಹರ್ಷವ ಭಾರಿ ಒಳ್ಳೆದಾಗಿದೆ, ಇನ್ನೊಮ್ಮೆ ನೋಡಬೇಕು, ಎರಡು ಬೇಕು. ಅದು ಎರಡನ್ನೂ ಬಿಟ್ಟು ನಾನು ಆಟ ನೋಡಿದೆ, ಒಳ್ಳೆದಾಯ್ತು, ನಿದ್ದೆ ಮಾಡು, ಚಂದ ಮಾಡಿ. ನಮ್ಮ ನಿದ್ದೆಗೆ ಆ ಮೆಚ್ಚುಗೆಯು ದ್ವೇಷವು ಕಾರಣ ಆಗಬಾರ್ದು, ಹಂಗಾಗಬಾರ್ದು. ನಿದ್ದೆ ಎಂಬುದು ಏನು ಅಂದರೆ ಪ್ರಿಯ, ನನಗೆ ಸಂತೋಷ ಆಯ್ತು ಅಷ್ಟೇ, ಅಸಮಾಧಾನವೂ ಇಲ್ಲ, ಇದಿಲ್ಲ. ನನಗೆ ಅಂದರೆ ದೇವರಿಗೆ, ದೇವರಿಗೆ ಅಂದರೆ ಕೃಷ್ಣ, ಯಾರು ಬೇಕಾದ್ರೆ ಅಲ್ಲಿ ಆಗ್ತದೆ. ಆದ್ರಿಂದಲೇ ಏನು ಗೊತ್ತಂತ ಸಚಮೇ ಪ್ರಿಯ. ಅದಕ್ಕೆ ದೇವರು ಹೇಳಿದ್ರೆ, ನಾವು ಇವತ್ತು ದಿವಸ ಇಡೀ ಎಂಥದ್ದು ಜಗಳ ಅದು ಇದು ಎಲ್ಲ ಮಾಡಿದ್ದೇವೆ, ರಾತ್ರಿಗೆ ಸುಲಭದಲ್ಲಿ ನಿದ್ದೆ ಬಂದರೆ ನಿನ್ನ ಆತ್ಮಕ್ಕೆ ಪ್ರಿಯ ಆಗಿದೆ, ನಿನ್ನ ಬದುಕು ಸಾರ್ಥಕ ಆಯಿತು. ಏನು ಮಾಡಿದ್ದಿ ಎಂಬುದು ಮುಖ್ಯ ಅಲ್ಲ. ಏನು ಮಾಡಿದ್ದೆ ಅಂತ ಹೇಳಿದ್ರೆ ಅಲ್ಲಿ ಆರೋಗ್ಯ ಮಾಡಬೇಕಾದ್ದನ್ನು ಮಾಡಿದ್ದೇವೆ, ಅಲ್ಲಿಗೆ ಮುಗಿಯಿತು. ಕರ್ಮವನ್ನು ನೋಡಬೇಡ, ಮಾಡಬೇಕಾದ್ದು ನೋಡಬೇಕು. ಯುಕ್ತವೋ ಅಯುಕ್ತ, ಅದಕ್ಕೆ ವಿವೇಕ ಅಂತ ಹೇಳಿ. ಯುಕ್ತ ಅಯುಕ್ತ, ಸಾಧ್ಯ ಅಸಾಧ್ಯ ಇತ್ಯಾದಿ, ಸಾಧು ಅಸಾಧು. ಸಾಧ್ಯ ನನಗೆ, ಆದರೆ ಅಸಾಧು ಅದನ್ನು ಮಾಡಬೇಕು. ಹೌದು, ಸಾಧು ನನ್ನಿಂದ ಸಾಧ್ಯ ಇಲ್ಲ, ಅದನ್ನು ಮಾಡ್ಲಿಕ್ಕೆ ಹೋಗಿ ನೀನು ಕೈ ಸುಟ್ಟುಕೊಳ್ಬೇಕು. ಸಾಧ್ಯ ಅಸಾಧ್ಯ, ಯುಕ್ತ ಅಯುಕ್ತ, ಇದಕ್ಕೆ ವಿವೇಕ ಅಂತ ಹೇಳಿ. ಈ ವಿವೇಕ ಎಂಬುದನ್ನು ಹೇಳಲಿಕ್ಕೆ ಈ 106 ಬಗೆಯಲ್ಲಿ ನಾವು ಹೇಳಿದ್ವಿ. ಅದನ್ನು ಮಾಡಿದ್ರೆ ನಮ್ಗೆ ಏನಾಗ್ತದೆ? ಪ್ರಿಯ. ಸತ್ಯದೇ ಪ್ರಿಯ. ಮೇ ಪ್ರಿಯ ಎಂಬುದನ್ನೇ ನಾವು ಒಳ್ಳೆದು ತೆಗೆದುಕೊಳ್ಳುವ, ನನಗೆ ಸಮಾಧಾನ ಇರ್ತದೆ ಅಂತ ಹೇಳಿದೆ. ಯಾವುದರಿಂದ ನಮಗೆ ಸಮಾಧಾನ ಶಾಂತಿ ಇದು ಮಾಡಿದ್ರೆ ಹರ್ಷ ಬೇಡ. ನನ್ನಂತ ಇಂಥ ಒಂದು ಕೆಲಸ ಯಾರು ಮಾಡಿದ್ದಾರೆ ಅಲ್ಲಿ ಅಹಂಕಾರ ಅದೆಷ್ಟ ಆಯ್ತು, ಅಥವಾ ದೊಡ್ಡ ಸಾರ್ಥಕ ಆಯ್ತು, ಹೆಚ್ಚು ಸಂತೋಷ ಪಡಬೇಡ. ಆಯ್ತು, ನಾನು ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಎಂಬುದನ್ನು ಅಲ್ಲಿವರೆಗೆ ಹೋಗ್ಬೋದು, ಅದಕ್ಕಿಂತ ಹೆಚ್ಚು ಹೋಗ್ಬಾರ್ದು. ಮತ್ತೆ ಯಾರು ಮಾಡಿದ್ದಾರೆ, ಇದನ್ನೆಲ್ಲ ಯಾರು ಮಾಡಿದ್ದಾರೆ, ನಾನಲ್ಲದಿದ್ರೆ ಯಾರು ಮಾಡ್ತಾರೆ, ಅಲ್ಲಿಗೆ ಬರ್ಲಿಕ್ಕೆ ಪಕ್ಕ ಜಾರಿ ಬಿಡ್ತಾರೆ ನಾವು. ಅಲ್ಲಿಗೆ ನಮಗೂ ಜಾರಿಯಲ್ಲಿ ಹೋಗುವಾಗ ತನ್ನಷ್ಟಕ್ಕೆ ಜಾರಿ ಹೋಗ್ತದೆ ಅದು. ಮತ್ತೆ ಯಾರು ಮಾಡಿದ್ದಾರೆ ನಾವು ನೆನಪಿಟ್ಕೊಂಡೇವೆ. ಅನಪೇಕ್ಷ, ಯಾವುದು ನಮಗೆ ಅಪೇಕ್ಷೆ ಇದೆ, ಇದು ಎಲ್ಲ ಆಗಬೇಕು, ಅವರಿಗೆ ಆಗಲೇಬೇಕು ಅಂತ ಹೇಳೋದು ಬೇಡ. ಈ ಕಾರ್ಯಕ್ರಮ ಶುರು ಮಾಡಿದ್ರೆ ಆಗಲೇಬೇಕು ಅಂತ ಸಂಕಲ್ಪ ಕರ್ಮದಲ್ಲಿ ಸ್ವಲ್ಪ ಮಾಡಿ ಸಂಕಲ್ಪ ಮಾಡಿದ್ರೆ ಆಗಲೇಬೇಕು ಅಂತ ಉಂಟು. ಅಲ್ಲಿ ಸಾಮಾನ್ಯವಾಗಿ ಅಂಥದ್ದೆಲ್ಲ ಅಪೇಕ್ಷೆಗಳನ್ನು ಇಟ್ಬೇಕು. ಇಲ್ಲ ಮಾಡ್ಲಿಕ್ಕೆ ಆಗ್ತದೆ ಮಾಡೋದು, ಇಲ್ಲ ಸಿಕ್ಕಿಲ್ಲ ಮಾತಾಡಿದ್ದು ಅವನಿಗೆ ಏನಾಗಬಾರ್ದು, ಉದ್ವೇಗ ಆಗಬಾರ್ದು, ನಮಗೂ ಉದ್ವೇಗ ಆಗಬಾರ್ದು. ಅದು ಜನಸಂಪರ್ಕದಲ್ಲಿ ಅದನ್ನು ಒಳ್ಳೆ ಅವನಿಗೂ ಉದ್ವೇಗ ಆಗಬಾರ್ದು. ಸತ್ಯ ಅವನಿಗೆ ಬರೆಯುವಾಗ ಕಾಣ್ತದೆ, ನಮಗೂ ಉದ್ವೇಗ ಆಗಬಾರ್ದು. ಅವ ಎಂಥದ್ದು ಅವನ ವಿಷಯ ಕೇಳಿ ನಾವು ಒಪ್ಪಿಕೊಳ್ಬೇಕು. ಕಷ್ಟವನ್ನು ನೋಡಿ ಕಷ್ಟ ಹೇಳಿಕೊಂಡ, ಅಯ್ಯೋ ಈಗ ಆಯ್ತಾ ಬಹಳ ಅಪಾಯ, ಇವನ ತಲೆ ಮಾಡು, ಅವನಿಗೆ ಮತ್ತೆ ಏನ್ ಮಾಡುದು. ಹೀಗೆ ಅದಕ್ಕೊಂದು ಸಮಾಧಾನ ಹೇಗೆ ಅಂತ ಹೇಳಲಿಕ್ಕಿಲ್ಲ, ಹೀಗೆ ಅಂತಲ್ಲ, ನಾವು ಮಾಡಬೇಕು. ಆ ರೀತಿಯಲ್ಲಿ ಮಾಡಬೇಕು. ಅನಪೇಕ್ಷ. ಶುಚಿ ಅಂತ ಹೇಳಿದ್ರೆ ಪುನಃ ಅಷ್ಟೇ, ಮನಸ್ಸು ಮೈಲಿಗೆ ಆಗಬಾರ್ದು. ಶುಚಿ ಎಂಬುದು ಬಹಳ ನಮ್ಮಲ್ಲಿ ಮುಖ್ಯ. ಶೌಚ ಅಂತ, ಶೌಚ ಶುಚಿ, ಶೌಚಕ್ಕೆ ಬೇರೆ ಬೇರೆ ಅರ್ಥ ಉಂಟು. ಎಲ್ಲ ಏನು ಅಂತ ಹೇಳಿದ್ರೆ ಸರಿ ಇಲ್ಲ ಅಂತ ಹೇಳಿದ್ರು ಸರಿಯಾಗುವುದು ಅಷ್ಟೇ. ಇದು ಬಟ್ಟೆ ಒಗೆಯುವುದು, ಸ್ನಾನ ಮಾಡುವ ಎಂಬ ಸಾಮಾನ್ಯ ಅರ್ಥದಿಂದ ಮನಸ್ಸನ್ನು ಶುಚಿ ಮಾಡುವುದು ಅಂತ ಹೇಳಿದ್ರೆ ಯಾವುದೋ ಒಂದು ಕಿರಿಕಿರಿ ಆಗ್ತಾ ಉಂಟು, ಬಿಟ್ಬಿಡು, ಅಥವಾ ಅದನ್ನು ಕೂಡಲೇ ಮಾಡಿಬಿಡು. ನಾನು ಅದು ಎಲ್ಲಿಟ್ಟಿದ್ದೇನೆ ಗೊತ್ತಿಲ್ಲ, ಅದು ಸಿಕ್ಕುವವರೆಗೆ ಹುಡುಕು. ಅದು ಸಿಕ್ಕಿದ್ರೆ ಇದಾಗ್ತದೆ, ಸಿಕ್ಕುವುದೇ ಇಲ್ಲ ಅಂತ ಹೇಳಿ ಬಿಟ್ಟು ಇನ್ನೊಮ್ಮೆ ಹುಡುಕು. ಆಗ ಶುಚಿ ಇನ್ನೊಮ್ಮೆ ಹುಡುಕಬಹುದಲ್ಲ. ಅದು ಹೋದ್ರೆ ಏನಾಯ್ತು, ಅದಕ್ಕೆ ಒಂದು ಸಣ್ಣ ಇಂಗ್ಲಿಷ್ನಲ್ಲಿ ಒಳ್ಳೆದುಂಟು, ಇಂಥದೇ ಒಂದು ಸಮಸ್ಯೆ. ವಾಟ್ ಅವ ಸತ್ತ, ಏನಾಯ್ತು, ನಾಳೆ ನಾನು ಸಾಯ್ತೇನೆ,
ಏನಾಯ್ತು? ನಾನು ಊಟ ಮಾಡ್ತೇನೆ ಸಾಯ್ತೇನೆ ಬಂದ ಹಾಗೆ ಲೋಕಕ್ಕೆ ಏನಾದ್ರು ಲೋಕಕ್ಕೆ ನಷ್ಟ ಉಂಟ. ಆ ವಾಟ್ ದೆನ್ ಎಂಬುದನ್ನು ಅನ್ವಯ ಮಾಡಬೇಕು. ಒಂದು ಬಾಟ್ಲಿಯನ್ನು ತೆಗೆದುಕೊಂಡು ಕೆಳಗೆ ಹಾಕೋದು, ಅದು ಒಡಿಯಿತು, ವಾಟ್ ದೆನ್ ಅಂತ ಹೇಳೋದು. ಕೆಳಗೆ ಬಿದ್ದು ಹೊಡೆದ್ರೆ ವಾಟ್ ದೆನ್. ಈ ಒಂದು ಚಂದ ಶಬ್ದ ನಾನು ಆಗಾಗದ ನೆನಪಿಟ್ಕೊಂಡು ಬರೆದಿಟ್ಕೊಳ್ಳೋದು ವಾಟ್ ದೆನ್. ನನಗೆ ತುಂಬ ಕದಳ ಆಗ್ತದೆ ಒಂದು ವಿಷಯ. ವಾಟ್ ದೆನ್ ಅದೇ ನಿನ್ನೆ ಹೇಳಿದ ಅವರು ಸ್ವಲ್ಪ ಟಚ್ ಆಯ್ತದೆ. ಇಷ್ಟು ವರ್ಷದಿಂದ ನನಗೆ ಬರೋದಿಲ್ಲ, ಅವನಿಗೆ ಬೈಲಿಕ್ಕೆ ಮಾಡಿಲ್ಲ. ಆಗ ನಾನು ಅವನಿಗೆ ಹೆಚ್ಚು ಹೇಳಿಲ್ಲ. ಅದು ಕೂಡಲೇ ಒಂದು ಶಬ್ದ ಬರಬೇಕು, ವಾಟ್ ದೆನ್. ಶಿಕ್ಷಕ್ಕೆ ಸ್ವಲ್ಪ ಆಗಿತ್ತು, ಬೇರೆ ಆಗ್ತದೆ. ನನ್ನ ಕಾಲಿಗೆ ಒಂದು ಇದಾಯಿತು, ಬೇರೆ ಆಗ್ತದೆ. ಅಂಥದ್ದೊಂದು ಆ ದೃಷ್ಟಿಯಲ್ಲಿ ಶುಚಿ ಮಾಡಿಕೊಳ್ಳುವುದು. ಶುಚಿ ಇಲ್ಲ. ಹೌದೌದು, ಕರೆಕ್ಟ್. ಲೋಕದಲ್ಲಿ ಶುಚಿ ಇಲ್ಲ. ಶುಚಿ ಮಾಡಿಕೊಳ್ಳಬೇಕು. ಬಟ್ಟೆ ಒಗೆಯುವುದು ಹೇಗೆಯೋ ಅದೇ ರೀತಿ ಮನಸ್ಸನ್ನು ಶುಚಿ ಮಾಡಿಕೊಳ್ಳಬೇಕು, ಆತ್ಮವನ್ನು ಶುಚಿ ಮಾಡಿ. ಇದು ಶುಚಿ ಮಾಡಿಕೊಳ್ಳುವುದು ಅಂತ ನಮಗೀಗ ಸ್ವಲ್ಪ ಅರ್ಥ ಆಗ್ತದೆ. ಇದಲ್ಲದಿದ್ರೆ ಎಷ್ಟು ನಿರ್ಮಲ ಆಗ್ತಿರ್ಲಿಲ್ಲ ಅಲ್ವಾ? ಆತ್ಮಕ್ಕೂ ಶುಚಿ ಬೇಕ ಅಲ್ಲ, ಆತ್ಮ ಜೀವನ ಏನ್ ಬೇಕಾದ್ರೂ ತೆಗೆದುಕೊಳ್ಳು, ಅದು ದೇಹಕ್ಕೂ ಆಗ್ತದೆ. ಸ್ನಾನ ಮಾಡುವುದಕ್ಕಿಂತ ಈ ಒಳ್ಳೆ ಮಾತು ಕೇಳಿದಾಗ ದೇಹವೂ ಶುಚಿ ಆಗ್ತದೆ ಅಂತ ಹೇಳ್ತಾರೆ. ಅದೊಂದು ಮತ್ತು ಸೂಕ್ಷ್ಮವಾದ ವಿಷಯ. ದಕ್ಷ ಎಂಬುದು ಪುನಃ ಒಂದು ಕೆಲಸ ಏನಾದರೂ ಮಾಡುವ ಕೊಯ್ನ ಚೆನ್ನಾಗಿ ಮಾಡುವುದು. ಒಂದು ಐಡಿಯಾವರು ಎಷ್ಟು ಪ್ರಸಿದ್ಧಿ ಬರ್ಬೋದು, ಒಂದು ಕೆಲಸದವರು ಎಷ್ಟು ಇದು ಬರ್ಬೋದು. ಹೇಗಾದರೂ ಒಂದು ಕೆಲಸ ಮಾಡುವ, ಒಂದು ತೆಂಗಿನ ಮರದ ಸಾಕುವುದಾದ್ರೆ ಹೇಗೆ? ದಕ್ಷ ಅಂದ್ರೆ ಮಾಡುವ ಕೆಲಸವು ಅತ್ಯಂತ ದಕ್ಷತೆಯಿಂದ ಕೂಡಿರ್ಬೇಕು. ದೇವರೇ ದಕ್ಷ. ಈ ಲೋಕವನ್ನು ಸರಿ ಮಾಡಬೇಕು. ನಮಗೆ ಮಾತ್ರ ಅದೇ ಕಾಣ್ತದೆ, ಸರಿ ಇಲ್ಲ ಅಂತ ಕಾಣ್ತದೆ. ಅದು ಕಾರಣ ಯಾವುದು? ನಮ್ಮದೇ ವಿಕೃತಿ. ದಕ್ಷ ಅಂದ್ರೆ ಎಲ್ಲವನ್ನೂ ಸರಿ ಮಾಡಿಟ್ಟಿದ್ದಾರೆ. ಅದಕ್ಕೆ ವೇದಗಳನ್ನು ಹೇಳುವಾಗ ಎಲ್ಲವೂ ಅದರಲ್ಲಿ ಉಂಟು. ನನಗೆಲ್ಲವ ಅಲ್ಲಿ ಉಂಟು. ಇವನ ಭೂಮಿಯಲ್ಲೇ ಕೊಪ್ಪರಿಗೆಯಲ್ಲಿ ಕೋಟಿ ಕೋಟ್ಲಿ ಹಣ ಉಂಟು, ಇವನಿಗೆ ಗೊತ್ತಿಲ್ಲ. ಈಗ ಹುಡ್ತಾರೆ ಸಾಯ್ತಾರೆ, ಬಡವರಾಗಿಯೇ ಸಾಯ್ತಾರೆ. ಈಗ ಕೃಷಿಯ ಭೂಮಿ ಉಂಟು, ಅದರಲ್ಲಿ ಸಂಪತ್ತು ಉಂಟು, ಇವು ಬಡವರಾಗಿ ಸಾಯ್ತಾರೆ. ನಮ್ಮ ಮನಸ್ಸಿನಲ್ಲಿ ಅದ್ಭುತ ಶಕ್ತಿ ಉಂಟು. ಮನೋಶಾಸ್ತ್ರಜ್ಞರು ನೀನು ನಿನ್ನ ಮನಸ್ಸಿನಲ್ಲಿರುವ ಶಕ್ತಿ ಇಲ್ಲ, ಅದರಲ್ಲಿ ಒಂದನ್ನು ಉಪಯೋಗಿಸಲಿಲ್ಲ ಮಾರಾಯ ಅಂತ ಹೇಳ್ತಾರೆ ಕಡೆಗೆ. ನೀನು ಸಾಹಿತ್ಯ ಸುಮ್ಮನೆ 10ರಲ್ಲಿ 9 ಅಲ್ಲಿ ಇಟ್ಟು ನಿರರ್ಥಕ ಆಯಿತು. ಇದು ಸೈಕಾಲಜಿಯಲ್ಲಿ ಇರ್ಬೋದು, ತುಂಬ ಬರ್ತದೆ. ಆದರೆ ನಮ್ಗೆ ಅದೆಲ್ಲ ಆಗ್ತದೆ ಇಲ್ಲ. ಸಾಧ್ಯ ಇದ್ದಂಥದ್ದು ಮಾಡೋದು ದಕ್ಷ. ಕಡೆಗೆ ನಾವು ಅದನ್ನೇ ಉಪಸಂಹಾರ ಮಾಡಿ ನನ್ನ ಭಕ್ತ, ಆತ್ಮನ ಭಕ್ತವೋ, ಕೃಷ್ಣನ ಭಕ್ತವೋ, ಶಿವನ ಭಕ್ತವೋ, ಭಕ್ತ ಅಂದ್ರೆ ಗಂಜಿ. ಅದರ ಬಗ್ಗೆ ಯೋಚಿಸುವುದು, ದೇಹದ ಬಗ್ಗೆ ಯೋಚಿಸು, ಅಂದ್ರೆ ಅದರ ಬಗ್ಗೆ ಅಲ್ಲ, ಮನಸ್ಸಿನ ಬಗ್ಗೆಯೋ, ಬುದ್ಧಿಯ ಬಗ್ಗೆಯೋ, ಆತ್ಮದ ಬಗ್ಗೆ ಯೋಚಿಸು. ಮದ್ಭಕ್ತ ಸಚನೆ ಪ್ರಿಯ. ಇದನ್ನೇ ನಾವು ಹೇಳ್ತಾ ಇರ್ಬೋದು. ಹೇಳ್ತಾ ಇರುವುದು ಬೇರೆಯವರಿಗಲ್ಲ, ಅವನಿಗೆ ಹೇಳ್ತಾ ಹಾಗೆ ಅದು ತನ್ನಷ್ಟೇ. ಅಂದ್ರೆ ಅದನ್ನೇ ಹೇಳಿದಾಗ ನಾ ಕೃಷ್ಯತಿ, ಯಾವುದರಲ್ಲಿಯೂ ಸಂತೋಷ ಬೇಡ, ಯಾವುದರಲ್ಲಿಯೂ ದ್ವೇಷ ಬೇಡ. ಅದು ಬರ್ತದೆ ಹೋಗ್ತದೆ. ಶೋಚತಿ, ದುಃಖಿಸು, ಬಯಸುವುದು ಬೇಡ. ಇದು 100 ಸಲ ಹೇಳಿದ ಇದರಲ್ಲಿ ಇನ್ನೂ 10 ಸಲ ಹೇಳ್ತಾನೆ. ಯಾಕೆ ಹೇಳೋದು? ಹೇಳಿದ್ದನ್ನೇ ಯಾಕೆ ಹೇಳುದು? ಮಗ್ಗಿ ಹೇಳಿದ್ದನ್ನೇ ಹೇಳೋದು, ಸರಿ ಅರ್ಥ ಆಗುವವರಿಗೆ ಹೇಳುದು. ಮತ್ತೆ ಈ ಭಗವದ್ಗೀತೆ ಓದಬೇಕಾ? ಬೇಡ. ಭಗವದ್ಗೀತೆಯಿಂದ ಸಿಗಬೇಕಾದ ನಮಗೆ ಆತ್ಮೋದ್ಧಾರವೋ ಅಥವಾ ಯಾವುದನ್ನೋ ನಾವು ಬಯಸ್ತೇವೆ, ಅದು ಸಿಕ್ಕಿದ ಮೇಲೆ ಮತ್ತೆ ಇದನ್ನು ಓದಬೇಕಾ? ಬೇಕಾಗಿಲ್ಲ. ಅದು ಸಿಗಬೇಕಾದ್ದು ಸಿಕ್ಕಿದ ಮೇಲೆ ನಮಗೆ ಅದನ್ನು ಅಲ್ಲಿ ಇದು ಹೊಟ್ಟೆ ತುಂಬಿದ ಮೇಲೆ ಅಲ್ಲಿ ಎಂಥದ್ದು ಅದೆಲ್ಲ ಎಂಥದ್ದು ನೋಡ್ಬೇಕಾ? ನಾವು ನೋಡಬೇಕು. ಉದ್ದೇಶ ಪೂರ್ತಿ ಆಗ್ಬೇಕಾ? ಶುಭ ಪ್ರವೃತ್ತಿ ಆಗಿ ಶುಭ ಬೇಕು ಅಂತಲೇ ನಾವು ಪ್ರಯತ್ನ ಮಾಡಬೇಕು. ಆದ್ರೆ ಒಂದು ಹಂತಕ್ಕೆ ಶುಭವೋ ಅಶುಭವೋ ಅಂತ ನೋಡೋದ ಹಂತಕ್ಕೆ ಬರ್ತೇವೆ ನಾವು. ಶುಭ ಪರಿತ್ಯಾಗ. ನಿಮಗೆ ಈಗ ಕುಡಿಬೇಕು ಅಂತೇನಿಲ್ಲ, ಅಷ್ಟಷ್ಟು ಒಳ್ಳೊಳ್ಳೆ ಪಾನೀಯ ಉಂಟು, ನೋಡಲೇ ಬೇಡ. ಅದು ಒಳ್ಳೆದುಂಟ ಕೆಟ್ಟದುಂಟ ನಮಗೆ ಅದು ನಮಗೆ ಬೇಕು ಅಂತ ಹೇಳುವಾಗ ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡೋದು, ಅದು ಮೊದಲ ಅಂತ ಅಷ್ಟೇ. ನಮಗೆ ಬೇಡ ಅಂತ ಹೇಳಿದ್ರೆ ಶುಭಾಶುಭಗಳ ಅಗತ್ಯ ಇಲ್ಲದ ಸ್ಥಿತಿಗೆ ಬರಬೇಕು. ನಾವು ಸಮಸ್ಥಿತಿಗೆ ಬಂದ ಮೇಲೆ ಏನು ತಗ್ಗುಗಳಿಲ್ಲ, ಹರಿವಿಕೆ ಇಲ್ಲ. ಭಕ್ತಿಮಾನ್ ಪುನಃ ನಾವು ಅಲ್ಲಿಗೆ ಬರುವುದು. ಯಾಕಂದ್ರೆ ಇದು ಹೆಚ್ಚಿಗೆ ಸುಲಭ. ಭಕ್ತಿ ಬಗ್ಗೆ ಅದು ನಿಜವಾಗಿ ಏನು ವಿಷಯ ಇಲ್ಲ, ಅದನ್ನೇ ಕೃತಿ ಯೋಚಿಸು ಅಂತ ಹೇಳುದು ಅಷ್ಟೇ, ಮತ್ತೆ ಎಂತದಿಲ್ಲ. ಅದು ಏಕಾಗ್ರತೆ ಎಂಬುದು, ಭಕ್ತಿಮಾನ್ ಎಂಬುದು ಒಂದು ಶಬ್ದ ಕೇಳುವಾಗ ಬಂತದೆ ನಮಗೆ ಎಂತದೋ ಕಾಣ್ತದೆ. ಅದು ದೇವರ ಪೂಜೆ
ಮಾಡುವವರಿಗೆ ಅಲ್ಲಿ ಆ ದೇವರನ್ನ ಬಗ್ಗೆ ಅಂತ ಹೇಳಿದಾಗ ಕಾಣ್ತದೆ. ಸತ್ಯವೇ ಪ್ರಿಯ ಯಾರು ಸತ್ಯವೇ ಪ್ರಿಯ ಸಮಾಧಾನ ಸಮತ್ವಂ ಯೋಗ ಉಚ್ಯತೆ. ಎಲ್ಲ ಪುನಃ ನಾವು ಯಾಕೆ ಹೇಳಬೇಕು ಅಂದ್ರೆ ಅಷ್ಟೇ. ಯೋಗ ಅಂದ್ರೆ ಸಮತ್ವ, ಅಲ್ಲಾಡುವುದಿಲ್ಲ, ಅಲೆಗಳು ಇಲ್ಲದ ನೀರು. ಒಂದು ಕಲ್ಲು ಹಾಕಿದ್ರೆ ಸುತ್ತ ಅಲೆಗಳು ಬರ್ತದೆ. ಅದೆಂಥದ್ದು? ಉದ್ವೇಗ ಇತ್ಯಾದಿ. ಮನಸ್ಸು ಹೇಗಿರಬೇಕು? ದೀಪ, ನಿವಾತಸ್ಥ ದೀಪ, ಅಲೆಗಳೇ ಇಲ್ಲದ ನೀರು, ನೀರಿನ ಒಂದೇ. ಎಷ್ಟು ಕನ್ನಡಿ, ಹಾಗೆ ಕನ್ನಡಿಗಿಂತಲೂ ಚೆಂದ ಕಾಣ್ತದೆ ಅದರಲ್ಲಿ ಪ್ರತಿಬಿಂಬ. ಹೌದು, ಒಂದು ಕಲ್ಲು ಹಾಕಿದ್ರೆ ಕಾಣೋದಿಲ್ಲ. ಹಾಗೆ ಅಂತಹದ್ದು ಸ್ಥಿತಿ ಬರಬೇಕು. ಶತ್ರು ಮಿತ್ರ ಭಾವ ಬೇಡ. ಇದು ಹೇಳಿದ್ದನ್ನೇ ಹೇಳಿದ್ ಕಾಣ್ತದೆ, ಇಲ್ಲ ಹೇಳಿದ್ದನ್ನೇ ಹೇಳಲೇಬೇಕು, ಇಲ್ಲದ್ರೆ ನಮಗೆಲ್ಲ ಅರ್ಥ. ಮಾನ ಅಪಮಾನ ಇಲ್ಲ. ಅವ ವೈರ ಅಂತ ಹೇಳಿದ ಕೂಡಲೇ ನಾವು ನಮ್ಗೆ ರೌದ್ರಾವತಾರ ಆಗ್ತದೆ, ನಮ್ಮ ಮೇಲೆ ಆವೇಶ ಬರ್ತದೆ. ಅವ ಬೈದ ಏನಾಯ್ತದೆ? ನಮಗೆ ಸಾಮಾನ್ಯ ನಮ್ಮ ಹಿರಿಯರು ಹೇಳ್ತದೆ, ಅವ ಬೈದ ನಿಮ್ಗೆ ಎಂತದ್ದು ಗಾಯ ಆಯ್ತಾ ಇಲ್ಲ ಆಯ್ತಾ, ಪೆಟ್ಟು ಕೊಟ್ಟ ಅಂತ ಹೇಳಿದ್ರೆ ಸ್ವಲ್ಪ ನಿಮಗೆ ಅಲ್ಲಿ ನೋವಾಯ್ತು ಅಂತ ಆಯ್ತು, ಬೈದದ್ರಿಂದ ನೋವಾಯ್ತು ಹೇಳುದು ಬೇಡ. ಹಾಗೆ ಅಂತಹ ಒಂದು ಇದರಲ್ಲಿ ಶೀತ ಉಷ್ಣ ಸುಖ ದುಃಖ, ಶೀತ ಉಷ್ಣ ಇರ್ತದೆ. ಯಾವುದಕ್ಕೆ? ನನ್ಗಲ್ಲ, ದೇಹಕ್ಕೆ. ಅದಕ್ಕೆ ಫ್ಯಾನ್ ಇದ್ರೆ ಫ್ಯಾನ್ ಹಾಕೊಳ್ಳು, ಅಥವಾ ಸ್ವಲ್ಪ ಸಾಯಿಸ್ಕೊಳ್ಳಪ್ಪ. ಶೀತ ಉಷ್ಣ ಆದ್ರೆ ಒಳ್ಳೇದಾಯ್ತು, ಬೆವರು ಹೋಗಿ ಶುದ್ಧ ಆಗ್ತದೆ ಅಷ್ಟೇ, ಮತ್ತೆ ಎಂಥದ್ದಿಲ್ಲ. ಉಷ್ಣ ಆದ ಕೂಡಲೇ ಇದೇನೋ ಅಂತದ್ದೇನಿಲ್ಲ. ಸಂಘ ವಿವರ್ಜಿತ, ತುಲ್ಯದಿಂದ ಅಸ್ತಿತ್ವ ಮಾಡಿ ಇದೆಲ್ಲ ಬಂದಿಟ್ಟುಕೊಳ್ಳುವಂತಹದ್ದು, ನಿತ್ಯ ನೋಡುವಂತಹದ್ದು, ಸ್ತುತಿ ಮಾಡಿ ಸಂತುಷ್ಟ ಏನಾದರೂ ಒಳ್ಳೆಯದು. ಯಾಕೆಂದ್ರೆ ಅದೊಂದು ಒಳ್ಳೆ ಮಾತುಂಟು. ಈ ಲೋಕದ ಕರ್ತೃ ಶಿವ, ಶಿವ ಅಂದ್ರೆ ಮಂಗಳ ಮಾತ್ರ, ಅಮಂಗಳ ಇಲ್ಲ. ಅವ ಸಾಯ್ತಾನೆ, ಅದು ಮಂಗಳ. ಮಂಗಳ ನನಗೆ ಕಷ್ಟ ಬಂತು, ಮಂಗಳ. ಕಷ್ಟ ಬರೋದಿದ್ರೆ ನಿನಗೇನಾದ್ರು ವಿವೇಕ ಬರ್ತಿರ್ಲಿಲ್ಲ. ಎಲ್ಲವನ್ನೂ ಮಂಗಳ ಅಂತ ತಿಳಿಯುವಂತಹದ್ದು ಉಂಟಲ್ವ, ಅದ್ಭುತವಾದ ಸಾಧನೆ. ಅಮಂಗಳ ಅಲ್ವೇ ಅಲ್ಲ, ಕಾಲಿಗೆ ತಾಗಿದ್ದು ಅಮಂಗಳ ಅಲ್ವೇ ಅಲ್ಲ. ಒಂದು ಮಿಲ್ಟನೇನೋ ಒಂದು ಇದುಂಟು ಇಂಗ್ಲಿಷ್ನಲ್ಲಿ, ಅವನಿಗೆ ಕರುಡತನ ಬಂತಂತೆ. ಸುಳಿಯೋನು ಬಹಳ ವಿಚಾರ ಆಯ್ತು. ನನಗೆ ಒಳ್ಳೆ ಸಾಹಿತ್ಯ ಬರಲಿಕ್ಕೆ ಉಂಟು, ಇದಿತ್ತು, ನನ್ನ ಕಣ್ಣು ಹೋಯಿತು, ದೇವರು ಮೋಸ ಮಾಡಿ. ಆಮೇಲೆ ಹೇಳ್ತಾನೆ, ನನ್ನ ಕೆಲಸ ಮಾಡ್ಲಿಕ್ಕೆ ಅವನು ಬೇಕಾಗುತ್ತೆ. ಅದು ಒಳ್ಳೇದಾಯ್ತು. ಯಾಕೆ ಒಳ್ಳೇದಾಯ್ತು ಅಂತಂದ್ರೆ, ಮತ್ತೆ ಕೂತ್ಕೊಂಡವ ಪ್ಯಾರಡೈಸ್ ಲಾಸ್ಟ್ ಪ್ಯಾರಡೈಸ್ ಹೇಗೆ ಇದ್ದಂತಲ್ಲಿ ಇಂಗ್ಲಿಷ್ನಲ್ಲಿ ಅದ್ಭುತವಾದಂತಹ ಸಾಹಿತ್ಯ. ಅದನ್ನು ಕೂತ್ಕೊಂಡು ಅವರ ಮನಸ್ಸಿನಲ್ಲೇ ನಿರ್ಣಯ ಮಾಡಿ ಮಕ್ಕಳನ್ನು ಜೋರು ಮಾಡಿ ಕರೆದು ಬರೀ ಹೇಳಿ ಅವರನ್ನು ಒತ್ತಾಯ ಮಾಡಿ ಬರೆಸಿದ್ರು. 2 ಕಾಲದ ಮಹಾಪುರಾಣಗಳನ್ನು ಬರೆದಿದ್ದಾರೆ. ಇಲ್ಲದಿದ್ರೆ ಅವ ಕಣ್ಣು ಕಾಣ್ತಿದ್ರೆ ಒಂದು ರಾಜಕೀಯ, ಅದೆಂಥದ್ದು ಅತ್ಯಂತ ಕೆಳಮಟ್ಟದ ರಾಜಕೀಯ ಅಂದ್ರೆ ಕೆಳಮಟ್ಟದ್ದು. ಈ ಕಣ್ಣಿತಂತೆ ಆದದ್ದು, ಕಣ್ಣು ಹೋದದ್ದು ಒಳ್ಳೆಯದು. ಅದು ಮಿಲ್ಟನ್ನ ಕತೆ ಬಹಳ ಚಂದ. ಇಡೀ ವಿಶ್ವಕ್ಕೆ ಇವತ್ತಿಗೂ ಇಂಗ್ಲಿಷ್ ಸಾಹಿತ್ಯದಲ್ಲಿ ಅದೇ ಪರಮ ಗ್ರಂಥ ಆಗಿರುತ್ತೆ. ಪ್ಯಾರಡೈಸ್ ಅಂದ್ರೆ ಸ್ವರ್ಗವು ಕಳ್ಕೊಳ್ಳೋದು ಹೇಗೆ, ಪಡೆಯೋದು ಹೇಗಿದೆ. ಭಗವದ್ಗೀತೆ ಮತ್ತೆಂಥದಿಲ್ಲ ಅಲ್ಲಿ. ಅವರು ಹೇಳಿದ ರೀತಿ ಅಷ್ಟೇ. ಪ್ಯಾರಡೈಸ್ ಲಾಸ್ಟ್, ಪ್ಯಾರಡೈಸ್ ಹೀಗೆ ಇರುತ್ತೆ. ನಾವು ಬುದ್ಧಿ ಬರುವವರೆಗೆ ಪ್ಯಾರಡೈಸ್ ಲಾಸ್ಟ್, ಸ್ವರ್ಗ ಹೋಗಿದೆ ಅಂತ ಹೇಳ್ತೇವೆ. ಅದನ್ನು ಹೀಗೆ ಮಾಡೋದು ನಾವು ಬಹಳ ಚಂದದ. ಅದು ಅವನ ಕೊಡುಗೆ. ಆದದ್ದು ಯಾವುದರಿಂದ? ಅವನಿಗೆ ಕುರುಡತನ ಬಂದದ್ದು. ಆನ್ ಇಸ್ ಬೈಡ್ಲೆಸ್ ಅಂತ ಒಂದು ಪದ್ಯ ನಾವು ಅಚೀವ್ ಮಾಡಿದ್ದೇವೆ. ಅದನ್ನೆಲ್ಲ ಮಾಡಿಕೊಂಡು ಇದು ಮುಗಿಸುವ ಅಂತಲೇ ಕೃಷ್ಣನೇ ಹೇಳೋದು. ಅರ್ಜುನನ್ನು ನೋಡುವಾಗ ಅವನಿಗೆ ಸಾಕಾಯ್ತು, ಧರ್ಮ ಅಮೃತ ವಿಧಂ, ಇದು ಅಮೃತ. ನಾಶ ಆಗ್ತದ? ಇಲ್ಲ. ಉಳಿತದ ಇಲ್ವೋ ಬೇಡ. ಈಗ ಮತ್ತೆ ಮರ್ತು ಹೋಗ್ತದೆ ಬೇಡ. ಮರ್ತು ಆದ್ರೆ ಇಲ್ಲಿ ಉಂಟಲ್ಲ ಧರ್ಮ ಅಮೃತ. ಅಮೃತ ಇದ್ರೆ ಯಾವುದೇ ಒಂದು ಭಯ ಇಲ್ಲ, ಮೃತಿ ಇಲ್ಲ, ಜರ ಇಲ್ಲ, ಜರ ಮರಣಗಳೆಲ್ಲರೂ ಅಮೃತದ ಫಲ. ಧರ್ಮಾಮೃತಮಿದಂ ಯಥೋಕ್ತಂ ಪರಿಯುಪಾಸತೆ. ನಾನು ಹೇಳಿದೆ, ಅದನ್ನು ಏನು ಮಾಡಬೇಕು? ಕೇಳಿದ ಕೂಡಲೇ ಸಾಲದು. ಪರಿ ಉಪಾಸತೆ, ಅದನ್ನು ಚೆನ್ನಾಗಿ ಉಪಾಸನೆ ಮಾಡು. ಯಥಾಸಾಧ್ಯ ಉಪಾಸನೆ ಮಾಡು. ಅಲ್ಲಿ ಹೇಳಿ ನಿನ್ನ ಮಟ್ಟಕ್ಕೆ ಇದನ್ನು ನೀನು ಉಪಾಸನೆ ಮಾಡು. ಈಗ ಶ್ರದ್ಧೆಯಿಂದ ನನ್ನ ಬಗ್ಗೆ ಮನಸ್ಸಿಟ್ಟುಕೊಂಡು ಭಕ್ತನಾದ್ರೆ ಅವನು ನನಗೆ ಅತೀವ ಪ್ರಿಯ. ನಮ್ಮ ಆತ್ಮಕ್ಕೆ ಸಂತುಷ್ಟಿ ಬರುವುದು ಎಂಬ ಅರ್ಥವನ್ನು ನಾವು ಇಲ್ಲಿ ಆರೋಪಿಸದಿದ್ರೆ ನಮಗೆ ಎಲ್ಲೋ ಸಮಾಧಾನ ಆಗುವುದಲ್ಲಿ. ಕೃಷ್ಣನಿಗೆ ಪ್ರಿಯ ಎಂಬಂತ ಮಾತು ಹೇಳಿದ ಕೂಡಲೇ ನಮಗೆ ವೈಷ್ಣವ ಆತ್ಮ ಸಂತುಷ್ಟ, ಸಂತುಷ್ಟಿ, ಸಮ್ಯಕ್ ತುಷ್ಟ. ಅಲ್ಲಿ ಏನಿಲ್ಲ, ಆ
ಅಸಂತುಷ್ಟಿಗೆ ಅವಕಾಶವೇ ಇಲ್ಲ. ಶಿವ ಎಂಬ ಶಬ್ದವಷ್ಟೇ, ಅಮಂಗಲಕ್ಕೆ ಅವಕಾಶವೇ ಇಲ್ಲ. ಅವ ಭಸ್ಮ ಹಾಕೊಂಡು ಪೇಶಾಚಗಳೊಟ್ಟಿಗೆ ಕುಡಿದಿದ್ದಾರೆ, ಸ್ಮಶಾನದಲ್ಲಿದ್ದಾರೆ. ಅಮಂಗಳ ಅಲ್ವೇ ಅಲ್ಲ. ತೋರಿಕೆಗೆ ನಮ್ಗೆ ಕಾಣುವ ಅಮಂಗಳವು ಅಮಂಗಳ ಅಲ್ಲ, ಯಾಕಂದ್ರೆ ಅವ ಶಿವ ಅಷ್ಟೇ, ಮುಗಿತು. ಆದ್ರಿಂದ ಇದನ್ನು ಮಾಡ್ತೇನೆ. ಇದು ಭಕ್ತಿಯೋಗಕ್ಕಿಂತಲೂ ನಾನು ಎಲ್ಲಿದ್ದೇನೋ ಅಲ್ಲಿಂದ ಹೇಗೆ ಮುಂದೆ ಹೋಗ್ಬೋದು ಎಂಬುದಕ್ಕೆ, ಮುಂದೆ ಹೋಗುವುದಕ್ಕೆ ಕಾಲದ ಮಿತಿಯ ಬಗ್ಗೆ ತಲೆಗೆಡಿಸಿಕೊಳ್ಳೋದು ಬೇಡ. ಇವತ್ತೇ ಈಗಲೇ ಪ್ರಾರಂಭ ಮಾಡುವುದು ಹೇಳ್ತಾರೆ. ಸಣ್ಣದು ಅಧ್ಯಾಯ ಆದ್ರೆ ಅಷ್ಟೇ ಇದೆ. ನಾನು ಮಾಡೋಣ. ಈಗ ಒಂದಲ್ಲಿ ಪ್ರಶ್ನೆ ಉಂಟು. ಶೌಚದ್ದು ಹೇಳಿದ್ರಿ ನೀವು. ಆತ್ಮಕ್ಕೆ ಶೌಚದ ಅವಶ್ಯಕತೆ ಯಾಕೆ ಬರ್ತದೆ? ದೇಹಕ್ಕೆ ಬರ್ತದೆ, ಆತ್ಮಕ್ಕೆ ಹೇಗೆ ಬರ್ತದೆ? ಆತ್ಮಕ್ಕೆ ಅದರ ಬಗ್ಗೆ ತಿಳುವಳಿಕೆಯಿಂದಲೇ ಬರ್ತದೆ, ಇಲ್ಲದಿರುವುದರಿಂದಲೇ ಬರ್ತದೆ. ದೇಹಕ್ಕೂ ಕೂಡ ಶೌಚ ಬರುವುದಿಲ್ಲ. ದೇಹವನ್ನು ನಾವು ಉಪಯೋಗಿಸಿದ್ರಿಂದ ಬೆವರಿತು. ಹೌದು, ಸರಿ. ದೇಹ ಏನೋ ಮಾಡಿದ್ರಿಂದ ಬೆವರಿತು. ಆತ್ಮವನ್ನು ನಾವು ಸರಿಯಾಗಿ ಇಟ್ಟುಕೊಳ್ಳದೇ ಇದ್ದದ್ರಿಂದ ಶೌಚದ ಹಾಗೆ ಕಾಣುವುದು. ಹಾಗೆ ಈ ದೇಹಕ್ಕೆ ಅಶೌಚ ಇಲ್ಲ. ಅದು ಪುನಃ ಸರಿ ಅರ್ಥ ಆಗುದಿಲ್ಲ. ಸುಮ್ಮನೆ ಕೂತ್ಕೊಂಡ್ರೆ ಅಶೌಚ ಆಗ್ತದೆ ಅಂತ ಉಂಟು. ಆ ದೇಹ ಇರುವುದೇ ಹಾಗೆ. ಅಂದ್ರೆ ದೇಹದ ಲಕ್ಷಣವೇ ಅದು. ಇನ್ನು ಅಲ್ಲಿಂದ ಅದಕ್ಕೆ ನೇರವಾಗಿ ಬರುವ ಆತ್ಮವು ವಿಶ್ವದಲ್ಲಿ ಜೀವಾತ್ಮ ಆದಾಗ ಇರುವುದೇ ಹಾಗೆ. ಅದು ಸಹಜವಾಗಿಯೇ ಏನೋ ಆಗ್ತಾ ಇರ್ತದೆ. ಆದ್ರಿಂದ ಅದನ್ನು ಶುಚಿಯಾಗಿ ಇಟ್ಟುಕೊಳ್ಬೇಕಾದ್ರೆ ಅದನ್ನೇ ನೀನು ನೋಡ್ತಾ ಇರ್ತೀವಿ. ದೀಪ ನಂದುತ್ತಲೇ ಇರ್ತದೆ, ನಂದುವುದಿಲ್ಲ. ಹಾಗೆ ಎಣ್ಣೆಯೋ ಬತ್ತಿಯೋ ಅದನ್ನೆಲ್ಲ ಸರಿ ಮಾಡಿಟ್ಕೊಳ್ಳಿ. ಶೌಚ ಅಶೌಚ ಎಂಬುದು ದೇಹದ ಹಾಗೆ ಆತ್ಮಕ್ಕೆ ಬರ್ತದೆ ಎನ್ನುವುದನ್ನು ಆರೋಪಿಸಲ್ಪಟ್ಟದ್ದು ಯಥಾರ್ಥವಾಗಿ ದೇಹಕ್ಕೂ ಬರಲಿಕ್ಕೆ ಸಾಧ್ಯ ಇದೆ. ದೇಹಕ್ಕೆ ಯಾಕೆ ಅಶೌಚ ಬಂದದ್ದು? ಕರ್ಮದಿಂದಲ್ಲ, ಇಲ್ಲಿ ಬರ್ತದ. ಬಹುಶಃ ತಾಯಿಯ ಹೊಟ್ಟೆಯಲ್ಲಿರುವಾಗ ಆ ಮಗುವಿಗೆ ಅಶೌಚ ಇಲ್ಲ, ತಾಯಿಗೆ ಉಂಟಾ? ಯಾವುದೋ ಒಂದು ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳುವುದನ್ನು ನೋಡೋದು. ಬಹುಶಃ ಈ ಕೋಮಾ ಸ್ಥಿತಿಯಲ್ಲಿಯೂ ಅದು ಅವನಿಗೆ ಅಶೌಚ ಇಲ್ಲ. ಅಂಥದ್ದೊಂದು ಅದು ಸರಿಯಾದ ಸಮಾಧಾನ ಅಲ್ಲ. ಆದರೆ ಅಶೌಚ ಎಂಬುದೇ ನಮ್ಮ ಅನುಭವಕ್ಕೆ ಬರುವ ಒಂದು ಆರೋಪ. ಹಾಗಾದ್ರೆ ನಾವೇನು ಮಾಡೋದು? ನಿಮ್ಮ ಬಟ್ಟೆ ಅಂಗಡಿಯಲ್ಲಿ ಅವ ಅಷ್ಟು ಸಮಯ ಇಟ್ಟಿದ್ದಾನೆ ಒಳಗೆ, ಅದು ಅಶೌಚ ಆಗಿಲ್ಲ. ನಾನು ಹಾಕಿಕೊಂಡ್ರೆ ಸದ್ಯಕ್ಕೆ ಅದೇನಾಯ್ತು? ಹೌದು ಅಲ್ವಾ? ಆತ್ಮದ ಹಾಗೆ ಇದ್ರೆ ಅಶೌಚ ಆಗ್ತದ? ಬಟ್ಟೆ ಹಾಗೆ ಒಳಗಿದ್ರೆ ಅಂದ್ರೆ ನಮ್ಮ ಲೋಕದಲ್ಲಿ ಸರಿ, ಅದೊಂದು ಗೋಟ ವಾಸನೆ ಬರ್ತದೆ, ಅದು ಬಿಡುವ. ಅದನ್ನು ಬಿಟ್ರೆ ಉಪಯೋಗ ಇಲ್ಲದ್ರೆ ಅಶೌಚ ಆಗುವುದಿಲ್ಲ. ಉಪಯೋಗ ಮಾಡಿದ್ರೆ ಅಲ್ಲ, ಮನೆ ಗಟ್ಟಿ ಬಾಗಿಲಾಗಿ ಬಿಟ್ರೆ ಅಲ್ಲಿ ಅದು ಧೂಳು ಬರ್ತದೆ, ಅದು ಬೇರೆ. ಅಂದ್ರೆ ಆತ್ಮವು ಕೂಡ ಈ ದೇಹದ ಒಳಗೆ ಇದ್ದಾಗ ಜೀವಾತ್ಮ ಎಂಬ ಭಾವ ಬಂದು ಆ ಆತ್ಮದಿಂದ ಮನಸ್ಸಿನಿಂದ ಬುದ್ಧಿ, ದೇಹ ಎಲ್ಲ ಆವರಣಗಳಿದ್ದರಿಂದ ಅದಕ್ಕೆ ಶೌಚ ಬೇಕು. ಆವರಣಗಳ ಶೌಚವೇ ಅದರ ಅಶೌಚ ಅಂತ. ಬಟ್ಟೆ ಅಶೌಚ ಅಂದ್ರೆ ಬಟ್ಟೆಯ ಮೇಲೆ ಧೂಳು ಗೊತ್ತಿದೆ. ಹೌದು, ಕರೆಕ್ಟ್. ಬಟ್ಟೆ ಆಮೇಲೆ ಬೆವರಿನಿಂದ ಅದು ವಾಸನೆ ಬರ್ತದೆ. ಬಟ್ಟೆಗೆ ವಾಸನೆ ಬರುವುದಿಲ್ಲ, ಆದ್ರೆ ಬೆವರು ಬಂದ್ರಿಂದ ವಾಸನೆ ಬರ್ತದೆ. ಈ ಮನೋಬುದ್ಧಿ ಅಹಂಕಾರ ಈ ಆವರಣಗಳ ದೆಸೆಯಿಂದ ಅಶೌಚ ಅಂತ ಕಾಣ್ತದೆ. ಸರಿ. ಕ್ಷೇತ್ರಜ್ಞ ವಿಭಾಗ ಯೋಗ ವಸ್ತು ಬರ್ತದಲ್ವ ಅಂತ ನಮಗೆ ಕಾಣ್ತದೆ. ನಿಜವಾಗಿ ಅದನ್ನೇ ಪುನಃ ಹೊಸ ರೀತಿಯಲ್ಲಿ ಹೇಳುದು. ಯಾಕಂದ್ರೆ ಒಂದೇ ರೀತಿಯಲ್ಲಿ ಹೇಳಿದ್ರೆ ನಮ್ಮಲ್ಲಿ ಅದು ಬುಧವಿರವಾಗಿ ಇರುವುದಿಲ್ಲ. ಅದು ಪುನಃ ಹೊಸ ರೀತಿಯಲ್ಲಿ ಹೇಳುದು. ಈಗ ಕ್ಷೇತ್ರಜ್ಞ ಒಂದೇ ಅಲ್ಲ ಅಂತ ಆಯ್ತಲ್ಲ. ನಾನು ಅಂತ ಹೇಳಿದಾಗ ನಾವು ಒಬ್ಬ ಅಂತ ಹೇಳ್ತೇವೆ, ಒಂದೇ ಅಂತ ಹೇಳ್ತೇವೆ. ಅಲ್ಲ ಮಾರ ನೀನಲ್ಲಿ ಅಂತ ಹೇಳಿದಾಗ ಎರಡುಂಟು. ಯಾವುದದು? ಕ್ಷೇತ್ರ ಒಂದು, ಕ್ಷೇತ್ರಜ್ಞ ಒಂದು. ಅದೇನೋ ಕಾಣ್ತದೆ, ಸುಲಭದಲ್ಲಿ ಹೇಳ್ತಾರೆ. ಅದನ್ನು ತಿಳಿದವನಿಗೆ ಕ್ಷೇತ್ರಜ್ಞ ಅಂತ ಹೇಳುದು. ನಾವು ಸಾಮಾನ್ಯ ಜೀವನದಲ್ಲಿ ಅದನ್ನು ತಿಳಿಲಿಕ್ಕೆ ಹೋಗುದಿಲ್ಲ. ಅದನ್ನು ತಿಳಿದವನು ಮಾತ್ರ ಕ್ಷೇತ್ರಜ್ಞನ ಜ್ಞಾನ, ಕ್ಷೇತ್ರಜ್ಞಾನ ಎರಡೂ ಬಂದವನ ಅಂತ. ಅವನು ತುಂಬಾ ನಮ್ಗಿಂತ ಭಿನ್ನವಾಗಿ ಯೋಚಿಸ್ತಾನೆ. ಅರ್ಥ ಆದವನಿಗೂ ಅರ್ಥ ಆಗದವನಿಗೂ ತುಂಬಾ ವ್ಯತ್ಯಾಸ. ತುಂಬಾ ವ್ಯತ್ಯಾಸ ಉಂಟು. ಅರ್ಥ ಆಗದವ ಏನೋ ಮಾಡ್ತಾ ಇರ್ತಾನೆ, ಅರ್ಥ ಆದ ವ್ಯತ್ಯಾಸ ಉಂಟು. ಇದೇನಪ್ಪ ಇದನ್ನು ಹೇಳಿದ ಕೂಡಲೇ ಕ್ಷೇತ್ರೇಶು ಭಾರತ ಅಂದ್ರೆ ಕ್ಷೇತ್ರ ಅಂದ್ರೆ ಯಾವುದು? ಯಾವುದರಲ್ಲಿ ನಾವು ಇರ್ತೇವೋ ಅದು ಕ್ಷೇತ್ರ.
ಈಗ ಕ್ಷೇತ್ರಸ್ಯ ಪತಿ ನಮ್ಮ ಮನೆ ಮಕ್ಕಳು ಕ್ಷೇತ್ರಪತಿ ಅಂತ ಅಲ್ಲಿ ಒಂದು ಪೂಜೆ ಮಾಡ್ತೇವೆ ನಾವು. ಕ್ಷೇತ್ರಕ್ಕೊಬ್ಬ ಪತಿ ಇದ್ದಾನೆ, ಅಯ್ಯೋ ಎಂದರು. ಹಾಗೆ ಕ್ಷೇತ್ರಜ್ಞ ಜ್ಞಾನ. ಇದಕ್ಕೆ ಏನು ಅಂತ ಹೇಳಿದ್ರೆ ಅದು ನಿಜವಾದ ಜ್ಞಾನ ಅಂತ ಶುರು ಮಾಡ್ತಾರೆ. ಜ್ಞಾನ ಅಂದ್ರೆ ತಿಳಿಯುವುದು ಅಷ್ಟೇ. ಅದನ್ನು ತಿಳಿಯದೇ ಇರುವಾಗ ನಾವು ಪ್ರಾಣಿಗಳಿಗಿಂತ ಬಹಳ ಭಿನ್ನ ಆಗಲಿಕ್ಕೆ ನಮಗೆ ಆಗುವುದಿಲ್ಲ. ತಿಳಿಲಿಕ್ಕೆ ಪ್ರಾರಂಭ ಮಾಡಿಕೊಳ್ಳೆ ಪ್ರಾಣಿಗಳ ಹಾಗೆ ನಾವು ಬದುಕಲಿಕ್ಕೆ ಆಗುವುದಿಲ್ಲ, ಭಿನ್ನವಾಗಿ ಬದುಕಲಿಕ್ಕೆ. ಅದನ್ನು ಸರಿಯಾದ ರೀತಿಯಲ್ಲಿ ನಾವು ತಿಳ್ಕೊಳ್ಬೇಕು. ಕ್ಷೇತ್ರ ಅದು ಯಾವುದಿದೆ, ಅದು ಹೇಗೆ ವಿಕಾರ ಆಗ್ತದೆ, ಅದು ಎಂಥದ್ದು ನಿಜವಾಗಿ, ಅದನ್ನೆಲ್ಲ ಸರಿ ಕೇಳಬೇಕು ಅಂತ ಹೇಳ್ತಾನೆ. ಆಮೇಲೆ ಅವರೇ ಜಾಗೃತ ಮಾಡ್ತಾರೆ. ನೋಡ್ಮಾರ ಇದು ಹೇಳಲಿಕ್ಕೆ ಕಷ್ಟ. ಋಷಿಬೀರು ಬಹುತೇಕ ಒಂದೊಂದರಲ್ಲಿ ಒಂದೊಂದು ರೀತಿ ಹೇಳ್ತದೆ. ಈ ಬ್ರಹ್ಮಸೂತ್ರ ಇತ್ಯಾದಿಗಳಲ್ಲೆಲ್ಲ ಬೇಕಾದಷ್ಟು ಹೇಳ್ತದೆ, ಕಾರಣವನ್ನು ಹೇಳ್ತದೆ, ಅದನ್ನು ಹೇಳ್ತದೆ. ಆದ್ರಿಂದ ನಾನದನ್ನು ಸಂಕ್ಷೇಪವಾಗಿ ಈಗ ಹೇಳ್ತೇನೆ. ಅದರದ್ದು ಸಾರ ಭಗವದ್ಗೀತೆಯ ಉಪನಿಷತ್ತಿನ ಸಾರ, ಕ್ಷೇತ್ರಜ್ಞರ ಬಗ್ಗೆ ತುಂಬಾ ಇರುವಂತಹ ಎಲ್ಲದರಲ್ಲಿರುವಂತಹ ಸಾರ ಇದು. ಈಗ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ 5 ಮಹದ್ಭೂತಗಳು, ಪ್ರತ್ಯಾಪ್ತೇಜವಾಯು ಆಕಾಶ ಮಹದ್ಭೂತ ಅಂತ ಹೇಳಿದ್ರೆ. ಬಹುಶಃ ಇದು ನಾನು ಹೇಳಿದ್ರೋ ಏನೋ ಗೊತ್ತಿಲ್ಲ, ಮಹದ್ಭೂತ ನಮಗೆ ನೋಡ್ಲಿಕ್ಕೆ ಸಿಗುವುದಿಲ್ಲ, ನೀರು ನಿಮಗೆ ನೋಡ್ಲಿಕ್ಕೆ ಸಿಗುವುದಿಲ್ಲ. ಅದು ಪಂಚೀಕರಣ ಆಗಬೇಕು ಅಂತ. ನೀರು ಅಂತ ನೀವು ಏನು ಹೇಳ್ತೀರಾ ಅದರಲ್ಲಿ 5ರಲ್ಲಿ 4 ಅಂಶ ಆಪ್, ತತ್ವ. ಆಪ್ ಎಂಬುದು ಪೃಥ್ವಿ ಎಂಬುದು ಇದೆಲ್ಲ ಅದು ತತ್ವ ಮಾತ್ರ, ಅದು ನೋಡ್ಲಿಕ್ಕೆ ಸಿಗುವುದಿಲ್ಲ. ಅದಕ್ಕೆ ಈ ಮತ್ತೊಂದು ಅಂಶದಲ್ಲಿ 4 ಕೂಡ, ಯಾವುದು ಆಪ್ ತತ್ವದಲ್ಲಿ ಪೃಥ್ವಿ, ಆಕಾಶ, ವಾಯು, ತೇಜ 4 ಸೇರಿದ್ರಿಂದ ಅದೇನಾಗ್ತದೆ, ಜಲವಾಗಿ ನಮಗೆ ಕಾಣ್ತದೆ. ನಮಗೆ ಬಿಸಿನೀರು ಅದು ಇದು ನೀರಿನ ವಾಸನೆ ಎಲ್ಲ ಬರ್ತದೆ. ವಾಸನೆ ಬರಲಿಕ್ಕೆ ನೀರಿನಲ್ಲಿ ಸಾಧ್ಯವೇ ಇಲ್ಲ. ಅದು ಯಾವ ತತ್ವ ಸೇರಿದೆ ಅದರಲ್ಲಿ? ಪೃಥ್ವಿ ತತ್ವ. ಅದರಲ್ಲಿ ಉಷ್ಣ ಶೀತ ನನಗೆ ನೀವು ಎಷ್ಟು ತಪ್ಪಾಯ್ತು ಗೊತ್ತುಂಟು. ಸೆಕೆ ಆಗುವಾಗ ತಂಪು ಇಲ್ಲ, ಉಷ್ಣವಿಲ್ಲ. ಅದು ಯಾವ ತತ್ವ ಸೇರಿದೆ ಅದರಲ್ಲಿ? ತೇಜಸ್ಸಿನ ತತ್ವ ಸೇರಿದೆ. ಆದ್ರಿಂದಲೇ ನಾವು ಬಾಯಲ್ಲಿ ಹೇಳ್ತೇವೆ ಪಂಚವ್ಯಾಪ್ತೇಜವಾಯು, ಅದು ದೇಹದಾರಿಗೆ ಅದರ ದರ್ಶನ ಇಲ್ಲ. ದೇವರ ದರ್ಶನ ಹೇಗೆ ಆಗುವುದಿಲ್ಲ ಅದು ಹಾಗೆ ಆಗುವುದಿಲ್ಲ. ಅದನ್ನು ತುಂಬ ಪಂಚೀಕರಣ ಅದರಲ್ಲಿ ಇನ್ನೊಂದು 2-3 ರೀತಿಯಲ್ಲಿ ಹೇಳ್ತಾರೆ. ಅದನ್ನು ಬೇಕಾದಷ್ಟು ವಿಸ್ತಾರವಾಗಿ ಹೇಳಿದೆ, ಅದು ಸಾಕು. ಆಮೇಲೆ ಅದಿದ್ರೆ ಸಾಕ, ಇಂದ್ರಿಯಗಳಿವೆ. ನಮಗೆ 5 ಸಾಕು. ಇನ್ನು ಹೆಚ್ಚು ಉಂಟಾ ಕಡಿಮೆ ಉಂಟಾ? ಕೆಲವು ಜೀವಿಗಳಲ್ಲಿ ಕಡಿಮೆ ಉಂಟು, ಕೆಲವು ಇಂದ್ರಿಯಗಳೇ ಇಲ್ಲ, ಕೆಲವು ಕಣ್ಣೇ ಇಲ್ಲ, ಈ ಕ್ರಿಮಿಗಳೆಲ್ಲ ಕೆಲವರೆಲ್ಲ. ಆದ್ರಿಂದ ನಮ್ಗದನ್ನು ನಾವು ತಿಳಿಯುವ 5 ಇಂದ್ರಿಯಗಳಿವೆ. ಎಲ್ರಿಗೂ ಇವೆ ಅಂತೇಳಿ ಪುನಃ ನಾವು ಜಗಳ ಮಾಡೋದು ಬೇಡ. 5 ಇಂದ್ರಿಯಗಳಿವೆ, ಅದಕ್ಕೆ ತತ್ವ ಇದೆ. ಆ ಇಂದ್ರಿಯಲ್ಲಿ ಅದೇ ಈಗ ಜನರ ಹತ್ರ ಮಾತಾಡ್ತೀವಿ, ಅದಕ್ಕೆ ಮಾತು ಕೇಳಬಾರ್ದು, ಮಾತಾಡಬಾರ್ದು, ಬಾಯಿ ಮುಚ್ಚಿಕೊಳ್ಬೇಕು. ಮೂಗು ಮುಚ್ಚಿಕೊಂಡ್ರೆ ಮಾತಾಡಬೇಕು, ಅದು ಆಗ್ತದೆ ಅಂತೇನು. ಕಣ್ಣು ಮುಚ್ಚಿಕೊಳ್ಳೋದು, ಇದೆಲ್ಲ ಇಂದ್ರಿಯಗಳನ್ನು ಅದನ್ನು ಸಣ್ಣಂದ್ರಲ್ಲಿ ಹಾಗೆ ಪಾಠ ಮಾಡಿದ್ರೆ ಸುಲಭದಲ್ಲಿ ಅರ್ಥ ಆಗುತ್ತೆ, ಇಲ್ಲರಿ ಗೊತ್ತಾಗಲಿ. ಇಂದ್ರಿಯ ಗೋಚರ ಕಣ್ಣುಂಟು, ಏನಾಗ್ತದೆ? ರೂಪ ಗೋಚರ ಆಗ್ತದೆ ಅಷ್ಟೇ. ಶಬ್ದ, ಸ್ಪರ್ಶ, ರಸ, ಎಂತ ಅಡಿಗೆಯನ್ನು ನೋಡಿದ್ರೆ ಕಣ್ಣಿನಿಂದ ಆಗುವುದಿಲ್ಲ. ಆಗ ಏನಾಗಿದೆ ಅಂತ ಹೇಳಿದ್ರೆ ಮೂಗ ಎಂಥದೋ ವಾಸನೆ ಅಂತಂದಿತ್ತು. ಆಗ ನಾಲಿಗೆಯಲ್ಲಿ ಅಲ್ಲಿಯೇ ಇದು ಆಗ್ಬೋದು, ರಸದ ಅನುಭವ ಅಥವಾ ಸ್ನಾವಾಸ ನಾಲಿಗೆಯಲ್ಲಿ ನೀರು ಬರ್ಬೋದು ಒಳ್ಳೆಯದು. ಅದರಿಂದ ಆಯಾಯ ಇಂದ್ರಿಯಗಳು ಅದನ್ನು. ಆಮೇಲೆ ಅದರ ಹಿಂದೆ ಇನ್ನೊಂದು ಆಗಿದ್ದಾನೆ ಮನಸ್ಸು. ಅಲ್ಲಿ ಮನಸ್ಸು ಎಂತದ್ದು ಮಾಡ್ತದೆ? ಇಚ್ಛಾ, ದ್ವೇಷ, ಬೇಕು ಬೇಡ, ಬಯಸುವುದು, ಇದು ಇಲ್ಲಿ ಅಡಿಗೆದೆಲ್ಲ ಮಾಡಿದೆ, ಅದು ನಮಗೆ ಬೇಕು, ಅದು ಹೆಚ್ಚಾಗಿ. ಒಂದು ಉದಾಹರಣೆ, ಇದೆಲ್ಲ ಹಾಗೆ. ಇದು ಹುಡುಗಿಯ, ಇದು ಹುಡುಗನ, ಇದು ಸೈಟ, ಇದು ಜಾಗವ, ಇದು ಮನೆಯ, ಎಲ್ಲಿ ಬಂದ್ರು ಯಾವುದು ಇಚ್ಛಾ ದ್ವೇಷ, ಅದು ಮನಸ್ಸು. ಬೇಡವಾರ ಅಂತ ಹೇಳುದು ಯಾರು? ಈ ಇಂದ್ರಿಯಗಳು ಅಲ್ಲ, ಇವನು ಅಲ್ಲ, ಯಾರು ಅಲ್ಲ, ನಿಜವಾದ ಆತ್ಮನೂ ಅಲ್ಲ, ಅದು ಮನಸ್ಸು. ಹೌದು, ಇದು ಬೇಕು ಅಂತ ಕಾಣ್ತದೆ, ನಿನ್ನ ಹತ್ರ ಎಷ್ಟೊಂದು ನೋಡುದು ಅಂತ ಹೇಳ್ತದೆ ಬುದ್ಧಿ. ಬುದ್ಧಿ ಏನ್ ಮಾಡ್ತದೆ? ಹೌದು, ಅದು ತಿನ್ಬೇಕು, ಹೌದು, ನಿನ್ನ ಹತ್ರ ದುಡ್ಡಿಲ್ಲದೆ ತಿನ್ಲಿಕ್ಕೆ ಆಗ್ತದ ಅಥವಾ ತೆಗೆದುಕೊಳ್ಳಿಕ್ಕೆ ಆಗ್ತದ? ನನಗೆ ಒಳ್ಳೆ ಮನೆ ಆಗ್ಬೇಕು, ಆದ್ರೆ ಮೊದಲೇ ಬುದ್ಧಿ ಏನು ಹೇಳ್ತದೆ? ಸಾಲ ಮಾಡಿ ಮತ್ತೆ ಇದೆಲ್ಲ. ಅದನ್ನೇ ನಾವು ಯಾಕೆ ನಾವು ಸ್ವಲ್ಪ ವಿವರಿಸೋದು ಅಂತ ಹೇಳಿದ್ರೆ, ನಮ್ಮ ಈ ವ್ಯಾವಹಾರಿಕವಾಗಿ ನಾವು ಸರಿದೆಲ್ಲ ಇಲ್ಲಿ ಒಂದೊಂದರಲ್ಲಿ ನಾವು ಏನಾಗ್ತೇವೆ, ಒಂದೊಂದೊಂದೊಂದು ಸರಿಯಾಗಿ ಎಲ್ಲವನ್ನು ಸರಿಯಾಗಿ ಉಪಯೋಗಿಸಿದ್ರೆ ನಮಗೆ ವ್ಯವಹಾರದಲ್ಲಿ ದೋಷವೂ ಇಲ್ಲ,
ಅಶುಚಿ ಇಲ್ಲ, ನಾವು ಬಂಧಿತರಾಗುವುದು ಇಲ್ಲ. ಇದನ್ನೆಲ್ಲ ಉಪಯೋಗಿಸಬೇಕು. ಹಾಗೆ ಇಂದ್ರಿಯಾಣಿ, ಇಚ್ಛಾ, ದ್ವೇಷ, ಸುಖ ದುಃಖ. ಸುಖ ದುಃಖ ಬುದ್ಧಿ ಇದ್ದಲ್ಲ, ಮನಸ್ಸಿದ್ದು. ಕೆಲವು ಸಲ ಬುದ್ಧಿ ಆಗ್ತದೆ. ಎಷ್ಟು ಸಾಲ ಉಂಟು ಅಂತ ಹೇಳಿದ ಕೂಡ ಆ ಬುದ್ಧಿಯಿಂದ ಇವರಿಗೆ ದುಃಖ ಆಗ್ತದೆ. ಅವರಿಗೆ ನೀವು ಸಾಲ ಮಾಡಿ ಆಗಿದೆ, ಇನ್ನೇನು ಹಾಗೆ ಮಾಡೋದು ಆಗೋದಿಲ್ಲ. ಒಬ್ಬ ಮೊನ್ನೆ ಸೂಸೈಡ್ ಮಾಡಿಕೊಂಡು ಇದನ್ನು ನನ್ನ ಮೇಲೆ ಬೀಳಲಿಕ್ಕೆ ಸಾಧ್ಯ ಇಲ್ಲ. ಅದು ಬುದ್ಧಿ ಅವನನ್ನು ಸಾಯುವ ಹಾಗೆ ಮಾಡಿ. ಅವನಿಗೆ ಬೇರೆ ಏನಾಗಲಿಲ್ಲ, ಒಳ್ಳೆ ಬಾಡಿ ಇತ್ತು, ಎಲ್ಲ ಇತ್ತು. ಇಷ್ಟು ಲಕ್ಷ ಸಾಲ ಆಗಿದೆ, ಅವನ ಮೂಲ ಎಂಥದ್ದು ಇಲ್ಲ. ಏನು ಮಾಡಿದ? ಅದು ಬುದ್ಧಿ ಅವನನ್ನು ಸಾಯಲಿಕ್ಕೆ ಬರ್ತದೆ. ಕೆಲವು ಸಲ ಮನಸ್ಸು, ಇನ್ನು ದೇಹವೇ ಇನ್ನು ಬದುಕಲಿಕ್ಕೆ ಆಗುವುದಿಲ್ಲ ಹೇಳಿರ್ತದೆ, ಇನ್ನು ಬದುಕುದು ಬೇಡವಾರ ಅಂತ ಹೇಳ್ತದೆ. ಎಲ್ಲವೂ ಸಹಜವೇ, ಆದರೆ ಅದು ಉಪಯೋಗಿಸುವವನ ಗುಣದೋಷದ ಮೇಲೆ ಉಂಟುಗೊಂಡುಂಟು. ಅದಲ್ಲೆಲ್ಲ ಈ ದುಃಖ, ಇದು ಸಂಘಾತಗಳು, ಅದ ಇದ ಸಂಶಯ, ಇದೆಲ್ಲ ಸಂಶಯಕ್ಕಾಗುವ ಯಾರು ಬೇಕು? ನಮಗೆ ಶಾಸ್ತ್ರ ಬೇಕು. ಇವತ್ತು ಮಾಡಬೇಕಾ ಬೇಡ, ಇವತ್ತು ಒಳ್ಳೆಯದುಂಟ ಇಲ್ಲೋ ದಿವಸ, ಇದನ್ನು ಕೇಳಬಹುದು, ಕೇಳಬೇಕು ಹೇಳ್ತಾರೆ. ನೀನೇ ನಿರ್ಣಯ ಮಾಡಬೇಡ ಅಂತ ಹೇಳ್ತಾರೆ. ಅದಕ್ಕೆ ಜ್ಯೋತಿಷ್ಯ ಬಹಳ ಚೆಂದ ಆಗುತ್ತೆ. ತಾರಾವರು ನೋಡುವುದು, ಎಲ್ಲ ನೋಡುವುದು. ಏತತ್ ಕ್ಷೇತ್ರ, ಇದೆಲ್ಲ ಕ್ಷೇತ್ರ. ಬುದ್ಧಿಯು ಕ್ಷೇತ್ರ ಅಂತ ಹೇಳಿದಾಗ ಅದು ಯಾರದು ಕ್ಷೇತ್ರಜ್ಞ? ಅದು ನಾನು ಅಂತ ಹೇಳಿದ. ನಾನು ಅಂದ್ರೆ ಯಾರು? ಆತ್ಮ. ಅದೇ ಅಲ್ಲಿಗೆ ನಾವು ಸರಿಯಾಗ್ತದೆ. ಆತ್ಮ ಅಂದ್ರೆ ಯಾರು? ಈಗ ನಾವು ಪರಮಾತ್ಮನನ್ನು ಬಿಟ್ಟು ಸ್ವಲ್ಪ ಕೆಳಗೆ ಬರಬೇಕು, ಜೀವಾತ್ಮ. ಈಗ ನನ್ನ ವ್ಯವಹಾರವನ್ನೆಲ್ಲ ನೋಡುವುದು ಯಾವುದು? ಜೀವಾತ್ಮ. ಜೀವಾತ್ಮ ಪರಮಾತ್ಮ ಬೇರೆ ಅಲ್ಲ ಅಂತ ಹೇಳುವಂತ ಮತ್ತೆ ಅಲ್ಲಿಗೆ ಹೋಗ್ಬೇಕು ನಾವು. ಈಗ ಸದ್ಯಕ್ಕೆ ಜೀವಾತ್ಮ. ಅಲ್ಲಿಂದ ಬೇರೆ ಹೋಗ್ಬೇಕಾದ್ರೆ ಪುನಃ ಪರಮಾತ್ಮನ ದರ್ಶನ ಮಾಡಬೇಕು. ಬುದ್ಧಿ ಅಲ್ಲ ಯಾವುದು? ಇದನ್ನೆಲ್ಲವನ್ನು ಉಪಯೋಗಿಸಿದ್ದೋ, ಇದನ್ನೆಲ್ಲವನ್ನು ಮಾಡಿದ್ದೋ, ಉಪಯೋಗ ಮಾಡದೇ ಇದ್ದದ್ದೋ, ದುರುಪಯೋಗ ಮಾಡಿದ್ದೋ, ನಿರುಪಯೋಗ ಮಾಡಿದ್ದೋ ಯಾರು? ಜೀವಾತ್ಮ ಅಂತ ಹೇಳಿ ನಾವು ಹೇಳ್ತೀವಿ. ಹಾಗಂತೇಳಿ ಜೀವಾತ್ಮ ಅಲ್ಲ ಅಂತ ಪುನಃ ಹೇಳ್ತಾರೆ. ಅದಲ್ಲ. ಇದು ಕೊಳೆ ಆದದ್ದು ಬಟ್ಟೆ ಅಲ್ಲ, ಅದು ಎಂಥದವನ್ನೆಲ್ಲ. ಆಗ ಶುಚಿ ಎಂಬ ಶಬ್ದದಲ್ಲಿ ಬಂದದ್ದು, ಅದು ಶುಚಿ, ಆ ಶುಚಿ ಏನೂ ಇಲ್ಲ. ಅದು ನಿಜವಾಗಿ ಪರಮಾತ್ಮನೇ. ಆದರೆ ಅದು ಹಾಗೆ ಏನಾಗ್ತದೆ, ಇವುಗಳದ್ರೆಲ್ಲದ್ರಿಂದ ಇವುಗಳ ಸಂಸರ್ಗದಿಂದ ಹಾಗೆ ಕಾಣ್ತದೆ. ಹಾಗೆ ಕಾಣೋದು ವಿನಃ ಅದಕ್ಕೆ ಶುಚಿ ಅಶುಚಿ ಇಲ್ಲ. ಅದಕ್ಕೆ ಆದರೆ ನಮಗೆ ಅಶುಚಿ ಆದ ಹಾಗೆ ಕಾಣ್ತದೆ. ಆಗ ಅದನ್ನೇನು ಮಾಡಬೇಕು? ಶುಚಿ ಮಾಡಬೇಕು. ಶುಚಿ ಮಾಡಲಿಕ್ಕೂ ಅದರದ್ದೇ ಇದುಂಟು. ಈಗ ಬಟ್ಟೆಯನ್ನು ಶುಚಿ ಮಾಡುವುದು, ಮನಸ್ಸನ್ನು ಶುಚಿ ಮಾಡುವುದು ಒಂದೇ ಅಲ್ಲ. ಮುಖವನ್ನು ತೊಳೆಯುವುದು, ಹಲ್ಲನ್ನು ತೊಳೆಯುವುದು ಒಂದೇ ಅಲ್ಲ. ಶುಚಿ ಮಾಡುವಂತಹದ್ದು ವಿಧಾನಗಳು ಬೇರೆ. ಶುಚಿ ಮಾಡಲಿಕ್ಕೆ ನಮಗೆ ಪುನಃ ಅದನ್ನು ದಾರಿ ಉಂಟು, ಅದನ್ನು ನೋಡಿಕೊಳ್ಬೇಕು. ಈಗ ಸಾಧನೆ ಎಂಬುದೇ ಶುಚಿ ಮಾಡುವಂತಹ ದಾರಿ. ಈಗ ಆತ್ಮವನ್ನು ಶುಚಿ ಮಾಡುವ ದಾರಿ ಸಾಧನೆ. ಸರಳವಾದ ಹಲ್ಲನ್ನು ಉಜ್ಜುವುದು ಎಂಬುದು, ಈ ಆತ್ಮೋದ್ಧಾರ ಎಂಬುದು ಒಂದೇ ರೀತಿಯ ಮಾತುಗಳು. ರೀತಿ ಮಾತ್ರ. ಹಲ್ಲನ್ನು ಉಜ್ಜಿದಾಗ ಆತ್ಮೋದ್ಧಾರ ಆಗುವುದಿಲ್ಲ, ಅಥವಾ ಮೈಯನ್ನು ಶುದ್ಧ ಮಾಡಿದಾಗ ಆಗುವುದಿಲ್ಲ, ಇತ್ಯಾದಿಗಳನ್ನು ತಿಳ್ಕೊಳ್ಬೇಕು. ಹಾಗಾದ್ರೆ ಇದು ಕ್ಷೇತ್ರ. ಈ ಕ್ಷೇತ್ರ ಇದನ್ನೇನು ಮಾಡಬೇಕು ಅಂತ ಹೇಳಿದ್ರೆ, ಸರಿ ಮಾಡುವಂತಹದ್ದಕ್ಕೆ ಹೋಗುವಾಗ ಪುನಃ ನಾವು ಬರುವುದೆಲ್ಲಿಗೆಂದು ನಾವು ಹೇಳಿದ್ದೇನೆ, ಅಮಾನಿತ್ವ, ನಾನು ಎಂಬುದಂತ ಅಹಂಕಾರವನ್ನು ಕಡಿಮೆ ಮಾಡು, ಬಿಡು. ಅದಂಬತ್ವ. ಇವತ್ತು ಅವರು ಬರ್ತಾರೆ, ನಾನು ಒಳ್ಳೆ ಡ್ರೆಸ್ ಮಾಡೋದು, ಅದು ಬೇಡ ಡ್ರೆಸ್ ಮಾಡ್ತಾ ಎಲ್ಲ ಒಂದೇ ರೀತಿ ಇರುವುದು ಒಂದು ಸಾಧನೆ ಅಲ್ವ. ಎಲ್ಲಿ ಹೋಗುವಾಗಲೂ ಒಂದೇ ರೀತಿ ಡ್ರೆಸ್ ಮಾಡೋದು. ನಮ್ಮಲ್ಲಿ ವಾಸ್ತವ್ಯದಲ್ಲಿ ಅದೆಲ್ಲ ಇತ್ತು ಮಾರು. ನನ್ನನ್ನು ಯಾರು ಗುರ್ತಿಸ್ತಿದ್ರು. ಈಗ ನಾನು ಸ್ವಲ್ಪ ಬದಲಾಯಿಸ್ತೇನೆ. ಒಂದು ಖಾದಿ ಅಂಗಿ, ಬಿಳಿ ಇದು ನಾನು ಎಲ್ಲಿ ಹೋದಾಗ ನನ್ನನ್ನು ಲೆಕ್ಚರರ್ ಅಂತ ಹೇಳಿದ್ರೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಡ್ರೆಸ್ ಮಾಡಿ ಅದನ್ನು ಉದಾಹರಣೆಗೆ ಹೇಳಿದಷ್ಟೇ. ನಮ್ಮತ್ವ ಇಲ್ಲ, ಅದು ನಮ್ಮ ದೋಷವೇ ಆಗಿರ್ಬೋದು, ಎಲ್ಲಿ ಬೇಕಾದ ಹಾಗೆ. ಆದರೆ ಬೇರೆಯವರನ್ನು ಮೆಚ್ಚಿಸ್ಲಿಕ್ಕೆ ಮಾಡುದು, ನಮ್ಮ ಕಲೆಗಳೆಲ್ಲ ಎಲ್ಲಿ ನಾಶ ಆಗ್ತಾ ಇವೆ, ಬೇರೆಯವರನ್ನು ಮೆಚ್ಚಿಸಲಿಕ್ಕೆ ನಮ್ಮ ಆಚಾರ. ರಂಗನಾಥ ಬಂದಾನೆ ಜಾಗೃತವಾಗಬೇಕು, ಇಲ್ಲದಿದ್ರೆ ಏನು ಮಾಡಬೇಕಾಗ್ತದೆ. ಇದೆಲ್ಲವೂ ಯಾವುದರ ಬಂತ ಸ್ವರೂಪ? ಡಂಬನ. ಬೇರೆಯವರಾಗಿ ಬೇರೆಯವರ ತುಂಬ ಅದಮ್ಮಿತ್ವ. ಹಿಂಸೆ ಆಗಬಾರ್ದು. ಈಗ ಅವನು ಹೋಗಬೇಕು ನಮ್ಮ ಮನೆಯಿಂದ, ಹಿಂಸೆ ಮಾಡಿ ಕುತ್ತಿಗೆ ಕೈ ಹಾಕಿರುವುದು ಬೇಡ. ಅವನಿಗೆ ಕೂತ್ಕೊಳ್ಳೋದಾಗ ಮಾಡಿದ್ರೆ ಸರಿ. ಈಗ ನಾನು ಹೇಳಿದಾಗ ತಮಾಷೆ ಆಗ್ತದೆ. ಇನ್ನು ನಾವು ಈ ಕಾರ್ಯಕ್ರಮ ಶುರು ಮಾಡಿದ್ರೆ ಸಾಗೆ ಒಬ್ಬರಿಗೆ ಆಗ ಕಾಲ್ ಮಾಡ್ತಾರೆ. ನಾವು ಅವರಿಗೆ ನಾನು ಬೈಲಿಲ್ಲ.
ಅವ್ರಿಗೆ ಹೇಳ್ಕೊಂಡು ಹೋಗ್ತಾರೆ, ಅವರಿಗೆ ಕೆಲಸ ಇಲ್ಲ, ಅವರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ಕೊಂಡು ಹೋಗ್ತಾರೆ. ನಮ್ಗೆ ನಷ್ಟ ಇಲ್ಲಲ್ಲ, ನಮ್ಗೆ ನಷ್ಟ ಇಲ್ಲ, ನಮ್ಗೆ ನಷ್ಟ ಇಲ್ಲ, ನಮ್ಗೆ ಲಾಭವೇ, ನಮ್ಮ ಕೆಲಸ ನಮ್ಗೆ ಅವರನ್ನು ಕಳಿಸಿದಾಗ ಆಯ್ತು, ನಾವು ನೋವು ಮಾಡಿ ಕಳಿಸ್ಲಿಲ್ಲ, ಅವರು ನಮ್ಗೆ ಏನು ಮಾಡಿಕೊಂಡು ಹೋಗ್ತಾರೆ, ಅವ್ರಿಗೇನು ಕೆಲಸ ಇಲ್ಲ. ನನ್ನ ಮಾತು ಕೇಳಿಕೊಂಡು ಕೂತ್ಕೊಳ್ತಿದ್ರೆ ಒಳ್ಳೆದಿತ್ತು ಅಂತ ಎಣಿಸ್ಲಿಕ್ಕೂ ಸಾಕು, ಅದು ಬೇಡ ನಮ್ಗೆ. ಅದರಿಂದ ಈ ಏನು ಅಂತ ಹೇಳಿದ್ರೆ ಅಹಿಂಸೆ ಎಂಬುದು ಅಲ್ಲಿ ಇರುವುದು. ಕೆಲಸ ಆಗಬೇಕು, ನೋವು ಮಾಡಿ ಮಾಡಬಾರ್ದು, ನಮ್ಮ ಕೆಲಸ ಆಗಬೇಕು. ಅಹಿಂಸೆ, ಶಾಂತಿ, ತಾಳ್ಮೆ. ನಾವು ಎಲ್ಲಿಯೇ ಸಿಕ್ಕಿ ಬಿಡುದು, ತಾಳ್ಮೆ ತಪ್ಪುವುದರಿಂದಲೇ ಅಲ್ವ. ಹೌದು, ನಮ್ಮ ಮಾತು ಬರೋದು ಯಾಕೆ ತಡೆದುಕೊಳ್ಳಿಕ್ಕಾಗುದಿಲ್ಲ. ಅಥವಾ ಅರ್ಜುನನಿಗೆ ಆದದ್ದೇನು, ಇದೆಲ್ಲ ಆಯ್ತು, ಬಿಲ್ಲು ಹಿಡಿಯಲಿಕ್ಕೆ ಬರುವುದಿಲ್ಲ, ಅಲ್ಲಿ ತಾಳಿಕೊಳ್ಳಿಕ್ಕಾಗುದಿಲ್ಲ. ಯಾಕೆ? ಅವನಿಗೆ ಶಕ್ತಿ ಕಡಿಮೆ ಆಗ್ತದೆ. ಆ ಮನಸ್ಸಿನ ಉದ್ವೇಗದಿಂದ ಎಲ್ಲ ಬರ್ತದೆ. ಶಾಂತಿ, ಆರ್ಜವ ಅಂತ ಹೇಳಿದ್ರೆ ಸಹಜತ್ವ ಅಂತ. ಪ್ರಾಣಿಗಳಲ್ಲಿ ಸಾಕಷ್ಟು ಆರ್ಜವ ಇರ್ತದೆ, ಋತ ಅಂತ ಹೇಳ್ತದೆ. ಅದಾದ್ರೆ ಹಾಗೆ ಇರುವುದು. ಸೂರ್ಯನೇನಾದರೂ ಇವತ್ತು ಒಳ್ಳೆಯ ದಿವಸ ಅಂತೇಳಿ ಏನಾದರೂ ಒಳ್ಳೆಯ ರೀತಿಯಲ್ಲಿ ಮಾಡೋದಿಲ್ಲ, ಕೆಟ್ಟ ದಿವಸ ಅಂತೇಳಿ ಏನು ಮಾಡೋದಿಲ್ಲ. ಈ ಪ್ರಕೃತಿಯಲ್ಲಿ ಆರ್ಜವ ಉಂಟು, ನಮ್ಮಲ್ಲಿ ಏನುಂಟು, ಡಬ್ಬ, ಮಾರಿತ್ವ, ಇದೆಲ್ಲ ಉಂಟು. ಇದೇ ಅಶುಚಿ ಅಂತ. ಹೌದು, ಆತ್ಮ ಅಶುಚಿ ಅಂತ. ಸಹಜತೆ ಅಂದ್ರೆ ಈ ಜೀವಿ ಸಹಜವಾಗಿ ಬದುಕಿದ್ರೆ ಅಶುಚಿ ಇಲ್ಲ. ಈ ಮಣ್ಣು ಅಶುಚಿ ಇಲ್ಲ, ಅಷ್ಟು ಕೊಳಕು ಮಾಡಿದ್ದೀರಿ. ಒಂದು 15 ದಿವಸದ ನಂತರ ಹೋಗಿ ಬಿಸಿಲಿಂದಾಗ. ಈಗ ಮಳೆಗಾಲದವರೆಗೆ ಎಲ್ಲ ಭೂಮಿ ಕೊಳಕಾಗಿದೆ. ಮಳೆಗಾಲದಲ್ಲಿ ಎಲ್ಲ ಸಸಿಗಳು ಸತ್ತು ಹೋಗಿವೆ. ಅದು ಆರ್ಜವ, ಅದು ಸಹಜವಾಗಿ ಆಗ್ತದೆ. ನಾನು ಇವತ್ತಿನ ಯಾವುದೋ ಕೆಟ್ಟದ್ದನ್ನು ನೆನಪು ಮಾಡಿ ಉಳಿಸುವುದು ವಿನಃ ಅದು ಆಗಿದೆ ಹೋಗಿದೆ ಅಂತ ಹೇಳಿದ್ರೆ ನಮಗೆ ಸಂಬಂಧ ಇಲ್ಲ. ಮಲಭಾಗದಲ್ಲಿ ಮದ್ದು ಬಿಟ್ಟರೆ ನಾಳೆಗೆ ಅದು ಅಶುಚಿ ಇಲ್ಲ, ಅಶುಚಿ ಇಲ್ಲ. ಹೌದು, ನಾವು ಇಟ್ಟುಕೊಳ್ಳುವುದರಿಂದ ಅಲ್ವಾ ಅಶುಚಿ. ನಾವು ನೆನಪಿಟ್ಟುಕೊಳ್ಳುವುದು ಒಂದು. ಹೌದು, ಹಾಗಾದ್ರೆ ಕೆಟ್ಟದ್ದನ್ನು ಮಾತ್ರ ಅಂತಲ್ಲ, ಒಳ್ಳೆಯದನ್ನು ನಾವು ಮರೆತು ಬಿಡ್ಬೇಕು. ಹರ್ಷಾಮರ್ಷ, ಸುಖ ದುಃಖ ಎರಡು ಬರುವಾಗ ನಾವು ಅಂದ್ರೆ ಶುರುವಿಗೆ ಕೆಟ್ಟದನ್ನು ಮರೆತು ಬಿಡ್ಬೇಕು ಅಂತ ಹೇಳಿ ಶುರು ಮಾಡುವ. ಹೌದು, ನೋಡುವಾಗ ಎಲ್ಲಿ ನಿಲ್ಬೇಕು, ಕೆಟ್ಟದ್ದು ಒಳ್ಳೆದು ಎರಡು. ಹೌದು, ಅಂದ್ರೆ ಇಲ್ಲಿ ಅಶುಚಿ ಆಗುದು ಕೆಟ್ಟದ್ರಿಂದನೂ, ಅದನ್ನು ನೆನಪಿಟ್ಟುಕೊಳ್ಳುವುದರಿಂದಲೂ ಅಶುಚಿ ಆಗ್ತದೆ, ಒಳ್ಳೆಯದನ್ನು ನೆನಪಿಟ್ಟುಕೊಳ್ಳುವುದರಿಂದನೂ ಅಶುಚಿ ಆಗ್ತದೆ. ಒಂದು ಕಡೆಗೆ ಒಳ್ಳೆದ್ರಿಂದ ಹೆಚ್ಚು ಅಶುಚಿ ಅಂತ ಹೇಳುದು. ಸ್ವರ್ಗಾಕಾಂಕ್ಷೆಯೇ ದೊಡ್ಡ ಅಪರಾಧ ಅಂತ ಹೇಳುದು. ನನಗೆ ಸುಖ ಬೇಕು ಅಂತೇಳಿ ಬಯಸುವುದೇ ಇದು. ದುಃಖ ಬೇಡ ಅಂತ ಬಯಸುವುದಕ್ಕಿಂತಲೂ ಸುಖ ಬೇಕು ಅಂತ ಬಯಸುವುದೇ ಹೆಚ್ಚು ಬಂಧನಕಾರಿ. ನಮ್ಮ ಎಲ್ಲ ವ್ಯವಹಾರಗಳಲ್ಲಿ ಸುಖ ಬೇಕು ಅಂತ ಬಯಸಿಕೊಂಡು ನಾವು ಮಾಡುದು. ನಮ್ಮ ಕರ್ಮಗಳಲ್ಲಿ ಅದು ಮಾಡಿದ್ರೆ ಸುಖ ಆಗ್ತದೆ, ಇದು ಅದು ಬಂಧನ, ಹೆಚ್ಚು ಬಂಧನಕಾರಿ. ಸುರುವಿಗೆ ಮಾತ್ರ ಅದು ಹೇಳಬಾರದು, ಕೆಟ್ಟದನ್ನು ಬಿಡಬೇಕು ಅಂತ ಅಷ್ಟೇ ಹೇಳಿದ್ರೆ ಸಾಕು. ಮತ್ತೆ ಬೆಳೆದಾಗ ತನ್ನಷ್ಟೇ ಕಷ್ಟ ಆಗ್ತದೆ. ಕಷ್ಟಕ್ಕಿಂತಲೂ ಯಾವುದು ಅಪಾಯಕಾರಿ? ಸುಖ. ಬಡತನಕ್ಕಿಂತಲೂ ಯಾವುದು ಅಪಾಯಕಾರಿ? ಶ್ರೀಮಂತಿಕೆ. ಅಧಿಕಾರ ಇಲ್ಲದಿರುವುದಕ್ಕಿಂತಲೂ ಯಾವುದು ಅಧಿಕಾರ ಅಪಾಯಕಾರಿ. ಹಾಗಾದ್ರೆ ಏನು ಜ್ಞಾನ ಇಲ್ಲದಿರುವುದಕ್ಕಿಂತಲೂ ಜ್ಞಾನ ಅಪಾಯಕಾರಿ ಅಂತ ಹೇಳಿ, ಅಪಾಯಕಾರಿ ಅಂತ ಕಾಣುವುದೇ ವಿದ್ವಾಂಸರ ಬಗ್ಗೆ ನಮ್ಗೆ ಆಗಿರುವ ಶ್ರವಣ. ಅದು ಎಂತ ಜ್ಞಾನ? ಎಲ್ಲಿಯೋ ಅರ್ಧ, ಪೂರ್ಣ ಆದ್ರೆ ಇಲ್ಲ. ಕೊಡಪಾನದಲ್ಲಿ ಬಾಟ್ಲಿಯಲ್ಲಿ ಪೂರ್ಣ ತುಂಬಿದ್ರೆ ಅದು ಏನಾಗುದಿಲ್ಲ, ಅರ್ಧ ತುಂಬಿದ್ರೆ ಅಪಾಯಕಾರಿ. ಅದು ಅಂದ್ರೆ ಈಗ ಜ್ಞಾನವೂ ಹಾಗೆ, ಸಂಪೂರ್ಣ ಜ್ಞಾನ ಲಭಿಸಿದ್ರೆ ಅದು ತೊಂದರೆ ಇಲ್ಲ. ಆದ್ರಿಂದಲೇ ಹೆಚ್ಚು ಓದುವುದು. ಓದಿಯು ಅಲ್ಲ, ಅರಗಿಸಿಕೊ. ತಿನ್ನುವುದು ನಾಳೆ ಹೊಟ್ಟೆ ನೋವಾಗ್ತದೆ, ಅರಗುವಷ್ಟೇ ತಿನ್ಬೇಕು, ಬೇಕಾದನ್ನು ಮಾತ್ರ. ಆದ್ರೆ ಜ್ಞಾನ ಅಪಾಯಕಾರಿ ಅಂತ ಹೇಳಿದಾಗ, ಸುರುವಿಗೆ ಹೇಳಿದಾಗ ಇದೆಲ್ಲ ಬೇಡ ನಾವಿದೆ ಈಗ ಅರ್ಥ ಆಗ್ತಾ ಬರ್ತದಲ್ಲ. ಅದು ಎಲ್ಲವೂ ಹಾಗೆ, ಹರ್ಷ ಹರ್ಷ, ಅದು ಇದು ಎಲ್ಲ, ಸುಖ ದುಃಖ, ಬೇಕು ಬೇಡ, ಈ ದ್ವಂದ್ವ ಅತೀತ ಅಂತ ಆಗ ಹೇಳುವಾಗ ಅಷ್ಟು ಅರ್ಥ ಆಗ್ತದೆ. ಈಗ ಸ್ವಲ್ಪ ಅದು ಹೆಚ್ಚಾಗುತ್ತೆ, ಸುಲಭದಲ್ಲಿ ಅರ್ಥ ಆಗ್ತದೆ. ಪ್ರಾರ್ಥನೆ ಇದೆಲ್ಲ ಹೇಗೆ ಬರ್ತದೆ? ಆಚಾರ್ಯೋಪಾಸನ. ನನ್ನನ್ನು ಕರೆದು ಹೇಳಿದ್ರಿಂದ ಸ್ವಲ್ಪ ಸುಲಭ ಆಯ್ತಾ ಇಲ್ಲ? ಆಚಾರ್ಯ ಎಂಬುದು ದೊಡ್ಡ ಅರ್ಥ ಬೇಡ. ಆಚಿನೋತಿ ತತ್ವಮಿತಿ ಆಚಾರ್ಯ. ಈ ಪೂಜೆ ಮಾಡಬೇಕಾ ಬೇಡ, ಜಪ ಮಾಡಬೇಕಾ ಬೇಡ, ಇಬ್ಬರು ಮಾಡದಿದ್ದವರು ಕೂತ್ಕೊಂಡು ಬೈತಾ ಇರೋದ್ರಿಂದ ಲಾಭ ಇಲ್ಲ. ಮಾಡುವವನ ಹತ್ರ ಮಾಡಿ ಅದರಿಂದ ಏನಾಗ್ತದೆ ಅಂತ ಹೇಳಿ, ಆಮೇಲೆ ಮಾಡಬೇಕಾ ಬೇಡ ಅದು ಬೇಡ, ಅದು ನಿಮಗೆ ಬಿಟ್ಟ. ಅವನ ಹತ್ರ ಉಪಾಸನೆ ಮಾಡಿದ್ರೆ ನಿಮಗೆ ಬೇಕು ಬೇಡ ಅಂತ ತಿಳಿಯುತ್ತದೆ. ಈಗ ಸಾಧ್ಯ ಉಂಟು, ಸಾಧ್ಯ ಇಲ್ಲ ಅಂತ ಹೇಳ್ತದೆ. ಈ ಸಂಧ್ಯಾವಂದನೆಗೆಲ್ಲ ನಾನು ಪಾಠ ಕೊಡ್ತೇನೆ.
ನಿಮಗೆ ಎಷ್ಟು ಪುರುಸೋತ್ತುಂಟು ಮೊದಲು ಹೇಳಿ 5 ಮಿನಿಟ್ ನೋಡಿ ಮಾಡಿ. ರಜೆಯ ದಿವಸ ಪುರುಸೋತ್ತುಂಟು ನೋಡಿ ಇಷ್ಟು ಮಾಡಿ. ಈಗ ಸರಿಯಲ್ಲ, ಅದು ಆಚಾರ್ಯ ತತ್ವ. ನಾನು ಅಂತ ಹೇಳುವಾಗ ಕೆಲವರು ನನಗೆ ಬೈತಾರೆ, ನೀವು ಅಹಂಕಾರ ಅಲ್ಲ. ಉದಾಹರಣೆ ಕೊಡುವಾಗ ನಾನು ಮತ್ತೆ ಯಾವುದನ್ನು ಬಿಡಿ, ಅದು ಆಚಾರ್ಯ. ಅದು ಪುರೋಹಿತರು ಬೈಯುವುದೇ, ಜವಾಬ್ದಾರಿ ಅಲ್ಲ. ನರಕ ಹೋಗ್ಬೋದು, ನೀನು ದೇವಸ್ಥಾನಕ್ಕೆ ಬರುವುದಿಲ್ಲ, ನರಕ ಹೋಗ್ಬೋದು. ದೇವಸ್ಥಾನಕ್ಕೆ ಹೋಗ್ಬೇಕಾಗಲ್ಲ. ಅದೇ ನಾನು ಚೆನ್ನ ಮಾಡಿದ ಶಿವರಾತ್ರಿ ದೇವಸ್ಥಾನಕ್ಕೆ ಹೋಗ್ಬೇಕಾ ಮನೆ ನಿನಗೆ ಎಲ್ಲಿ ಶಾಂತಿ ಸಿಗ್ತದೆ ಅಲ್ಲಿ. ಶಿವನಾಮ ಹೇಳಬೇಕಾ ಬೇಡ, ಹೇಳಿದ್ರಿಂದ ನಿಮಗೆ ಸಮಾಧಾನ ಆಗ್ತದೆ ಹೇಳು, ಇಲ್ಲದ್ರೆ ಬೇಡ. ಬಾಯಲ್ಲಿ ಒಂದು ಗಿಳಿ ಹಾಗೆ ಹೇಳಬೇಡ. ಅದು ಅವರವರ ಸ್ಥಿತಿಗೆ ಅದು ಇದು. ಅದಕ್ಕೆ ಆಚಾರ್ಯ ಅಂಥವರ ಉಪಾಸನೆ ಮಾಡಬೇಕು. ಸಿಗ್ತಾರೆ, ಸಿಗುವುದಿಲ್ಲ. ಹುಡುಕಿದ್ರೆ ಸಿಗ್ತಾರೆ. ಅದು ಇಂಗ್ಲಿಷ್ನಲ್ಲಿ ಇರ್ತದೆ ಅಂತ, ಹುಡುಕಿದ್ರೆ ಸಿಗುತ್ತದೆ, ಬೈಬಲ್ ಇರ್ತದೆ. ಹುಡುಕುವುದಂದ್ರೆ ಪ್ರಾಮಾಣಿಕವಾಗಿ ಇರಬೇಕು. ನಾವು ಎಲ್ಲೆಲ್ಲಿ ಹುಡುಕುವುದಂದ್ರೆ, ಈಗ ಯಾರಿಗೋ ಒಂದು ಸೂಜಿ ಬಿಸಾಡಿರುತ್ತೆ ಮನೆಯೊಳಗೆ, ಅಲ್ಲಿ ಕತ್ತಲೆ, ಅದಕ್ಕೆ ದಾರಿಯಲ್ಲಿ ಹೋಗಿ ಹುಡುಕ್ಲಿಕ್ಕೆ ಶುರುವಾಗ್ತದೆ. ದೀಪದ ಅಡಿಯಲ್ಲಿ ಎಂತ ಹುಡುಕುದು ಸೂಜಿ, ಅದು ಎಲ್ಲಿ ಬಿಸಾಡಿರ್ತದೆ ಅಲ್ಲಿ ಬಿಸಾಡಿ ಸಿಗ್ತದ. ಹುಡುಕಿರಿ ಅಂತೇಳಿ ಇಲ್ಲಿ ಕತ್ತಲೆಯಲ್ಲೇ ಕೈಯಲ್ಲಿ ಸಿಗ್ಬೋದು. ಹುಡುಕುವುದು ಸುಲಭವೋ ಕಷ್ಟವೋ ಅದಿಲ್ಲ. ಆಚಾರ್ಯಾದಿಗಳು ಗುರುಗಳು ಎಲ್ಲ ಸಿಗ್ತಾರೆ. ಆಚಾರ್ಯರು ಮಾಡಿ ಶೌಚ, ಪುನಃ ಶೌಚದ ಬಗ್ಗೆ ನಾವು ಹೇಳಿದ್ವಿ. ಶುಚಿ, ಅಶುಚಿ ಎಂಬುದನ್ನು ಮೊದಲು ತೆಗೆಲೇಬಾರಬೇಕು. ಅಹಂಕಾರಾದಿ ಅಶುಚಿಗಳಿದ್ದಾಗ ಇದು ಒಂದು ಬರುವುದಿಲ್ಲ. ಆಚಾರ್ಯನೂ ಇಲ್ಲ, ತತ್ವವೂ ಇಲ್ಲ ಇರ್ತದೆ. ಸ್ಥೈರ್ಯ ಆಗುವುದಿಲ್ಲ ಅಂತ ಹೇಳುವುದು ಸ್ಥಿರತೆ ಇಲ್ಲದಿರುವಂಥದ್ದು. ಒಂದು ಶುರು ಮಾಡಿದ ಮೇಲೆ ಎಲ್ಲ ಆಗು ಹೋಗೋ ಕೆಲಸ ಅಲ್ಲ, ಅದು ಸ್ಥೈರ್ಯ ಇಲ್ಲ, ಸ್ಥಿರತೆ. ಸ್ಥಿರ ಸ್ಥೈರ್ಯ, ಆತ್ಮವಿನಿಗ್ರಹ. ಇಲ್ಲಿ ಪುನಃ ನಾವು ಅದೇ ಅಲ್ಲಿಯಾಗಿ ಬರೋಣ. ಆತ್ಮನಿಗ್ರಹ ಮಾಡೋದು ಹೇಗೆ, ಆತ್ಮಸಂಯಮ ಹೇಗೆ ಅಂದರೆ, ಆತ್ಮ ಅಂದರೆ ನಾವೀಗ ಅನುಭವಕ್ಕೆ ಬರುವ ಜೀವಾತ್ಮ ಅಥವಾ ಇದರಿಂದ ಆವೃತವಾದಂಥ ಆತ್ಮ. ಲಾಟಾನು ಸರಿಯಾಗಿ ಬರಬೇಕಾದ್ರೆ ಅದರ ಹೊರಗಿನ ಗ್ಲಾಸನ್ನು ತೊಳೆಯಬೇಕು. ಹಾಗಾದ್ರೆ ಬೆಳಕು ಕಾಣಬೇಕಾದ್ರೆ ಇದು ಗಾಜು ತೊಳಿಬೇಕಾ? ಅಲ್ಲಿ ಹಾಗೆ. ಯಾಕೆಂದ್ರೆ ಅದರ ಆವರಣ ಇರುವುದರಿಂದ. ಇಲ್ಲಿ ಬೇಕಾ ಬೇಡ. ಬಲ್ಬನ್ನು ಕ್ಲೀನ್ ಮಾಡಬೇಕಾ ಬೇಡ. ಅಥವಾ ಇಲ್ಲಿ ಸ್ವಿಚ್ ಅನ್ನು ಸರಿ ಮಾಡಬೇಕಾ? ಎಲ್ಲವೂ ಏನು ಅಂತ ಹೇಳಿದ್ರೆ ಅದು ಯಾವ ಸ್ಥಿತಿಯಲ್ಲಿ ಉಂಟು ಎಂಬುದರಿಂದ ಇದು. ಅದರಿಂದಲೇ ಆತ್ಮ ಸಂಯಮ, ಆತ್ಮ ವಿನಿಗ್ರಹ ಇದೆಲ್ಲ ಶಬ್ದಗಳು ಅದು ಇರುವ ಸ್ಥಿತಿಯನ್ನು ಈ ಬಟ್ಟೆ ಇವತ್ತು ಒಗಿಬೇಕಾ ಬೇಡ? ದಿನನಿತ್ಯ ಅಲ್ಲಿ ಕವಾಟಿದ್ದು ಬಟ್ಟೆ ತೆಗೆದು ಒಗೆಯುದು. ಒಂದು ದಿವಸ ಆಯ್ತು ಒಗೆಯುವ. ಎಂಥದ್ದು ನಾನು ಹಾಕಿದ್ದೇನೆ, ಅದನ್ನು ಒಳಗಿಡಬೇಕಾದ್ರೆ ಒಗಿಬೇಕು ಕೊನೆ ಪಕ್ಷ. ನಾಳೆ ಸಹ ಹಾಕೋ ಇದನ್ನೇ ಅಂದ್ರೆ ಇಲ್ಲಿ ಮಾಡುವ, ಒಳಗಿಡುದು ಬೇಡ. ನಾಳೆ ಹಾಕಿ 2 ದಿವಸ ಹಾಕಿ ಒಗೆಯುವ, ಆಯ್ತು ಆಯ್ತು. ಆದ್ರೆ ಅಲ್ಲಿದ್ದದ್ದನ್ನು ಒಗೆಯುವುದು ಬೇಡ. ಇದು ಅಷ್ಟು ಅರ್ಥ ಆದ್ರೆ ನಮ್ಗೆ ತಮಾಷೆ ಆದ್ರು. ಆತ್ಮನಿಗ್ರಹ, ಆತ್ಮ ಆತ್ಮ ಅಂತ ಹೇಳುವಾಗ ಇದೆಲ್ಲ ಎಂಥದ್ದು ಹೇಳುದು ಅಂತ ಹೇಳೋಲ್ಲ. ಅಷ್ಟು ಎರಡನ್ನು ವ್ಯತ್ಯಾಸ ತಿಳ್ಕೊಂಡು ಬರಬೇಕು. ಇಂದ್ರಿಯಾರ್ಥೇಶು ವೈರಾಗ್ಯ ನನಗೆ ಇಷ್ಟ, ಆದರೆ ಅದು ಇಲ್ಲದಿದ್ರೆ ಏನಂತಂದ್ರೆ ಮಕ್ಕಳು ಕಟ್ಟಗಿದ್ದಾರೆ. ನನಗೆ ಇವತ್ತು ಅದು ಆಗಲೇಬೇಕು. ಅದು ನಮ್ಮಲ್ಲಿ ಪ್ರೌಢಿಮೆ ಇಲ್ಲದ್ದು. ಸಿಕ್ಕಿದ್ರೆ ಆಯಿತು, ಸಿಕ್ಕದಿದ್ರೆ ಬೇಡ. ಇಂದ್ರಿಯಗಳನ್ನು ಒಮ್ಮೆ ನಿಗ್ರಹಿಸ್ಲಿಕ್ಕೆ ಆಗುವುದಿಲ್ಲ. ಅದರ ಬಗ್ಗೆ ವೈರಾಗ್ಯ, ಮತ್ತೆ ಅಭ್ಯಾಸ, ಮತ್ತೆ ನಿಧಾನವಾಗಿ ಬಿಡ್ಲಿಕ್ಕಾಗ್ತದೆ. ಮತ್ತೆ ಸಿಕ್ಕಿದ್ದು ಸಾಕು. ಭಿಕ್ಷೆ ಔಷಧ ಮುಂಜಾನೆ ಬಟ್ಟೆ. ಹೌದು, ಅದು ರಾಮಕೃಷ್ಣ ಪರಮಹಂಸರದ್ದು ಒಂದು ಕಥೆ ಇತ್ತು. ತಂಬಾಕು ಬಿಡ್ಲಿಕ್ಕೆ ಅವರಿಗೆ ತಂಬಾಕು ತಿನ್ನುವ ಅಭ್ಯಾಸ ಇತ್ತು. ಅವರು ಮತ್ತೆ ಮತ್ತೆ ಯಾರಾದ್ರೂ ಕೊಟ್ರೆ ನಾನು ತಿಂತೇನೆ ಅಂತ ಹೇಳಿ ಅವರಿಗೆ ಅವರೇ ಒಂದು ತೀರ್ಮಾನ ಮಾಡಿಕೊಂಡ್ರು. ಅದು ಯಾರಾದ್ರೂ ಬಂದು ಎದುರುಗಡೆ ಕೂತಾಗ ಅವರು ಅವನನ್ನೇ ನೋಡುದಂತೆ, ಅವನು ಕೊಡುದಿಲ್ಲ. ಹೌದು, ಅವನು ಕೊಡುದಿಲ್ಲಲ್ಲ ಅಂತ. ಆಮೇಲೆ ಅದು ಅದೇ ರೀತಿಯಾಗಿ ಬಿಟ್ಟು ಹೋಯ್ತು ಅಂತ ಅವರು ಆ ವಚನವೇದ ಪುಸ್ತಕದಲ್ಲಿ ಇತ್ತು. ಅದರಲ್ಲಿ ಒಂದುಂಟು. ಮತ್ತೆ ಸಕ್ಕರೆ ತಿನ್ನುವುದರ ಬಗ್ಗೆ ನಂತರ ಬರಲಿಕ್ಕೆ ಇದೆಲ್ಲವೂ ಕಥೆಗಳು ನಮ್ಗೆ ತುಂಬಾ ಮಾರ್ಗದರ್ಶಕರು. ಇದೆಲ್ಲ ಮೈಲಿಗಲ್ಲಿಗಳು ಅಲ್ಲ, ಮೈಲಿಗಲ್ಲ, ಕೈಕಂಬಗಳು. ಎಲ್ಲ ಕತೆ ನಾವು ಕೇಳಬೇಕು, ಕೈಕಂಬ ಆಗ್ಬೇಕಷ್ಟೆ. ಅದು ನಮ್ಗೆ ನೇರವಾಗಿಲ್ಲ. ಅದನ್ನು ನನ್ನಲ್ಲಿ ನಾನು ಹೇಳಿಕೊಂಡ್ರೆ ಆ ಪುಡಿ ಹಿಡಿತಿತ್ತು ನಮ್ಮ ಒಬ್ಬರು ಎದುರು ಇಟ್ಕೊಂಡ್ರೆ. ಅದ್ರಲ್ಲಿ ಇದ್ರೆ ಮಾತ್ರ ನೀವು ಬಹಳ ಲೋಭಿ, ನಿಮಗೆ ಪುಡಿ ಹೇಳಬೇಕು, ದುಡ್ಡು ತೆಗೆದುಕೊಂಡು ಬರಬೇಕು. ಅದು ಮಾಡಲಿಲ್ಲ. ನಾನು ದುಡ್ಡು ಕೊಟ್ಟು ತೆಗೆದುಕೊಳ್ಳೇ ಇಲ್ಲ. ಅದು ಒಂದು ನನಗೆ ಲಾಭ ಅಲ್ವಾ. ಸಿಕ್ಕಿದಾಗ ಇದು ಮಾಡ್ತಿತ್ತು, ಮತ್ತೆ ಸಿಕ್ಕಲಿಲ್ಲ, ಬೇಕಿತ್ತು. ಅದು ಒಂದು ಹೆಜ್ಜೆ ಹೌದಲ್ವಾ. ನನಗೆ ಬೇಕೇ ಬೇಕು ಎಂದು ಹೇಳುವುದಕ್ಕೂ
ಬೇಕು ಎಂದು ಹೇಳುವುದಕ್ಕೂ ತುಂಬ ವ್ಯತ್ಯಾಸ ಉಂಟು. ಹೌದು ಹೌದು. ನನಗೆ ಇದೇ ಬಟ್ಟೆ ಆಗಬೇಕು, ಮಗು ತಂದೆ ತಾಯಿ ತಂದುಕೊಳ್ಳೋವರೆಗೆ ಹಾಗೆಯೇ ಮಾಡ್ತದೆ ಅಲ್ಲ. ಮತ್ತೆ ಅದರ ದುಡ್ಡಿನಲ್ಲಿ ಆಗುವಾಗ ಸ್ವಲ್ಪ ಜಾಗ್ರತೆ ಮಾಡ್ತದೆ, ಅದು ಅದಕ್ಕೆ ಇಷ್ಟು ಇಷ್ಟು ಇದು ಸಾಕು ಅಂತ ಹೇಳ್ತದೆ ಅಲ್ವಾ. ಇದೆಲ್ಲವೂ ವ್ಯಾವಹಾರಿಕವೂ ಆಧ್ಯಾತ್ಮವು ಒಂದಾಗುವಂಥ ಸಂಗಮ. ಆ ಇಂದ್ರಿಯಾರ್ಥೇಶು ವೈರಾಗ್ಯ, ಅನಹಂಕಾರ. ನಾನು ಏನು ಅಂತ ಗೊತ್ತುಂಟ, ಎಷ್ಟು ನಮಗೆ ಒಳ್ಳೆ ಖುಷಿ ಆಗ್ತದೆ ಅದು ಹೇಳುವಾಗ. ಅವನಿಗೆ ಗೊತ್ತಿದ್ದಿರಲ್ಲ, ಇವನಿಗೆ ಗೊತ್ತಿರೋದು. ನಾನು ಏನು ಮಾಡ್ತೇನೆ ಗೊತ್ತುಂಟ, ಅವನಿಗೆ ಗೊತ್ತಿಲ್ಲ. ಆಗ ಅವ ಆವೇಶದಿಂದ ಏನೇನೋ ಮಾಡ್ತಾನೆ. ಅದೇ ವೈರಾಗ್ಯ. ಇದು ಈ ಜನ್ಮದಿಂದ ಮೃತ್ಯುವಿನವರೆಗೆ ಒಂದೇ ಭಾವ ಅಭ್ಯಾಸ ಮಾಡು. ಇವತ್ತು ತಲೆ ಸಿಗುತ್ತದೆ, ಮಾಲಗುಮಾರ ರಾಜ್ಯ ಹಾಕುವಂತ. ನಮ್ಗೆ ಅದೊಂದು ಸ್ವಲ್ಪ ಇದು ರಜೆಯು ಕೊಟ್ಟಿದ್ದಾರಲ್ಲ, ಅದು ಅನಾರೋಗ್ಯಕ್ಕೆ ಒಂದು ಕ್ಯಾಶುವಲ್ಗೆ ಕೊಟ್ಟಿದ್ದಾರೆ. ನನಗೆ ಇವತ್ತು ತಲೆ ಸಿಗ್ತದೆ ಅಂತೇಳಿ ತಲೆ ಬಿಸಿ ಮಾಡಿಕೊಳ್ಳುವುದು, ಅಲ್ಲಿ ಹೋಗುವುದು, ಕೆಲಸ ಮಾಡುವುದು, ಸುಮ್ಮನೆ ಮಲಗುವುದು. ಎಷ್ಟೋ ಜನಗಳಿಗೆ ಡಾಕ್ಟರ್ ಬೇರಂತೆ, ಒಂದು ದಿವಸ ಮನೆಗಿಟ್ಟು ಉಂಟು. ಅದರಿಂದ ಜನ್ಮ ಮೃತ್ಯು ಜರ ವ್ಯಾಧಿ, ಮೃತ್ಯು ಬರ್ತದೆ, ಬರಲಿ, ಎಂತಾಯ್ತು, ಒಂದು ಪುಟ ತಿರುಗಿಸಿದಾಗ ಬರ್ತಿರ್ತದೆ. ಒಂದು ಹಂಗೆ ಹರಿಯಿತು, ಎಷ್ಟು ಯಾರು ಕೊಟ್ಟದ್ದು ಗೊತ್ತು ಅಂತ ಯಾಕೆ ನಿಮಗೆ ಹಂಗೆ ಅಡಿಸಿದ್ರೆ ತೆಗೆದುಕೊಂಡು ಅದು ಹರಿಯುತ್ತದೆ, ಇನ್ನೊಂದು ತೆಗೆದುಕೊಂಡು. ಇಷ್ಟೇ ಅಲ್ಲ, ಅದನ್ನು ನಾವು ಹೆಚ್ಚು ವಿಸ್ತಾರ ತೆಗೆದುಕೊಂಡಾಗ ಇದು ಏನಿಲ್ಲ ಅಂತ ಹೇಳ್ತದೆ. ಅದೇ ಅಂದ್ರೆ ನಾವು ಅದನ್ನು ಯಾವುದನ್ನೇ ಆಗಲಿ ಹೆಚ್ಚು ನಾವು ಯೋಚನೆ ಮಾಡಿದಷ್ಟು ನಾವು ಸಿಕ್ಕಿಕೊಳ್ತಾ ಹೋಗ್ತೇವೆ. ಅದರಿಂದಾಗಿ ಯಾವುದನ್ನು ಹೆಚ್ಚು ತಲೆ ಕೆಡಿಸಿಕೊಳ್ಳಿಕ್ಕೆ ಹೋಗಬಾರ್ದು. ರಾತ್ರಿ ಮಲಗುವಾಗ ಇವತ್ತು ಒಂದು ದಿವಸ ದಂಡ ಆಯ್ತು, ಏನು ಮಾಡ್ಲಿಕ್ಕೆ ತಲೆಗೆಡಿಸೋದು. ಇವತ್ತು ದಂಡ ಆಯ್ತು, ನಾಳೆ ಅದನ್ನು ಮಾಡಿಬಿಡ್ತೇನೆ ಮುಗ್ದಾಯ್ತು. ಇಲ್ಲದಿದ್ರೆ ಇವತ್ತು ಅದು ಮಾಡಬೇಕಿತ್ತು, ಮಾಡಲಿಲ್ಲ 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 ಅಂತ ಹೇಳಿ ರಾತ್ರಿ ಇರೋದು ಅಷ್ಟೇ. ವೈರಾಗ್ಯ ಅಂದ್ರೆ ಅಷ್ಟೇ. ಹೌದು, ಅಂದ್ರೆ ಮಾಡಲಿಲ್ಲ ಅಂತ ಗೊತ್ತಿರಬೇಕು, ಆದ್ರೆ ಮಾಡ್ಲಿಲ್ಲ ಎಂಬುದಕ್ಕೆ ತಲೆ ಕೆಡಿಸಿಕೊಳ್ಳುವುದು ಬೇಡ. ಹೌದು, ತಲೆ ಕೆಡಿಸಿಕೊಂಡಾಗ ಏನಾಗ್ತದೆ, ಇವತ್ತು ರಾತ್ರಿ ನಿದ್ದೆ ಬರುವುದಿಲ್ಲ, ನಾಳೆ ದಿವಸ ನಾಳೆ ದಂಡ ಆಗ್ತದೆ. ಇದು ಹೇಳಲಿಕ್ಕೆ ಸುಲಭ, ಆದ್ರೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಮತ್ತೂ ಸುಲಭ. ಅರ್ಥ ಮಾಡಿಕೊಳ್ಳದಿದ್ದವನಿಗೆ ಮಾತ್ರ ಇದು ಅಸಾಧ್ಯ. ಅದರಿಂದಲೇ ಭಗವದ್ಗೀತೆ ವೈರಾಗ್ಯ ಇದೆಲ್ಲ ಜನ್ಮ ಮೃತ್ಯು ಜರ ವ್ಯಾಧಿ ಎಲ್ಲವೂ ಅದೇನು. ಮತ್ತೆ ಮನಕ್ಕೆ ಬರುದ, ಕಷ್ಟ ಬಂತು, ಮತ್ತೆ ಮನಕ್ಕೆ ಬರುದ ಅಂತ ಒಂದು ಸಣ್ಣ ಮಾತು ಹೇಳ್ತಾರೆ, ಕಲ್ಲಿಗೆ ಬರ್ತದ ಅಂತ. ಮನುಷ್ಯನಿಗೆ ಬರುದು. ಏನಾಯ್ತು ಈಗ ಆಗ ಹೇಳಿದ ಒಂದು ಮಾತನ್ನು ಬಿಟ್ಕೊಂಡ್ರೆ ಅದೇ ಒಂದು ಇಂಗ್ಲಿಷ್ ಶಬ್ದ ಮಾಡ್ತಾರೆ. ನನಗೆ ಇಚ್ಛೆ ಇದ್ದು ಹೀಗೆ ಇಲ್ಲ ಅಂತಾರೆ. ನಾವೆಲ್ಲ ಅಡಿಗೆ ಮಾಡಿ ಒಳ್ಳೇದು ಮಾಡಿ ನನಗೆ ಇಷ್ಟವಾದನ್ನು ಮಾಡಿದ್ರು, 4 ಜನ ಬಂದರು, ಖರ್ಚಾಯಿತು. ಇವತ್ತು ನಾನು ಉಪವಾಸ ಇರಬೇಕು, ಅವರಿಗೆ ಬಹಳ ತೃಪ್ತಿ. ಅವರಿಗೆ ಆಯ್ತಲ್ಲ, ನನಗೆ ಇಲ್ಲ ಅಂತ ಹೇಳುವಂತ. ಈಗ ಸ್ವಲ್ಪ ಸುಂದರಿದ್ದಾರೆ, ನನಗೆ ಬೇಕಾದಷ್ಟೇ ಬಿಟ್ಟು ಇದ್ದೇಳೋದು ಅಲ್ಲ. ಅದು ಈಗಿನ ಸಾಮಾಜಿಕ ಸ್ಥಿತಿ ಹಾಗಲ್ಲ. ಮೊದಲು ಎಷ್ಟೋ ಮನೆಗಳಲ್ಲಿ ಅಡಿಗೆ ಮಾಡಿದವರಿಗೆ ಮತ್ತೆ ಊಟ ಇಲ್ಲ. ಅವ್ರು ಕೇಳಿದ್ರೆ ಊಟ ಆಯ್ತು ಅಂತಲೇ ಹೇಳ್ತಿದ್ರು. ಸುಳ್ಳು ಕೂಡ ಹೇಳ್ಬಾರ್ದು, ಅಂದ್ರೆ ತೊಂದರೆ ಆಗಬಾರ್ದು ಮನೆಯಲ್ಲಿ. ಅದೊಬ್ರು ನಮಗೆ ಗೊತ್ತಿದ್ದವರು ಅದನ್ನು ಅಂಥದ್ದು ಮಾಡಿದವರಿಗೆ ಎಷ್ಟು ಒಳ್ಳೆದಾಗ್ತದೆ. ಆದ್ದರಿಂದ ಅದನ್ನೆಲ್ಲ ದುಃಖದೋಷ ಇನ್ನು ಇದೆಲ್ಲ ಈ ಎಲ್ಲ ಕೆಲವು ಶ್ಲೋಕಗಳು ಬರೆದಿಟ್ಟಿದ್ದೀನಿ ಹೇಳುವಂಥ ಆಸಕ್ತಿ ವಿಶ್ರಮ ಯಾವುದರಲ್ಲಿ ಸತ್ಯ ಬೇಡ. ಇದರ ಮೇಲೆ ನಿಮಗೆ ಆಸಕ್ತಿ ಒಂದು ವೇಳೆ ಸಡನ್ ಯಾವುದು ಇದೆಲ್ಲ ಹೋಗಿಬಿಟ್ಟಿತ್ತು ತೊಂದರೆ ಇಲ್ಲ. ಹೌದು, ನನಗೆ ಬಹಳ ಇಷ್ಟ, ಹೋಗಿಬಿಟ್ಟಿತ್ತು. ಮತ್ತೆ 2 ದಿವಸ ರಗಳೆ ಆಗ್ತದೆ. ಅಚಲಾನಂದರ ಗುರುಗಳಿದ್ದು ಅವ್ರ ಜೊತೆ ಆ ಕಾಲದಲ್ಲಿ ಕೆಲವ್ರಿಗೆ ಬಂದಂತೆ. ಅದು ಯಾರು ಗುರುಗಳು? ಅಚಲಾನಂದರು ಅಂತ, ಇಲ್ಲಿ ಇಂಜಿನಿಯರ್ ಅವರು, ಈ ಉಡ್ಲ ಅವರ ಇದರಲ್ಲಿ ಗೊತ್ತಿರೋರು. ನಾನು ಕೋರ್ಸಿಗೆ ಹೋದವರು ಸಿಕ್ಕಿತ್ತು, ಈಗ ಇಲ್ಲ ಅವರು. ತುಂಬ ನನಗೆ ಅದೇ ದಕ್ಷಿಣಾಮೂರ್ತಿ ಸ್ತೋತ್ರ ಎಲ್ಲ ಹೇಳಿದ್ದಾರೆ. ನಾನು ಅದು ಎಂಥದಂತ ಈಗ ನೆನಪಿಲ್ಲ, ಆದರೆ ಅದನ್ನೆಲ್ಲ ಕೇಳಿದ್ರಿಂದ ನನಗೆ ಹೇಳುವುದು ಹೇಗೆ ಬರುವುದು. ಅವರೇನು ಹೇಳಿದ್ರು ಅಂತ ಹೇಳಿದ್ರೆ, ಒಂದು ಎಂಥದ್ದು ಅವರು ನನ್ನ ಪ್ರಾಯದಲ್ಲಿ ಒಂದು ಕ್ಯಾಮರಾ ಹಾಳಾದ್ರೆ ವರ್ಷಗಟ್ಟಲೆ ಅದು ತಲೆಬಿಸಿರ್ತದೆ. ಮತ್ತೆ ಇತ್ತೀಚೆಗೆ ಅವರ ಸನ್ಯಾಸವಾದ್ಮೇಲೆ ಅವರ ಎಂಥದೋ ಒಂದು ಹಾಗೆ ದೊಡ್ಡ ನಷ್ಟ ಆಯಿತು. ಒಂದು ದಿವಸದಲ್ಲಿ ಮರ್ತೋಯ್ತು. ನಿಧಾನವಾಗಿ ಅದನ್ನು ನಾವು ತಿಳಿಸಬೇಕು. ಅದೇ ವಾಟ್ದೆನ್ ಎಂಬಂತ ಒಂದು ಶಬ್ದ ಬರೆದಿಟ್ಟುಕೊಳ್ಳೋದು ಏನಾಯ್ತು, ಇಲ್ಲದಿದ್ದರೆ ಮನಸ್ಸು ಕೊಂತ ನಿಲ್ಲಿಕೆ ಇಲ್ಲ. ಹೌದು, ಅದಕ್ಕೆ ಏನೇನೋ ವ್ಯಗ್ರತೆ ಬರ್ತದೆ. ಅಲ್ಲ, ಒಂದು ವಾಟ್ ದಾಟ ಅದು ಆಗ್ಬೋದು. ಅಲ್ಲದಿದ್ರೆ ನಾವು 2 ದಾರಿಗಳನ್ನು ಹಿಡ್ಕೊಂಡೇ ಪ್ರಯಾಣ ಮಾಡೋದು ಒಳ್ಳೆಯದು. ಅದು ನನ್ನ ಜೀವ ಮಾದರಿ, ಅದು ಹೋಯ್ತಲ್ಲ. ಜೀವ ಹೋಯ್ತು ಅಂದ್ರೆ ಜೀವ ಬಿಡುದಿದ್ರು ಬಿಡ್ಬೋದು, ಬಿಡುದಿದ್ರೆಲ್ಲ ಬಿಡ್ತಾರೆ. ಅದು ಬೇಡ.
ಅದು ಜೀವ ಹೌದು, ಅದು ಹೋಯ್ತಲ್ಲ. ಈಗ ಈ ಜೀವ ಉಂಟಲ್ಲ, ಇದು ಏನ್ ಮಾಡ್ಬೇಕು? ಅದು ಬಂದದ್ದಲ್ವ, ಅದು ಇದ್ದದ್ದಲ್ಲ. ಈ ಎಲ್ಲವನ್ನು ನಾವಿಲ್ಲಿ ತೆಗೆದುಕೊಂಡ್ರೆ ಹುಟ್ಟುವಾಗ ಎಂತದ್ದು? ದಾದರ ಮದವು ಹಾಗೆ ಏನ್ ತಂದಿದ್ವಿ, ಹೇಳ್ಕೊಂಡು ಹೋಗ್ತೀವಿ. ಆದ್ರೆ ಸುಲಭವ, ಬಾಯಲ್ಲಿ ಹೇಳಲಿಕ್ಕೆ ಸುಲಭ. ಅದನ್ನು ನಾವು ಕಡಿಮೆ ಮಾಡ್ತಾ ಬರ್ಬೇಕು. ಆಸಕ್ತಿ, ಅನಭಿಶ್ವಂದ, ಯಾವುದನ್ನು ಅಂಟಿಕೊಳ್ಬೇಡ. ಯಕ್ಷಗಾನ ಬೇಕು, ಅದಕ್ಕೆ ಅಂಟಿಕೊಳ್ಳುವುದು ಬೇಡ. ಅದು ಬಹಳ ಇದೆ. ಈಗ ಹಲಸಿನ ಹಣ್ಣು ನಾವು ತೆಗಿಬೇಕು, ಸ್ವಲ್ಪ ಅದಕ್ಕೆ ಆ ಮಾರಣ ಉಂಟು, ಸ್ವಲ್ಪ ಎಣ್ಣೆ ಹಚ್ಚಿಕೊಟ್ಟು ಇದು ಮಾಡಿ, ಇದ್ರಲ್ಲಿ ಆಗುವುದಿಲ್ಲ. ರಾಮಕೃಷ್ಣ ಅವರು ಹೇಳ್ತಿದ್ರು, ಈ ನೋಡಕ್ಕೆ ಅದು ಗೊತ್ತಿಲ್ಲವ. ಹಲಸಿನ ಹಣ್ಣು ಪರಿಮಳ ಹೇಳ್ತು, ಅದು ನಮ್ಮ ಸಂಗನಾರಾಯಣ ಸಾಗರ ಬಹಳ ಹರಿಕಥೆಯಲ್ಲಿ ಬಹಳ ಹೇಳ್ತಿದ್ರು, ಪಚಕ್ಕ ಬಂದು ಕುತ್ಕೊಳ್ತದೆ ಹಲಸಿನ ಹಣ್ಣಕ್ಕೆ. ಅದು ಅಂಟಿಕೊಂಡಿದೆ, ತಿಂದಿತ್ತು, ಸಂತೋಷ ಆಯಿತು. ಮತ್ತೆ ಹಾರಲಿಕ್ಕೆ ಮತ್ತೇನಾಗುವುದು? ಸಾಯುವುದೇ. ಅಂಟಿಕೊಂಡ್ರೆ ಸಾಯುವುದೇ, ಅದರಲ್ಲೇ ಸಾಯುವುದು. ಒಂದು ಜನ್ಮ ಇದೆ, ಅದಕ್ಕೆ ಹೋಗ್ತದೆ. ಅಂಟಿಕೊಳ್ಬೇಕು. ಅಂದ್ರೆ ಹೌದು, ಯಾವುದನ್ನು ಅಂಟಿಸ್ಕೊಳ್ಬಾರ್ದು. ಇದನ್ನು ಒಂದಷ್ಟು ಮಾಡಬೇಕು, ಮತ್ತೆ ಬೇರೆ ಮಾಡ್ತಾ ಹೋಗ್ಬೇಕು. ಆ ಒಂದು ಹಲಸಿನ ಹಣ್ಣಿನ ಮಾರಣದ ಉದಾರ ಇದು ನಮಗೆ ಸರಿ ಗೊತ್ತಾಗ್ತದೆ. ಜೇನು ಸಾಕುವವರಿಗೆ ಅದರಿಂದ ಕಚ್ಚಿಸಿಕೊಳ್ಬೇಡ. ಆದ್ರೆ ಅವನಿಗೊಂದು ನಾವು ಕಚ್ಚಿದ್ರೆ ಏನಾಗುದಿಲ್ಲ, ಅಥವಾ ಕಚ್ಚಿದ ಕೂಡಲೇ ಏನ್ ಮಾಡ್ಬೇಕು ಗೊತ್ತಿರ್ತದೆ. ನಮ್ಗೆ ಕಚ್ಚಿದ್ರೆ ಏನಾಗ್ತದೆ? ಇವತ್ತು ನನ್ನ ಹತ್ರ ಬಂದು ನನಗೆ ಒಂದು ಕಾಲವೇ ಅದು ಇಕ್ಕಿತ್ತು, ಅದನ್ನು ಬಿಟ್ಟಿದ್ದೇನೆ. ಅಂದ್ರೆ ಜೇನು ಸಾಕ್ಲಿಕ್ಕೆ ಬರ್ತದೆ. ಕಚ್ಚುವಂತ ಜೇನನ್ನು ನಮಗೆ ಗಡ್ಡಕ್ಕಿಟ್ಟು ಒಳಗೆಲ್ಲ ಬರ್ತದೆ. ಅದನ್ನು ನಾವು ಹೇಗೆ ಅನಭಿಶ್ವಂತ, ಅದನ್ನು ಅದು ನಮ್ಮನ್ನು ಅಂಟಿಸಿಕೊಳ್ಳಬಾರ್ದು ನಾವು. ಹಾಗೆ ಅಲ್ಲಲ್ಲ, ಇಲ್ಲಿ ಒಂದು ಸಣ್ಣ ಪ್ರಶ್ನೆ ಉಂಟು. ಈಗ ಯಾವುದೇ ಆಗಲಿ, ಯಕ್ಷಗಾನ ಅಂತಲ್ಲ, ಯಾವುದೇ ಒಂದು ಕಲೆ ಅಥವಾ ಯಾವುದೇ ಒಂದು, ಅದು ನಮಗೆ ಆಸಕ್ತಿದಾಯಕ, ಮತ್ತೆ ಅದು ಕೂಡ ಸತ್ಯವನ್ನು ಕಾಣಲಿಕ್ಕೆ ಅದು ಕೂಡ ದಾರಿ. ಹಾಗಿರುವಾಗ ಅದನ್ನು ಅಂಟಿಸಿಕೊಳ್ಬಾರ್ದು ಅಂತ ಹೇಳುವುದು, ಅದರ ಅರ್ಥ ಏನು, ಔಚಿತ್ಯ ಏನು? ಇದನ್ನು ಬಿಡುವ. ನಾವು ಇಲ್ಲಿ ಶಬ್ದ ಹೇಳುವ, ಪುತ್ರ ದಾರ ಗ್ರಹಾದಿಶು. ಪುತ್ರ ಪುನ್ನಾಮನ ವರ್ಗದಿಂದ ನನ್ನ ಉದ್ಧಾರ ಮಾಡುವ, ಹೋಗಿ ಬಿಟ್ಟ. ಏನ್ ಮಾಡುದು? ಈಗ ಅಂಟಿಸಿಕೊಳ್ಳುವುದಂದ್ರೆ ಅದು ಅಂಟುವಂತದ್ದು ಹೇಳುದು. ನನಗೆ ಇಷ್ಟ. ಮಗ ಇಲ್ಲದಿದ್ರೆ ಎಂಥದ್ದು ನರಕಕ್ಕೆ ಹೋಗ್ತದೆ. ದಾರ, ಹೆಂಡತಿ, ಜೀವ, ಅದು ಕೂಡ ನಾವು ಒಳ್ಳೆಯದನ್ನು ಕೆಲವರು ನೋಡ್ಬೇಕು. ಇಲ್ಲ, ಆದ್ರೆ ಹೆಂಡತಿ ಸತ್ತು ಅಂತ ಸಾಯುವುದ? ಅಂಟಿಸಿಕೊಂಡ್ರೆ ಸಾಯುವುದೇ. ಅಂಟಿಸಿಕೊಳ್ಳದಿದ್ರೆ ಉಪಯೋಗಿಸುವುದು, ಆನಂದ ಪಡುವುದು, ಅದರಿಂದ ಎಲ್ಲ ಒಳ್ಳೆಯದು. ಸರಿ, ಅದಕ್ಕೊಂದು ತಯಾರಿ ಬೇಕು. ಮಗ ಒಬ್ಬನೇ ಇರುವುದಾ ಅಥವಾ ಎಂಥದೇ ಇಲ್ಲ, ಮಗ ಒಳ್ಳೆಯವ. ಆದ್ರೆ ಇವತ್ತಿದ್ದಾನೆ, ನಾಳೆ ಇರ್ತಾನ ಇಲ್ಲ ಗೊತ್ತಿಲ್ಲ. ನ ಕಚ್ಚಿದಪಿ ಜಾನಾತಿ ಕಿಂ ಕಸ್ಯ ಶ್ವೋ ಭವಿಷ್ಯತಿ. ನಮಗೆ ನಾಳೆ ದಿನವರೆಗೆ ನಾನು ಬರಬೇಕು, ನಾಳೆ ಬರ್ಲಿಕ್ಕೆ ಆಗ್ತದಾ ಇಲ್ವೋ ಅಂತ ಹೇಳಿ ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ ನಮಗಿತ್ತು. ನಾವು ಯಾವ ತಯಾರಿರ್ಬೇಕು? ನಾಳೆಗೆ ಬರದೆ ಈ ಕಾರ್ಯಕ್ರಮ ಅರ್ಧ ಮುಗಿದ್ರೂ ನಾವು ತಯಾರಿರ್ಬೇಕು. ನಾನು ಸುಳ್ಳು ಹೇಳಿದ್ದೇನೆ, ಇದಕ್ಕೂ ಪೂರ್ಣ. ಅದರಿಂದ ಜೀವನದಲ್ಲಿ ಅಂಟಿಸಿಕೊಳ್ಳುವುದು ಅಂದ್ರೆ ತಪ್ಪಲ್ಲ, ನಮಗೆ ಇಷ್ಟ. ಆ ಯಕ್ಷಗಾನವನ್ನು ಗೊತ್ತಾಯ್ತದ. ಯಕ್ಷಗಾನದ ಉದಾಹರಣೆ ಏನಿಗಿಂತ ಇಲ್ಲಿಯ ಶಬ್ದವೇ ಉಂಟ. ಪುತ್ರ ದಾರ ಗ್ರಹ, ಈ ಮೂರನ್ನು ಹೇಳಿದ. ಮೂರು ಹೇಳಿದ್ರೆ ಎಲ್ಲ ಅಂದ್ರೆ ನಮ್ಮ ಹವ್ಯಾಸ. ನೀವು ಹೇಳಿದ್ದನ್ನು ನಾನು ಅರ್ಥ ಮಾಡಿಕೊಂಡದ್ದು ಹೇಗೆ ಅಂತಂದ್ರೆ, ನಾವು ನಮ್ಮ ಆತ್ಮೋದ್ಧಾರಕ್ಕೆ ಅದನ್ನು ಉಪಯೋಗ ಮಾಡಿಕೊಳ್ಬೇಕು. ಹಾಗೆ ಅಂತ ಹೇಳಿ ಅದರಿಂದನೇ ಆತ್ಮೋದ್ಧಾರ ಆಗ್ತದೆ ಅನ್ನುವಂತ ಭ್ರಮೆಯನ್ನು ಇಟ್ಕೊಳ್ಬಾರ್ದು. ಅದನ್ನು ಬಿಡುವುದು ಬೇಡವೇ ಬೇಡ. ಅದಾಗಿ ಬಿಟ್ಟು ಹೋದ್ರೆ ತಲೆ ಕೆಡಿಸ್ಕೊಳ್ಬೇಕು. ಹೌದು, ತಲೆ ಕೆಡಿಸ್ಕೊಳ್ಬಾರ್ದು. ಅದನ್ನು ಸಾಯೋವರೆಗೂ ಬಿಡುದು ಬೇಡ ಯಕ್ಷಗಾನವನ್ನೇ. ಅದಾಗಿ ಬಿಟ್ಟು ಹೋದ್ರೆ ಅದು ಹೇಗೆ ಬಿಡ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಹೌದೌದು. ಒಂದು ಸಲ ಯಾರೋ ನಾಲ್ಕು ಬಾರಿಸಿದ್ರೆ ಅಂತ ಮಾಡಿದ್ವಿ. ಮಾಸ್ಟರ್ ಯಾರು ಚೆನ್ನಾಡಿದ್ರೆ ಅವರೊಂದು ಅರ್ಥ ಹೇಳಲಿಕ್ಕೆ ಹೋಗಿ ಯಾವ ಎಂತೆಂತ ಮಾಡಿದ್ವಲ್ಲ, ಅರ್ಥ ಹೇಳಲೇ ಇಲ್ಲ. ಈಗ ಏನು ಆಗಲಿಲ್ಲ ಅವರಿಗೆ. ಹೇಳ್ತಿದ್ರೆ ಏನಾಗ್ತಿತ್ತು ಎಂಬ ಕಲ್ಪನೆ ಬೇಡ. ಹೌದು. ಅದಕ್ಕೆ ಅನವಿಶ್ವಾಸ ಅಂಟಿಸಿಕೊಳ್ಳೋದು. ಪುತ್ರದಾರ ಗೃಹಾದಿಸು ಎಂಬುದು ಒಂದು ಅಲ್ಲಿಗೆ ಮುಗಿಯಿತು. ನಮಗೆ ಬೇಕಾದ್ದು ಅಷ್ಟೇ. ಇದನ್ನು ನಾನು ಒಂದು ಕಡೆಯಲ್ಲಿ ಬಂದಿಟ್ಟು ನಿತ್ಯ ಓದುದು. ನಿತ್ಯ ಸಮಸಿಕ್ತತ್ವ. ಸಂಜೆ ಆಗುವಾಗ ನಾವು ಸಮಯ ಬೇಕು. ನಿದ್ದೆ ಮಾಡ್ಲಿಕ್ಕೆ ಆಗುವಾಗ ಇರುವುದು. ನಿದ್ದೆ ಮಾಡುವುದಂದ್ರೆ ಜಾಗೃತ ವ್ಯವಸ್ಥೆ ಯಾವುದೂ ನಮ್ಗೆ ಬೇಡ. ಸಾಯುವುದಂದ್ರೆ ಬದುಕಿನಾಗ ಮಾಡಿದ್ದು ಯಾವುದೂ ನಮಗೆ ಬೇಡ. ಅಂಟಿಕೊಳ್ಳಬಾರ್ದು. ಅದು ಮುಖ್ಯ. ನಾವು ಅಂಟಿಕೊಂಡೇ ಇರ್ತೇವೆ ಸಾಯುವಾಗ. ಹಾಗಾದ್ರೆ ನಾವು ದಿವಸ ರಾತ್ರಿ ಮಲಗುವಾಗಲೂ
ಮನಸ್ಸನ್ನು ಶುದ್ಧ ಮಾಡಿ ಇಟ್ಟುಕೊಂಡು ಯಾವುದೇ ವಿಕಾರಗಳು ಇಲ್ಲದೆ ಮಲಗುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಸಾಧನೆ ಅಲ್ಲಿ. ಮತ್ತೆ ಜನನ ಮರಣ ಎಂಬುದು ನಾವು ಹೇಳುವುದು ಮಲಗುವುದು ಎಂಬುದಕ್ಕೆ ಒಂದಿಷ್ಟು ವ್ಯತ್ಯಾಸ ಇದೆ. ಹಾಗಾದ್ರೆ ಇದು ಒಂದರಲ್ಲೇ ಹಗಲಿನಲ್ಲಿ ಎಲ್ಲ ಆಗುತ್ತದೆ, ಆದ್ರೆ ಮಲಗುವಾಗ ಅದು ಒಂದು ಬೇಡ. ಹೌದದೇ. ಹಾಗಾದ್ರೆ ಬಹಳಷ್ಟು ಸಮಸ್ಯೆಗಳಿಗೆ ಇಲ್ಲೇ ಉತ್ತರ ಉಂಟಲ್ಲ. ನಾವು ರಾತ್ರಿ ಮಲಗುವಾಗ ಮನಸ್ಸನ್ನು ಪ್ರಫುಲ್ಲವಾಗಿ ಇಟ್ಟುಕೊಂಡು ಮಲಗಿದ್ರೆ ನಾಳೆ ಬೆಳಿಗ್ಗೆ ಏಳುವಾಗ ನಮ್ಮ ಮನಸ್ಸು ಪ್ರಶಾಂತವಾಗಿರ್ತದೆ, ಆರೋಗ್ಯಕ್ಕೂ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು. ಎಲ್ಲದಕ್ಕಿಂತ ಇನ್ನು ಹತ್ತಿರ ಬರುವ ಆಫೀಸ್ನಲ್ಲಿ ತಲೆ ಬಿಸಿ ಹೊರಡಿಗೆ ಹೊರಟಾಗ ಅದಿಲ್ಲ, ಇದಿಲ್ಲ. ಹೌದು, ಅದು ನನ್ನ ಅನುಭವ. ಮನೆಯಲ್ಲಿ ಸುಖವೇ ಇಲ್ಲ, ಆಫೀಸಿಗೆ ಹೊರಟಾಗ ಇದಿಲ್ಲ. ಕರೆಕ್ಟ್. ಇದು ಹೀಗೆ ನಾವು ಹಗಲು ರಾತ್ರಿ ಒಂದೊಂದು ಅದನ್ನೇ ನಾವು ಜನನ ಮರಣ ತೆಗೆದುಕೊಂಡದ್ದು. ಎರಡೂ ನಮ್ಮ ಕೈಯಲ್ಲಿಲ್ಲ, ಜನನವು ನಮ್ಮ ಕೈಯಲ್ಲಿಲ್ಲ, ಮರಣ ನಮ್ಮ ಕೈಯಲ್ಲಿ. ಆದ್ರೆ ಮರಣ ಬರುವಾಗ ನಾವು ಕ್ಲೀನ್ ಆಗ್ಬೇಕಾದ್ರೆ ಆಗ ಮಲಗುವಾಗ, ಆಫೀಸಿಂದ ಹೊರಡುವಾಗ. ಇದು ಉದಾಹರಣೆಗಳೆಲ್ಲ ಪೂರ್ಣ ಆಗಬೇಕು ಇನ್ನು ಅರ್ಧದಲ್ಲಿ. ಭಗವದ್ಗೀತೆ ಅಷ್ಟು ಒಳ್ಳೆಯದು. ಆದ್ರಿಂದ ಅಂಟಿಸಿಕೊಳ್ಳದಿರುವುದನ್ನು ಸಾಯುವಾಗ ನಮಗೆ ದೇವರ ಸ್ಮರಣೆ ಬಂದ್ರೆ ಸಾಕು, ಅಥವಾ ಸಾಯುವಾಗ ಬಂದು ಬಿಟ್ಟು ಇಲ್ಲಪ್ಪ ಅದೆಲ್ಲ ಸುಮ್ಮನೆ. ಈಗ ನೀನು ಈ ಕ್ಷಣ ಬಿಡ್ತೀಯ, ಇದಾದ ಕೂಡಲೇ ಬಿಡ್ತೀಯ. ಅದೇ ಊಟ ಆದ್ಮೇಲೆ ನೆನಪಿಟ್ಟುಕೊಳ್ಳೋದು ಬೇಡ. ಯಾವುದು ಊಟ ಮಾಡಿದ್ದೇವೆ ಅಂತಾರೆ ಹೊಟ್ಟೆ ತುಂಬವರೆಗೆ ಊಟ ಮಾಡು. ಮತ್ತೆ ಏನಾದರೂ ಅದ್ರ ಬಗ್ಗೆ ಬೇರೆ ಇದ್ರೆ ಅದು ಬೇರೆ. ಅದರಿಂದ ಅದು ಈ ಒಂದೊಂದು ಸಂಘ ಇದೊಂದು ವಾಕ್ಯವೇ ನಮಗೆ ಸರಿಯಾದ ಒಂದು ಮಾರ್ಗವೂ ಹೌದು, ನಮಗೆ ಅದು ಗಮ್ಯಸ್ಥಾನವೂ ಹೌದು. ಅಂಟಿಸಿಕೊಳ್ಳದಿದ್ರೆ ಯಾವುದೂ ಇಲ್ಲ, ಎಂಥದ್ದು ಮಾಡ್ಬೋದು. ಅದು ನಮ್ಮ ವೈಶ್ಯ ಅಥವಾ ಮಾಂಸ ಮಾರುವವರ ಇದಕ್ಕೆ ಹಾಗೆ. ಇನ್ನು ಮೈ ಚಾನ್ಯೇನ ಅನನ್ಯ ಭಕ್ತಿ, ಇದು ನಾವು 100 ಸಲ ಹೇಳಿದ್ವಿ, ನಾವು ಇನ್ನು 1000 ಸಲ ಹೇಳುವ ಬೇಕು. ಅದು ಬರಬೇಕು ಅನನ್ಯ. ಹಾಗಾದ್ರೆ ನನ್ನದಲ್ಲದೆಲ್ಲ ಅಸ್ಥಿರವಾದ್ರಲ್ಲಿ ಬೇಡವಾ? ಬೇಕು. ಅದೇ ಬೇಲಿಕ್ಕೆ ಕರಿಬೇಕು. ಅಸ್ಥಿರವಾದನ್ನು ಸುರುವಿಗೆ ಕೃಷ್ಣ ಹೇಳಿದ್ದಾರೆ, ಯಾವುದು ನಿತ್ಯ ಅಲ್ವೋ ಅದು ಇರುವುದಿಲ್ಲ, ಯಾವುದು ನಿತ್ಯವೋ ಅದನ್ನು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಸತ್ಯ ಅಂತ ಹೇಳಿದ್ರೆ ದೇಹ ಹೋಯಿತು ವಿನಃ ನಿನ್ನ ಆತ್ಮ ಅಥವಾ ನೀನು ಹೋಗ್ಲಿಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಿಕ್ಕೆ ಎಲ್ಲ ಕಡೆಯಲ್ಲಿ ನಮಗೆ ಶುರು ಮಾಡಿದ್ದೇ ಅರ್ಥ ಆಗುದು. ನಾವು ಹೊಸ್ತಲ್ಲ, ಶಬ್ದ ಮಾತ್ರ ಹೊಸ್ತು. ಜನನ್ಯ ಗೊತ್ತಿಲ್ಲ ಅವ್ಯಭಿಚಾರ ಎಂಬುದೇ ಶಬ್ದ ಒಂದು ಒಳ್ಳೆಯದು. ವ್ಯಭಿಚಾರ ನಮಗೆ ಬೇಡವಾದನ್ನು ನಾವು ಗಮನಿಸುವುದಕ್ಕೆ ವ್ಯಭಿಚಾರ. ಇವನು ಹುಲ್ಲು ತರಲಿಕ್ಕೆ ಹೋದಾಗ ಅಲ್ಲಿ ಔಷಧಿ ಗಿಡಗಳು ಯಾವುದು ಅಂತ ನೋಡ್ಲಿಕ್ಕೆ ಹೋದ್ರೆ ಇವನು ಹುಲ್ಲು ಆಗುದಿಲ್ಲ. ಅದಕ್ಕೆ ಒಳ್ಳೆದು ಕೆಟ್ಟದ್ದು ಹೇಳಿದಲ್ಲ. ವ್ಯಭಿಚಾರ ಎಂದರೆ ನಮಗೆ ಬೇಡವಾದನ್ನು ನಾವು ಮಾಡುದು. ಎಂಥದೇ ಇಲ್ಲಿ ನಮಗೆ ಸ್ವಲ್ಪ ಈಗ ಇದನ್ನು ಮಾಡುವಾಗ ಒಳ್ಳೆದನ್ನು ಸ್ವಲ್ಪ ದೂರ ಹೋಗ್ತಲ್ಲ, ಅಂಥದ್ದನ್ನು ಅಭ್ಯಾಸ ಮಾಡಿದರೆ ಸರಿಯಾಗ್ತದೆ. ಅದು ವ್ಯಭಿಚಾರ ಎಂಬ ಶಬ್ದವೇ ಒಳ್ಳೆಯದು. ಅಭಿಚಾರ ಅಂತ ಹೇಳಿದ್ರೆ ನಾವು ಏನು ಮಾಡಬೇಕು ಅದನ್ನು ಬಿಟ್ಟು ಮಾಡೋದು. ಆದರೆ ಇಲ್ಲಿ ಹೋಗ್ಬೇಕು, ಅವನಿಗೆ ಬೇಗ ಹೋಗಿ ಮುಟ್ಟಬೇಕು. ಸಿಕ್ಕಿದ್ದನ್ನೆಲ್ಲ ನೋಡಿಕೊಂಡು ಹೋದ್ರೆ ನಮ್ಮ ಎಲ್ಲ ಮನಸ್ಸು ಅದೇ ಮಾಡುದು. ನಾವು ಸಿಕ್ಕಿದ್ದನ್ನು ತರುವುದು, ಸಿಕ್ಕಿದ್ದನ್ನೆಲ್ಲ ಕೊಂಡುಗಳು. ನೀನು ಅಂಗಡಿ ಹೋಗಿ ಯಾವ ತರಲಿಕ್ಕೆ ಹೋದ ಅದನ್ನು ಮಾತ್ರ ಬೇರೆ ನೋಡ್ಬೇಡ ಅಂತ ಹೇಳಿದ್ರೆ ಈಗ ಅರ್ಥ ಆಗಲಿಕ್ಕೆ ಶುರುವಾಗ್ತದೆ. ಕೊಂಡು ಅಂತ ಹೇಳಿದ್ರೆ ಅದು ಕಾಣುದಿಲ್ಲ ನನಗೆ, ಅದು ನಾನು ಅದನ್ನು ತರಲಿಕ್ಕೆ ಹೋಗಿ ಅಷ್ಟು ಒಳ್ಳೆದುಂಟು ಬಿಟ್ಟುಕೊಳ್ಳುದ ಇತ್ಯಾದಿ ಬರ್ತದೆ. ಅದೆಲ್ಲ ಮತ್ತೆ ಅಲ್ಲಿ ನಾವು ಇದು ಮಾಡ್ತೇವೆ. ನಮ್ಮ ಮೊದಲು ಸಾಧ್ಯ ಸಾಧು ಇದನ್ನು ಮಾಡಿದ್ದೇವೆ. ಅದನ್ನು ಆಧ್ಯಾತ್ಮ ಜ್ಞಾನ ನಿತ್ಯತ್ವ ಇಷ್ಟೇ. ಅದು ಹಾಗೆ ಹೇಳಿದ್ದೆ. ನಿತ್ಯವಾದ್ದು ಅನಿತ್ಯ ಆಗುವುದಿಲ್ಲ, ಅನಿತ್ಯವಾದ್ದು ನಿತ್ಯ ಆಗುವುದು ಇಲ್ಲ. ರೋಹಿತ್ ಮಂದಿರವರು ಮೊದಲೇ ಇರಲಿಲ್ಲ, ಇಲ್ಲಿರುವುದಿಲ್ಲ. ಕೊಲ್ಲುವುದು ಬಿಡುವುದನ್ನೆಲ್ಲ ಬರ್ತದೆ. ಜ್ಞಾನ ಇದು ಜ್ಞಾನ, ತತ್ವಜ್ಞಾನ ಅಂತ. ಇಲ್ಲಿ ಪುನಃ ಒಂದು ಹೊಸ ಶಬ್ದ ಅಲ್ಲ, ಇದ್ದ ಶಬ್ದ ಇದೆ, ತತ್ವ. ಅದು ನೀನು ಅದು ಇದಲ್ಲ, ನೇತಿ. ಅದರಲ್ಲಿ ಊಟ ಮಾಡೋದು ಬೇಡವಾ? ಇದು ಇರುವವರೆಗೂ ಊಟ ಮಾಡಬೇಕು. ಆದ್ರೆ ಅದಕ್ಕೆ ಊಟ ಬೇಕಾ? ಅದಕ್ಕೆ ಬೇಡ. ಹಾಗಾದ್ರೆ ಈಗ ಬಿಡ್ಬೇಕಾ? ಅದು ಎಷ್ಟು ಸೂಕ್ಷ್ಮ ಅಂತ ಹೇಳಿದ್ರೆ ಅಷ್ಟು ಸೂಕ್ಷ್ಮ. ಬಿಡ್ಬೇಕು ಅಂತ ಹೇಳಿದ್ವಲ್ಲ, ಬಿಡಬಾರ್ದು. ಆದ್ರೆ ನನ್ಗಲ್ಲ, ಅದೇ ಹಕ್ಕೆ. ಅಂದ್ರೆ ಪ್ರತಿಯೊಂದರಲ್ಲೂ ನಮ್ಗೆ ಇದು ತಾರತಮ್ಯ ಜ್ಞಾನ ಬೇಕು. ಅಲ್ಲ, ತತ್ವ. ನಾನು ಇದಲ್ಲ, ಹಾಗಾದ್ರೆ ನಾನು ಬಟ್ಟೆ ಒಗೆಯೋದಿದ್ರೆ ಬಟ್ಟೆ ಒಗೆಯೋದು, ಆ ಪ್ರಶ್ನೆ ಬರುವುದಿಲ್ಲ. ಆದ್ರೆ ನೀನು ಬಟ್ಟೆ ಒಗೆಯುವವನೇ ಅಲ್ಲ, ನೀನು ಊಟ ಮಾಡುವವನೇ ಅಲ್ಲ. ಹೀಗೆ ಹೇಳುವಾಗ ನೀನು ಅದು ಅಂದ್ರೆ ಅದಕ್ಕೆ ಇದು ಯಾವುದು ಬೇಡ. ಯಾವುದಕ್ಕೆ? ಆತ್ಮಕ್ಕೆ. ಹೌದು. ಅಥವಾ ದೇವರಿಗೆ ಹೇಗ್ ಬೇಕಾದ್ರೂ ಅದಕ್ಕೆ ತತ್ವ. ಹೌದು.
ಹೌದು, ಆತ್ಮಕ್ಕೆ ಬೇಡ, ಆದ್ರೆ ಈ ದೇಹಕ್ಕೆ ಬೇಕಲ್ಲ. ಅದ್ವೈತ ಅಂದ್ರೆ ಅದೇ ತತ್ವಂ ಎಂದು ಭಾವಿಸುವಷ್ಟೇ. ತತ್ವಂ ಅಂತ ಅಂದ್ರೆ ಅಲ್ಲಿ ಅದಕ್ಕೆ ಬೇಕಾಗುದಿಲ್ಲ. ಅಲ್ಲಲ್ಲ, ಅದಕ್ಕೆ ಬೇಡ ಅಂತ ಮಾತ್ರ ಭಾವಿಸ್ಬೇಕಾ, ಅಥವಾ ಅದಕ್ಕೆ ಬೇಡ ಇದಕ್ಕೆ ಬೇಡ ಅಂತ ಭಾವಿಸು, ಬಿಡುದು ಬೇಡ. ಬಿಡುದು ಬೇಕಾದ್ರೆ ಇದು ಉಂಟಲ್ಲ. ಅಲ್ಲಲ್ಲ, ನಾನು ಕೇಳಿದ್ದೇನು ಅಂತಂದ್ರೆ ಅಲ್ಲಿ ಎರಡು ಒಟ್ಟಿಗೆ ಉಂಟು ನೋಡಿ ವಾಕ್ಯ. ಹೇಗೆ ಅಂತಂದ್ರೆ ಅದಕ್ಕೆ ಬೇಡ ಆದ್ರೆ ಇದಕ್ಕೆ ಬೇಕಲ್ಲ, ಅಂದ್ರೆ ಆತ್ಮಕ್ಕೆ ಬೇಡ ದೇಹಕ್ಕೆ ಬೇಕು, ಇದು ಎರಡು ಒಟ್ಟಿಗೆ ಹೇಳ್ಬೇಕಾ, ಅಥವಾ ಆತ್ಮಕ್ಕೆ ಬೇಡ ಅಂತ ಮಾತ್ರ ಬೇರೆ ಎಂಬ ಪ್ರಶ್ನೆ ಬರುವುದಿಲ್ಲ. ನಿನಗೆ ಆಫೀಸ್ ಯಾವುದೂ ಬೇಡ, ಆದ್ರೆ ಈಗ ಬೇಕು. ನಾಳೆ ರಿಟೈರ್ ಆದ ಬರೋ ದಿವಸ ಬೇಡವೇ ಬೇಡ. ಅರ್ಥ ಆಯ್ತಾ? ಈಗ ಬೇಡ ಅಂತ ಹೇಳೋದಕ್ಕೆ ಅದಕ್ಕೊಂದು ಈಗಲೇ ಆಗೋದಿಲ್ಲ, ಆದ್ರೆ ಬೇಕಾಗುವುದು ಅದಕ್ಕೆ ಅಲ್ಲ. ನಿನಗೆ ಉದ್ಯೋಗ ಬೇಕಾ, ಆದ್ರೆ ಈ ದೇಹ ಮನೆ ಹೆಂಡತಿ ಒಕ್ಕಲಾಗಲಿಕ್ಕೆ ಸಂಬಳ ಬೇಕು. ಸಂಬಳ ಬೇಕು, ಎಲ್ಲಿಂದ ಮಾಡ್ತಾರೆ? ಮೇಲಿಂದ ಮಾಡ್ತಾರೆ. ಉದ್ಯೋಗ ಬೇಕು. ಹಾಗಾದ್ರೆ ಉದ್ಯೋಗಕ್ಕೂ ನಿನಗೂ ಸಂಬಂಧ ನೀನಲ್ಲ ಉದ್ಯೋಗ. ಆದ್ರೆ ಈಗ ಉದ್ಯೋಗ ಬಿಡುವುದ ಅಥವಾ ಅಸಾಧ್ಯ ಮಾಡುವುದ? ಇದು ಸೂಕ್ಷ್ಮ ಅಲ್ಲ. ಹೌದು, ಆದ್ರಿಂದಲೇ ಆಧ್ಯಾತ್ಮ ಒಮ್ಮೆ ಉಪದೇಶ ಮಾಡ್ಲಿಕ್ಕಾಗುವುದಿಲ್ಲ. ಆಧ್ಯಾತ್ಮವನ್ನು ಎಲ್ಲರೂ ಬಿಡುದು ಯಾಕೆ? ಒಂದೆಂಥದ್ದು ಪುರಾಣ ಅಧ್ಯಾತ್ಮ ಅದೆಲ್ಲ ಬೇಡ. ಬೇಡ ಅಂದ್ರೆ ಭೂಮಿಗೆ ತಯಾರಾಗಲಿ. ಭೂಮಿಗೆ ತಯಾರಾಗಲಿ ಆಫೀಸಿನ ಕೆಲಸವನ್ನು ಅಂಥವನ್ನು ಬಹಳ ಚೆನ್ನಾಗಿ ಮಾಡ್ತಾರೆ, ಆದ್ರೆ ಅವನಿಗೆ ಸಂಬಂಧ ಇಲ್ಲ. ಹೌದು, ಅದು ನಿದ್ದೆ ಮಾಡುವಾಗ ಇದು ಯಾವುದು ನಮಗಿಲ್ಲ. ಅದು ನಿದ್ದೆ ಮಾಡುವಾಗಲಿ ಅಲ್ಲಿಂದ ಹೊರಡುವಾಗಲಿ ಒಂದು ಅದರಲ್ಲಿ ತೊಡಗುವಿಕೆ ಅಂತ. ನೀನು ಯಾವುದನ್ನು ಮಾಡ್ತೀಯ ಅದರಲ್ಲೇ ತೊಡಗಿ. ಊಟ ಮಾಡುವಾಗ ಊಟ ಮಾಡುವ ಎಷ್ಟು ಅದು ಸರಳವಾದದ್ದೇ ಅಲ್ಲಿ ಸರಿ ಇರುವುದು. ನಾವು ಊಟ ಮಾಡುವಾಗ ನಮಗೆ ಅದು ಬೇರೆ ಮಾಡುವಾಗ ಅದೆಲ್ಲ ಬೇಡ. ಅದರಿಂದ ಅದನ್ನು ಯೋಚನೆ ಮಾಡುವಾಗ ಇದು ಇಲ್ಲ, ಇದು ಬೇಡ. ಅಲ್ಲಿ ಅದನ್ನು ಯೋಚನೆ ಮಾಡಲಿಕ್ಕೆ ಈಗ ಪುರ ಅದೇ ಆಗುದಿಲ್ಲ. ಇದನ್ನು ಯೋಚನೆ ಮಾಡಬೇಕಲ್ಲ. ಒಂದು ನಾಯಿ ಉಂಟು, ಅದಕ್ಕೆ ಹಾಕ್ಬೇಕಲ್ಲ. ಕೆಲವರು ನಾಯಿ ಸಾಕುವವರು ಎಲ್ಲಿಗೂ ಹೋಗುದಿಲ್ಲ. ನನಗೆ ನಗು ಕಾಣೋದು, ಅವರಿಗೆ ಎಲ್ಲಿಗೂ ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾಯಿಗೆ ಅನ್ನ ಹಾಕಬೇಕು. ಸಾಕಿತು ಎಂಬುದು ಬೇಡ ಬೇಡ ನಾವಲ್ಲ. ಸಾಕಿದ ಮೇಲೆ, ಉದ್ಯೋಗಕ್ಕೆ ಸೇರಿದ ಮೇಲೆ, ಇದು ಮಾಡಿದ ಮೇಲೆ ಎಲ್ಲ ಅಲ್ವಾ. ಇದನ್ನು ಅದನ್ನು ನಾವು ಅಂಟಿಕೊಳ್ಳೋದು ಬೇಡ. ಯಾಕಂದ್ರೆ ಅದು ತಕ್ಕಾಲಕ್ಕೆ ಈಗ ಅಲ್ವಾ. ಇವತ್ತಿನ ಕಾರ್ಯಕ್ರಮ ಇವತ್ತಿಗೆ, ನಮಗೆ ಇವರು ಯಾವಾಗಲೂ ಇರ್ಲಿಕ್ಕೆ ಸಾಧ್ಯ. ಇಷ್ಟು ನಾವು ಆಳಕ್ಕೆ ಸ್ವಲ್ಪ ಪೂರ್ಣತೆಗೆ ಇಳಿಯದಿದ್ರೆ ಇದು ಯಾವುದು ಪ್ರಯೋಜನ ಇಲ್ಲ. ಎಲ್ಲ ತುಂಬ ಎಲ್ಲವನ್ನು ನೋಡಬೇಕು ಅಂತ ಹೊರಟಿದ್ರೆ ಪ್ರಯೋಜನ ಇಲ್ಲ. ಆದ್ರಿಂದಲೇ ಇದೇನು ಅಂದ್ರೆ ಅವಿಭಕ್ತವು ವಿಭಕ್ತೇಶು ಅಂತ ಹೇಳ. ಬಿಡ್ಲಿಕ್ಕಾಗುದಿಲ್ಲ ಅಂದ್ರೆ ಬೇಡವೇ ಬೇಡ. ಉದ್ಯೋಗ ಬೇಡವೇ ಬೇಡ, ಉದ್ಯೋಗ ಬಿಡ. ಅವಿಭಕ್ತವು ವಿಭಕ್ತೇಶು ಅಂದ್ರೆ ವ್ಯಾವಹಾರಿಕವಾಗಿ ಬಿಡ್ಲಿಕ್ಕೆ ಆಗುದಿಲ್ಲ. ಅದು ನಾನು ಅಲ್ವೇ ಅಲ್ಲ, ಉದ್ಯೋಗವು ನಾನು ಅಲ್ಲ, ಊಟ ನಾನಲ್ಲ. ಆದ್ರೆ ಅದು ಈಗ ಅವಿಭಕ್ತ. ಈಗ ಅದನ್ನು ನಾನು ಬೇರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಊಟ ಎಷ್ಟು ನಿಮಗೆ ಪ್ರಧಾನವೋ ಅಲ್ಲಿಯ ಫೈಲು ಕೂಡ ನಿನ್ನ ಆ ಒಂದು ತೊಡಗಿಸಿಕೊಳ್ಳುವೆಯಲ್ಲಿ ವ್ಯತ್ಯಾಸ ಇಲ್ಲ. ಆದ್ರೆ ಅದೇ ನಿನ್ನ ಜೀವನ ಉದ್ದ ಅಲ್ಲ. ಹೌದು, ಅದೇ ಜೀವನದ ಲಕ್ಷ್ಯ ಅಲ್ಲ ಅಂತ ಅಲ್ಲ. ಲಕ್ಷ್ಯ ಮಾತ್ರ ಅಲ್ಲ, ಆತ್ಮಕ್ಕೆ ಬೇಡವೇ ಬೇಡ. ಆದ್ರೆ ಈಗ ಇರುವಾಗ ಬೇಕು. ಇದು ಎಷ್ಟು ಸೂಕ್ಷ್ಮ ಅಂದ್ರೆ ಇದೆಂತದ್ದು ಹುಚ್ಚು ಮಾತಾಡುವುದು ಅಂತಲೇ ಹೇಳ್ತದೆ. ಆದ್ರಿಂದ ಅಧ್ಯಾತ್ಮವನ್ನು ಎಲ್ರಿಗೂ ಅಲ್ಲ. ಅಂದ್ರೆ ದೇಹದಾರಿಯಾಗಿ ಇರುವಾಗ ಜೀವನ ನಿರ್ವಹಣೆಗೆ ಅದು ಉದ್ಯೋಗ ಬೇಕು, ಆದ್ರೆ ಆತ್ಮಕ್ಕೆ ಅದು ಬೇಡ. ಒಂದು ಹಾಗೆ ಹುಟ್ಟಿದ ಮೇಲೆ ಇದೆಲ್ಲ ತನ್ನಷ್ಟಕ್ಕೆ ಸಹಜವಾಗಿ ಬರ್ತದೆ. ನಾನು ತಂದುಕೊಂಡದ್ದಲ್ಲ. ಹುಟ್ಟು ಎಂಬುದೇ ಇಂಥದ್ದನ್ನು ಪ್ರಾರಂಭಿಸ್ತದೆ. ಬೆಳಗಾಯಿತು ಎಂತ ಕೂಡಲೇ ಹಕ್ಕಿಗಳು ಕೂಗ್ತವೆ. ಇದೆಲ್ಲ ಹೇಗೆ? ಹೌದು, ಅದೆಲ್ಲ ಸಹಜವಾಗಿರುವಂತದ್ದು. ಹಾಗೆ ನಾನೊಂದು ಹುಟ್ಟಿದ ಕೂಡಲೇ ಇದೆಲ್ಲವೂ ಕೆಲಸ ಮಾಡ್ತವೆ. ಇಂದ್ರಿಯಗಳ ಬೆಳೆಯುವುದ, ಇದಾಗುವುದ, ತಾಯಿಯ ಹೊಟ್ಟೆಯಲ್ಲಿ ಹೊರಗೆ ಬಂದ ಎಲ್ಲಿವರೆಗೆ ಅಲ್ಲಿವರೆಗೆ. ಆದ್ರಿಂದ ಇದು ನನಗೆ ಅವಿಭಕ್ತ. ಇದನ್ನು ನಾನು ಅದು ಬೇರೆ ನಾನು ಬೇರೆ ಆಗುವುದಿಲ್ಲ. ಆದರೆ ನಿಜವಾಗಿ ಅದು ಬೇರೆಯೇ, ನಾನು ಬೇರೆಯೇ. ಅಂಗಿ ಬೇರೆಯೇ, ದೇಹ ಬೇರೆಯೇ. ಅಲ್ಲಿ ದೇಹ ಬೇರೆ, ಆತ್ಮ ಬೇರೆಯೇ. ಹೀಗೆ ಅರ್ಥ ಮಾಡಿಕೊಳ್ಬೇಕು. ಒಮ್ಮೆ ಹೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳುದು ಅದರಲ್ಲಿ ಈಗ ಹಾಗಾದ್ರೆ ಅದೇನು ಅಂತ ಹೇಳಿದ್ರೆ ವಿಭಕ್ತವಾದಂತಹದ್ದು, ಬೇರೆಯಾದಂತಹದ್ದು ಜ್ಯೋತಿಷ ಮತ್ತು ಜ್ಯೋತಿ. ಅದು ಪ್ರಕಾಶ. ಅದೆಂಥದ್ದು? ಆನಂದ, ಸಚ್ಚಿದಾನಂದ ಸ್ವರೂಪ. ಸತ್ ಚಿತ್ತ ಅದು ಅಸತ್ತಲ್ಲ. ಅದನ್ನು ನಾಶ ಮಾಡ್ಲಿಕ್ಕೆ ಆಗುದಿಲ್ಲ, ಬಿಡ್ಲಿಕ್ಕೆ ಆಗುದಿಲ್ಲ, ಏನು ಮಾಡ್ಲಿಕ್ಕೆ ಆಗುದಿಲ್ಲ.
ಅದಕ್ಕೆ ಬರುವಾಗ ನಾವು ಕಟ್ಟಿ ಹೇಳ್ಬೋದು, ಅದು ಇದಿಲ್ಲ, ಇದು ಬೇಡ, ಅದು ಬೇಡ, ಯಾವುದು ಬೇಡ, ಎಲ್ಲ ಬೇಡ, ಏನು ಬೇಡ, ಎಲ್ಲ ಯಾವುದಕ್ಕೆ ಅಲ್ಲಿಗೆ ಬಂದ ಬರುವವರೆಗೆ ರಿಕ್ಷಾದ ಹೋಗ್ಬೇಕು, ಅವನ ಹತ್ರ ಜಗಳ ಮಾಡೋದು ಬೇಡ. ಬಂದ ಮೇಲೆ ಅವನಿಗೆ ಕೊಡುವಂಥದ್ದನ್ನು ಕೊಟ್ಟು ಅವನಿಗೆ ಕೊಡುವಂಥದ್ದು ಕೊಡಬೇಕಲ್ಲ. ಇದು ನಾವು ನಿತ್ಯ ಬಂದು ಮನೆಯಲ್ಲಿ ಇಲ್ಲಿ ಟಿಕಾಡಿ ಹೊಡ್ತಾನೆ ಇಲ್ವ, ಅದಕ್ಕೆ ಋಣ ಅಂತ ಹೇಳಿ ಹುಟ್ಟಿ ಸಾಯುವವರೆಗೆ ಮಾಡುವುದನ್ನು ಮಾಡದೇ ಇದ್ರೆ ನಾವು ಋಣದಲ್ಲಿ ಮತ್ತೆ ಹೇಳ್ತಾರೆ. ಆಫೀಸ್ನಲ್ಲಿ ಸರಿ ಕೆಲಸ ಮಾಡದಿದ್ರೆ ಮತ್ತೆ ನೋಟಿಸ್ ಬರ್ತಾ ಇರ್ತದೆ, ಮತ್ತೆ ರಿಟೈರ್ ಆದ್ಮೇಲೆ ಪೆನ್ಷನ್ ಅನ್ನು ಇಟ್ಕೊಳ್ತಾರೆ, ಎಲ್ಲ ಮಾಡ್ತಾರೆ. ಇದನ್ನು ಹೀಗೆ ಅರ್ಥ ಮಾಡಿಕೊಂಡಾಗ ನಮಗೆಲ್ಲ ಸ್ಪಷ್ಟ ಆಗ್ತದೆ. ಅದು ಯೋಗಿ ತಮಸ ಪರವರ್ತದೆ ಜ್ಞಾನಂ ಜ್ಞೇಯಂ ಜ್ಞಾನಂ, ಇದು ಜ್ಞಾನ, ಅದನ್ನು ತಿಳಿಬೇಕು. ಅದು ಜ್ಞಾನದ ಮೂಲಕ ಅಲ್ಲಿಗೆ ಹೋಗ್ಬೇಕು, ವಿಭಕ್ತದವರೆಗೆ, ಯಾವುದಕ್ಕೂ ಸಂಬಂಧ ಇಲ್ಲದ ಬಗ್ಗೆ ಹೋಗ್ಬೇಕು. ಅದು ಯಾರು? ನಾನೇ. ಆದರೆ ಈಗ ಅದನ್ನು ಅವಿಭಕ್ತ, ಅದನ್ನು ನಾವು ಬೇರೆ ಬೇರೆ ಮಾಡಲಿಕ್ಕೆ ಆಗುವುದು ಇಲ್ಲ. ಸರ್ವಿಸು ಒಳ್ಳೆಯ ಕ್ಲಿಯರ್ ಮಾಡಿ ಅರ್ಥ ಮಾಡಿರುತ್ತೆ. ನನಗೂ ಅದಕ್ಕೆ ಸಂಬಂಧವೇ ಇಲ್ಲವೇ ಇಲ್ಲ ಅಂತ ಹೇಳೋದು ಸತ್ಯವೇ. ಆದರೆ ಈಗ ಏನೂ ನಾವು ಅದರಿಂದ ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಚೆನ್ನಾಗಿ ಮಾಡಿ ಮುಗಿಸಬೇಕು ಎಂಬುದು ತಾತ್ಕಾಲಿಕ ಎಂಬುದು ಇಷ್ಟನ್ನೇ. ಇದು ಶುರುವಿಗೆ ಬಂದದ್ದು ಇದೆ, ಅದನ್ನೇ ಹೇಗೆ ಮಾಡಿ. ಇದು ಕ್ಷೇತ್ರ, ಕ್ಷೇತ್ರ ಆಫೀಸು ಕ್ಷೇತ್ರ, ನಾನು ಕ್ಷೇತ್ರ. ನಾನು ಎಂಬಂಥ ವ್ಯಕ್ತಿಗೆ ಅದು ಸಂಬಂಧ ಇಲ್ಲ. ಆದರೆ ನಾನು ಎಂಬುದು ಅದು ಎಂಬುದು ಇರುವವರೆಗೆ, ಮನೆ ಇರುವವರೆಗೆ ನೀನು ಮನೆ ಇದು ಮಾಡುವೇನೆ, ಬಿಟ್ಟು ಹೋದ್ಮೇಲೆ ನಿನಗೆ ಏನಿಲ್ಲ. ಮಾರಿ ಹೋದ್ರ ಅಥವಾ ಬೇರೆಗಾದ್ಮೇಲೆ ಏನೂ ಇಲ್ಲ. ಆ ರೀತಿಯಾಗಿ ಕ್ಷೇತ್ರದಿಂದ ಇದನ್ನೇ ಪ್ರಕೃತಿ ಪುರುಷ. ಪುರುಷನಿಗೆ ಏನು ಸಂಬಂಧ ಇಲ್ಲ, ಆದರೆ ಪ್ರಕೃತಿ ಇರುವವರೆಗೆ ಪುರುಷ ಅದರೊಳಗೆ ಇದ್ದಾನೆ. ಆದರೆ ಅವನಿಗೆ ಲೇಪ ಇಲ್ಲ, ಲೇಪ ಇಲ್ಲ. ಇದು ರಾತ್ರಿಯ ನಿದ್ದೆ, ಆಫೀಸ್ ಬಿಟ್ಟು ಬರುವುದು, ಇದರಲ್ಲಿ ನಾವು ಶುರು ಮಾಡಿದರೆ ನಮಗೆ ಅದರ ದೊಡ್ಡ ಜ್ಞಾನವೇ ಬೇಡ. ಎಲ್ಲದರಲ್ಲಿಯೂ ನಾವು ಅದನ್ನು ಶುರು ಮಾಡಿಕೊಟ್ಟರೆ ಅದನ್ನು ಮಲಗುವಾಗ ಅದಿಲ್ಲ, ಅದಕ್ಕೆ ಜ್ಞಾನ ಇತ್ಯಾದಿ ಅದೆಲ್ಲ ಇಲ್ಲೇ ಇಲ್ಲ. ನಿದ್ದೆ ಮಾಡೋದು ಮುಗೀತು. ಹಾಗೆ ನಿದ್ದೆ ಮಾಡಿದರೆ ನಾಳೆ ಭಾಳ ಚೆನ್ನಾಗಿರ್ತಾನೆ ಅಂತ ಅದನ್ನು ಮಾಡಬೇಕು. ಇನ್ನು ಇದನ್ನು ಬೇರೆ ರೀತಿಯಲ್ಲಿ ಹೇಳ್ತಾನೆ. ಕಾರಣ ಉಂಟು, ನಾನು ಹುಟ್ಟಿದ್ದೇನೆ ಅಲ್ಲ. ಮತ್ತೆ ಯಾಕೆ? ಅದಕ್ಕೊಂದು ಕಾರಣ ಇತ್ತು ಹುಟ್ಟುವುದಕ್ಕೆ. ಅದೇ ಎಲ್ಲಿ ಹುಟ್ಟಿದ್ಯೋ ಅಲ್ಲಿ ಕಾರಣ ಉಂಟು. ತಂದೆ ತಾಯಿಗಳ ಬಗ್ಗೆ, ಮನೆಯ ಬಗ್ಗೆ, ಈ ಉಳಿದ ಬಗ್ಗೆ, ಮನೆಯ ಕುಟುಂಬ ಎಲ್ಲ ಬರುವುದಲ್ಲಿ ಅದೊಂದು ಕಾರಣ ಉಂಟು. ಕಾರಣ ಇದ್ದ ಮೇಲೆ ಕರಣ ಕಾರ್ಯ ಮಾಡಲೇಬೇಕಲ್ಲ. ಕಾರಣ ಇದ್ಮೇಲೆ ಒಡ್ಲೇಬೇಕಲ್ಲ. ನಾಯಿ ಓಡಿಸ್ಕೊಂಡು ಬರ್ತದೆ, ಓಡಲೇಬೇಕಲ್ಲ. ನನಗೆ ಓಡ್ಲಿಕ್ಕೆ ಮನಸ್ಸಿಲ್ಲ, ಆಗ್ತದ? ಅದು ಓಡಿಸ್ಕೊಂಡ್ರೆ ಕಚ್ಚುತ್ತದೆ, ಆಯ್ತು, ಕಚ್ಚಿಸಿಕೊಂಡು ಅದು ಬೇರೆ. ಜಡ ಬರ್ತದೆ ಇರ್ತದೆ ಬೇರೆ. ನೋಡಿ, ಕಾರಣ ಕರಣ, ಕಾರಣಕ್ಕೆ ಕರಣ ಉಂಟು. ಕಾಲ ಇಲ್ಲದ ಓಡುಗಳಿಗೆ ಕಾಲಿಲ್ಲ. ಇದು ಮಹಾಭಾರತದ ರಾಷ್ಟ್ರಪತಿ ನೀವೆಲ್ಲ ಹೋಗಿ ಬಾವಿದ್ರಿಂದ ನಾನು ಬೆಂಕಿಗೆ ಆಹುತಿ ಆಗ್ತೇನೆ ಅಂತ ಹೇಳ್ತಾನೆ. ಯಾಕಂದ್ರೆ ಅವನಿಗೆ ಅವನ ವೃದ್ಧಾಪ್ಯದಲ್ಲಿ ಅವನಿಗೆ ಬರ್ಲಿಕ್ಕೆ ಆಗುದಿಲ್ಲ. ಅವನನ್ನು ಹಿಡ್ಕೊಂಡು ಇವರು ನಿಂತರೆ ಇವರು ಸಾಯ್ತಾರೆ. ನೀವು ಹೋಗಿದ್ರೆ ಅದೊಂದು ಯೋಗದ ಇದಕ್ಕೆ ಹೋಗಿದ್ದಾನೆ. ರಾಷ್ಟ್ರದ ಕಥೆಯಲ್ಲಿ ಅದೊಂದು ಚಂದ. ಓಡ್ಲಿಕ್ಕಾಗುವುದಿಲ್ಲ, ಕಚ್ಚಿದೆ. ಆದರೆ ಓಡ್ಲಿಕ್ಕಾಗುವವರು ಇವನೊಟ್ಟಿಗೆ ಕಚ್ಚಿಕೊಂಡು ಬೇಡ. ಓಡ್ಲಿಕ್ಕಾಗುವ ಓಡ್ಲಿ. ಕಾರಣ ಕರ್ತೃತ್ವ. ಕಾರಣ ಅಂದರೆ ಮಾಡಬೇಕು. ಇದೆಲ್ಲ ಇರುವುದರಿಂದ ಅಲ್ಲ ಮಾಡಲಿಕ್ಕಾಗುವುದು. ಇದನ್ನು ನೀನು ಕೇಳ್ಬೋದೇನ, ಕೇಳಿದ್ರೆ ಬಿಡ್ತದೆ. ಇದು ಸ್ವಲ್ಪ ನಮಗೆ ಸಿಗ್ತದೆ ಅಷ್ಟೇ. ಅದು ಕಾರಣದಿಂದ ಸಿಗ್ತದೆ, ಇಲ್ಲದಿದ್ದರೆ ಕೇಳಿ ಬಿಡುವುದು. ಹಾಗಂತೇಳಿ ಅದು ತಪ್ಪೇನಲ್ಲ. ಆಗ ನಮಗೆ ಪ್ರವಚನ, ಸ್ವಾಧ್ಯಾಯ ಪ್ರವಚನ ಹೋಗ್ತಾ ಇರಬೇಕು ಅಂತ. ಅದನ್ನೆಲ್ಲ ಇಟ್ಕೊಂಡು ಕಾರಣ ಕರ್ತೃತ್ವ, ಪ್ರಕೃತಿ, ಅದಕ್ಕೆ ಪ್ರಕೃತಿ. ಇಷ್ಟೂ ಯಾರಲ್ಲ? ಪುರುಷ ಅಲ್ಲ. ಅದು ಅದಾಗಿಸ್ತವ್ರ, ನಾನಲ್ಲ. ಆಫೀಸ್ನಲ್ಲಿ ಕೆಲಸ ಮಾಡೋದು ಕಾರ್ಯ ಕಾರಣ ಕರ್ತೃತ್ವ ಬರುವುದಿಲ್ಲ, ನಾನಲ್ಲ. ಇನ್ನು ಪುರುಷ ಪ್ರಗತಿ ಆದರೆ ಆಮೇಲೆ ಇದೊಂದು ಶ್ಲೋಕ ಬಹುಶಃ 30 ವರ್ಷವರೆಗೂ ಪರಿಬುದ್ಧಿಯಲ್ಲಿ ಒಂದು ಉಪನ್ಯಾಸ ಮಾಡಬೇಕು. ನಾನೊಂದು ಗಂಟೆ ಉಪನ್ಯಾಸ ಮಾಡ್ತಿದ್ದೆ. ಆಗ ಅಲ್ಲಿ ಆಟ ನೋಡಲಿಕ್ಕೆ ಮೊಬೈಲ್ ಇರುವಾಗ ಅಲ್ಲಿಗೆ ಅದು ಸಾಧಾರಣ ಮುಗಿಸಿದೆ. ಒಂದು ಶಬ್ದ ಉಂಟು. ಈಗ ನಾನು ಏನು ಅಂತ ಹೇಳಿದ್ರೆ ಪಶು, ನಾನು ಅಷ್ಟೇ. ಕೇಳುವರು. ಆಗ ಉಪದೃಷ್ಟ ದೇವರೊಬ್ಬ ನೋಡ್ತಾನೆ ಅಂತ ಮೊದಲು ಆಲೋಚನೆ ಮಾಡು. ದನ ಮೇಯ್ತದೆ, ಆದರೆ ಒಬ್ಬ ನಮ್ಮನ್ನು ನೋಡ್ತಾನೆ ಅಂತ ಗೋಪಾಲಕ ಇದ್ದಾನೆ ಅಂತ ಹೇಳಿದ್ರೆ ಅದು ಬೇರೆಯವರ ಗದ್ದೆಗೆ ಪಕ್ಕ ಇಳಿದಿಲ್ಲ. 4 ದಿವಸ ಬಿಟ್ಟು ಬಿದ್ದಿದೆ.
ಆಮೇಲೆ ಅಲ್ಲಿಗೆ ಹೋಗುವುದಿಲ್ಲ. ದೇವರೊಬ್ಬ ಇದ್ದಾನೆ, ಏನು ಮಾಡ್ತಾನೆ? ಶಿಕ್ಷೆ ಕೊಡ್ತಾನೆ, ಆದಿತ್ತು ರಕ್ಷಿಸ್ತಾನೆ. ಗೋಪಾಲಕನೊಬ್ಬ ಇದ್ದಾಗ ಗೋವು ಹೇಗೆ ಬದಲಾಗ್ತದೋ ಅವನೊಬ್ಬ ಇದ್ದಾನೆ, ಉಪದೃಷ್ಟ ಒಬ್ಬ ಇದ್ದಾನೆ ಅಂತ ತಿಳ್ಕೊಳ್ಳಲಿ. ನೀನು ಶುರು ಮಾಡ್ತೀವಿ ನಿನ್ನ ಪ್ರಯಾಣ. ಉದ್ಧರೇದಾತ್ಮ. ನಾವು ಬೇರೆಯವ್ರದ್ದು ಮಾಡಿದ್ರೆ ಬೇಡ, ಉದ್ಧರೆ ಅದು ಉಪದೃಷ್ಟ. ಆಮೇಲೆ ಇನ್ನು ಸ್ವಲ್ಪ ಮುಂದೆ ಹೋದಾಗ ಮನಸ್ಸಿಗೆ ನಾನು ಮಾಡಿದ್ದು ಸರಿ, ಹನುಮಂತ ಸರಿ ತಪ್ಪು ಅಂತ ಹೇಳೋ ಆತ್ಮಸಾಕ್ಷಿ ಅಂತ ಹೇಳ್ತಾನೆ. ಆತ್ಮಸಾಕ್ಷಿ ಎಂಬುದು ದೇವರೆಂಬುದು ವ್ಯತ್ಯಾಸ ಇಲ್ಲ. ದೇವರ ಅನುಗ್ರಹ ಆಯಿತು. ಭಕ್ತ ಹೇಳ್ತಾನೆ, ನಾನು ದೇವಸ್ಥಾನ ದೇವರ ಅನುಗ್ರಹ ಆಯಿತು, ಕೂಪಿತ್ತ ಎಂದು ಆಯಿತು. ಹನುಮಂತ ದೇವರ ಒಪ್ಪಿಗೆ ಸಿಕ್ಕಿತು. ನನಗೆ ನಾನೊಂದು ಹೇಳಿದಾಗ ಪುನಃ ಎಲ್ಲೇ ಬರ್ತದೆ, ಅವನಲ್ಲಿ ನಾನು ತುಂಬ ಕೆಲಸ ಮಾಡಿದ್ದೇನೆ, ಈಗ ಹೋಗುವುದೇ ಇಲ್ಲ. ಆದರೆ ನನಗೆ ದೇವರ ಅನುಗ್ರಹ ಆಯಿತು. ಈಗ ಅಲ್ಲಿ ಯಾಕೆ ಹೋಗುವುದಿಲ್ಲ ಅಂತ ಹೇಳಿದ್ರೆ ನನಗೆ ಅದಾಗುದಿಲ್ಲ. ಹಾಗೆ ನಿಮಗೆ ಉಪದೃಷ್ಟ ಎಂಬಂತಹದ್ದು ಅರ್ಥ ಆದ ಮುಂದೆ ಹನುಮಂತ ಎಂಬುದು ಉಪದೃಷ್ಟ ಅಲ್ಲ, ಹನುಮಂತ ಎಂಬುದು ಅರ್ಥ ಆಗ್ತದೆ. ಅವ್ರು ಮಾಡಿ ಒಪ್ಪಿದ್ದಾರೆ, ಮುಗಿತು. ಮತ್ತೆ ಅದನ್ನೇ ಮಾಡಲಿಕ್ಕೆ ನನಗೆ ಬೇರೆ ಕೆಲಸ ಇಲ್ಲ. ನಾವು ಮಾಡಿದ್ದನ್ನು ದೇವರು ಒಪ್ಪಿಕೊಂಡಿದ್ದಾರೆ. ಅದರಿಂದ ಎಷ್ಟೋ ಕರ್ಮಗಳು ಆ ಸಂದರ್ಭಕ್ಕೆ ಮಾಡಿದಾಗ ನಮಗೆ ಅದು ಹನುಮಂತ. ಆಮೇಲೆ ಭರ್ತ. ಈಗ ನೀನು ಕೆಲಸ ಮಾಡ್ಲಿಕ್ಕೆ ಸೇರಿದ್ದಿ, ಸಂಬಳದ ಕಾಂಟ್ರಾಕ್ಟ್ ಆಗಿದೆ, ನೀನು ಸಂಬಳದ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡ್ಬೇಕಾ? ಅವು ಕೊಡ್ತಾರೆ. ಅಥವಾ ಈಗಿನ ಲೆಕ್ಕದಲ್ಲಿ ಅದು ಇದಕ್ಕೆ ಕ್ರೆಡಿಟ್ ಆಗಿರ್ತಾರೆ, ಅಲ್ಲಿ ಇರ್ತದೆ. ಅದು ನಾನು ನೋಡಬಾರ್ದು, ಅದು ಕೊನೆಗಾಗುವ ಇದಾಗ್ತದೆ. ಪೆನ್ಷನ್ ಅದು ಇದು ಎಲ್ಲ ಭರ್ತ ಒಬ್ಬ ಇದ್ದಾನೆ, ನಾನು ಅದರ ಬಗ್ಗೆ ಬೇಡ. ನಾನೇನು ಮಾಡಬೇಕು? ಹೇಳಿದ ಕೆಲಸ ಮಾಡಿದರೆ ಸರಿ. ತೆಂಗಿನಕಾಯಿ ನನಗೆ ಬೇಡ, ಅದ್ರ ತೆಂಗಿನ ಮರದ ಕಟ್ಟೆ ಕೆಲಸ ಮಾಡ್ಲಿಕ್ಕೆ ನಾನು ಸೇರಿದವ ಏನು ಮಾಡಬೇಕು? ಕಟ್ಟೆ ಕೆಲಸ ಮಾಡಬೇಕು. ಅಷ್ಟೇ ಕೆಲಸ ಮಾಡಿದ್ರೆ ಇವರಿಗೆ ಯಾವ ಕೊಡುದು ಇಲ್ಲ. ದೇವರನ್ನು ಅದೇ ಮಟ್ಟಕ್ಕೆ ತರುವ ಭರ್ತ. ಆಮೇಲೆ ಭೋಕ್ತ. ನಾನು ಊಟ ಮಾಡಿದ್ದನ್ನು ತಿನ್ನುವುದು ಯಾರು? ವೈಶ್ವಾನರು ಅಥವಾ ಪ್ರಾಣಿನ ದೇಹ ಮಾಡಿಸ್ತಾ ಇತ್ಯಾದಿ ಎಲ್ಲ. ನನಗೆ ಎಂತ ಬೇಕಿದೆ? ಆದರೆ ದೇಹದ ಮೂಲಕ ಅದನ್ನು ಉಣ್ಣುವವ ಅವ ಜೀವಾತ್ಮ ಎಂಬುದಕ್ಕೆ ಬಂದರೂ ಸಾಕು. ಜೀವಾತ್ಮ ಪರಮಾತ್ಮ ಸ್ವಲ್ಪ ವ್ಯತ್ಯಾಸ. ಇದರಿಂದ ಆಗುವ ಯಾರು? ನಾನು ನಿದ್ದೆ ಮಾಡುವಲ್ಲ, ನಿದ್ದೆ ಮಾಡಿ ಅದರಿಂದ ಆಗುವ ಹಿತವನ್ನು ಬಯಸುವ ಯಾರು? ಜೀವಾತ್ಮ. ನಾನು ನಿದ್ದೆ ಮಾಡ್ತೇನೆ, ಅದು ಅಷ್ಟಲ್ಲ. ಆದರೆ ಭೋಕ್ತ ಯಾರು? ಕರ್ಮ ನನ್ನದು ಅಂತ ಇಟ್ಟುಕೊಂಡ್ರೆ ನಿದ್ದೆ ಮಾಡುವುದ ಉಣ್ಣುವುದ, ಆದರೆ ಭೋಕ್ತ ಯಾರು? ಜೀವಾತ್ಮ. ಅಲ್ಲಿಗೆ ತಿಳಿದುಕೊಳ್ಳಿ ಭೋಕ್ತ. ಪರಮಾತ್ಮನೇ ಅಂತ ತಿಳ್ಕೊಳ್ಳುವುದು ಅಲ್ಲೇ ಸ್ವಲ್ಪ ಮೇಲೆ. ಇದು ಅದು ವ್ಯತ್ಯಾಸ ಇಲ್ಲ, ಅದರಿಂದ ಭೋಕ್ತ. ಹಾಗಾದರೆ ನಾನು ಬದುಕುವುದು ಯಾರಿಗೆ ತೃಪ್ತಿ ಆದರೆ ಸರಿ, ದೇವರಿಗೆ ತೃಪ್ತಿ ಆದರೆ ನೀನೆಂತಕ್ಕೆ ಮಾಡ್ತೀವಿ? ಅದು ಹರಿಪ್ರೇರಣೆಯ ಹರಿಪ್ರೀತ್ಯರ್ಥ. ಮಾಡಿಸುವ ಯಾರು? ಹರಿ. ಯಾರಿಗೆ ಪ್ರೀತಿ ಆಗುವುದು? ಹರಿ. ನಮ್ಮ ಪೂಜೆ ಹಂತದಲ್ಲಿ ಹೇಳೋದು ಸುಪ್ರಿಯತ, ಅವರ ಪ್ರೀತಿ ಆಗಲಿ, ಅವರ ಪ್ರೀತಿಯಾಗಿ ನಾನು ಮಾಡಿದ್ದು ಅವರ ಪ್ರೀತಿಯಾಗಿ. ಸುಪ್ರೀತ ಪರದೋಭವತು. ಈ ಥರ ಒಳ್ಳೆ ವರ ಕೊಡ್ತಾನೆ, ಕೇಳುದು. ಕೇಳಿದ್ರು ತೊಂದರೆ ಇಲ್ಲ. ಪ್ರಸಾದ ಎಂಥದಪ್ಪ ನಿಮ್ಮ ಕೈಗೆ ಬಿಸಾಡುವುದು? ನೀವು ಸೇವೆ ಮಾಡಿದ್ರೆ ಪ್ರಸನ್ನನಾಗ್ತಾನೆ. ಪ್ರಸನ್ನನಾಗುವುದೇ ಪ್ರಸಾದ. ಅದಕ್ಕೆ ಸಾಂಕೇತಿಕವಾಗಿ ಗಂಧವ ಗಂಧ ಪುಷ್ಪ ಪೂಜೆ ಮಾಡಿದ್ರು. ಊರಿನ ಪೂಜೆ ಮಾಡಿಸಿದ್ರೆ ಹೂವು ಕೊಡಲೇಬೇಕಲ್ಲ, ಪ್ರಸಾದ ಕೊಡಲೇಬೇಕಲ್ಲ. ಸ್ವಲ್ಪವೇ ಹೆಚ್ಚ ಗೊತ್ತಿಲ್ಲ. ಹೌದು. ಇದು ಎಂಥದ್ದು ಹೂವಿನ ಪೂಜೆ ಮಾಡಿದ್ರೆ ಪಂಚಗಜ್ಜೆ ಕೊಡುವೆ ಇದ್ದಲ್ಲ, ಮತ್ತೆ ನೀನೇ ಆಗೋದು ಪಂಚಗಜ್ಜೆ ಕೈ ಹಿಡಿದು ಹೂವಿನ ಪೂಜೆ ಮಾಡಿಸಿದ್ರೆ ಎಂಥದ್ದು? ಅದು ಅರ್ಥ ಇಲ್ಲ. ಅಂದರೆ ಹಾಗೆ ಪ್ರಸಾದ ಎಂಬುದಷ್ಟೇ ಭೋಕ್ತ. ಮಹೇಶ್ವರ. ಮಹೇಶ್ವರ ಅಂದರೆ ಎಲ್ಲ ಅವಂದು, ನನ್ನದೇನಿಲ್ಲ. ನನ್ನದೇನಿಲ್ಲಲ್ಲ, ವಿಶ್ವದ್ದು ಎಂಥದೂ ಇಲ್ಲ. ವಿಶ್ವವನ್ನು ನಡೆಸು ನನ್ನದೇನಿಲ್ಲ. ಯಾರು? ನನ್ನದೇನಿಲ್ಲ. ಅಲ್ಲಿ ಸ್ವಿಚ್ ಹಾಕಿದ್ರಿಂದ ಇದು ಆ ಕರೆಂಟ್ ಎಂಬುದು ಅದು ಪೂರ ಅಲ್ಲ. ಅವನು ಮಹೇಶ್ವರ. ಅವ ಇದ್ರೆ ಅವ ಇಲ್ಲದಿದ್ರೆ ಒಂದು ಈ ಲೋಕ ನಡೆಯುವುದು ಇದಿಲ್ಲ. ಈ ಎಲ್ಲ ಸಾಮಗ್ರಿಗಳು ವಿದ್ಯುತ್ತಿನದು, ವಿದ್ಯುತ್ ಒಂದು ಇಲ್ಲದ್ರೆ ಒಂದು ನಡೆಯುವುದಿಲ್ಲ. ಒಂದು ವರ್ಷ ಬರಲಿಲ್ಲ, ಎಲ್ಲ ಇದು ಮಣ್ಣು ಹಿಡಿದು ಹೋಯ್ತಲ್ಲ. ಅದು ಇದ್ರೆ ಮಾತ್ರ ಅಲ್ಲ. ಆದ್ದರಿಂದ ಇದ್ದಾನೆ ಯಾರು? ಮಹೇಶ್ವರ. ಅವನಿಗಾಗಿ ಅವನೇ, ಅದರಿಂದ ನಾನಲ್ಲ. ಹಾಗಾದ್ರೆ ಇದು ನಾನು ಮಾಡೋದು ಅಂತ ಉಂಟ?
ನಾವು ಆ ಮಟ್ಟಕ್ಕೆ ಇರಬೇಕು. ಹೀಗೆ ವ್ಯವಸ್ಥೆ ಮಾಡಿದ್ದಾನೆ, ಕರೆಂಟು ಬಂದಿದೆ, ಶಬ್ದ ಹೇಳ್ತದೆ, ಅಲ್ಲಿ ಅಹಂ ಇಲ್ಲಲ್ವ, ಅದಕ್ಕೆ ಜಡ ಎಂಬುದನ್ನು ಬಟ್ಟು ಬಿಡುವ. ನಾನು ಜಡ ಎಂಬುದನ್ನು ಚೇತನ ಎಂಬುದನ್ನು ಬಂತು, ನನಗೆ ಅಹಂ ಎಲ್ಲಿಂದ ಬಂತು? ದೇಹ ಕೊಟ್ಟಿದ್ದಾನೆ, ಕೈಕಾಲು ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ಎಂಥದೋ ಕೊಟ್ಟಿದ್ದಾನೆ, ಅವನು ಮಾಡಿಸ್ತಾನೆ, ನನಗೆಂಥದ್ದು ನಾನು ಮಾಡ್ತೇನೆ ಅಂತ ಹೇಳಿಗೆಲ್ಲ ಉಂಟು. ಇದಷ್ಟಕ್ಕೆ ನಾವು ಇಳಿದು ಬಿಟ್ಟರೆ ಎಲ್ಲಿ ಉಂಟು? ಮಹೇಶ್ವರ ಅವನಾಗೆ ನಮಗೆ ಪರಮಾತ್ಮ, ಅದಕ್ಕಿಂತ ಸ್ವಲ್ಪ ಹೆಚ್ಚು ಪರಮಾತ್ಮ, ಸ್ವಲ್ಪ ಹೆಚ್ಚಲ್ಲ, ಅದು ನಮಗೆ ಸರಿಯಾಗ್ತದೆ. ನಾನು ಜೀವಾತ್ಮ, ಅದು ಪರಮಾತ್ಮ ಎಂಬುದನ್ನು ಸ್ವಲ್ಪ, ಆದರೆ ಅದು ಒಂದೇ ಬೇರೆ ಅಂದರೆ ಬೇರೆ ಎಲ್ಲ ಒಂದೇ, ಅದು ಪರಮಾತ್ಮ. ಇಷ್ಟು ಹೇಳಿದೆಯೋ ಇದು ಸಾಧನೆ. ಈ ಒಂದು ಶ್ಲೋಕ ಸಾಕು. ದೇವರಿದ್ದಾರೆ ಅಂತ ತಿಳಿಲಿಕ್ಕೆ ಶುರು ಮಾಡಿದ ಒಳ್ಳೆಯದು ಬೆಳೀತು. ಹೌದಾ? ಯಾವುದು ಉಪದೃಷ್ಟ ಹನುಮಂತ ಜಾಲತ್ತ ಭೂತ ಮಹೇಶ್ವರ ಪರಮಾತ್ಮ. ಪರಮಾತ್ಮಗೂ ಸಿಕ್ಕಿದ ಮೇಲೆ ಏನು ಬೇಡಲ್ಲ. ಈ ನೀರಿನ ಇದಕ್ಕೆ ಸಮುದ್ರ ಸಿಕ್ಕಿದ ಮೇಲೆ ಅದಕ್ಕೆ ಏನು ಬೇಡಲ್ಲ. ಹೌದು, ಮುಗೀತಲ್ಲ, ಮುಗೀತು. ಅಲ್ಲಿವರೆಗೆ ಏನು ಮಾಡಬೇಕು ಅಂತ ಮಾಡಲೇಬೇಕಲ್ಲ. ಅದರಲ್ಲಿ ಉದಾಸೀನ ಏನಲ್ಲ. ಕೊಳಕು ಬಂದ್ರೆ ನೀರು ಕೊಳಕಾಗ್ತದೆ, ಆಗ್ಲಿ ಕೊಳಕಾದ್ರೂ ಅದು ನಿಲ್ಲಬಾರ್ದು, ಹರಿಬೇಕು. ಅಥವಾ ಕೊಳಕಾದ್ರೆ ಆವಿಯಾಗಿ ಹೋದ್ರೆ ಅದು ಕೊಳಕು ಹೋಗುವುದಿಲ್ಲ. ನೀರಿಗೆ ಸಂಬಂಧ ಇಲ್ಲದೆ ಅದು ಕಡೆಗೆ ಒಂದು ಸಮುದ್ರಕ್ಕೆ ಸೇರುವುದು. ಹಾಗೆ ನಾವು ಅದನ್ನು ಮಾಡಬೇಕು. ಇದನ್ನು ತಿಳಿದುಕೊಂಡ ಮೇಲೆ ಪುರುಷ ಪ್ರಕೃತಿ ಯಾವ ರೀತಿಯಲ್ಲಿ ತಿಳ್ಕೊಂಡ್ರೂ ಆದೀತು. ಈ ತಿಳ್ಕೊಳ್ಳಿಕ್ಕೆ ಹೋಗುವುದೇ ವೇದ ಅಂಥವನು ಏನ್ ಮಾಡ್ತಾನೆ, ಇದನ್ನೇ ಕುರಿತು ಯೋಚಿಸಬೇಕು. ಹಾಗಾದ್ರೆ ಉಳಿದದ್ದು ಕೆಲಸ ಮಾಡುದು ಯಾರು? ಬೇಡ ಜನ ಅಂತ ಮಾಡು, ಅದರಲ್ಲಿ ಲೇಪ ಬೇಡ. ಯಾವುದನ್ನೇ ನೀನು ಅಂಟಿಸಿಕೋ. ಈ ಧ್ಯಾನ, ಆತ್ಮಜ್ಞಾನವೋ ಜ್ಞಾನವೋ ದೇವರೋ, ಕೃಷ್ಣ ಭಕ್ತಿ ಆದ್ರೆ ಕೃಷ್ಣನೇ ಆಯಿತು. ಗೋಪಿಗೆಯನ್ನೆಲ್ಲ ನಾವು ಬಹಳ ಮೆಚ್ಚುವುದು, ಅವರಿಗೆ ಕೃಷ್ಣ ಆಯಿತು, ಅದು ಆದೀತು. ಧ್ಯಾನ ಎಂಬಲ್ಲಿ ಅಂದರೆ ಆತ್ಮಾತ್ಮನ ಸಾಂಖ್ಯ, ಯೋಗ, ಕರ್ಮ ಅಥವಾ ಯಾವುದೇ ದೇವರು ಬೇಕಾ ಬೇಡೋ ಎಂಥದ್ದು ನಮ್ಮ ಪ್ರಶ್ನೆ ಇಲ್ಲ. ಅದು ಅವನವನಿಗೆ ಬಿಟ್ಟದ್ದು. ನಾವು ದೇವರನ್ನು ನಂಬುವ ಮೇಲೆ ನಮ್ಮದಿರುವ ಕೆಳಗೆ, ನಾನು ಮೇಲೆ ಅಂತ ಖಂಡಿತ ಹೇಳಬೇಡ, ನನಗೆ ಇದು ಆಗುತ್ತದೆ. ಆದರೆ ಉದ್ಧರೇದಾತ್ಮನಾತ್ಮ ನಮ್ಮೆಲ್ಲಿಗೇ ಬರುವುದಿಲ್ಲ. ನಾವು ಹೇಗೆ ಅದು ನನಗೆ ಬಿಟ್ಟದ್ದು, ಅದು ನನಗೆ ಬಿಟ್ಟದ್ದು. ಪ್ರತಿಯೊಬ್ಬನಿಗೆ ಒಬ್ಬೊಬ್ಬನಿಗಾದದ್ದು ಇನ್ನೊಬ್ಬನಿಗೆ ಆಗಬೇಕು ಅಂತ ಇಲ್ಲ. ಆದ್ದರಿಂದ ಅದರಲ್ಲಿ ಅನ್ಯ ಬೇರೆ ಬೇರೆ ಮಾರ್ಗಗಳನ್ನು ಇರ್ತಾರೆ. ಕೆಲವರು ಏನಿಲ್ಲ, ದೇವರೇ ಬೇಡ ಅವನಿಗೆ, ಆದರೆ ಅವನು ಮುಕ್ತನಾಗ್ತಾನೆ. ಕರ್ಮ ಮಾಡದೇ ಮುಕ್ತನಾಗ್ತಾನೆ. ಜಡತ್ವ ಇದ್ದವ ಅವನಲ್ಲಿ ಜ್ಞಾನ ಉಂಟ, ಇಂಥದ್ದು ಉಂಟ, ಅದನ್ನೆಲ್ಲ ಹಾಗಾದ್ರೆ ನಿಮ್ಗೆ ಏನಾಗಬೇಕು ಅಂತ ತತ್ವ ಸ್ವಲ್ಪ ತಿಳಿಬೇಕು. ಆಧ್ಯಾತ್ಮಕ್ಕೆ ಇಳಿಬೇಕು. ತಾವರ ಜಂಗಮ ಏನು ಅಂತ ತಿಳಿಬೇಕು. ಜೀವಿ ಏನು ಅಂತ ತಿಳಿಬೇಕು. ಇದನ್ನು ಕ್ಷೇತ್ರಜ್ಞ, ವಿಶ್ವವು ಕ್ಷೇತ್ರವು ಕ್ಷೇತ್ರಜ್ಞ, ದೇಹವು ಕ್ಷೇತ್ರವು ಕ್ಷೇತ್ರಜ್ಞ. ನನ್ನ ಕೈಯನ್ನು ನಾನು ಉಪಯೋಗಿಸಬೇಕಲ್ಲದೆ ಆ ದೇವರು ಹೇಳುವುದಿಲ್ಲ, ಯಾರು ಹೇಳುವುದಿಲ್ಲ. ಕ್ಷೇತ್ರಜ್ಞ ಬರುವಾಗ ನಾವು ಎಷ್ಟು ಸೀಮಿತವಾಗಿ ಬರ್ತದೆ, ವ್ಯಾಪಕವಾಗಿ ಬರ್ತದೆ. ಇದಕ್ಕೆ ಇದನ್ನು ಕೊಡಬೇಕು, ನೀನು ನನಗೆ ಆಗಬೇಕು ಅಥವಾ ನಾನು ಮಾಡಬಾರ್ದು ಅಲ್ವಾ? ಯಾರಿಗೆ ಅದು ಸಂಬಂಧಪಟ್ಟದ್ದು ಅವನು ಅದನ್ನು ನಾವು ಪ್ರಯತ್ನ ಮಾಡಬೇಕು. ಅದು ಮತ್ತೊಬ್ಬ ಕೈ ಹಾಕಬಾರ್ದು. ನನಗೆ ಗೊತ್ತುಂಟು, ಡ್ರೈವಿಂಗ್ ಗೊತ್ತುಂಟು, ಯಾರ್ಯಾರ ವಾಹನಗಳಿಗೆ ಕೈ ಹಾಕಬಾರ್ದು ಅಲ್ವಾ? ಅದು ಹೇಳುವಾಗ ತಮಾಷೆಗಾಗ್ತದೆ, ನನಗೆ ಆಗ್ತದಲ್ಲ, ಸಾಧ್ಯವುದು ಅದು ಸಾಧು ಅಲ್ಲ. ಈ ಕ್ಷೇತ್ರ ಎಲ್ಲ ಕಡೆಯಿಂದ ಕೊಂಡ ಕೊಯ್ಬೋದು, ಆಗುವುದಿಲ್ಲ. ಇದು ಪುನಃ ಎಲ್ಲಿ ಬರ್ತೇವೆ, ನಾವು ನಿತ್ಯ ಜೀವನದ ವ್ಯವಹಾರಕ್ಕೆ ಬರ್ತೇವೆ. ಅದನ್ನು ಬೇರೆ ಇದನ್ನು ಬೇರೆ ಅಂತ ತಿಳಿಲಿಕ್ಕೆ ಆಗಿದೆ ಇಲ್ಲ. ಈಗ ಸಮಂಪಶ್ಯ ಸಮವಾಗಿದೆ. ಅವನು ಶ್ರೀಮಂತನಾಗಿದ್ದಾನೆ, ಆಗಿದ್ದಾನೆ, ಇಲ್ಲಿ ನಾನು ಬಡವನಾಗಿದ್ದೇನೆ, ಇಲ್ಲ. ಬಡವನಾಗಿರುವುದನ್ನಷ್ಟಲ್ಲ, ಶ್ರೀಮಂತ ಆಗಿರುವುದಪ್ಪಲ್ಲ. ಆಗ ನಾವು ಶ್ರೀಮಂತನಾಗಿರುವುದೇ ಅಪಾಯ ಹೆಚ್ಚು. ಅದನ್ನು ನಾವು ಇದ್ದದ್ದನ್ನು ಒಪ್ಪಿಕೊಂಡು ಅದರಲ್ಲಿ ಆತ್ಮದ ಅವನತಿ ಆಗ್ಲಿಕ್ಕೆ ಬಿಡಬಾರ್ದು ಅಷ್ಟೇ. ಉದ್ಧರೇದಾತ್ಮನಾತ್ಮಾನಂ, ಆತ್ಮಾನಂನ ಅವಸಾರೇ, ಅಥವಾ ಆತ್ಮ ಬೇರೆ ಅಂತಿಲ್ಲ, ಉದ್ಧಾರವೂ ಇಲ್ಲ, ಅವರಾಧನವೂ ಇಲ್ಲ. ಇದನ್ನು ಮಾಡಿದರೆ ಈ ಪ್ರಕೃತಿ ಕರ್ಮ ಕರಣ ಇದಾಗಿ ಇದನ್ನೆಲ್ಲ ಏನು ಮಾಡಬೇಕು, ಈ ಭೂತಗಳು ಅದು ಬೇರೆ ಇದು ಬೇರೆ ಇದು ಬೇರೆ ಇದು ಬೇರೆ ಅಂತ ನಾವು ವಿಭಕ್ತವಾಗಿ ಮಾಡ್ತಾ ಹೋದಾಗ ಅವಿಭಕ್ತವಾದದ್ದು ಒಂದು ಸಿಗ್ತದೆ. ವಿಭಕ್ತವಾದದ್ದು ಅವಿಭಕ್ತದಿಂದಲೇ ಬರುವುದು. ಇದನ್ನು ಬಿಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದಷ್ಟೇ. ನಮ್ಮ ಬಟ್ಟೆ
ವಿಭಕ್ತತೆಯನ್ನು ನಾವು ಯೋಚನೆ ಮಾಡದೆ ಇರ್ಲಿಕ್ಕೆ ಆಗುವುದಿಲ್ಲ. ಅದು ವಿಭಕ್ತ, ಆದರೆ ಅದು ನಾನಲ್ಲ. ನೇತಿ ಎಂಬ ಮಾರ್ಗದಲ್ಲಿಯೂ ನಾನಲ್ಲ ಹೇಳುವುದು ವಿನಃ ನಾನು ಮಾಡುವುದಿಲ್ಲ ಅಂತ ಹೇಳುವುದಿಲ್ಲ. ಅದರಿಂದ ನೇತಿ ಮಾರ್ಗ ಅಂತ ಹೇಳುವುದಕ್ಕೆ ಇತಿ ಮಾರ್ಗವೂ ಅಷ್ಟೇ. ಆದ್ದರಿಂದ ಈಗ ಇನ್ನೂ ಒಂದು ಇದು ಮಾಡುವ, ನನಗೆ ಆದಿ ಅಂತ್ಯ ಉಂಟು, ಅದಕ್ಕೆ ಅನಾದಿ ಅನಂತ, ಅದಕ್ಕೆ ಆತ್ಮ ನನ್ನಲ್ಲೇ ಇರುವಂತಹದ್ದು ಒಂದು ಅನಾದಿ ಅನಂತ, ನನ್ನಲ್ಲಿರುವಂತಹ ಹೆಚ್ಚಿನವೆಲ್ಲ ಆದಿ ಅಂತ್ಯ. ಬಟ್ಟೆಗಿಂತ ಸ್ವಲ್ಪ ದೇಹ ಹೆಚ್ಚು ಕಾಲ ಬರುವುದು ಹಾಗೆ ಅಂತದ್ದೆಲ್ಲ ಭಾಗಗಳನ್ನ ಯೋಚನೆ ಮಾಡುವುದು. ಶರೀರಸ್ಥೋಪಿ ಕೌಂತೆಯ, ಅವನಿಗೆ ಏನು ಗೊತ್ತುಂಟ, ಅವನು ಮಾಡುವುದೂ ಇಲ್ಲ, ಅವನಿಗೆ ಲೇಪವೂ ಇಲ್ಲ. ಮಾಡಿಸುವುದು ಅಂತ ಹೇಳುವಾಗಲೂ ನಮಗೆ ಬ್ಯಾನೇಜ್ ಎಂಬಲ್ಲಿಗೆ ಸ್ವಲ್ಪ ಅರ್ಥ ಆಗೋದು, ಪೂರ ಅರ್ಥ. ಅವನಿಗೆ ಲಾಭ ಇಲ್ಲ, ನಷ್ಟ ಇಲ್ಲ. ಅವನ ಹತ್ರ ಭೂಮಿ ಉಂಟು, ಅವ್ನು ದಿನ ಆಗಬೇಕಾಗಿಲ್ಲ. ಆದರೆ ಕೆಲಸದವರಿಗೆ ಕೆಲಸಗೊಳಿಸಲಿಕ್ಕೆ ಅವ್ರು ಮಾಡಿಸ್ತಾರೆ. ಪರೋಕ್ಷವಾಗಿ ಅವರು ಮಾಡಿದ ಕೆಲಸಕ್ಕೆ ಅವನಿಗೆ ಹಿಂದೆ ಕೊಡ್ತಾನೆ. ಅವನ ಹತ್ರ ಬಂಡವಾಳ ಆದರೆ ನಂದು ಅಂತ ಹೇಳೋದಿಲ್ಲ. ಅದನ್ನು ಯಾವುದಕ್ಕೆ ಹಾಕ್ತಾನೆ, ಭೂಮಿಗೆ ಹಾಕ್ತಾನೆ. ಒಂದು ಉದಾಹರಣೆ, ಎಕನಾಮಿಕ್ಸ್ ಇಂದ ಬರುವಾಗಲೂ ನಮಗೆ ಸ್ವಲ್ಪ ಹೆಚ್ಚು ಅರ್ಥ ಆಗ್ತದೆ. ಅವನಿಗೆ ಯಾವುದು ಬೇಡ, ಆದರೆ ಅವನೆಲ್ಲ ಮಾಡಿಸ್ತಾನೆ. ಮಾಡಿಸುವುದು ಯಾವುದಕ್ಕೆ, ಬಡವ ಇದ್ದಾನೆ, ಅವನಿಗೆ ಕೆಲಸ ಕೊಡಲಿಕ್ಕೆ ಮಾಡಿಸು. ಕುಬೇರನ ಉದಾಹರಣೆಯಲ್ಲಿ ಬರ್ತದೆ, ಅವನ್ನೆಲ್ಲ ಮಾಡಿಸ್ತಾನೆ. ಯಾಕೆ, ನೀನೆಲ್ಲ ಮಾಡೋದಿಲ್ಲವಾ, ಇಲ್ಲಿ ಕೆಲಸ ಮಾಡು, ನಮ್ಮ ಮನೆಯಲ್ಲಿ ಕೆಲಸ ಮಾಡು, ನನಗೆ ಕೆಲಸ ಆಗಬೇಕು ಅಂತಿಲ್ಲ. ಅವನಿಗೆ ಕೆಲಸ ಮಾಡ್ತದೆ, ಕೆಲಸ ಮಾಡಿರೋದಕ್ಕೆ ಸಿಗ್ತದೆ. ಆಗ ನಮಗೆ ಸಿಕ್ಕಿದ್ದೇನಾದ್ರೂ ಇದ್ರೆ ಅದನ್ನು ಪುನಃ 4 ಜನಕ್ಕೆ ಕೊಡಲಿಕ್ಕೆ ಇದೆ. ಅದೊಂದು ಅದ್ಭುತವಾದಂಥ ಸಾಮಾಜಿಕ ತತ್ವ. ಬೇರೆಯವರಿಗಾಗಿ ನಾವು ಅದನ್ನೆಲ್ಲ ಮಾಡುವುದು. ಈಗ ಒಂದು ಫರ್ಮ್ ಮಾಡುವುದೇ ಒಂದು ದೊಡ್ಡ ಉಪಕಾರ ಅಲ್ವ. 1000 ಜನಕ್ಕೆ ಉದ್ಯೋಗ ಕೊಟ್ಟರೆ ಅವನಿಗೆ ಉದ್ಯೋಗ ಕಟ್ಟಿದ ಮೇಲೆ ಅವನಿಗೆ ಕೂತ್ಕೊಂಡ್ರು ದಿವಸ ಹೋಗ್ತದೆ. ಹಾಗೆ ಕೂತ್ಕೊಂಡು ದಿವಸ ಹೋದರೆ ಅವನಿಗೆ ಸುಮ್ಮನೆ ಕೂತ್ಕೊಳ್ಳೋದು ತಪ್ಪು ಅಂತ ಹೇಳ್ತಾರೆ, ಅವನಿಗೆ ಪಾಪ ಆಗ್ತದೆ. ಅವನು ದೊಡ್ಡ ಫರ್ಮ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಅಂದರೆ ಅವನಿಗೇನು ಲಾಭ ನಷ್ಟದ ಇದು. ಬಂಡವಾಳ ಎಂಬುದು ಒಂದು ಅದ್ಭುತವಾದಂಥ ಇದು. ಅದು ನನ್ನದು ಅಂತ ಹೇಳಲಿಕ್ಕೆ ಹೋಗಿ ಅದನ್ನು ನಾವು ಹೆಚ್ಚು ಇದು ಮಾಡಬೇಡ. ಆದ್ದರಿಂದಲೇ ಆತ್ಮ ಅದನ್ನು ಇನ್ನು ಬೇರೆ ರೀತಿಯಲ್ಲಿ ಹೇಳುವಾಗ ಈ ಉದಾಹರಣೆಗಳಲ್ಲಿ ನಾವು ಹೇಳಿದಾಗ ಅರ್ಥ ಆಗ್ತದೆ. ಆದರೆ ಅದಕ್ಕೆ ಯಾವುದರದ್ದು ಲೇಪ ಇಲ್ಲ. ಒಂದು ಉದಾಹರಣೆ ಏನಂದರೆ, ಗಾಳಿಗೆ ಯಾವುದು ದುರ್ಗಂಧವೂ ಇಲ್ಲ, ಸುಗಂಧವೂ ಇಲ್ಲ, ಅಂತಷ್ಟಕ್ಕೆ ಪೃಥ್ವಿಗೆ ಇಲ್ಲ. ಮತ್ತು ಆಕಾಶ ಎಂಬುದು ನಮಗೆ ಗೊತ್ತಾಗುವುದೂ ಇಲ್ಲ. ಆದರೆ ಆಕಾಶ ಇಲ್ಲದೆ ಆಗುವುದು ಇಲ್ಲ. ನಮಗೆ ಆತ್ಮ ಗೊತ್ತಾಗ್ಲಿಲ್ಲ, ಆದರೆ ನಾನಿರುವುದು ಆಗ ಆತ್ಮ ಇಲ್ಲದೆ ನಾನಿಲ್ಲ. ಇದನ್ನ ಅರ್ಥವಲ್ಲ. ಗೊತ್ತಾದ್ರೆ ಸರಿ ಆಯ್ತು, ಗೊತ್ತಾದ್ರೆ ಒಳ್ಳೇದು, ಅವಜ್ಞಾನ. ಗೊತ್ತಾಗದಿದ್ರು ತೊಂದರೆ ಏನು ಇಲ್ಲ. ಆದರೆ ಅಷ್ಟು ಸಹ ಪ್ರಾರಂಭ ಮಾಡಬೇಕು. ಈಗ ಪ್ರಕಾಶ ಏಕಂ, ಅದು ಎಲ್ಲ ಪ್ರಕಾಶಿಸುವುದು, ಯತ್ನ ಮಾಡುವುದು, ಇದು ಇತ್ಯಾದಿಗಳ ಮೂಲಕ ಇನ್ನು ನಿರಂತರವಾಗಿ ಕ್ಷೇತ್ರಜ್ಞವನ್ನು ನಾವು ತಿಳಿತಾ ಹೋಗಬೇಕು. ಅದರ ವ್ಯತ್ಯಾಸವನ್ನು ತಿಳಿಬೇಕು. ವ್ಯತ್ಯಾಸ ಇಲ್ಲ ಅಂತೂ ತಿಳಿಬೇಕು, ಅದೇ ಇದು ಅಂತೂ ತಿಳಿಬೇಕು, ಇದು ಅದಲ್ಲ ಅಂತೂ ತಿಳಿಬೇಕು. ತಾತ್ಕಾಲಿಕವನ್ನು ತಿಳಿಯಬೇಕು. ಸಾಧಾರಣವಾಗಿ ನಾವು ವ್ಯಾವಹಾರಿಕ ಸತ್ಯ ಆಯ್ತು ಮುಗಿಸ್ತೇವೆ ಹೇಳ್ಬೇಕಾ. ಆದ್ರಿಂದಲೇ ಈ ಕ್ಷೇತ್ರಜ್ಞ ಜ್ಞಾನವನ್ನೇ ನಾವು ತಿಳಿತಾ ಹೋಗುವುದು ಕೇಳುವಲ್ಲಿಗೆ ಮುಗಿಯುವುದಿಲ್ಲ. ಒಂದು ದಿವಸಕ್ಕೆ ಮುಂದೆ ನಿರಕ್ತ ಹೋದಾಗ ನಾವು ನಿರ್ಲಿಪ್ತರಾಗಿ ಪೂರ್ಣ ಶುದ್ಧರಾಗಿ ಪರಮಾತ್ಮನೇ ಆಗಿ ಬಿಡಲಿಕ್ಕಾಗ್ತದೆ. ದೈತಾದದ್ದೆಲ್ಲ ಬರಿಗೆ ಬಿಡುವ ಭಕ್ತನಾದರೆ ದೇವರಲ್ಲಿ ನೀನಾಗ್ತಾನೆ, ಅದಾದರೆ ಪರಮಾತ್ಮನಲ್ಲಿ ಅಥವಾ ಪುರುಷ ಶೂನ್ಯ ಆದರೂ ತೊಂದರೆ ಇಲ್ಲ. ಬಹುತರ ಮತ್ತೆ ಶೂನ್ಯದಲ್ಲಿ ಏನಿಲ್ಲ, ಆ ಶೂನ್ಯದಲ್ಲೇ ಅಲ್ವ ಎಲ್ಲ ಇರುವುದು. ಆದರೆ ಶೂನ್ಯ ಆಗಿ ಬಿಡುವುದನ್ನು ಕೈವಲ್ಯ ಯಾವ ಶಬ್ದ ಉಪಯೋಗಿಸಿದ್ರು ನಮಗೆ, ಹೇಗೆ ದೇವರಿಗೆ ಸತ್ತಿಗೆ ಯಾವ ಶಬ್ದ ಉಪಯೋಗಿಸಿದ್ರು ನಮಗೆ ಏನಿಲ್ಲ, ಯಾವ ಮತದ ಬಗ್ಗೂ ನಮಗೆ ದ್ವೇಷವೂ ಇಲ್ಲ, ಪ್ರೀತಿ ಇಲ್ಲ. ತಿಳ್ಕೊಂಡಿದ್ದಾನೆ ಎಷ್ಟು ಎಂಬುದು ಮಾತ್ರ ನಮಗೆ ಜ್ಞಾನ. ಆದರೆ ಯಾರೂ ಆದೀತು, ಯಾವ ಶಬ್ದವೂ ಆದೀತು. ಕ್ಷೇತ್ರಜ್ಞ ಜ್ಞಾನ ಎಂಬುದನ್ನು ಓದಲಿಕ್ಕೆ ಎಲ್ಲ ಸಾರವೂ ಹೌದು, ಹಾಗೆ ಅದನ್ನು ಹೊಸ ರೀತಿಯಲ್ಲಿ ಆಗುವುದು. ಅದರಿಂದಲೇ ಇಲ್ಲಿ ಪ್ರತಿಯೊಂದು ಪೂರ್ಣ, ಆ ಪೂರ್ಣದ ಮೇಲೆ ಇದು ನಮಗೆ ನಿತ್ಯ ಜೀವನದಲ್ಲಿ ನಮಗೆ ನಾವೇ ಮಾಡಲಿಕ್ಕೆ ಇರುವಂತಹ ಒಂದು ಜ್ಞಾನದ ಅನುಭವ. ಅಷ್ಟಾದ್ಮೇಲೆ ಮುಂದೆ ನಾವು ಗುಣತ್ರಯ ವಿಭಾಗವನ್ನು ನೋಡುವ. ಪುನಃ ನನಗೆ ಆಗುವುದಿಲ್ಲವಲ್ಲ, ಅದು ಗುಣಗಳ ಪ್ರಭಾವ ನನ್ನದಲ್ಲ ಅಂತ ಹೇಳ್ತೀವಂತಾಗ ಅದು ಬಹಳ ಸ್ವಲ್ಪ ವಿಸ್ತಾರವಾಗಿ ಒಳ್ಳೆಯದಾಗಿ ಉಂಟು. ಇದು ವಿಶ್ಲೇಷಣೆ ಎಲ್ಲ ತಿಳಿಯಲಿಕ್ಕೆ
ಹೇಳಿದ್ರು ಅದು ಕಡಿಮೆ, ಕಡಿಮೆ ಹೇಳಿದ್ರು